परिपूर्ण वाल्वरुल्वाये प्रभु गणपते परिपूर्ण वाल्वरुल्वाये प्रभु प्रभु गणपते परिपूर्ण वाल्वरुल्वाये 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 प्रभु गणपते परिपूर्ण वाल्वरुल्वाये
गणपते परिपूर्ण வாழ்வருள்வாயே प्रभो गणपते परिपूर्ण வாழ்வருள்வாये प्रभो गणपते 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 சாஞ்சி வணங்கி துதி படியாடி முந்தன் சன்னதி சரணடைந்தோமே சாஞ்சி வணங்கி துதி படியாடி முந்தன் சன்னதி சரணடைந்தோமே சாஞ்சி வணங்கி துதி பாடி ஆடி முந்தன் சன்னதி சரணடைந்தோமே சாந்த சீத்த சௌபாகியங்கள் யாவையும் சாந்த சீத்த சௌபாகியங்கள் யாவையும் தந்தருள் சத்குரு நீயே தந்தருள் சத்குரு நீயே சாஞ்சு வணங்கி துதி பாடி ஆடி உந்தன் சன்னதி சரணடைந்தோமே சாந்த சீத்த சௌபாகியங்கள் யாவையும் தந்தருள் சத்குரு நீயே பிரபு गणपते परिपूर्ण வாழ்வருள்வாயே प्रभो गणपते परिपूर्ण வாழ்வருள்வாये प्रभो गणपते 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 आदिमूल गणनाथ गजानन आदिमूल गणनाथ गजानन आदिमूल गणनाथ गजानन अद्भुत गवळ स्वरूप अद्भुत गवळ स्वरूप अद्भुत गवळ स्वरूप देव देव जय विजय विनायक देव देव जय विजय विनायक चिन्मय पर शिवदीपा चिन्मय पर शिवदीपा आदिमूल गणनाथ गजानन अद्भुत गवळ स्वरूपा देव देव जय विजय विनायक चिन्मय पर शिवदीपा प्रभो गणपते परिपूर्ण வாழ்வருள்வாயே शिवाय ॐ नमः शिवाय ॐ नमः शिवाय जय जय शम्भो शिव शम्भो जय जय शम्भो शिव शम्भो हर हर महादेव कैलासवास जय जय शम्भो शिव शम्भो हर हर महादेव कैलासवास पार्वती नायक
ನರಮಾನಿ ಆಯೆ ಮೂಲ್ಯಣ್ಣೆ ದೈವ ದೇವರನ್ನ ಮಿತ್ತು ಭಯ ಭಕ್ತಿ ಮೂಲ್ಯರ್ನ ನೆತ್ತಿರಡೆ ಬೈದೊಂಡು ದೇವೆರೆ ಚಾಕ್ರಿ ದೈವದ ಕೊಡಿಯಡಿಟ್ಟು ಬೆನ್ಪುನ ಮೂಲ್ಯಣ್ಣೆ ಮೂಲ್ಯಣ್ಣಗ ದೈವ ದೇವೇರು ಒಲಿದಿನ ಅವ್ವೇತೋ ಕಾರಣಿಕ ಕ್ಷೇತ್ರಲು ತುಳುನಾಡದ ಈ ಮಟ್ಟೆಳ್ಳು ಉಂಡು ಪನೊಂದು ಚಾವಡಿ ಲೇಸದ ಆದಿಗೆ ದೇವೇರ್ನ ಸುಗಿಪುದ ಒಟ್ಟಿಗೆ ಈ ಲೇಸ್ಗೆ ಆದಿನ ಕೊರಿಯರ ಒಲ್ಲೆರೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಮಾತೃ ಸಂಘದ ಮಹಿಳಾ ಮಂಡಳಿದ ಶ್ರೀಮತಿ ರೇಣುಕಾ ಶ್ರೀನಿವಾಸ್, ಶ್ರೀಮತಿ ಮಮತಾ ಎ ಕುಲಾಲ್, ಶ್ರೀಮತಿ ರೇಖಾ ಸಂಜೀವ, ಶ್ರೀಮತಿ ನಳಿನಿ ಸುಕುಮಾರ್, ಜ್ಯೋತಿ ಜಯಾನಂದ ಬೊಕ್ಕ ಚಂದ್ರಾವತಿ ದೇವೇರ್ನ ಸುಗಿಪದ ಒಟ್ಟಿಗೆ ಈ ಲೇಸ್ಗೆ ಆದಿನ ಕೊರಡು ಪಣದಕ್ಕೆ ಏನೊಂದಲ್ಲ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ನಗುಮೊಗದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಉಡಲ್ ದಿಂಜನ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಅಂಚನೆ ತಗ್ಗ ಒಂದು ಚಾವಡಿಗೆ ಎಂಕಲ್ನ ಕರಿನ ಗುರ್ಕಾರ್ ರಾಯನ ಚಿತ್ತನ ಹಿರಿಯರು ಶ್ರೀ ಕೃಷ್ಣ ಎ ಅತ್ತಾವರ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ 2021 ಬೊಕ್ಕ 22ನೇ ಸಾಲದ ಬೇರೆಲ್ಲ ಚಾವಡಿಗೆ ಎತ್ಕೊಂದುಲ್ಲ ಅಂಚನೆ ಕುಡೋರಿ ಒತ್ತು ಗುರ್ಕಾರ್ ಶ್ರೀ ದಯಾನಂದ ಅಡ್ಯಾರ್ ಮಲ್ಲ ಕಾರ್ಯಂತಿರು ಐನ ಚಿತ್ತನ ಶ್ರೀ ಚಂದ್ರಕಾಂತ್ ಪಣವದ ಗುರ್ಕಾರ್ ಶ್ರೀ ಕುಶಾಲಪ್ಪಕ್ಕೆ ಒತ್ತು ಕಾರ್ಯಂತೆರು ಶ್ರೀ ಮಹಾಬಲ್ ಕುಲಾಲ್ ಒಟ್ಟು ಸೇರಾವನ ಕಾರ್ಯಂತೆರು ಶ್ರೀ ಎ ಸದಾಶಿವ ಕುಲಾಲ್ ಗೊಬ್ಬುದ ಕಾರ್ಯಂತೆರು ಶ್ರೀಮತಿ ಚಂಚಲಾಕ್ಷಿ ಸುಕುಮಾರ್ ಸಾಂಸ್ಕೃತಿಕ ಕಾರ್ಯಂತೆರು ಶ್ರೀ ಸುಧಾಕರ್ ಸಾಲ್ಯಾನ್ ಮುಕುಲ್ಲ ಚಾವಡಿಗೆ ಬರೋಡು ಪಂಡದ ಕೇನೊಂದುಲ್ಲ ಮತ್ತು ತರ್ಮೆಡು ಓಲಗ ಆ ಒಡೋ ಪಂಡದ ಕೇನೊಂದು ಪೊರ್ಲುದ ಲೇಸು ಕುಲಾಲ ಸಮುದಾಯ ಸಮಾಜ ಒಟ್ಟು ಮಲ್ತಿನ ಚಿತ್ತನ ಈ ಲೇಸದ ಬೈದಿನ ಚಿತ್ತನ ಬಿನ್ನೆರೇನು ಪರಮ ಪೂಜ್ಯ ಸ್ವಾಮೀಜಿಲೇನು ಈ ಪೊರ್ತುಡು ಪೊರ್ಲ ಪಾತಿರುಡು ಎತ್ಕೊನೇರೆ ಉಲ್ಲೇರು ಕುಲಾಲ ಸಮ್ಮಿಲನದ ಗುರ್ಕಾರ್ ಅಂಚನೆ ಕುಂಭಶ್ರೀ ವಸತಿ ಶಾಲೆ ಬೊಕ್ಕ ಕಾಲೇಜ್ ವೇಣೂರ್ದ ಗುರ್ಕಾರ್ ನವದೆಹಲಿಡ್ ಸ್ಟಾರ್ ಆಫ್ ಏಷ್ಯಾ ಪ್ರಶಸ್ತಿನ ಪಡೆಯಿನ ಚಿತ್ತನ ಶ್ರೀ ಗಿರೀಶ್ KH ಸಂಚಾಲಕರು ನಮ್ಮ ಕೂಟದ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಕುಲಶೇಖರ ಶ್ರೀ ವೀರನಾರಾಯಣ ದೇವರ ಆಶೀರ್ವಾದವನ್ನು ಯಾಚಿಸ್ತಾ ಶಿಕ್ಷಣ ಸಂಘಟನೆ ಅಭಿವೃದ್ಧಿ ಸಂಘಟಿತರಾಗೋಣ ಸಮಾಜ ಕಟ್ಟೋಣ ಎಂಬ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘ ಶ್ರೀದೇವಿ ದೇವಸ್ಥಾನ ಬಳಿ ಓಲ್ಡ್ ಕೆಂಟ್ ರೋಡ್ ಮಂಗಳೂರು ನಮ್ಮ ಈ ಕುಲಾಲ ಸಮ್ಮಿಲನ ಪದಗ್ರಹಣ ಸನ್ಮಾನ ಅಭಿನಂದನೆ ಸಾಂಸ್ಕೃತಿಕ ವೈವಿಧ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ಒಟ್ಟು ಸೇರಿ ಈ ಸಭಾ ಕಾರ್ಯಕ್ರಮದ ಪ್ರಾರಂಭಕ್ಕೆ ಮುನ್ನುಡಿ ಸೂಚಿತ
ಮಾನ್ಯ ಕರ್ಮಯೋಗಿ ಪರಮ ಪೂಜ್ಯನೀಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಅವರ ಪಾದ ಚರಣ ಕಮಲಗಳಿಗೆ ನಮಿಸುತ್ತಾ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಯಾಚಿಸ್ತೇವೆ. ಪೂಜ್ಯ ಸ್ವಾಮೀಜಿಲೇನೆ ಈ ಪೊರ್ತುಡು ಅರ್ನ ಮಟ್ಟೆಲೆಗೆ ಪೂ ಪರಂದನ ಅರ್ಪಿತ ಮಲ್ತೊಂದು ಅರೇನೆ ಎತ್ಕೊನೇರೆ ಉಲ್ಲೇರೆ ಎಂಕಲ್ನ ಗುತ್ತುದ ಸಂಚಾಲಕರು ಆಯ್ನ ಚಿಂತನ ಶ್ರೀ ಅನಿಲ್ ದಾಸ್ ಪೂಜ್ಯ ಸ್ವಾಮೀಜಿಲೇನ ಮಟ್ಟೆಲೆಗೆ ಪೂ ಪರಂದನ ಅರ್ಪಿತ ಮಲ್ತೊಂದು ಪೂ ಮಾಲೆನ ಪಾಡ್ದು ಈ ಪೊರ್ತುಡು ಎತ್ಕೊಂದುಲ್ಲೇರು ಪೂಜ್ಯ ಸ್ವಾಮೀಜಿಲೇನೆ ನಮ್ಮ ಕೂಟದ ಸಂಚಾಲಕರು ಆಯ್ನ ಚಿಂತನ ಶ್ರೀ ಅನಿಲ್ ದಾಸ್ ಶ್ರೀಧಾಮ ಮಾಣಿಲ ನಮ್ಮ ಭಕ್ತಿದ ಪುಣ್ಯ ಬೋಡು ಅಪ್ಪೆ ಮಹಾಲಕ್ಷ್ಮಿನ ದಾಸೆಯಾದ ಕ್ಷೇತ್ರಡು ಸತತ ಯಾಗ ಯಜ್ಞನ ಮಲ್ತಿನ ಚಿತ್ತನ ಪೂಜ್ಯ ಸ್ವಾಮೀಜಿಲೇನು ಎತ್ಕೊಂದುಲ್ಲೇರು ಅನಿಲ್ ದಾಸ್ ಸಭಿಕರು ಚಪ್ಪಲೆಯನ್ನು ಕೊಟ್ಟು ಒಂದು ನಮ್ಮ ಹೆಮ್ಮೆಯ ಪ್ರಸಿದ್ಧ ಸ್ವಾಮೀಜಿಗಳಾದ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ ತಮ್ಮ ಆಶೀರ್ವಾದ ನಮಗೆಲ್ಲರಿಗೂ ಸದಾ ಇರಲಿ, ಮುಂದೆಯೂ ಇರಲಿ. ಹಾಗೆ ನಮ್ಮ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ಹಲವಾರು ಮಹಾನ್ ವ್ಯಕ್ತಿಗಳನ್ನು ಆಹ್ವಾನಿಸಿದ್ದೇವೆ. ಅದರಲ್ಲಿ ಪ್ರಾಮುಖ್ಯತೆಯಾಗಿ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದ ವೇಳೆಯ ಆ ಒಂದು ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಒಂದು ಈ ಸಭಾ ಕಾರ್ಯಕ್ರಮಕ್ಕೆ ಬಂದಂಥ ಮಹಾನ್ ವ್ಯಕ್ತಿಗಳು ಹಲವರಿದ್ದಾರೆ. ಮುಖ್ಯವಾಗಿ ಹೇಳಬೇಕಿದ್ದರೆ ಶಾಸಕರು ವಿಧಾನಸಭಾ ಕ್ಷೇತ್ರ ಮಂಗಳೂರು ಶ್ರೀಮಾನ್ ಶ್ರೀ ವೇದವ್ಯಾಸ ಕಾಮತ್ ಸರ್, ನಿಮಗಿದು ಮನದಾಳದ ಸ್ವಾಗತಗಳು. ಮೇರೆ ಎತ್ಕೊಂಡು ಪಣದಕ್ಕೆ ಏನೊಂದಲೆ ಗಿರಿಧರ್ ಜೆ ಸಾಲ್ಯಾನ್ ನಮ್ಮ ನೆಚ್ಚಿನ ಶಾಸಕರು ವಿಧಾನಸಭಾ ಕ್ಷೇತ್ರ ಮಂಗಳೂರು ಉತ್ತರ ಇದರ ಸನ್ಮಾನ್ಯ ಡಾಕ್ಟರ್ ವೈ ಭರತ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಈ ಸನ್ಮಾನ, ಪದಗ್ರಹಣ, ಅಭಿನಂದನೆ, ಸಾಂಸ್ಕೃತಿಕ ವೈವಿಧ್ಯ ಈ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತವನ್ನು ಹೇಳ್ತಿದ್ದೇನೆ. ಸರ್, ನಿಮಗೆ ನೆಲೆಯಲ್ಲಿ ನಾವು ಬೇಡಿಕೊಂಡಾಗ ಶ್ರೀ ತೇಜಸ್ವಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ಮಂಗಳೂರು, ಇವರು ನಮ್ಮ ಈ ವೇದಿಕೆಗೆ ಬಂದಿದ್ದಾರೆ. ಸರ್, ನಿಮಗೆ ಸ್ವಾಗತ. ಸಭಿಕರೇ, ನಿಮ್ಮ ಚಪ್ಪಾಳೆ ಇದೆ ಅವರಿಗೆ ಸ್ಫೂರ್ತಿ. ದಯವಿಟ್ಟು ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿ. ನಿಮಗೆ ಸ್ವಾಗತ. ಪಾಲಿಕೆ ಮಂಗಳೂರು ಅದರ ಸನ್ಮಾನ್ಯ ಶ್ರೀ ಕಿಶೋರ್ ಕೊಟ್ಟಾರಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗಿದು ಮನದಾಳದ ಸ್ವಾಗತವನ್ನು ಅರ್ಪಿಸ್ತಿದ್ದೇನೆ. ಕ್ಷಮೆಯೊಂದಿಗೆ ನಮ್ಮ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಯಾನೆ ಕುಲಾಲರ ಮಾತೃ ಸಂಘ ಮಂಗಳೂರು, ಈ ಕಾರ್ಯಕ್ರಮವನ್ನು ನಡೆಸುವ ಉಸ್ತುವಾರಿ ವ್ಯಕ್ತಿ ಶ್ರೀ ಮಯೂರ್ ಉಳ್ಳಾಲ್. ಸರ್, ನಿಮಗಿದು ಈ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ಫೂರ್ತಿಯನ್ನು ನೀಡಬೇಕಂತ ವಿನಂತಿಸಿದ್ದೇನೆ. ನಮ್ಮ ನ್ಯಾಯವಾದಿ ಅಧ್ಯಕ್ಷರು, ಕಾಸರಗೋಡು ಜಿಲ್ಲಾ ಕುಲಾಲ ಸಂಗರಿ ಮಂಜೇಶ್ವರ ಶ್ರೀ ರವೀಂದ್ರ ಮುನ್ನಿಪಾಡಿಯವರು ಆಸೀನರಾಗಿದ್ದಾರೆ. ಸರ್, ನಿಮಗಿದು ಆದರದ ಸ್ವಾಗತ.
ಭಾಸ್ಕರ್ ಎಂ ಪೆರುವಾಯಿ ಅಧ್ಯಕ್ಷರು, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘನಿ ಪುತ್ತೂರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗಿದು ಸ್ವಾಗತ. ದೇವಸ್ಥಾನ ಇದರ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಪುರುಷೋತ್ತಮ ಕಲ್ಬಾವಿ ಅವರು ಆಸೀನರಾಗಿದ್ದಾರೆ. ನಮ್ಮ ಕರೆಗೆ ಓಗೊಟ್ಟು ಬಂದು ಕುಳಿತಿದ್ದಾರೆ. ನಿಮಗಿದು ಸ್ವಾಗತ ಸರ್. ಪೊಲೀಸ್ ಲೈನ್ ಮಂಗಳೂರು ಇದರ ಅಧ್ಯಕ್ಷರು, ಆಡಳಿತ ಮುಕ್ತೇಶ್ವರಾದ ಶ್ರೀ ಶ್ರೀನಿವಾಸ್ ಸಾಲಿಯನ್ ನಮ್ಮೊಂದಿಗಿದ್ದಾರೆ. ನಿಮಗಿದು ಸ್ವಾಗತ ಸರ್. ಶ್ರೀ ಶ್ರೀನಿವಾಸ್ ಸಾಲಿಯನ್ ಪಡೀಲ್. ಅಧ್ಯಕ್ಷರು, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಮಳಲಿ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಮಾನ್ ಸುಂದರ್ ಜಿ ಬಂಗೇರ, ನಿಮಗಿದು ಆದರದ ಸ್ವಾಗತ, ಸುಸ್ವಾಗತ. ನಿಕಟಪೂರ್ವ ಅಧ್ಯಕ್ಷರು, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಕುಳಾಯ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗಿದು ಮನದಾಳದ ಸ್ವಾಗತ ಸರ್. ಜಾನ್ ನಿಕಟಪೂರ್ವ ಅಧ್ಯಕ್ಷರು, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಕುಳಾಯ್ ಸರ್. ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರೆ ಯಾನೆ ಕುಲಾಲರ ಮಾತೃ ಸಂಘದ ಪರವಾಗಿ ನಿಮಗಿದು ಮನದಾಳದ ಸ್ವಾಗತಗಳು. ಅರೇನ ಮೋಕೆಡು ಎತ್ಕೊಂಡುಲ್ಲ. ಪಾಲಿಕೆಯ ಮೇಯರ್ ಶ್ರೀಮಾನ್ ದಿವಾಕರ್ ಪಾಂಡೇಶ್ವರ್ ನಮ್ಮ ಜೊತೆ ಇದ್ದಾರೆ. ನಿಮಗಿದು ನಮ್ಮ ಈ ಸಂಘ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪ್ರವೀಣ್ ಬಸ್ತಿ ಇವರು ಹೂ ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹೃದಯ ಬಂಧುಗಳು ಇದ್ದಾರೆ. ಹಲವಾರು ಪರವೂರಿಂದ ಈ ಕಾರ್ಯಕ್ರಮಕ್ಕೆ ಬಂದು ಆಹ್ವಾನದ ಮೇರೆಗೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇದೀಗ ನಮ್ಮ ಈ ಒಂದು ವೇದಿಕೆಯಲ್ಲಿರುವಂತಹ ಶ್ರೀಮತಿ ಪ್ರಮೀಳಾ ಮಹಿಳಾ ಮಂಡಲ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರೆ ಯಾನೆ ಕುಲಾಲರ ಮಾತೃ ಸಂಘ, ನಿಮಗಿದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಂದೇಶ್ ದಳಪತಿ ಸೇವಾದಳ, ನಿಮಗಿದು ಮನದಾಳದ ಸ್ವಾಗತಗಳು. ಶ್ರೀಮತಿ ಚಂಚಲಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗಿದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರೆ ಯಾನೆ ಕುಲಾಲರ ಮಾತೃ ಸಂಘ 2021-22ನೇ ಸಾಲಿನ ಪದಾಧಿಕಾರಿಗಳಾದ ಮಯೂರುಲ್ಲಾ, ಜಯರಾಜ್ ಪ್ರಕಾಶ್, ದಯಾನಂದ ಅಡ್ಯಾರ್, ಶ್ರೀ ಚಂದ್ರಕಾಂತ್ ಕುಶಾಲಪ್ಪ ಕೆ, ಮಹಾಬಲ ಕುಲಾಲ್, ಎಸ್ ಸದಾಶಿವ ಕುಲಾಲ್, ಶ್ರೀಮತಿ ಚಂಚಲಾಕ್ಷಿ ಸುಕುಮಾರ್, ಸುಧಾಕರ್ ಸಾಲಿಯನ್, ಸಂದೇಶ್ ಸಿ ಕುಲಾಲ್, ಶ್ರೀಮತಿ ಪ್ರಮೀಳಾ ಎಸ್ ಸಾಲಿಯನ್, ನಿಮಗೆಲ್ಲರಿಗೂ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪರವೂರಿಗೆ ಬಿತ್ತರಿಸಲು, ನಮ್ಮ ಹೆಸರನ್ನು ಪರವೂರಿಗೆ ತರಲು ಸಹಕಾರಿಯುವಂಥ ಪ್ರತಿನಿಧಿಗಳಾದ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ನಿಮಗಿದು ಮನದಾಳದ ಸ್ವಾಗತ ಸರ್.
ಸರ್ವ ಕುಲಾಲ ಬಾಂಧವರು, ಶ್ರೀ ವೀರನಾರಾಯಣ ದೇವರ ಭಗವದ್ ಭಕ್ತರು ಎಲ್ಲರೂ ಬಂದಿದ್ದೀರಾ. ಸೊ ನಿಮಗೆಲ್ಲರಿಗೂ ಮನದಾಳದ ಸ್ವಾಗತವನ್ನು ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಈಗ ಉಡಲ್ ದಿಂಜನ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದು ಮಳಲಿ ಕುಂಬಾರ ಗುಡಿ ಕೈಗಾರಿ ಕುಲಾಲ ಕುಂಬಾರ ಮೂಲ್ಯಣ್ಣನ ಕುಲು ಗ್ರಾಮಗು ನೂದೆಡ್ದು ಸಾರ ಮೀರ್ದು ರಾಷ್ಟ್ರಡ್ 15 ಕೋಟಿ ಏನಡಲ ಆನಿ ಸಂಘಟನೆಗೆ ಬಲ ಇಜ್ಜಿಂಡಲ ಇನಿ ಸಂಘಟನೆಗೊಂಜಿ ಪ್ರಾಣ ಒರಿದಂಡೆ ಬಲವಂತರಾತೆರೆ ಕುಲಾಲ ಕುಂಬಾರ ಮೂಲ್ಯ ಆಂಡ ಪ್ರಜಾಪತಿ ಕುಂಭಕಾರ್ ಅಂಚನೆ ಕುಂಬಾರ್ ಶೆಟ್ಟಿ ಲಿಂಗಾಯತ ಕುಂಬಾರ ತೆಲುಗು ಕುಂಬಾರ ಕುಶವನ್ ಇಂಚಿನ 16 ಪುದರ್ ಈ ಕುಲಾಲ ಸಮುದಾಯದ ಮಲ್ಲ ಪೆರ್ಗದ ಉಲಾಯಿ ಉಂಡುಪನೆಯರೆ ಸಂತೋಷ ಪಡೆಯೊಂದು ಕುಲಾಲ ಕುಂಬಾರ ಸಮುದಾಯ ಗಟ್ಟಿ ಮುಟ್ಟು ಆತನ ಪಂಪಿನ ಚಿತ್ರ ಪಾತ್ರದ ಒಟ್ಟು ಇತ್ತೆ 2021 ಬೊಕ್ಕ 2022 ಈ ಸಾಲದ ಹೊಸ ಕೂಟದ ಗುರ್ಕಾರ್ರೆಗೆ ಅಂಚನೆ ಮಲ್ಲ ಕಾರ್ಯಂತರೆಗೆ ಪಟ್ಟಾಭಿಷೇಕ ಮಲ್ಪುನ ಚಿತ್ತನ ಪೊರ್ತು ನಮ್ಮ ಹೊಸ ಗುರ್ಕಾರ್ಯಾದ ಮೂರ್ದು ಬತ್ತಿನ ಚಿತ್ತನ ಎಡ್ಡೆ ಪಾತ್ರದ ಎಡ್ಡೆ ಬೇಲೆದ ತನ್ನ ಬೇಲೆನ ಮಲ್ಪುನ ಚಿತ್ತನ ಶ್ರೀ ಮಯೂರ್ ಉಳ್ಳಾಲ್ ಗುರ್ಕಾರ್ರಾದ ಅಂಚನೆ ಮಲ್ಲ ಕಾರ್ಯಂತರಾದ ಶ್ರೀಯುತ ಚಂದ್ರಕಾಂತ್ ಮುಕುಲ್ನ ದಂಡು ಇನಿ 2021 ಬೊಕ್ಕ 22 ಸಾಲಿಗೆ ಮೂರ್ದು ಬೈದಂಡೆ ಅಕ್ಲೆನ ಪದಗ್ರಹಣದ ಈ ಪೊರ್ತು ಸಂತೋಷ್ ಕುಲಾಲ್ ಪಕ್ಕಳ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಉಡುಪಿಂದ ಎತ್ತ ಗುರ್ಕಾರ ಬೈದ್ಯರು ಅರೆಲ್ಲ ಚಾವಡಿಗೆ ಮೋಕೆಡ್ ಎತ್ಕೊಂದುಲ್ಲ ಅರೆಗೆ ಕಿರಣ್ ಕುಲಾಲ್ ಮೇರೆ ಎತ್ಕೊಂಡು ಪಣದಕ್ಕೆ ಏನೊಂದುಲ್ಲ ಸಂತೋಷ್ ಹೊಸ ಕೂಟದ ಪಟ್ಟಾಭಿಷೇಕಗೆ ಪೊರ್ತು ಕೊಡ್ದು ಬೈದಂಡೆ ಮಯೂರ್ ಉಳ್ಳಾಲ್ 2021 ಬೊಕ್ಕ 2022 ಸಾಲದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಗುರ್ಕಾರರಾದ ಅರೆ ಮೂರ್ದು ಬೈದೇರೆ ಅರ್ನ ದಂಡನ ಇತ್ತೆ ಪಟ್ಟಾಭಿಷೇಕ ಮಲ್ಪನ ಚಿತ್ರ ಪೊರ್ತು ಅರೆನ ಕರಿನ ಗುರ್ಕಾರಾಯನ ಚಿತ್ರ ಶ್ರೀ ಕೃಷ್ಣ ಅತ್ತಾವರ ಮೇರೆ ಮುಂಡಾಸುದೀದು ನನ್ನದ ಹೊಸ ಕೂಟದ ನಡಪಾವು ನಂಚಿತನ ಜಬೇದಾರಿನ ಕೊರಡು ಪಣದಕ್ಕೆ ಅನ್ನೊಂದಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ನನ್ನ ದುಂಬುದ ಜಬೇದಾರಿನ ಪಡೆಪುನ ಚಿತ್ತನ ಪರಮ ಪೂಜ್ಯ ಸ್ವಾಮೀಜಿಲನ ಆಶೀರ್ವಾದದ ಒಟ್ಟಿಗೆ ಈ ಬಿಂಡೆಯನ್ನ ಸೇರಿಗೇಡಿ ಜಬೇದಾರಿನ ಕೊಡ್ತೇರೆ ಕೃಷ್ಣ ಅತ್ತಾವರ ಪೂತ ಮಾಲೆನ ಪಾರ್ದ ಜವಾಬ್ದಾರಿನ ಕೊರ್ಪುನ ಚಿತ್ತನ ಈ ಪೊರ್ತುಡು ಸೇರ್ದಿನ ಚಿತ್ತನ ಮಾತೆರ್ನಲ್ಲ ಆಶೀರ್ವಾದ ನನ್ನ ದುಂಬು ಅವೆನ ನಡಪಾವನ ಚಿತ್ತನ ಆರಬಾರ ಪುಣ್ಯ ಕೀರ್ತಿ ಅವು ಮಯೂರ್ ಉಳ್ಳಾಲ್ರನ ಪಂಪಿನ ಚಿತ್ತನ ಪಾತ್ರದ ಒಟ್ಟಿಗೆ ನನ್ನದ ಅರೆಗೆ ಸಾಟಿಯಾದಿ ಪುನ ಚಿತ್ತನ ಅರ್ನ ಕಾರ್ಯಂತೇರೆ ಶ್ರೀಯುತ ಚಂದ್ರಕಾಂತ್ ಮೇರೆಲ್ಲ ಚಾವಡಿಗೆ ಲೆತ್ತೊಂದುಲ್ಲ ಚಂದ್ರಕಾಂತ್ ದುಂಬುದ ಕಾರ್ಯಂತೇರು ಐನ ಚಿತ್ತನ ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಅರೆಗೆ ಪೇಟನ ದಿದು ಪೂ ಮಾಲೆನ ಪಾರ್ದು ಜಬೇದಾರಿನ ಅರೆಗೆ ಬುರ್ದು ಕೊರಡು ಪಣದಕ್ಕೆ ಏನೊಂದುಲ್ಲ ಶ್ರೀಯುತ ಚಂದ್ರಕಾಂತ್ ಮೇರೆಗೆ ಕರಿನ ಕಾರ್ಯಂತೇರು ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಅವೆತ ಒಟ್ಟಿಗೆ ಒತ್ತು ಗುರಿಕಾರರಾಯನ ಚಿತ್ರ ಶ್ರೀ ಜಯರಾಜ್ ಪ್ರಕಾಶ್ ಉಲ್ಲೇರು ಒತ್ತು ನಿಮ್ಮ ಚಪ್ಪಲೆ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ. ದಯವಿಟ್ಟು ದೊಡ್ಡ ಚಪ್ಪಲೆಯೊಂದಿಗೆ ಈ ಪದಗ್ರಹಣ ಕಾರ್ಯಕ್ರಮ ಚಂದಮಾಡಿಸಬೇಕಾಗಿ ವಿನಂತಿಸುತ್ತೇನೆ. ಪಣೌದ ಗುರ್ಕಾರರಾಯನ ಚಿತ್ರ ಶ್ರೀ ಕುಶಾಲಪ್ಪಕ್ಕೆ ಒತ್ತು ಕಾರ್ಯಂತೇರು ಶ್ರೀ ಮಾಬಲ್ ಕುಲಾಲ್ ಸಂಘಟನಾ ಕಾರ್ಯದರ್ಶಿ ಎ ಸದಾಶಿವ ಕುಲಾಲ್ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಚಂಚಲಾಕ್ಷಿ ಸುಕುಮಾರ್ ಸಾಂಸ್ಕೃತಿಕ ಕಾರ್ಯದರ್ಶಿ ಸುಧಾಕರ್ ಸಾಲ್ಯಾನ್ ಕುಲಾಲ ಸೇವಾ ದಳಪತಿ ಶ್ರೀ ಸಂದೇಶ್ ಸಿ ಕುಲಾಲ್ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಎಸ್ ಸಾಲ್ಯಾನ್ ಮುಕಲ್ನ ಸೇರಿಗೆಡೆ ನಡ್ತಿನ ಚಿತ್ತನ ನಿಕ್ಕಲಿನ ಜವಾಬ್ದಾರಿನ ದೆತ್ತೊನ್ನೆತ್ತ ಒಟ್ಟಿಗೆ ಧಾರ್ಮಿಕ ರಂಗೋಡು ಮೂಲ್ಯಣ್ಣೆ ದೈವ ದೇವ್ಯರ್ನ ಭಕ್ತಿನ ಒಲಿನಾಯೆ ತುಳುನಾಡ್ದ ಅವ್ವೇತೋ ದೇವಾಲಯ ಮೂಲ್ಯಣ್ಣನ ಭಕ್ತಿಗೇನದ ದೇವಲ್ಯ ದೈವ ಪೂಜೆಗೆ ಮೂಲ್ಯಣ್ಣನೆ ಭಕ್ತಿ ಸನ್ಮಂತ ಶ್ರೀಧಾಮ ಮಾಣಿಲ ಪಣೋರಿ ಬೈಲು ಕಲ್ಲುರುಟಿ ದೇವಸ್ಥಾನ ಅಂಚೆನೆ ನಮ್ಮ ದೇವಿ ದೇವಸ್ಥಾನ ವೀರನಾರಾಯಣ ದೇವಲ್ಯ ಇಂಚಿನ ದೇಗುಲ ದೈವ ಬೂಡುನು ಮೆರೆಯಿನ ಚಿತ್ತನ ಮೂಲ್ಯಣ್ಣ ನಕಲು ಇನಿ ಪೆರ್ಮೆದ ಈ ತುಳುನಾಡದ ಭಕ್ತಿದ ಹೊಸರಾದ ಉಲ್ಲೇರೆ ಈ ಪೊರ್ತುಡು ಈ ನಮ್ಮ ಪೊರ್ಲ ಚಾವಡಿದ ಈ ಲೇಸನ ಉದಿಪನ ಮಲ್ಪೆರ ಉಲ್ಲೇರೆ 2021-22 ಸಾಲದ ಹೊಸ ಕೂಟನ ಉದಿಪನ ಮಲ್ಪನೆತ ಒಟ್ಟಿಗೆ ಈ ಚಾವಡಿ ಲೇಸದ ಉದಿಪನ
చావడిడు తుడర్ను అర్లాదు పూజ్య స్వామీజీలు అంచనే ಮಾತಾ ಬಿನ್ನೆರ್ನಕಲ್ನ ಸೇರಿಗೆಡು ತುಡರ್ ಅರ್ಲೊಂದುಂಡು ಬೊಲ್ಪು ಪಾರೊಂದುಂಡು ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘ ತಾಲೂಕು ವಲಯ ಕೂಟಗ ಮಲ್ಲಪ್ಪೆ ಉನ್ನೆತ್ತ ಹೊಸ ಗುರಿಕಾರನ ಪಟ್ಟಾಭಿಷೇಕಗ ಪೊರ್ತುದ ಈ ಲೇಸ್ ಹೊಸ ರಾಜಕುಮಾರಿ ಸಾಮಾಜಿಕ ಸೇವಕಿ ಉದ್ಯಮಿ ಆರ್ಥಿಕ ಸಂಘಟನೆದ ಸಹಕಾರಿ ಬಂಧು ಮಯೂರು ಉಳ್ಳಾಲ್ ಪರತಿರಿ ಹೊಸ ತಿಗಿಲ್ನು ಒಟ್ಟು ಸೇರಾದ ಅಪ್ಪೆ ಕೂಟ ಮೂಲ್ಯರ ಯಾನೆ ಕುಲಾಲರ ಸಂಘ ಜಿಲ್ಲೆದ ಕೂಟನ ತಂಕ ತಾಕತ್ತುಡು ಮಾನವ ನಂಚಿತನ ಜಬೇದಾರಿ ಇತ್ತಿನ ಚಿತನ ಮಯೂರ್ ಉಳ್ಳಾಲ್ ಪ್ರಸ್ತಾವನೆದ ಪೊಲಬನು ಪನಿಯರವಲರ್ ಅವೆಡ್ ದೊಂಬು ಎಂಗಲ್ನ ಚಾವಡಿದ ಬಿನ್ನೆರು ಆಯ್ನ ಚಿತನ ವೈ ಭರತ್ ಶೆಟ್ಟಿ ಮೇರೆ ಬೇತೆ ಲೇಸಡ್ ಪಾಲ್ಪಡ್ಯಾರ ಇತ್ತಿನ ದಾತ್ರ ಅರೇನ ಕಡಪಡ್ದು ಕೊರೊಂದುಲ್ಲ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜನ ಮನಸ್ಸಿನ ಗೆಂದಿನ ಚಿತಿನ ಸೇವಕಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಇತ್ತೆ ಭಿನ್ನನ ಮದಿಪುಗೂ ಅರೆಗೆ ಅನುವು ಕೊರೊಂದುಲ್ಲ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸಹ ಈ ದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಭಾರತವನ್ನು ಕ್ರೆಡಲ್ ಆಫ್ ಸಿವಿಲೈಸೇಷನ್ ಅಂತ ಕರೀತಾರೆ, ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ ಭಾರತವನ್ನು. ನಾಗರಿಕತೆಯನ್ನು ಹುಡುಕಬೇಕಾದ್ರೆ ಬಹುಶಃ ನೀವು ಎಷ್ಟು ಸಮಯಗಳ ಹಿಂದೆ ಹೋದರೂ ಸಹ ನೆಲವನ್ನು ಅಗಿದಾಗ ನಾಗರಿಕತೆಯ ಗುರಿತಾಗಿ ಸಿಕ್ಕಿದ್ದು ನಮಗೆ ಮಡಕೆಯ ತುಂಡುಗಳು. ಈ ಮಡಕೆಯ ತುಂಡುಗಳನ್ನು ಕಾರ್ಬನ್ ಡೇಟ್ ಮಾಡಿದಾಗ ಎಷ್ಟು ಸಾವಿರ ವರ್ಷಗಳ ಹಿಂದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಒಂದು ನಾಗರಿಕತೆಗೆ ಬೆಳಿಬೇಕಾದ್ರೆ ಬೆಂಕಿಯ ನಂತರ ಹುಡುಕಿದ್ದು ಮಡಕೆಗಳಂತೆ ಅಥವಾ ಪಾತ್ರೆಗಳು. ಹಾಗಾಗಿ ನಮ್ಮ ನಾಗರಿಕತೆಯ ಮೊದಲಿನ ಸಮಯದಿಂದ ಸಹ ಈ ತನಕ ಸಹ ತಮ್ಮ ಕುಲಕಸಬಾಗಿ ಆಗಿಸಿಕೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವಂಥ ಸಮಾಜ ಕುಲಾಲ ಸಮಾಜ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಬಹುಶಃ ಖಾಲಿ ಕುಲಕಸಬಿನ ಮೇಲೆ ಅವಲಂಬಿತರಾಗಿ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟಕರವಾದ ಪರಿಸ್ಥಿತಿ ಇರ್ಬೋದು. ಹಾಗಾಗಿ ಬಹುಶಃ ನೀವೆಲ್ಲರೂ ಸಹ ಶಿಕ್ಷಣದ ಮೂಲಕ ಆಗಿರ್ಬೋದು, ಕೃಷಿಯ ಮೂಲಕ ಆಗಿರ್ಬೋದು, ಬಿಸ್ನೆಸ್ನಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೋಡಿಸ್ಕೊಂಡು ಒಂದು ಸಮಾಜವಾಗಿ ಮುಂದುವರಿತಾ ಇದ್ದೀರಿ. ಹಿಂದೂ ಸಮಾಜಕ್ಕೆ ಮೆರುಗು ಕೊಟ್ಟಂಥ ಒಂದು ಸಮಾಜ ಕುಲಾಲ ಸಮಾಜ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಹಳ ಶಾಂತಿಯುತವಾದ ಒಂದು ಸಮಾಜ. ಅದೇ ಕೆಲಸದ ವೀಕ್ನೆಸ್ ಆಗಿ ಪರಿಣಮಿಸುವುದು ಉಂಟು. ಯಾಕಂದರೆ ಕಲಿಯುಗದಲ್ಲಿ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಗಜಂ ನೈವ ಅಶ್ವಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಪುತ್ರಂ ಬಲಿಂ ದರ್ದ್ಯ ದೇವೋ ದುರ್ಬಲ ಘಾತಕ ಅಂತ ಹೇಳಿದ್ರೆ, ಈ ಪ್ರಾಣಿ ಬಲಿ ಕೊಡುವಂಥ ಒಂದು ಪದ್ಧತಿ ಉಂಟು ನಮ್ಮಲ್ಲಿ. ದೇವಸ್ಥಾನದಲ್ಲಿ ಹಿಂದೆ ದೈವಸ್ಥಾನದಲ್ಲಿ ಮಾರಿಗುಡಿಗಳಲ್ಲಿ ನೀವು ಪ್ರಾಣಿ ಬಲಿಯನ್ನು ಕೊಡುವಾಗ ಯಾವತ್ತಾದ್ರೂ ಆನೆಯನ್ನು ಬಲಿ ಕೊಡೋದನ್ನು ನೀವು ನೋಡಿದ್ರ? ಕುದುರೆ ಅನ್ಸ ಬಲಿ ಕೊಡೋದಿಲ್ಲ, ಹುಲಿಯ ಸುದ್ದಿಗಂತೂ ಹೋಗುವುದೇ ಇಲ್ಲ. ನೀವು ಬಲಿ ಕೊಟ್ಟರೆ ಯಾರನ್ನು ಕೊಡ್ತೀರಿ? ಸಣ್ಣ ಕೋಳಿ ಮರಿಯನ್ನು ಅಥವಾ ಕುರಿ ಮರಿಯನ್ನು ಕೊಡ್ತೀರಿ. ಅಂದರೆ ಅರ್ಥ ದುರ್ಬಲರಾಗಿದ್ದರೆ ಕಲಿಯುಗದಲ್ಲಿ ದೇವರ ಸಹ ನಿಮ್ಮ ಜೊತೆಗೆ ಇರುವುದಿಲ್ಲ ಅಂತ ಅರ್ಥ.
ಅಂಥ ಕಾಲಘಟ್ಟದಲ್ಲಿ ನೀವೆಲ್ಲರೂ ಸಹ ಒಟ್ಟು ಸೇರಿ ನಾವು ಸಮಾಜವಾಗಿ ನಮ್ಮ ಚಿಂತನೆಗಳೇನು, ಸಮಾಜಕ್ಕೆ ನಾವು ಏನಾರ ಕೊಡುಗೆಯನ್ನು ಕೊಟ್ಟಿದ್ದೇವೆ, ಈ ವಿಷಯಗಳ ಬಗ್ಗೆ ನೀವು ಸಹ ಅರಿತುಕೊಂಡು ಉಳಿದ ಸಮಾಜಕ್ಕೆ ಸಹ ನೀವು ತೋರಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಿದರೆ ಉಳಿದ ಸಮಾಜ ಸಹ ನಿಮ್ಮನ್ನು ಗುರುತಿಸ್ತದೆ, ನೀವು ಸಹ ಸಂಘಟಿತರಾಗಿ ಬೆಳೀಲಿಕ್ಕೆ ಸಾಧ್ಯ ಎಂಬುದು ನನ್ನ ವೈಯಕ್ತಿಕವಾದ ನಂಬಿಕೆ. ಹಾಗಾಗಿ ಇಷ್ಟರ ತನಕ ನೀವೆಲ್ಲರೂ ಸಹ ಒಳ್ಳೆ ರೀತಿ ಕುಲಾಲ ಸಮಾಜದಿಂದ ಹಲವಾರು ಕೆಲಸಗಳಾಗ್ತಾ ಉಂಟು. ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕುಲಕಸುಬಾದ ನಮ್ಮ ಮಡಿಕೆ ಉತ್ಪಾದನಾ ಕೇಂದ್ರಗಳು ಸಹ ಸುಮಾರು ಶುರುವಾಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಜ್ಞಾನದ ಫೀಲ್ಡಲ್ಲಿರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ನಿಮ್ಮ ಮಕ್ಕಳು ಸಹ ಅದರಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ನೀವೆಲ್ಲರೂ ಸಹ ಒಟ್ಟಾಗಿ ಸೇರಿ ಕೆಲಸ ಮಾಡಿದರೆ ಮಾತ್ರ ನಿಮ್ಮಲ್ಲಿರುವ ನ್ಯೂನತೆಗಳೇನುಂಟು, ನಮ್ಮಲ್ಲಿ ನ್ಯೂನತೆಗಳಿರ್ತದೆ. ಎಷ್ಟೋ ಜನ ಬಡವರು ಇರ್ತಾರೆ, ಅವರನ್ನು ಮುಟ್ಟುವಂಥ ಕೆಲಸ ಸರ್ಕಾರಕ್ಕೆ ಸಹ ಆಗುವುದಿಲ್ಲ ಕೆಲವು ಸಾರಿ. ಅಂಥ ಸಮಯದಲ್ಲಿ ಈ ಜಾತಿ ಸಂಘಟನೆಗಳು ಒಟ್ಟಾಗಿ ನಮ್ಮ ಸಮಾಜದಲ್ಲಿರುವಂಥ ಕಟ್ಟ ಕೊನೆಯ ವ್ಯಕ್ತಿ ಯಾರಿದ್ದಾನೆ, ಬಡವ ಯಾರಿದ್ದಾನೆ, ಅವನ ಕಣ್ಣೀರುಳಿಸುವ ಕೆಲಸವನ್ನು ಮಾಡಿದರೆ ಮಾತ್ರ ಇಂಥ ಜಾತಿ ಸಂಘಟನೆಗಳಿಗೆ ಒಂದು ಪುರುಷಾರ್ಥ ಸಾಧನೆಯ ಅರ್ಥ ಬರ್ತದೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಯುವ ನಾಯಕರಾದಂಥ ಮಯೂರ್ ಕುಲಾಲ್ ಅವರ ಒಂದು ದೊಡ್ಡ ತಂಡ ಪುನಃ ಕೊರೋನಾದಿಂದಾಗಿ ಸ್ವಲ್ಪ ಮುಂದೋಗಿರಬೇಕು ಪ್ರಮಾಣ ವಚನ ಎಲ್ಲ. ಹಾಗಾಗಿ ಒಂದು ಅವಕಾಶ ನಿಮಗೂ ಸಹ, ಇದು ನಮ್ಮ ಸಂಘಟನೆಯಲ್ಲಿ ಮತ್ತು BJPಯಲ್ಲಿ ರಾಜಕೀಯ ಪಕ್ಷ ಆದ ಕಾರಣ ನಾವು ಹೇಳ್ತೇವೆ, ಈ ಪೋಸ್ಟ್ ಅಲ್ಲ, ಇದೆಲ್ಲ ಜವಾಬ್ದಾರಿ. ಇದು ಅಧ್ಯಕ್ಷ ಅನ್ನೋದೊಂದು ಜವಾಬ್ದಾರಿ. ಅದರೊಂದಿಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸೋದು, ಆ ಜವಾಬ್ದಾರಿಯನ್ನು ತೆಗೆದುಕೊಂಡವನವನು ಕರ್ತವ್ಯ. ಮನೆಯಲ್ಲಿ ತಂದೆಯ ಜವಾಬ್ದಾರಿ ಹೇಗಿರ್ತದೆ, ಸಂಘಗಳಲ್ಲಿ ಅಧ್ಯಕ್ಷನ ಜವಾಬ್ದಾರಿ ಅದೇ ರೀತಿ ಇರ್ತದೆ. ಆ ದೇವರು ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಶಾಸಕನಾಗಿ ಖಂಡಿತ ನಿಮ್ಮ ಸಮಾಜದ ಬಾಂಧವರೊಂದಿಗೆ ನಾನು ಇದ್ದೇನೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಒಟ್ಟಿಗೆ ಎಡ್ಡೆ ಮದಿಪುನ ಸಂದಾಯಿತ ಮಲ್ತಿನ ಚಿತಿನ ಎಂಕಲ್ನ ಕುಡ್ಲದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ಮೇರೆಗೆ ಉಡಲ್ ದಿಂಜಿನ ಸೋಲ್ಮೇಲಿನ ಸಂದಾಯಿತದ ಒಟ್ಟಿಗೆ ಸರಕಾರದ ಕುಂಡಿಯಾದ ಈ ಪುನ ಚಿತ್ತಿನ ಈರಡ ಸರಕಾರಗ ಎಂಕಲ್ನ ಬೇಡಿಕೆನ ಸಂದಾಯಿತ ಮಲ್ಪುನ ಚಿತ್ತಿನ ಪೊರ್ತು ಎಂಕಲ್ನ ಹೊಸ ಗುರಿಕಾರರಾಯನ ಚಿತ್ತಿನ ಮಯೂರ್ ಉಳ್ಳಾಲ್ ಅವೇನ ಆ ಮನವಿನ ಸಂದಾಯಿತ ಮಲ್ಪೊಡ ಪಣದಕ್ಕೆ ಏನೊಂದಲ್ಲ ಭರತ್ ಶೆಟ್ರಿಗೆ ಅಂಚನೆ ಎಂಕಲ್ನ ಬಿನ್ನೆರು ಐನ ಚಿತ್ತಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಸದಸ್ಯರು ಶ್ರೀ ಪೃಥ್ವಿರಾಜ್ ಎಡಪದವು ಮೇರ್ ಬೈದೇರು ಅರೆಲ್ಲ ಚಾವಡಿಗೆ ಮೋಕೆಡು ಎತ್ಕೊಂದಲ್ಲ ಪೃಥ್ವಿರಾಜ್ ಎಡಪದವು ದಯಮಲ್ತದ ಚಾವಡಿಗೆ ಬರೋಡು ಪಂದಕ್ಕೆ ಏನೊಂದಲ್ಲ ಬಲ್ಮನ ಹಿರಿಯರೆಗೆ ಸಾಧಕೆರೆಗೆ ಮಲ್ಪೆರವಲ್ಲ ಪುತ್ತೂರದ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಕರಿನ ಗುರ್ಕಾರ್ ಇತ್ಯದ ನಿರ್ದೇಶಕರು ಅಂಚನೆ ನಿವೃತ್ತ ತಹಶೀಲ್ದಾರ್ ರಾಯನ ಚಿತ್ತನ ಶ್ರೀ BS ಕುಲಾಲ್ ಪುತ್ತೂರು ಬೇರೆನೆ ಚಾವಡಿಗೆ ಎತ್ಕೊಂದುಲ್ಲ ತಮ್ಮನ ಬಲ್ಮನ ಮಲ್ಪುನ ಚಿತ್ತನ ಪುರ್ತಗು ಪೂಜ್ಯ ಸ್ವಾಮೀಜಿಲಿನ ಒಟ್ಟಿಗೆ ಮಾತಾ ಬಿನ್ನೇರ್ ನಕಲನ ಸೇರಿಗೆಡೆ ಅಂಚನೆ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯನ ಚಿತ್ತನ ಸೀತಾರಾಮ್ ಬಂಗೇರ ಕೊಲ್ಯ ಅಂಚನೆ ಪೆರಿಯ ಸೇವಕಿ ಶ್ರೀದೇವಿ ದೇವಸ್ಥಾನದ ಶ್ರೀಮತಿ ಮಾಲತಿ ಅಂಚನೆ ಪೆರಿಯ ಪತ್ರಕರ್ತೆರಾಯನ ಚಿತ್ತನ ಶ್ರೀ ಚಿದಂಬರ ಬೈ ಕಂಪಾಡಿ ಮುಗಲು ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಲ್ಲ ಅಂಚನೆ BS ಕುಲಾಲ್ ಮೆರ್ನ ತಮ್ಮನದ ಓಲೆನು ಹೋದರೆ ಕುಮಾರಿ ಶ್ರಾವ್ಯ C ಕುಲಾಲ್ ಮೆರಡ ಕೇನೊಂದಲ್ಲ ಕುಲಾಲ ಸಮ್ಮಿಲನ 31 ಜನವರಿ 2021 ಆದಿತ್ಯವಾರ. ನಿವೃತ್ತ ತಹಶೀಲ್ದಾರರು ಶ್ರೀಯುತ BS ಕುಲಾಲ್ ಪುತ್ತೂರು ಇವರಿಗೆ ಅಭಿನಂದನಾ ಪೂರ್ವಕವಾಗಿ ಸಲ್ಲಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮಾಜಿ ತಹಶೀಲ್ದಾರಾಗಿ ಸರಕಾರ ಸೇವೆಯಿಂದ ನಿವೃತ್ತರಾದ ಶ್ರೀ BS ಕುಲಾಲರ ಪೂರ್ಣ ಹೆಸರು ಬಂಟ್ವಾಳ ಶಂಕರನಾರಾಯಣ ಕುಲಾಲ್. ಮೆಟ್ರಿಕ್ ಅವರೆಗೆ ವಿದ್ಯಾಭ್ಯಾಸ ಪಡೆದಿದ್ದರು. ಇಂಗ್ಲಿಷ್ನಲ್ಲಿ ಅಪಾರ ಪಾಂಡಿತ್ಯ. ಸರಕಾರ ಸೇವೆಯಲ್ಲಿ ತನ್ನ ಕಾರ್ಯಬಾಹುಳ್ಯದಿಂದ ಗುಮಾಸ್ತನಿಂದ ತಹಶೀಲ್ದಾರ ಹುದ್ದೆಗೆ ಏರಿದವರು. ಇವರು ತನ್ನ ವೃತ್ತಿ ಬದುಕಿನಲ್ಲಿ ಇರುವಾಗಲೇ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ನಾಟಕದಲ್ಲಿ ಹೆಚ್ಚಿನ ಆಸಕ್ತಿ ತೋರಿ ನಟನಾಗಿ ಬಣ್ಣ ಹಚ್ಚಿದವರು. ಕಿರುತೆರೆ ನಟನಾಗಿ ತುಳು ಸಿನಿಮಾ ರಂಗದಲ್ಲೂ ನಟಿಸಿರುವ ಅನುಭವ. ನಿವೃತ್ತಿ ನಂತರ ತನ್ನ ಬದುಕನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಕುಲಾಲ ಸಮಾಜ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾಗಿ, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಸಹಕಾರ ಸಂಘದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿ ಪ್ರಕೃತ ನಿರ್ದೇಶಕರಾಗಿ ದುಡಿಯುತ್ತಿರುವವರು.
ಇಳಿವಯಸ್ಸಿನಲ್ಲಿಯೂ ಪಾದರಸದಂತೆ ಚುರುಕಾಗಿರುವ ಭೀಷ್ಮಾಚಾರ್ಯರಂಥ ಮಾರ್ಗದರ್ಶನ ಮಾಡುತ್ತಿರುವ ಇವರ ಅಸಾಧಾರಣ ಸಾಮಾಜಿಕ ಹಾಗೂ ಸಹಕಾರಿ ಸೇವೆಯನ್ನು ಪರಿಗಣಿಸಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ 59ನೇ ವಾರ್ಷಿಕ ಮಹಾಸಭೆಯನ್ನು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಹಿರಿಯ ಸದಸ್ಯರಾಗಿ ಸನ್ಮಾನ ಗೌರವಾರ್ಪಣೆಯನ್ನು ಮಾಡಲಾಗಿದೆ. ಶ್ರೀಯುತರ ವಿಶ್ರಾಂತಿ ಬದುಕು ಶ್ರೀಮಂತವಾಗಲಿ, ಭಗವಂತ ಇನ್ನೂ ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಹಾಗೂ ಸಮಾಜ ಸೇವೆಗೆ ಇನ್ನೂ ಇವರ ಜೀವನವನ್ನು ಮುಡಿಪಾಗಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸಲಾಗುತ್ತದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯ ಚಿತ್ರ ಸೀತಾರಾಮ ಬಂಗೇರ ಕೊಲ್ಯ ಬೇರ್ನ ಪೊಲಬನು ಇತ್ತೆ ಪನಿಯರು ಉಲ್ಲೇರು ಪ್ರವೀಣ್ ಬಸ್ತಿ. ಶ್ರೀಯುತ ಕೆ ಸೀತಾರಾಮ ಬಂಗೇರ ಇವರಿಗೆ ಅಭಿನಂದನಪೂರ್ವಕವಾಗಿ ಸಲ್ಲಿಸುವಂತಹ ಸನ್ಮಾನ ಪತ್ರ. ಉಳ್ಳಾಲ ಅಬ್ಬಕ್ಕ ಪ್ರತಿಮೆಯನ್ನು ಸ್ಥಾಪಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕನ ಪ್ರತಿಮೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿಯೂ ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಉಳ್ಳಾಲದಲ್ಲಿ ಸಂಘವನ್ನು ಕಟ್ಟುವಲ್ಲಿ ಯಶಸ್ವಿಯಾದವರು. ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದಲೂ ಜನಸಂಘದೊಂದಿಗೆ 1957ರ ಚುನಾವಣೆಯಲ್ಲಿ ಮನೆ ಮನೆಯಲ್ಲಿ ಪ್ರಚಾರವನ್ನು ಮಾಡಿ ಉಳ್ಳಾಲದಲ್ಲಿ ಜನಸಂಘಕ್ಕೆ ಮುನ್ನುಡಿಯನ್ನು ಬರೆದವರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿಕೊಂಡು ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರಾಗಿಯೂ ಮಧ್ಯವರ್ಜನ ಶಿಬಿರದಂತಹ ಯೋಜನೆಯನ್ನು ಮಾಡಿ ಯಶಸ್ವಿಯಾದವರು. ಜನಜಾಗೃತಿ ವೇದಿಕೆಯ ಉಳ್ಳಾಲ ವಲಯದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದವರು. ತೊಕ್ಕೋಟು ಭಟ್ನಗರದಲ್ಲಿ ಶಕ್ತಿ ಭಾರತ ವ್ಯಾಯಾಮಶಾಲಾ ನಿವೇಶನವನ್ನು ಖರೀದಿಸಿ ವ್ಯಾಯಾಮಶಾಲೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದವರು. ಪಿಲಾರು ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಹಲವಾರು ವರ್ಷಗಳ ಸದಸ್ಯರಾಗಿದ್ದುಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಸೋಮೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ಸೇವೆ ಸಲ್ಲಿಸಿದ್ದಾರೆ. ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಕೊಲ್ಯ ಕನೀರ್ತೋಟ ಮಳಿಯಾಲಗೌಡಿ ಚಾಮುಂಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದವರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ಶ್ರೀ ಸೀತಾರಾಮ್ ಬಂಗೇರ್ ಇವರಿಗೆ ನೀಡುವಂತಹ ಅಭಿನಂದನಾ ಸನ್ಮಾನ ಪತ್ರ. ಸೋಲ್ಮೇಲು ಶ್ರೀಮತಿ ಮಾಲತಿ ಮೇರ್ನ ಪೊಲಬುಣ ತೀರ್ಪಾಯರು ಉಲ್ಲೇರು ಶ್ರೀಮತಿ ರೇಖಾ ಸಂಜೀವ. ಶ್ರೀಮತಿ ಮಾಲತಿ ಇವರಿಗೆ ಅಭಿನಂದನಾ ಪೂರ್ವಕವಾಗಿ ಸಲ್ಲಿಸುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀಮತಿ ಮಾಲತಿಯವರು ಮಂಗಳೂರು ತಾಲೂಕಿನ ಅತ್ತಾವರ ಗ್ರಾಮದ ಬಾಬುಗುಡ್ಡೆ ನಿವಾಸಿಯಾಗಿದ್ದು ಶ್ರೀದೇವಿ ದೇವಸ್ಥಾನದಲ್ಲಿ ಸುಮಾರು 20 ವರ್ಷಗಳಿಂದ ಸಸ್ಯಾಹಾರಿಯಾಗಿ ದೇವಸ್ಥಾನದ ಸಕಲ ಕೆಲಸವನ್ನು ಬಹಳ ನಿಷ್ಠೆ ಶ್ರದ್ಧೆಯಿಂದ ಮಾಡುತ್ತಿರುವ ಹಿರಿಯ ಸೇವಕಿ ಎಂಬ ಕೀರ್ತಿಗೆ ಶ್ರೀಮತಿ ಮಾಲತಿಯವರು ಭಾಜನರಾಗಿದ್ದಾರೆ. ಇವರು ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀ ಗಣಪರವರ ಮಗಳಾಗಿ 1955ರಲ್ಲಿ ಜನಿಸಿರುತ್ತಾರೆ. ಇವರು ಪೂವಪ್ಪ ಮೂಲ್ಯ ಎಂಬವರನ್ನು ವಿವಾಹವಾಗಿ ಭಾಸ್ಕರನೆಂಬ ಮಗನೊಂದಿಗೆ ಸಂಸಾರ ಸಾಗಿಸುತ್ತಿದ್ದಾರೆ. ಇವರ ಜೀವನದಲ್ಲಿ ಸ್ವಂತ ಮನೆ ಮಾಡುವ ಕನಸು ನನಸಾಗೇ ಉಳಿದಿದ್ದು ಯಾವುದೇ ಸರಕಾರದ ಸವಲತ್ತಿಗೆ ಕೈಚಾಚಿದವರಲ್ಲ. ಇಂತಹ ಸರಳ ಸಜ್ಜನಿಕೆಯ ತಾಳ್ಮೆಯ ವ್ಯಕ್ತಿತ್ವ ಹೊಂದಿದ ಶ್ರೀಮತಿ ಮಾಲತಿಯವರಿಗೆ ಶ್ರೀ ಭಗವಂತನು ಆಯುರಾರೋಗ್ಯ ಸೌಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸಲಾಗಿದೆ. ಸೋಲ್ಮೇಲು ಶ್ರೀ ಚಿದಂಬರ ಬೈಕಂಪಾಡಿ ಮೇರ್ನ ಪೊಲಬನು ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಮೇರೆ ಸಂದಾಯಿತ ಮಲ್ಪೊಡ್ಪಣದಕ್ಕೆ ಏನೊಂದುಲ್ಲೆ. ಡಾಕ್ಟರ್ ಶಿವರಾಮ ಕಾರಂತ ಸಾಧನಾ ಪ್ರಶಸ್ತಿ ಪುರಸ್ಕೃತ ಶ್ರೀ ಚಿದಂಬರ ಬೈಕಂಪಾಡಿ ಹಿರಿಯ ಪತ್ರಕರ್ತರು ಇವರಿಗೆ ಅಭಿನಂದನಪೂರ್ವಕವಾಗಿ ಸಲ್ಲಿಸುವ ಸನ್ಮಾನ ಪತ್ರ. ಕರಾವಳಿಯ ಪತ್ರಿಕೋದ್ಯಮದಲ್ಲಿ ಐತಿಹಾಸಿಕ ಸಾಧಕರಾಗಿ ತಮ್ಮ ಲೇಖನಿಯ ಹರಿತ ಮಾತಿನ ಮೂಲಕ ಸಾಮಾಜಿಕ ಬದಲಾವಣೆಗೆ ಶ್ರಮಿಸುತ್ತಲೇ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಕೈಚಳಕವಾಡಿಸಿ ಹಲವಾರು ಸ್ಮರಣಾರ್ಥ ಬರಹಗಳನ್ನು ನೀಡಿದ ಮೇರು ಪ್ರತಿಭೆ ಶ್ರೀ ಚಿದಂಬರ ಬೈಕಂಪಾಡಿ. ಕಡಲ ತಡಿಯ ಮಂಗಳೂರು ಕ್ಷೇತ್ರದ ಪತ್ರಿಕಾ ರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿ ತನ್ನಂತೆಯೇ ಹಲವಾರು ಪ್ರತಿಭೆಗಳಿಗೆ ಬದುಕು ಬರಹ ಕಲಿಸಿ ವೃತ್ತಿ ಕ್ಷೇತ್ರದ ನಿಷ್ಠೆ ಮೂಡಿಸಿದವರು ಇವರು. ಇವರಿಂದ ನಾಡಿಗೆ ಇನ್ನಷ್ಟು ಸಾಹಿತ್ಯ ಪ್ರಕಾರಗಳು ಹಾಗೂ ಮಾಧ್ಯಮ ಸೇವೆ ದೊರೆಯಲಿದೆ. ಇವರ ಸಾಧನೆಯನ್ನು ಹೇಳಿದಷ್ಟು ಸಾಲದು. ಅಷ್ಟು ಇರುವಷ್ಟು ಶ್ರೀ ಚಿದಂಬರ ಬೈಕಂಪಾಡಿ ಅವರು ಇವರ ಸಾಧನೆ ಇನ್ನೂ ಮುಂದುವರಿಯಲಿ ಮತ್ತು ಇವರಿಗೆ ಶ್ರೀ ಭಗವಂತನು ಆಯುರಾರೋಗ್ಯ ಸೌಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲೆಂದು ಪ್ರಾರ್ಥಿಸಿದ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಸೋಲ್ಮೇಲು ದಯಮಲ್ತದೆ ಮಾತೆಲ್ಲ ಹಿರಿಯ ಸಾಧಕರ್ನ ಈ ತಮ್ಮನ ಬಲ್ಮನ ಅಕಲ್ನ ಸಾಧನೆಗೆ ಹೊರ ಲಕ್ಕದುಂತುದು ಅಕ್ಲೆಗೆ ಗೌರವನ ಕೊರಡುಪಣದಕ್ಕೆ ಏನೊಂದುಲ್ಲ. ಸೋಲ್ಮೇಲೆನೆ ಸಂದಾಯಿತ ಮಲ್ತೊಂದು ಇನಿ ದಾದ ವಿಶೇಷ ಪಂಡ ಪದಗ್ರಹಣ ಕಾರ್ಯಕ್ರಮ ಪನ್ಪಿನವು ಒಂದು ನಿಮಿತ್ತ ಮಾತ್ರ. ಪದಗ್ರಹಣ ಕಾರ್ಯಕ್ರಮದ ಒಟ್ಟಿಗೆ ಎಂಕ್ಲ ಸಮಾಜದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಒಂಜಿ ಕಡೆ ಸ್ತರದ ಏನ ಸಮಾಜ ಬಂಧುಲೇನು ಹೊರ ಭೇಟಿಯಾವಡು ಹೊರ ಅಕ್ಲೇನು ಸಂಪರ್ಕ ಬಂದ್ಪಡು ಪನ್ಪಿನಂಚಿನ ಮೂಲ ಉದ್ದೇಶ ಮಾತ್ರ ಈ ಪದಗ್ರಹಣ ಕಾರ್ಯಕ್ರಮನೇ ವಿನಃ ಬೊಕ್ಕ ಓವೇ ಒಂಜಿ ಕಾರಣ ಎಂಕ್ಲ ಈ ಕಾರ್ಯಕ್ರಮದ ಒಟ್ಟಿಗೆ ಇಜ್ಜಿ
ದಿಂಜ ಭಾವುಕತೆ ಬರ್ಪುಂಡು ಇಂಕೆ ಸಮಾಜ ಬಂದುಲೆ ನಿಖಿಲು ತೊಜಿಪದಿನಂಚಿನ ಈ ಅಭೂತಪೂರ್ವನಂಚಿನ ಪ್ರೀತಿ ನಿಖಿಲು ತೊಜಿಪದಿನಂಚಿನ ಈ ಸಹಭಾಗಿತ್ವ ನಿಖಿಲನಿ ಯಾನ್ ಏತ ಅಭಿನಂದನೆ ಮಂತನಲ್ಲ ಯಾವಂದು ನಿಖಿಲ್ನ ಈ ಪ್ರೀತಿದ ಒಟ್ಟಿಗೆ ನಿಖಿಲ್ನ ಈ ಪ್ರೀತಿ ಇರ್ದಾದ್ರೇ ಎಂಕಲ್ನ ಈ ಮಲ್ಲ ಒಂಜಿ ಕಾರ್ಯಕ್ರಮನ ಯಾನ್ ಪದಗ್ರಹಣಗ್ ಇನಿ ಒಂಜಿ ನಿಮಿತ್ತ ಮಾತ್ರವಾದಾಂಡಲ ಒಂಜಿ ತಿಂಗಳು ಆಯ್ನಾತ್ರ ಎಂಕಲ್ನ ಈ ಇಡೀ ಪ್ಯಾರೆಂಟ್ ಬಾಡಿದ ರಚನೆ ಅದು ಈ ಒಂಜಿ ತಿಂಗೊಲದ ಉಲೈ ಈತು ಮಲ್ಲ ಕಾರ್ಯಕ್ರಮನ ಮನ್ಪುನಂಚಿನ ಸಾಹಸನ ಮನ್ಪೆರೆಗೆ ನಿಖಿಲ ಮಿತ್ತಿತ್ತಿನಂಚಿನ ಆ ವಿಶ್ವಾಸನೇ ಕಾರಣ ಆ ವಿಶ್ವಾಸನ ನಿಖಿಲಿನಿ ಒರಿತಿದ್ದಾರೆ ಆ ವಿಶ್ವಾಸನ ಒರಿತಿನಕ್ಕೆ ಬೋಡಾದ ನಿಖಿಲಿಗೆ ಅಭಿನಂದನೆ ಮನ್ಪುವ ಎನ್ನ ಜೀವನದ ಕೊನೆಯ ಕ್ಷಣದ ಮುಟ್ಟ ಎನ್ನ ಸಮಾಜದ ಒವೇ ಕೆಲಸ ಮನ್ಪೆರೆಗಳ ಯಾನ ನಿಖಿಲ ಒಟ್ಟಿಗೆ ಉಲ್ಲೇಪನೊಂದು ಇನ್ನಿತ ಈ ಕಾರ್ಯಕ್ರಮದ ಒಟ್ಟಿಗೆ ಉಪನಂಚಿನ ವಿಶೇಷವಾಯಿನಂಚಿನ ಕಾರ್ಯಕ್ರಮದ ಬಂಡ ಎನ್ನ ಹಿರಿಯರನಂಚಿನ BS ಕುಲಾಲರಂಚಿನ ಸೀತಾರಾಮ್ ಬಂಗೇರ್ರಂಚಿನ ಮಾಲತೆಕ್ಕನಂಚಿನ ಹಿರಿಯರನ್ನು ಗುರುತಿಸಿದ ಮೂಲು ಅಕಲಿಗೆ ಎಂಗ್ಲ ಸನ್ಮಾನ ಮಂತಿನತ್ತು ನಿಖಿಲು ಮಂತಿನಂಚಿನ ಕೆಲಸ ನಿಖಿಲ್ ಅಲಂಕಾರ ಮಂತದ ಪೋಯಿನಂಚಿನ ಈ ಸ್ಥಾನನ ಇನಿ ಎಲ್ಲಿಯ ವ್ಯಕ್ತಿಯಾದ್ಯಾನು ಐನ ಅಲಂಕರಿಸಿದ ಆ ಸ್ಥಾನಗೂ ಒವೇಕಾರ ರೀತಿಯ ಚ್ಯುತಿ ಬರಂದಿನ ಲೆಕ್ಕ ಇನ್ನು ಅನರ್ಧ ಪಕ್ಕದ ಎಂಕಲ ಈ ಅಧಿಕಾರ ಅವಧಿನ ಮುಂದುವರಿಸುವ ಪನ್ಪಿನಕ್ಕೆ ಸ್ಮರಣೆ ಮನ್ಪೆರಗೆ ನಿಖಿಲನ್ನು ಕುಲ್ಲಾದ ಇನಿ ವೇದಿಕೆಗಳೆತ್ತಿನ ಆಯ್ತು ಒಟ್ಟಿಗೆ ನಮ್ಮ ಸಮಾಜದ ಏತೇತ್ ಜನಕ್ಕುಲು ಅರ್ಹರು ಉಲ್ಲೆರು ಪನ್ಪಿನವು ಇನಿ ಅಭಿನಂದನೆ ಕೊರ್ಪುನತ ಆ ನೂತ ಅಜಿಪ ಜನ ಮಾತ್ರ ಅತ್ತು ಬದಲಾದ ಅರ್ಹೇರ್ನ ಲೀಸ್ಟ್ನ ತೂವೊಂದು ಪೋನಗ ಅಸಂಖ್ಯವಾಯಿನಂಚಿನ ಸಾಧಕರೆಯನ್ನ ಸಮಾಜದ ಉಲ್ಲೆರೆ ಆ ಸಮಾಜದ ಅಸಂಖ್ಯವಾದ ಉಪ್ಪುನಂಚಿನ ಸಾಧಕರನ್ನು ಒಂದ ಜನನಾಂಡಲ ವೇದಿಕೆಗಳೆತ್ತದು ಗುರುತಿಸಿದ ತನ್ಮೂಲಕ ಎನ್ನ ಸಮಾಜಡಲ ಅರ್ಹರುಲ್ಲೆರೆ ಎನ್ನ ಸಮಾಜಡಲ ಹಿರಿಯ ವಕೀಲರುಲ್ಲೆರೆ ಹಿರಿಯ ಡಾಕ್ಟರ್ ನಕ್ಲುಲ್ಲೆರೆ ಹಿರಿಯ ಸರಕಾರಿ ಅಧಿಕಾರಿ ನಕ್ಲುಲ್ಲೆರೆ ಹಿರಿಯ ಭಾರಿ ಒಂಜಿ ಸಾಧನೆ ಮಂತಿನಂಚಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಕುಲುಲ್ಲೆರೆ ಎನ್ನ ಸಮಾಜಡ್ಲ ಸಾಂಸ್ಕೃತಿಕ ರಂಗದ ಸಾಧನೆ ಮಂತಿನಂಚಿನ ಕುಲುಲ್ಲೆರೆ ಮೊಕ್ಲೇನು ಪೂರ ಗುರುತಿಸುನಂಚಿನ ಕೆಲಸ ನನ್ನರ್ದು ಬೊಕ್ಕ ಮಾತೃ ಸಂಘ ಮನ್ಪುಂಡು ನಿಖಿಲ್ನ ಸಾಧನದ ಒಟ್ಟಿಗೆ ನಿಖಿಲನ್ನು ಗುರುತಿಸಾದ ನಿಖಿಲನ್ನು ಎಂಕಲ್ನ ಸಮಾಜದ ಹೆಮ್ಮೆಯಾದ ಎಂಕಲ್ ದೆತನುವ ನನದ ಎಂಕಲ್ನ ಎಲ್ಲೆಲ್ಲೆ ಜೋಕ್ಲೆಗೆ ನಿಖಿಲನ್ನು ತೊಜಿಪಾದ ಎಂಕಲ್ ಅಕ್ಲಿಗೆ ಸ್ಫೂರ್ತಿ ಕೊರ್ಪ ಪನ್ಪನ ಕಾರಣಗೆ ಈ ಅಭಿನಂದನಾ ಕಾರ್ಯಕ್ರಮ ನದೀತೀನಿ ಖಾಲಿ ಪಂಚಾಯತ್ ಮೆಂಬರ್ ನಕಲ್ನ ಅಭಿನಂದನೆ ಮನ್ಪೆರಗತ್ತೆ ಖಾಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನ ದ ಲೀಡರ್ ನಕ್ಲಿನ ಅಭಿನಂದನೆ ಮನ್ಪುನತ್ತೆ ನಿಖಿಲ್ ನೆಟ್ಟು ಒಟ್ಟಿಗೆ ಸ್ಪರ್ಧೆ ಮಂತದ ಸೋತಿನಕ್ಲೆಲ್ಲ ಗುರುತಿಸಿದ ದಾಯಿಗ ಬಂಡ ಎನ್ನ ಸಮಾಜದ ಜನಕ್ಕುಲಿಗೆ ಏತೋ ಸ್ಪರ್ಧೆ ಮನ್ಪುನಂಚಿನ ಅವಕಾಶ ಇತ್ತಂಡಲ್ಲ ಖಾಲಿ ಸೋಪು ಮನ್ಪಿನ ಒಂಜೇ ಪೋಡಿಗೆಗೆ ಆಕಲ್ ಅಲ್ಪ ಸ್ಥಾನ ಸ್ಪರ್ಧೆ ಮನ್ಪೆರೆಗೆ ಪೋಡಿ ನಿತ್ತರೆ ಆಂಡ ಸೋಪೆ ಪನ್ಪಿನ ಪೋಡಿಗೆಲ್ಲ ಮೀರಿದು ನಿಖಿಲ್ ಸ್ಪರ್ಧೆ ಮಂತಿದ್ದಾರೆ ನಿಖಿಲ್ ಚುನಾವಣೆ ಸೋತುದುಪ್ಪುವರೆ ಆಂಡ ನಿಖಿಲ್ ಎಂಗ್ಲ ಸಮಾಜದ ಧೈರ್ಯನ ನಿಖಿಲಿಗೆ ಎಂದಿದ್ದಾರೆ ನಿಖಿಲೆ ಎಂಗ್ಲ ಆದರ್ಶ ಐಕು ಬೋಡಾದ ನಿಖಿಲಿಗೆ ನೀ ಸೋತಿನಕ್ಲಿಗೆ ಎಂಗ್ಲೆ ಮುಲ್ಪ ಅಭಿನಂದನೆ ಕೊರ್ಪನ ಕಾರ್ಯಕ್ರಮ ನದೀತ ಬಂದುಲೆ ಈ ಕಾರ್ಯಕ್ರಮದ ಮೂಲ ಉದ್ದೇಶದಾದ ಪಂಡ ನಮ್ಮ ಪೂರರ್ನಲ ಆರಾಧ್ಯ ದೈವ ನಮ್ಮ ಕುಲದೇವರ ನೆಂಚಿನ ವೀರನಾರಾಯಣನ ಜೀರ್ಣೋದ್ಧಾರದ ಕಾರ್ಯ ನಡುತ್ತೊಂದುಂಡು ಆ ಜೀರ್ಣೋದ್ಧಾರದ ಕಾರ್ಯಗೆ ನಮ್ಮ ವರ ಮುಲ್ಪ ಬತ್ತದ ಏತ್ ಕೆಲಸ ನಡುತ್ತದನ್ನು ಪನ್ಪಿನೇನು ಸಾಮೂಹಿಕವಾದ ತೂವೋಡು ಪನ್ಪಿನ ಉದ್ದೇಶಗೆ ಇಡೀ ಜಿಲ್ಲೆದ 32 ಸಂಘದಕ್ಲೆನ್ಲ ಪ್ರತಿನಿಧಿನಕ್ಲೆನ್ಲ ಪಂಚಾಯತ್ ಮೆಂಬರ್ನಕ್ಲೆನ್ಲ ಗಣ್ಯರೆನ್ಲ ದ್ವೇ ವೀರನಾರಾಯಣದ ಜಾಗೆಡೆ ದೀತಿನಿ ದಾಯಗ ಪಂಡ ನಮ್ಮ ಪೂರರ್ಲ ವರ ಬತ್ತದ ಮುಲ್ಪದ ಜೀರ್ಣೋದ್ಧಾರ ಕಾರ್ಯ ಏತ್ ನಡುತ್ತದೆ ನನ್ನ ಏತ್ ನಡಬೆರಗುಂಡು ನನ್ನ ಭವಿಷ್ಯದ ನಮ್ಮ ಐಕ್ ಎಂಚ ಹೊಂದಾಣಿಕೆ ಮಂತೊಂದು ಎಂಚ ನಮ್ಮ ಸಮಯ ಕೊರಲಿ ಎಂಚ ಐಕ್ ಹೊಂದಿಸುನ್ ಪೋಲಿ ಆಯ್ನಾತು ಬೇಗ ಜೀರ್ಣೋದ್ಧಾರದ ಕಾರ್ಯನಿ ಎಂಚ ನೆರವೇರಿಸಲಿ ಪನ್ಪಿನ ತೂಪ ಎರೆಗೆ ಬೋಡಪ್ಪನ ಒಂದೇ ಕಾರಣಕ್ಕೆ ನಿಕ್ಲೆ ನಿನ್ನ ವೀರನಾರಾಯಣ ದೇವಸ್ಥಾನದ ಈ ಸಭಾಂಗಣದಲ್ಲಿ ಇದ್ದೀನಿ ಆ ಕೆಲಸ ಎಂಕಲ್ ಸಾಧಿಸಿದ ಪನ್ಪಿನಂಚಿನ ತೃಪ್ತಿ ಎಂಕ ಈ ವೇದಿಕೆ ಈತ್ ಜನ ಸೇರ್ದಿನಗನೆ ಎಂಕ್ಲಿಗೆ ಬತ್ತದಂಡು ಎಂಕಲ್ನ ಪೂರ ಉದ್ದೇಶ ಪೂರ ಕೆಲಸದ ಗುರಿ ಅವು ವೀರನಾರಾಯಣನ ದೇವಸ್ಥಾನದ ಜೀರ್ಣೋದ್ಧಾರ ದಯಗೆ ನಮ್ಮ ವೀರನಾರಾಯಣನ ದೇವಸ್ಥಾನದ ಜೀರ್ಣೋದ್ಧಾರನ ಮನ್ಪೊಡು ದಯಗೆ ನಮకు ವೀರನಾರಾಯಣನ ನಮ್ಮ ಇಲ್ಲದ ಕುಲದೇವರಾದ ನಮ್ಮ ದೆಪ್ಪೊಡು ಪಂಡ ನಮ್ಮ ಸಮಾಜದ 80% ಹೆಚ್ಚು ಜನಕುಲು ತೀರಾ ಗ್ರಾಮಾಂತರ ಪ್ರದೇಶದ ಉಪ್ಪುನಕಲು ತೀರಾ
ಕೆಳವರ್ಗದ ಜನಕುಲಾದ ಉಪ್ಪುನ ನಮ್ಮ ಆರ್ಥಿಕವಾದ ಉಪ್ಪುನಂಚಿನ ನಮ್ಮ ಜನಕುಲು ನಮ್ಮ ಸೇರಡು ಒಂದಾಂಡ ನಮ್ಮ ಒಟ್ಟಿಗೆ ಸೇರಡು ಒಂದಾಂಡ ಐತು ಒಟ್ಟಿಗೆ ಧಾರ್ಮಿಕತದ ಲೇಪ ಬೋರ್ಡು ಪನ್ಪನ ದೃಷ್ಟಿಡು ಎಂಗೆಲ್ಲ ಹಿರಿಯರು ಶ್ರೀದೇವಿ ದೇವಸ್ಥಾನನು ವೀರನಾರಾಯಣ ದೇವಸ್ಥಾನನು ಆ ಕಷ್ಟದ ಕಾಲಡ್ಲ ನಡಪೊಂದು ಇನಿ ಇಡಮುಟ್ಟ ಕನತದು ಅಂತದೇರು ಐತ ಉದ್ದೇಶದಾದ ಪ್ರತಿ ಒಂಜಿ ಸಾಮಾಜಿಕ ಬದಲಾವಣೆದ ಪಿರೌಡ್ಲ ಧಾರ್ಮಿಕತೆ ಯಾಪಗಲ ಒಟ್ಟಿಗೆ ಉಪ್ಪುನ್ ಓವೇ ಒಂಜಿ ರಾಜಕೀಯ ಬದಲಾವಣೆಗಳ ಧಾರ್ಮಿಕತೆ ಉಪ್ಪುನ್ ನಮ್ಮ ಇನಿ ಧಾರ್ಮಿಕ ತಳಹದಿದ ಮಿತ್ತು ನಮ್ಮ ಸಾಮಾಜಿಕವಾದ ಒಟ್ಟಿಗೆ ಸೇರುವಂಚಿನ ಕೆಲಸನ ಮಂತಂದಾಂಡ ದುಂಬದ ದಿನಕುಲ್ ನೆಟ್ಟು ನಮ್ಮ ವೀರನಾರಾಯಣನ ದೇವಸ್ಥಾನ ಭವ್ಯವಾದ ಆನಂದಾಂಡ ವರ್ಷಗೆ 4 ಕಾರ್ಯಕ್ರಮಗಳು ಒಟ್ಟಿಗೆ ನಡತನಂದಾಂಡ ನಮ್ಮ ಇಲ್ಲದ ಪೊಣ್ಣು ಜೋಕುಲೆಗೆ ಪೊಣ್ಣು ದೂಪುನಂಚಿನ ಆ ಕಷ್ಟದ ಕೆಲಸಲ ಸಮರ್ಥವಾಯಿನಂಚಿನ ಆನುಲು ತಿಕ್ಕುನ ವೈವಾಹಿಕ ಸಂಬಂಧಗಳು ಬರ್ಪುನಂಚಿನ ಈ ಕ್ಷೇತ್ರ ಆಪುಂಡು ನಮ್ಮ ಅಪ್ಪಮ್ಮನಕಲ್ಲ ಒಂಜಿ ಮಲ್ಲ ಜವಾಬ್ದಾರಿ ಪೋಪುಂಡು ನಮ್ಮ ಸಮಾಜದ ಉಪ್ಪುನಂಚಿನ ಪಾಪದ ಪೊಣ್ಣುಲೆಗೆ ಸಾಮೂಹಿಕ ವಿವಾಹ ಮನ್ಪೆರೆಗೆ ದುವೆ ವೀರನಾರಾಯಣನ ಈ ನೆಟ್ಟು ಎಂಕಲು ಯೋಜನೆ ಪಾಡೊಂದುಲ್ಲ ಏತೋ ಪೊಣ್ಣುಲು ಆರ್ಥಿಕವಾದ ಪರಿಸ್ಥಿತಿ ಸರಿ ಇಜ್ಜಂದ ಮದಿಮೆದ ದಿನಕುಲೆನು ದುಂಬು ಪಾಡೊಂದುಲ್ಲೇರು ಅಂಚಿನ ಅಶಕ್ತ ಪೊಣ್ಣುಲೆಗೆ ಮುಲ್ಪ ಉಚಿತವಾದ ಮದಿಮೆ ಮನ್ಪನಂಚಿನ ಕೆಲಸ ಆವಡು ಅಂತಲೂ ಎಲ್ಲೆಲ್ಲ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ನು ಕೊರ್ನಲ ಮಲ್ಲ ಮಟ್ಟಡು ಅಕ್ಲೆಗೆ ವಿದ್ಯಾಭ್ಯಾಸಕ್ಕೆ ಪೋಯರಿಗೆ ಕಷ್ಟ ಒಂದುಂಡು ಐಕು ಬೋಡಾದು ಭವಿಷ್ಯಡ್ ಎಂಕಲು ದಕ್ಷಿಣ ಕನ್ನಡ ಜಿಲ್ಲೆಡ್ ವಿದ್ಯಾನಿಧಿನ ಪ್ರಾರಂಭ ಮನ್ಪಡೊಂದುಲ್ಲ ತನ್ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಒವೇ ಒಂಜಿ ಜೋಕುಲು ಕಾಸು ಇಜ್ಜಿ ಪನ್ಪನ ಒಂದೇ ಕಾರಣಕ್ಕೆ ವಿದ್ಯಾಭ್ಯಾಸನ ಮೊಟಕ ಮನ್ ಬೆರಕು ಬಲ್ಲಿ ಐಕು ಬೋಡಾದ ವಿದ್ಯಾನಿಧಿ ಎಂಗ್ಲು ಪ್ರಾರಂಭ ಮಂತದ ವಿದ್ಯಾನಿಧಿ ಕ್ರೀಡಾ ನಿಧಿ ಸಾಂಸ್ಕೃತಿಕ ನಿಧಿ ಪಾಪದ ಕೆಲೆಗೆ ದಾದಾಂಡಲ ಕಷ್ಟ ಬತ್ತನಂದಾಂಡ ಇಲ್ಲು ಬುರುಣಂದಾಂಡ ಆಸ್ಪತ್ರೆ ಬಿಲ್ಲು ಕೊರ್ರಗಿಜ್ಜಿಂದಾಂಡ ಮಾತೃ ಸಂಘ ನಿಖಿಲ್ನ ಒಟ್ಟಿಗೆ ಉಂಡು ಪನ್ಪಿನ ಧೈರ್ಯ ಕೊರ್ರೆಗೆ ಬೋಡಾದು ಎಂಗ್ಲು ಅಶಕ್ತರಿಗೆ ಒಂಜಿ ನಿಧಿ ಮಂತದ ಐತು ಒಟ್ಟಿಗೆ ಒಬೆ ಒಂಜಿ ಬಾಲೆ ಅನಾಥವಾದಿತ್ತನಂದಾಂಡ ಅಪ್ಪೆಮ್ಮನ ಆಶ್ರಯಡ್ ಇಜ್ಜಿಂದಾಂಡ ಕಷ್ಟಡುಲ್ಲೆಂದಾಂಡ ಆ ಬಾಲೆನ ದತ್ತು ದಪ್ಪೆರಗ ಬೋಡಾದು ದತ್ತು ನಿಧಿನೆಗ್ಲು ಘೋಷಣೆ ಮಂತದ ಆ ಘೋಷಣೆ ಮಂತಿನ ಅವೇ ವೇದಿಕೆಡು 15 ದಿನದ ದುಮ್ಮು ನಡತಿನಂಚಿನ ಸೇವಾದಳದ ಕಾರ್ಯಕ್ರಮಡು ಎನ್ನ ಒಟ್ಟಿಗೆ ವೇದಿಕೆನ ಅಲಂಕಾರ ಮಂತದುಪ್ಪುನಂಚಿನ ಗಿರೀಶನ್ನೇ ಪಂಡರ ಮಯೂರಣ್ಣ ನೀವು ಹೇಳಿದಂಥ ಈ ಮಾತು ನನಗೆ ತುಂಬ ಹಿಡಿಸಿದೆ. ಯಾವುದೇ ಮಗು ನಮ್ಮ ಸಮಾಜದಲ್ಲಿ ಅನಾಥವಾಗಿದೆ ಅಂತ ನೀವು ಹೇಳಬಾರ್ದು. ಅಂಥ ಮಕ್ಕಳಿದ್ರೆ ಅವರಿಗೆ PUC ವರೆಗೆ ಉಚಿತ ವಸತಿ ಮತ್ತು ವಿದ್ಯಾಭ್ಯಾಸವನ್ನು ನಾನು ಕೊಡ್ತೇನೆ ಬಂದು ಘೋಷಣೆ ಮಂತಿದ್ದೇನೆ ಜನ ವ್ಯಕ್ತಿ ಉಳ್ಳೇರು ಅಂಚಿನ ಗಿರೀಶನ್ನೇ ಫಲಯ ಸಮಾನವನ್ನು ಗಿರೀಶನ್ನೇ ಉಳ್ಳೇರು ಒವೇ ಜೋಕ್ಲೆಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರ್ತನಂದಾಂಡ ಇಂಚಿನ ಒಂದು ಯೋಜನೆ ಮನ್ಪನ ಕಾರ್ಯಕ್ರಮನ ದೀಪ ಬನ್ನಾಗ ಆರ್ಥಿಕ ಸಂಕಷ್ಟ ಬರ್ಪಣ್ಣದು ಬನ್ನಾಗ ಒವೇ ಕಾರಣಗಳ ಪೋಟಿ ಹಚ್ಚಿ ನಿನ್ನ ಒಟ್ಟಿಗೆ ಪುಗೇಲು ಕೊಡ್ದು ಯಾನು ಅಂತ ಬಂಡದು ಹೆಂಗೆ ಬೆರಿಸಾಯ ಕೊಡ್ತೀನಿ ಅಂಚಿನ ಎನ್ನ ಮಿತ್ರೆ ಅನಿಲ್ ದಾಸರುಲ್ಲೇರಿ ಫಲಯ ಸಮಾನವಾಯಿನಂಚಿನ ಎನ್ನ ಪುರುಷೋತ್ತಮ ಕಲ್ಬಾವಿಲ್ಲೇರಿ ಏತಿ ಹಿರಿಯರು ಎನ್ನ ಸಮಾಜದ ಉಳ್ಳೇರು ಪಂಡದು ಎಂಕ್ ದಿಂಜ ಸಮಯದ ಒಡನಾಟ ಇಜ್ಜಂದಿ ನಡೆದವರ ಐಕು ಬೋಡದು ಪ್ರತಿ ಇಲ್ಲಗೆ ಹಿರಿಯಕಲ್ನ ಇಲ್ಲಗೆ ಪ್ರತಿ ಸಂಘಲೆಗೆ ಹೋದು ಇನ್ವಿಟೇಷನ್ ಕೊರ್ರೆಗೆ ಎದುರು ಬೈದಿನಂಚಿನ ಶ್ರೀದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನ ಶ್ರೀನಿವಾಸನ ಕಾರಣ ಇಡೀ ತಂಡ ಉಂಡು ಇಂಚಿನ ತಂಡನ್ನು ಪತೊಂದು ಇಂಚಿನ ಎನ್ನ ಸಮುದಾಯದ ಅಭಿಮಾನದೀತಿನ ನಿಖಿಲನ್ನು ಪತೊಂದು ಈ ಐನ್ ಯೋಜನೆಯನ್ನು ಭವಿಷ್ಯದ 2 ವರ್ಷದ ಎಂಕಲ್ ಮನ್ಪುವ ನನ್ನ ಆಜಿ ವರ್ಷ ಕರೀನ ನಮ್ಮ ಸಮಾಜಕ್ಕೆ 100 ವರ್ಷ ದಿಂಜುಂಡು ಆ 100 ವರ್ಷ ದಿಂಜಿನಾಗ ಎಂಕಲ್ ಒಂಜಿ ಯೋಜನೆ ಉಂಡು. ಆ ಯೋಜನೆ ದಾದ ಪಂಡ ಶಾಸಕರ ಈರಡ ಕೈ ಮುಗಿದು ಇಡೀ ಸಮುದಾಯದ ಪರವಾದಕ್ಕೇನು ನಿದಾದ ಪಂಡ ಎಂಕಲ್ನ ಸಮುದಾಯದ ದಿಂಜ ಜೋಕುಲು ಗ್ರಾಮಾಂತರ ಪ್ರದೇಶದ ವಾಸಿಸೊಂದುಲ್ಲೇರಿ ವಿದ್ಯಾಭ್ಯಾಸ ಗಾವಡು ಕೆಲಸ ಗಾವಡು ಆಕಲು ಸಿಟಿಗೆ ಬಂದಾಗ ಮಹಾನಗರ ಪಾಲಿಕೆದ ವ್ಯಾಪ್ತಿಗೆ ಬಂದಾಗ ಆಕಲಿಗೆ 10,000 ಸಂಬಳ ಉಪ್ಪುನಾಗ PG ಕಮ್ಮಿ ಬಂಡ 4,000 ರೂಪಾಯಿದ PG ಕುಲ್ವೇರಿ ಅಪ್ಪಂಡ 4,000 ರೂಪಾಯಿಗೆ ತಿಂಗಳಿಗೆ PGಗೆ ಕೊಡ್ದು ಆ 4,000ಗೆ ಆಕಲಿಗೆ ತಿಕ್ಕುನ ಆ ಒಂಜಿ ವನಸು ತೆನಸದ ಕ್ವಾಲಿಟಿಯ ತುಪ್ಪು ಆತು ಬಂಗಡು ಬೆಂದದ ಪಿರ ಹಿಡ್ದು ಅಪ್ಪೆ ಮಗ ಕಡಪುರಾದು ಆ ಪೊಣ್ಣು ಮಗಲು 2,000 ಸಿಟ್ಟಿಟ್ಟು ಬದುಕೋಲೆ ಅಂಚಿನ ಪೊಣ್ಣಗೆ ನನಡ್ದು ಬೊಕ್ಕ ಅಂಚಿನ ಕಷ್ಟ ಬರ್ರ ಬಲ್ಲಿ ಪನ್ಪನ ಕಾರಣಗೆ ಗ್ರಾಮಾಂತರ ಪ್ರದೇಶದ ಸಿಟಿಗೆ ಬರಪನಂಚಿನ ವಿದ್ಯಾಭ್ಯಾಸಕ್ಕೆ ಬರಪನಂಚಿನ ಜೋಕ್ಲೆಗೆ ಮುಲ್ಪ ಒವೇ ರೀತಿಯ ವಸತಿಗೆ ತೊಂದರೆ ಇರಬಲ್ಲಿ ಪನ್ಪನ ಕಾರಣಗೆ ಮಾತೃ ಸಂಘ 100ನೇ ವರ್ಷದ ಉಲೈ ಒಂದು ಸುಸಜ್ಜಿತವಾಯಿನಂಚಿನ ಉಚಿತ ವಸತಿ ಸಂಕೀರ್ಣ ಮನ್ಪೋಡೊಂದು ನಿರ್ಧಾರ ಮಂತದ ಹಾಸ್ಟೆಲ್ ಕೊರೋಡೊಂದು ನಿರ್ಧಾರ ಮಂತದ ಐಕು ಬೋಡಾದ ಸರ್ಕಾರದ ಎಂಕಲೊಂಜಿ ವಿನಮ್ರವಾದ ವಿನಂತಿ ಮನ್ಪುವ ಎಂಕಿಲೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಡು ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲರ ಸಂಘ ಬೊಕ್ಕ ಮಾತೃ ಸಂಘಗೆ 50 ಸೆನ್ಸ್ದ ಜಾಗೇನು ಒಂಜಿ ಸರ್ಕಾರದ ಮಟ್ಟದ ದೆಪ್ಪದು ಕೊರ್ಲೆ
ಹಾಸ್ಟೆಲ್ನ ಎಂಕಲ್ ಕಟ್ಟುವ ಹಾಸ್ಟೆಲ್ನ ದಕ್ಷಿಣ ಕನ್ನಡ ಜಿಲ್ಲೆದ ಮಾತೃ ಸಂಘ ಎಂಕಲ ಹಾಸ್ಟೆಲ್ದ ವ್ಯವಸ್ಥೆ ಮನ್ಪುವ ಆ ಜಾಗೆ ಕೊರಪನಂಜಿ ವ್ಯವಸ್ಥೆ ಮನ್ಪಲೆ ಎಂಕಲ ಆರಾಧ್ಯ ದೈವವೆನಂಚಿನ ವೀರನಾರಾಯಣನ ಈ ಜೀರ್ಣೋದ್ಧಾರ ಸಮಿತಿಗೆ ಜೀರ್ಣೋದ್ಧಾರ ಕಾರ್ಯಗೆ ಸರ್ಕಾರದ ಮಟ್ಟದ ಒಂದು ಕನಿಷ್ಠ 2 ಕೋಟಿ ರೂಪಾಯಿದ ಅನುದಾನ ಕೊರಲೆ ಎಂಗಿಲು ಬೇತದಾಲಗೇನು ಎಂಗಿಲಿಗೆ 2 ಕೋಟಿ ರೂಪಾಯಿದ ಅನುದಾನ ಸರ್ಕಾರದ ವತಿಯಿಂದ ಕೊರಲೆ ಎಂಗಿಲಿಗೆ ಒಂದು 25 ಸೆನ್ಸ್ ಜಾಗ ಕೊರಲೆ 50 ಸೆನ್ಸ್ ಜಾಗ ಕೊರಲೆ ಐತ ಒಟ್ಟಿಗೆ ಕರಿನ ಇರುವ 22 ವರ್ಷದ ದುಂಬು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಕುಳೈಗೆ ಪಕ್ಷಿ ಕೆರಡು 3 ಎಕರೆ ಜಾಗನ ಸರ್ಕಾರ ಎಂಗ್ಲಿಗೆ ಆರ್ಟಿಸನ್ ಝೋನ್ ಕುಂಬಾರಿಕೆದ ವ್ಯವಸ್ಥೆನ ಮನ್ಪೆರೆಗೆ ಎಂಗ್ಲಿಗೆ ಕೊಡ್ತಾರೆ. ಆ ವ್ಯವಸ್ಥೆನ ಮನ್ಪೆರೆಗೆ ಎಂಕಲ್ನ ಸಮೂಹ ಎಂಕಲ ಸಮುದಾಯ ಒಂತ ಆರ್ಥಿಕವಾದ ಕಷ್ಟಡಿತ್ತಿನಿರ್ದವರ 10 ವರ್ಷ ತೀರ್ವೆ ಕಟ್ಟಂಡಲ್ಲ ಐನ ಸರ್ಕಾರ ಪಿರದತ್ತುನಡು ಬಂಡದ ಯೋಜನೆ ಮಂತದ ದಾದನ ಒಂದು ಆದೇಶ ಮಂತದಂಡೆ ದಯಮಂತದ ಶಾಸಕರ ಈರ್ನ ನೇತೃತ್ವದ ಎಂಕಲನ ಸಮುದಾಯದ ಹಿರಿಯಕ್ಲನ್ನು ಕೊನೋದು ಆ 3 ಎಕರೆ ಜಾಗದಾದ ಎಂಗ್ಲಿಗೆ ಸ್ಯಾಂಕ್ಷನ್ ಆತಂಡ ಐಟು ದಾದ ಕಾನೂನು ತೊಡಕೊಂಡ ಐನ ಸರಿಮಂತದ ಆ ಜಾಗಿನ ಎಂಗ್ಲಿಗೆ ಕೊರ್ಲೆ ಐಟಿ ಎಂಗ್ಲೆಂಗ್ಲ ಸಮುದಾಯದ ಜೋಕ್ಲಿಗೆ ನಶಿಸುದು ಪೋಪನಂಚಿನ ಕುಂಬಾರಿಕೆದ ಟ್ರೈನಿಂಗ್ ಸೆಂಟರ್ ಎಂಗ್ಲ ಮನ್ಪುವ ಎಂಗ್ಲಿಗೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮನ್ಪೆರೆಗೆ ಸಾಧ್ಯ ಒಪ್ಪಂದು ಕನಿಷ್ಠ ಪಕ್ಷ ಎಂಕಲು ಒಂಜಿ ITI ನಾನ್ಲ ಎಂಕಲ ಸಮುದಾಯದ ಜೋಕ್ಲಿಗೆ ಬಡದು ಎಂಕಲು ಕೊರ್ಪ ಈ ಮೋಜಿ ಬೇಡಿಕೆ ಬುಡ್ಡ ಎಂಕಲು ಸರ್ಕಾರದ ಬೇತದ ಆಲಾಕೇನು ಈ ಮೂಜಿ ಬೇಡಿಕೆನ ಎಂಕಲ ಸಮುದಾಯದ ಪರವಾದ ಸಮುದಾಯದ ಅಭಿವೃದ್ಧಿಗೆ ಕೊರಲೆ ಪಂಡದು ಬೇತ ಶಾಸಕರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಂಸದರಿಗೆ ಮಂತ್ರಿಗಳಿಗೆ ಇರ್ನ ಮುಖಾಂತರ ಪ್ರಥಮ ಪ್ರಜೆ ಮೇಯರ್ ದಿವಾಕರ್ನ ಮುಖಾಂತರ ಈ ವ್ಯವಸ್ಥೆನ ಮುಟ್ಟವನಂಚಿನ ಕೆಲಸ ಮನ್ಪಲೆ ಎಂಗ್ಲ ಸಮುದಾಯಕ್ಕೆ ಈ ಒಂಜಿ ವ್ಯವಸ್ಥೆನೆ ಕೊರಲೆ ಪಂಡದು ಸ್ವಾಮೀಜಿನ ಎದುರು ಎಂಗ್ಲ ನಟೊಂದು ಎನ್ನ ಸಮುದಾಯದ ಪೂರ ಬಂಧುಲ್ನ ಮಧ್ಯೆಡು ಯಾನೊಂಜಿ ವಿನಂತಿನ ಮನ್ಪ ಖಂಡಿತವಾದ್ಲ ವೇದಿಕೆಡೆ ಕೊಲ್ಲುದಿನಕಲ್ ಮಾತ್ರ ನಮ್ಮ ಸಮುದಾಯನ ಪ್ರತಿನಿಧಿಸನಕ್ಲತ್ತೆ ಮಾನ್ಯ ಅಣ್ಣಯ್ಯ ಕುಲಾಲ್ರು ಮಂಜಪ್ಪೆರು ನಮ್ಮ ವಕೀಲರಾಯನಂಚಿನ ರಾಮ್ ಪ್ರಸಾದ್ರು ದಿಂಜ ಜನ ಉಲ್ಲೇರು ನಮ್ಮ ಮಚೇಂದ್ರನ್ನೇ ಯಾನ್ ಒರಿಯೋರನ ಪುದರ್ ಪನ್ನೊಂದು ಪೋಂಡ ಬಹುಶಃ ಇತ್ತ ಸುರುಮಂತಂಡ ರಾಮಣ್ಣ ಬಯ್ಯ ಮುಟ್ಟಲ್ಲ ಮುಗಿಯನ್ ಆಯ್ನಡ್ದವರ ನೆಟ್ಟುಪ್ಪನ ಪೂರರ್ಲ ನಮ್ಮ ಸಮುದಾಯದಲ್ಲಿ ನಾಯಕರನಕಲೆ ನೆಟ್ಟು ಮಿತ್ತು ಕೊಲ್ದಿನಕಲು ಮಲ್ಲ ತೀರ್ತು ಕೊಲ್ದಿನಕಲು ಎಲ್ಲಿ ಅತ್ತೆ ನಮ್ಮ ಪೂರರ್ಲ ಒಟ್ಟಿಗೆ ಸೇರಂದು ಮಾತೃ ಸಂಘ ದುಂಬುದ ದಿನಕುಲ್ ನೆಟ್ಟು ನನಾತು ಜನಕುಲನ್ನು ಸೇರಿಸವೊಂದು ನಮ್ಮ ಸಮುದಾಯದ ಒಂಜಿ ಸ್ವಾಭಿಮಾನಗೂ ಬೋಡಾದ ಕಟ್ಟಿದಿನಂಚಿನ ಯುವ ವೇದಿಕೆ ಪನ್ಪನಂಚಿನ ಸಂಘಟನೆದಕ್ಲೆತ್ತೊಂದು ಬೇತ ನಮ್ಮ ಸಂಘ ಸಂಸ್ಥೆದಕ್ಲೆತ್ತೊಂದು ಬೇತ ಕಾರ್ಯಕರ್ತರನ್ನೆತ್ತೊಂದು ನಮ್ಮ ಕೋಪರೇಟಿವ್ ಸೊಸೈಟಿದಕ್ಲೆ ಎಂಕಲು ಮುಲ್ಪ 3 ಜನ 4 ಜನ ಮಡಕೆ ತಯಾರಕರನ ಸಂಘದ ಅಧ್ಯಕ್ಷರನಕ್ಲೇನು ಕುಲ್ಲಾದ ದಾಯಕ ಪಂಡ ನಮ್ಮ ಸಂಸ್ಕೃತಿ ಅವು ಮಡಕೆಡ್ದಾದ್ರ ಬೈದಿನ ಆ ಮಡಕೆದ ಸಂಸ್ಕೃತಿ ನೀ ನಶಿಸೊಂದು ಪೋಂದು ಪುನಂಚಿನ ಸಂದರ್ಭಡೆ ಆತ ಕಷ್ಟ ಇತ್ತಂಡಲ್ಲ ಆ ಮಡಕೆ ತಯಾರಕರನ ಸಂಘದ ಒಟ್ಟಿಗೆ ಆ ಮಡಕೆ ತಯಾರಿಕೆ ಮನ್ಪುನ ಜನಕುಲೆಗೆ ಸಹಾಯ ಕೊರೊಂದು ಸಾಲ ಕೊರೊಂದು ಐನು ನನಲ ಜೀವಂತ ದೀತರ ಪನ್ಪಿನ ಕಾರಣಕ್ಕೆ ನಿಕ್ಲೆನೆಗಳು ವೇದಿಕೆಗಳೇ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ಅದು ನಿಕ್ಲೆನ ಪೂರೈರಲ್ಲ ನಮ್ಮ ಭವಿಷ್ಯದ ದಿನಕುಲ್ ನೆಟ್ಟೆ ಒಗ್ಗಟ್ಟಡೆ ಮಾತೃ ಸಂಘ ಪನ್ಪಿನವು ಅಪ್ಪನ ಸ್ಥಾನಡು ಉಪ್ಪು ಲೆಕ್ಕ ಮಾತೃ ಸಂಘ ಪನ್ಪಿನವು ನಮ್ಮ ಕುಲಾಲ ಸಮುದಾಯದ ಒವೇ ಜನಕುಲಿಗೆ ಒವೇ ತೊಂದರೆ ಅಂಡಲ ಅಕುಲ್ನ ಒಟ್ಟಿಗೆ ಸಹಾಯಗೆ ಎಂಕುಲು ಉಲ್ಲಾ ಪನ್ಪಿನ ಲೆಕ್ಕ ಅಪ್ಪನ ಲೆಕ್ಕ ಉಪ್ಪುಗ ಈ ಸಂಘನ ಕಟ್ಟಗ ನೆಕ್ ಮಾತ್ರಲ ನಿಕ್ಲ ಸಹಕಾರ ಕೊರಲೆ ಪನೊಂದು ನಿಖಿಲ್ದ ಪೂರರೆಗ್ಲ ಪಿರವರ ಕೈ ಮುಗಿಯೊಂದು ಎನ್ನ ಪ್ರಾಸ್ತಾವಿಕನ ಮುಕ್ತಾಯ ಮನ್ಪ ನಿಖಿಲ್ ಕೊರ್ನಂಚಿನ ವಿಶ್ವಾಸ ನಿಖಿಲ್ ಎನ್ನ ಮಿತ್ತ ದೀನಂಚಿನ ಪ್ರೀತಿಗೆ ಯಾನ್ ಯಾಪಲ ಚ್ಯುತಿ ಬರಂದಿನ ಲೆಕ್ಕ ಕೆಲಸ ಮನ್ಪ ಪನ್ಪಿನ ಪಾತ್ರಕ್ಕೊಂದ ರಡ್ಡ ಪಾತ್ರ ಮುಕ್ತಾಯ ಮನ್ಪ ಜೈ ಹಿಂದ್ ಉಡಲ್ ದಿಂಜಿನ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದು ತುಳುನಾಡ್ದ 10-14 ಜಾತಿಲೆಡು ಮೂಜಿನೆ ಅತ್ತುಂಡ 4ನೇ ಮನೆಟ್ಟುಂಡು ಆಂಡ ರಾಜಕೀಯ ಕ್ಷೇತ್ರಡು ತಿಕ್ಕಿ ಮಾನ್ಯಾದಿಗೆ ಮೂಲ್ಯಣ್ಣಗ ದಾಂತೆ ಪೋಂಡು ಮಾತೆರ್ಲ ಆದರಿತೆರು ಗಳಸ ಉಂಡೆರು ಕಡೆಕ್ ಮೂಲೆ ಸೇರಾದ ಬುಡಿಯರು ರಾಜಕೀಯ ಶಕ್ತಿ ಮೂಲ್ಯಣ್ಣಗ ಕುಲಾಲ ಕುಂಬಾರ ಸಮುದಾಯಗ ಬಲ ಕೊರಿಜಿ ಒಂದು ಸತ್ಯಾನುಸತ್ಯ ಸರಕಾರ ಕೊರಿನ ಕುಂಭ ಕಲಾ ನಿಗಮ ಇನಿಕ್ಕಲ ಎಂಕ್ಲೆಗೆ ದಕ್ಕಂದೆ ದೇವರಾಜ್ ಅರಸು ನಿಗಮಡಿ ಮುಸ್ಕಿಲ್ಡ್ ಬೂರ್ದುಂಡು ಲಕ್ಷ್ಮೀ ಸಾಗರ್ ಪನ್ಪಿನ ಮುತ್ಸದ್ದಿ ರಾಜಕೀಯ ಬೀರೆ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆರ್ನ ಮಂತ್ರಿ ದಂಡಡು ಕಾನೂನು ಮಂತ್ರಿ ಆಂಡಲ ಜಾತಿಗೆ ಬಲ ಕೊರಂದೆ ರಾಜಕೀಯ ನೀತಿದ ಧರ್ಮಿಷ್ಠೆಯಾದ ರಾಜಕೀಯದ ಕಡಲಡು ಈ ಕರೆಡ್ದು ಆ ಕರೆ ಮುಟ್ಟ ಮೀಂದಿಯರು ಅಮ್ಮೆಂಬಳ ಬಾಳಪೇರು ವಿಧಾನ ಪರಿಷತ್ ಸದಸ್ಯರಾವಡು ಪನ್ಪಿನ ಕನ ಇತ್ತುಂಡು ಅವು ಕನಾದೆ ಒರೆಂಡು 6 ದೇವೇರೆ ಪಾದ ಸೇರಿಯರು
ಕುಲಾಲ ಕುಂಬಾರ ಸಮುದಾಯಕ್ಕೆ ಮುಂಗಾಯಿಗೆ ಬೆಲ್ಲ ಪೂಜಿದು ನಮ್ಮ ಸಮಾಜದ ಅಕ್ಕೆ ರೂಪಾಟಿ ಬಂಗೇರ ಮೇಯರ್ ಆಪುನ ಒರಿಂಡು ಇತ್ತಿನ ಮಟ್ಟಿಗೆ ಜಿಲ್ಲಾ ಪಂಚಾಯತದ ಒತ್ತುಗುರು ಕಾರ್ತಿ ಪಂಜದ ಅಕ್ಕೆ ಕಸ್ತೂರಿ ಅಕ್ಕಗೆ ಮರ್ಯಾದೆ ತಿಕ್ಕಂಡು ಪನ್ಪಿನ ತನು ಕುಲಾಲ ಸಮುದಾಯಗೆ ಇತ್ತುಂಡಲ ಬಾಕಿದ ಮಾತ ಗ್ರಾಮ ಪಂಚಾಯತದ ಚಾಕ್ರಿಗೆ ಮಾತ ಉಲ್ಲೇರೆ ಕುಲಾಲ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಬೋರ್ಡು ಪನ್ಪಿನ ಚಿತ್ತನ ನಿಲಿಟ್ಟು ಇತ್ತೆ ಎಂಕಲ್ನ ಶಾಸಕರು ಆಯ್ನ ಚಿತ್ತನೆ ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ರೆಡ್ಡು ಪಾತೆರಡು ಪಂಡದಕ್ಕೆ ಏನೊಂದುಲ್ಲ. ಇವತ್ತು ಕುಲಾಲ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಪದಗ್ರಹಣವನ್ನು ವಹಿಸಿಕೊಂಡಂತಹ ಮಯೂರ್ ಉಳ್ಳಾಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪದಗ್ರಹಣವನ್ನು ವಹಿಸಿಕೊಂಡಂತಹ ಚಂದ್ರಕಾಂತ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಮಾಜದ ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಭಾಳಷ್ಟು ಯಶಸ್ಸನ್ನು ಕಾಣಲಿ, ಭಾಳ ಸಮಾಜದ ಕೊನೆಯ ವ್ಯಕ್ತಿಯ ಕಣ್ಣೀರು ಒರೆಸುವಂಥ ಆಗಲಿ ಅಂಥೇಳುವಂಥ ಶುಭ ಹಾರೈಕೆಯನ್ನು ಈ ಪದಗ್ರಹಣದ ಶುಭ ಸಂದರ್ಭದಲ್ಲಿ ನಾನು ಮುಂದೆ ಬರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಿರಿಯರು ಒಂದು ಹೇಳಿದ ಮಾತಿದೆ, ಸ್ವೋತ್ಸಾಹನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಉತ್ಸಾಹಿಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲ. ಸಮಾಜ ಬಹಳ ಉತ್ಸಾಹಿತನವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಇವತ್ತು 10 ವಿಷಯವನ್ನು ಆಧಾರಿತವಾಗಿ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. 10 ಬೇಡಿಕೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಮುಖಾಂತರ ಸಮಾಜದ ಹೆಚ್ಚಿನ ಅವಶ್ಯಕತೆ ಇರುವಂಥ ವ್ಯಕ್ತಿಗಳ ಕೆಲಸ ಕಾರ್ಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ರೀತಿಯ ಸಹಕಾರಗಳು ಎಲ್ಲರೂ ಕೊಡುವಾಗ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ಸನ್ನು ಕಾಣ್ತಾ ಇದೆ. ಈಗ ತಾನೇ ಮಾತನಾಡಿದಂತಹ ಭರತ್ ಶೆಟ್ಟರು ಹೇಳಿದ್ದು ಸರಿಯಾಗಿದೆ. ಸಮಾಜ ಸದೃಢವಾಗಿ ಬೆಳಿಬೇಕು. ಸಮಾಜದ ಯಾವ ದೃಷ್ಟಿಕೋನದಿಂದ ಬಂದಿದೆ? ಮೂಲತಃವಾಗಿ ಯಾವ ಕಸುಬನ್ನು ಹೊಂದಿಕೊಂಡು ಬಂದಂಥ ಸಮಾಜ ಬಹುತೇಕವಾಗಿ ಮೂಲತಃ ಕಸುಬುಗಳು ಇರುವಂಥದ್ದು ಇವತ್ತು ಕ್ಷೀಣಿಸ್ತಾ ಇದೆ. ಆ ಕ್ಷೀಣಿಸುವಂಥ ಕಸುಬನ್ನು ಬಹಳಷ್ಟು ಕಸುಬು ಪುನರಪಿ ಅದರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು. ಒಂದು ಮಣ್ಣಿನ ಜೊತೆ ನೇರವಾಗಿ ಸಂಬಂಧ ವಹಿಸಿಕೊಂಡು ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು, ಇದನ್ನು ಸಮುದಾಯ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಇವತ್ತದು ಇದೆ. ನಗರ ಮತ್ತು ಇನ್ನಿತರ ಭಾಗದಲ್ಲಿ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ಭಾಳಷ್ಟು ರೀತಿಯಲ್ಲಿ ವೃದ್ಧಿಸುವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಸಮಾಜದ ಕಸುಬನ್ನು ಪುನರಪಿ ಜೋಡಿಸುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಹಾಗಾಗಿ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರು ಒಂದು ಮಾತನ್ನು ಹೇಳಿದರು. ಕುಂಬಾರರ ಯುವ ಸೈನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಮುಂದಿನ ದಿನಗಳಲ್ಲಿ ಒಂದು ನಿಗಮವನ್ನು ಸ್ಥಾಪಿಸಬೇಕು ಅಂತೇಳುವಂಥ ಬೇಡಿಕೆಯನ್ನು ಇಟ್ಟಿತ್ತು. ಹಾಗಾಗಿ ಮೊನ್ನೆ ಅಶ್ವಥ್ ನಾರಾಯಣ DCM ಅವರು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಲಿದೆ ಅಂತೇಳುವಂಥ ಮಾತನ್ನು ಹೇಳಿದರು. ಆ ರೀತಿಯ ಚಿಂತನೆಯೊಂದಿಗೆ ಕರಾವಳಿಯ ಭಾಗದ ಜನರು, ಸಮುದಾಯದ ಜನರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಜ್ಯದ ಇನ್ನಿತರ ಭಾಗದಲ್ಲಿರುವಂಥ ಎಲ್ಲ ಸಮುದಾಯದ ವ್ಯಕ್ತಿಗಳು ಹೆಚ್ಚಿನ ಕಡೆಗಳಲ್ಲಿ ತಮ್ಮ ಶಾಸಕರ ಮುಖಾಂತರ ಒಂದು ನಿಗಮವನ್ನು ಸ್ಥಾಪಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು.
ಅದರ ಮುಖಾಂತರ ಆ ಸಮಾಜದ ಕಸುಬನ್ನು ಪುನರಪಿ ಅದಕ್ಕೊಂದು ದೊಡ್ಡ ರೀತಿಯ ಶಕ್ತಿಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂತ ಹೇಳುವಂಥ ಬೇಡಿಕೆಯನ್ನು ಈಡೇರಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳೊಂದಿಗೆ ಸೇರಿಕೊಂಡು ಅದಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಇವತ್ತು ಬಹಳಷ್ಟು ಸಮಾಜದ ಕೆಲಸ ಕಾರ್ಯಗಳನ್ನು ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಸಮಾಜವನ್ನು ಹಿಂದೂ ಸಮಾಜ ಕಟ್ಟಿ ಇನ್ನಷ್ಟು ಸಂಘಟಿತವಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಾತೃ ಸಂಘದಿಂದ 10 ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ಇಲ್ಲ ಸಮಾಜದ ಕಡೆಯಿಂದ ಪೂರ್ಣ ರೀತಿಯ ಸಹಕಾರವನ್ನು ಪಡ್ಕೊಂಡು 10 ಬೇಡಿಕೆಯನ್ನು ಇಟ್ಟಂಥದ್ದನ್ನು ಯಶಸ್ವಿಯಾಗಿ ಅದನ್ನು ನಾವು ಅದರಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗಿದೆ. ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಭರತ್ ಶೆಟ್ಟರವರು ಸ್ವಲ್ಪ ಲಕ್ಕಿ ಅಂತ ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಮಯೂರೊಳಲ್ಲಿ ಮಾತಾಡೋ ಮುಂಚೆ ಅವರು ಹೊರಟೋದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೊಟ್ಟಂಥ ಬೇಡಿಕೆ ದೃಷ್ಟಿಯಲ್ಲಿ ಅವರು ಹೇಳಿದಂಥ 10 ಯೋಜನೆಗಳು ಸಮಾಜವನ್ನು ಪುನರಪಿ ಸದೃಢವಾಗಿ ಮಾಡುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕಿದೆ. ಹಾಗಾಗಿ ಮದುವೆಯ ಸಹಾಯ ಇರ್ಬೋದು, ಇಲ್ಲ ಗ್ರಾಮಾಂತರ ಭಾಗದಿಂದ ಬರುವಂಥ ಜನರಿಗೆ ಇಲ್ಲಿ ಏನು ಹಾಸ್ಟೆಲು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ನಗರ ಪ್ರದೇಶಗಳಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾತೃ ಸಂಘದ ಯೋಜನೆ ಇದೆ. ಇದೆಲ್ಲವೂ ಒಂದು ಕಡೆಗಳಲ್ಲಿ ವೇದಿಕೆಯಲ್ಲಿ ಭಾಷಣವಾಗಿ ಉಳಿಬಾರದು. ಸಮಾಜ ಅದಕ್ಕೆ ಬಹಳ ಸುದೃಢವಾಗಿ ಒಂದು ಪ್ಲ್ಯಾನ್ ಮಾಡಬೇಕು, ಒಂದು ರೂಪರೇಖೆಯನ್ನು ಕಟ್ಟಬೇಕು. ಆ ರೂಪರೇಖೆಯನ್ನು ಕಟ್ಟಿದ ನಂತರ ಸರ್ಕಾರ ಇರಬಹುದು, ಇನ್ನಿತರ ವ್ಯವಸ್ಥೆಗಳಲ್ಲಿ ಸಮಾಜ ಯಾವ ರೀತಿಯಲ್ಲಿ ಅದನ್ನು ಕೈ ಜೋಡಿಸ್ಕೊಳ್ತದೆ, ಸಮಾಜ ಯಾವ ರೀತಿಯಲ್ಲಿ ಅದರೊಂದಿಗೆ ತಮ್ಮ ಎಲ್ಲ ವಿಷಯಗಳನ್ನು ಅನುಷ್ಠಾನ ಮಾಡ್ತದೆ, ಅದರ ಮುಖಾಂತರ ಸರ್ಕಾರ ಅದರ 10 ಯೋಜನೆಗಳನ್ನು ಅದರೊಂದಿಗೆ ಜೋಡಿಸಿಕೊಳ್ಳಿಕ್ಕೆ ಅವಕಾಶ ಕೊಡ್ತದೆ. ಈಗ ನಾನು ಹೇಳುವಂಥದ್ದು, ಇವತ್ತು ನಮ್ಮ ಸರ್ಕಾರ ಇದೆ, ಕುಲಾಲ ಸಮುದಾಯ ಹಿಂದುಳಿದ ವರ್ಗದ ಸಮಾಜದ ಒಳಗಡೆ ಪಟ್ಟಂಥದ್ದು. ಇವತ್ತು ಹಿಂದುಳಿದ ವರ್ಗದ ಸಮಾಜದ ಒಳಪಟ್ಟಂಥ ಇಲಾಖೆ ಮಂತ್ರಿ ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಗಿದ್ದಾರೆ. ಹಾಗಾಗಿ ತಾವು ಏನನ್ನು ಮಾಡಬೇಕು ಅಂತೇಳಿ ಆದರೆ, ಸರ್ಕಾರದಿಂದ ಜಾಗವನ್ನು ಪಡ್ಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ. ಜಾಗವನ್ನು, ಒಂದು ಸರ್ಕಾರದ ಜಾಗವನ್ನು ಯಾವುದಾದ್ರೂ ಜಾತಿ ಸಂಘಟನೆಗೆ, ಯಾವುದಾದ್ರೂ ಸಂಸ್ಥೆಗೆ ಕೊಡುವಂಥದ್ದು ಕ್ಯಾಬಿನೆಟ್ ಲೆವೆಲ್ಗೆ ತನಕ ಹೋಗಿ ಬರಬೇಕಾಗ್ತದೆ. ಅದಕ್ಕಾಗಿ ಸುಲಭದ ದಾರಿ ಏನಂತ ಹೇಳಿದ್ರೆ, ನಾನು ಅಧ್ಯಕ್ಷರಿಗೆ ಸಲಹೆಯನ್ನು ಕೊಡುವಂಥದ್ದು, ಸಮಾಜದ ಕಡೆಯಿಂದ ಒಟ್ಟು ಮಾಡಿ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಗ್ರಾಮಾಂತರ ಜಾಗದಲ್ಲಿ ಜಾಗವನ್ನು ತಮ್ಮ ಸಮುದಾಯದ ಕಡೆಗಳಿಂದ ತಾವು ಜೋಡಣೆ ಮಾಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ಬಿಲ್ಡಿಂಗ್ ವೆಚ್ಚಗಳನ್ನು ಸರ್ಕಾರದಿಂದ ಭರಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಯಾಕಂದರೆ ಸರ್ಕಾರ ಜಾಗವನ್ನು ಸುಲಭದಲ್ಲಿ ಕೊಡುವುದಿಲ್ಲ. ಸರ್ಕಾರ ಜಾಗವನ್ನು ಕೊಡುವುದಿಲ್ಲ. ಜಾಗವನ್ನು ಕೊಡದಲ್ಲದೆ ಬಿಲ್ಡಿಂಗು ಮತ್ತು ತಮ್ಮ ಹಾಸ್ಟೆಲ್ಗಳಿಗೆ ಪೂರಕವಾದಂಥ ಅನುದಾನವನ್ನು ಜೋಡಿಸಲಿಕ್ಕೆ ಅವಕಾಶಗಳು ಇದೆ. ನನಗೆ ಗೊತ್ತಿದ್ದ ಹಾಗೆ ಭಾಳ 10-20 ವರ್ಷಗಳಿಂದ ಬೇರೆ ಬೇರೆ ರೀತಿಯ ಬೇಡಿಕೆಗಳು ಹೋದಂಥದ್ದು ಸರ್ಕಾರ ಮಟ್ಟದಲ್ಲಿ ಜಾಗದ ದೃಷ್ಟಿಯಲ್ಲಿ ಪೆಂಡಿಂಗ್ ಇದೆ. ಹಾಗಾಗಿ ಇಲ್ಲಿಯ ಗ್ರಾಮ ಮಟ್ಟದಿಂದ ಹಿಡಿದುಕೊಂಡು ಅಲ್ಲಿಯ ತನಕ ಅಧಿಕಾರಿಗಳು ಸರ್ಕಾರ ಕೊಡುವಂಥ ಜಾಗದ ವೆಚ್ಚಗಳು ಎಷ್ಟು, ಅದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನಾದರೂ ಪ್ರಯೋಜನ ಪಡುತ್ತದೋ ಅಂತೇಳುವಂಥ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ತದೆ. ನಾನೊಂದು 2 ಕಡೆಗಳಲ್ಲಿ ಈಗ ಒಪ್ಪಿಕೊಂಡು ನನಗೆ ಈಗ ಸಾಕಾಗಿದೆ. 2-2.5 ವರ್ಷದಲ್ಲಿ ಫೈಲ್ ಮುಂದೆ ಹೋಗುವುದಿಲ್ಲ. ಹಾಗಾಗಿ ಅದಕ್ಕಿಂತ ಬಿಲ್ಡಿಂಗ್ ಕಟ್ಟಲಿಕ್ಕೆ 1 ಕೋಟಿ ರೂಪಾಯಿಯನ್ನು ಅನುದಾನ ಜೋಡಿಸಿಕೊಳ್ಳೋದು ಭಾಳ ಸುಲಭ. ಹಾಗಾಗಿ
ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಗ್ರಾಮಾಂತರದ ಭಾಗದಲ್ಲಿ ಒಂದು 10-25 ಸಣ್ಣ ಸಣ್ಣ ಜಾಗವನ್ನು ಸಮುದಾಯದವರು ದೇಣಿಗೆ ಕೊಟ್ಟೇ ಮಾಡಿಕೊಂಡಲ್ಲಿ ಅದಕ್ಕೆ 1 ಕೋಟಿಯೋ 2 ಕೋಟಿಯೋ ಜೋಡಿಸುವಂಥದ್ದು ನಮ್ಮ ಜವಾಬ್ದಾರಿಯ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಯಾಕಂತೇಳಿದರೆ ಅವರು ಹೇಳಿದ ನಂತರ ಎಲ್ಲೇ 50 ಸೆಂಟ್ಸ್ ಕೇಂದ್ರ ಮಾರ್ರೆ ಆರ್ಲ ಏತ್ ಅರೆಗೆ ಗಡಿಬಿಡಿ ಆತನ ಬಂಡಾರೆಗೆ ವಾರ 50 ಸೆಂಟ್ಸ್ ಬಂದಿರಿ ವಾರ 25 ಸೆಂಟ್ಸ್ ಬಂದಿರಿ ಅರೆಗೆಲ್ಲ ಒಂಚೂರು ಕನ್ಫ್ಯೂಷನ್ ಉಂಟು. ನೀವು ಕನ್ಫ್ಯೂಷನ್ ಮಲ್ಬೇರಬಲ್ಲಿ ಫಸ್ಟ್ ಅವು ಅರೆಗೆ ಕನ್ಫ್ಯೂಷನ್ ಉಪ್ಪೇರಬಲ್ಲಿ ಅಂಚಾದ ಅರೆ ಕನ್ಫ್ಯೂಷನ್ ಇಜ್ಜಿ ಆಂಡಲ್ಲ ನಾವೊಂದು ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಜೋಡಿಸುವಂಥ ದೃಷ್ಟಿಯಲ್ಲಿ ಬಹಳ ಹೆಚ್ಚಿನ ವಿಷಯಗಳನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ಮತ್ತು ವರ್ಕಿಂಗ್ ವುಮೆನ್ಸ್ನವರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ತಾವು ಕೊಡಬೇಕು. ಪುರುಷರಾದರೂ ಎಲ್ಲಾದರೂ ಹೇಗಾದರೂ ಮಂಗಳೂರು ನಗರದಲ್ಲಿ ಜೀವನವನ್ನು ಮಾಡಿಕೊಂಡಾರು, ಗ್ರಾಮಾಂತರದಿಂದ ಬಂದವರು. ಮಹಿಳೆಯರಿಗೆ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಇರ್ಬೋದು, ಇಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ತಾವು ಇದನ್ನು ಜೋಡಣೆ ಮಾಡಬೇಕು. ಅದಕ್ಕೆ ಬೇಕಾದಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ತಮಗೆ ಕಡಿಮೆ ವೆಚ್ಚದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಜಾಗಗಳು ದೊರಕ್ತದೆ. ಸ್ವಲ್ಪ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಲ್ಲಿದ್ದವರಿಗೆ, ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ನಗರದಲ್ಲಿ ತಾವು ಕಾಣಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಸ್ತೆಗೆ ಒಳಭಾಗದಲ್ಲಿ ನೋಡಿದರೆ ಭಾಳ ಕಮ್ಮಿ ವೆಚ್ಚದಲ್ಲಿ ಜಾಗಗಳು ಸಿಗ್ತದೆ. ಈಗ ಹಂಪನಕಟ್ಟೆಯ ಪ್ರಮುಖ ರಸ್ತೆಗಳಲ್ಲಿ ಸೆಣ್ಸಿಗೆ 50 ಲಕ್ಷ ಇದ್ದರೆ ಹಂಪನಕಟ್ಟೆ ಒಳ ರಸ್ತೆ ಒಳಗಡೆ 5-10 ಲಕ್ಷದಲ್ಲಿ ಜಾಗ ಸಿಗುವಂಥ ರಸ್ತೆಗಳು ಕೂಡ ಇದೆ. ಸ್ವಲ್ಪ ರಸ್ತೆ ಕಿರಿದಾದಿದೆ. ಆ ರೀತಿಯಲ್ಲಿ ಅಲ್ಲಿ ಅಂತ ಹೇಳುವಂಥದ್ದಲ್ಲ, ಈ ನಗರ ಭಾಗದಲ್ಲಿ ಅಂಥ ಜಾಗವನ್ನು ಹುಡುಕಿಕೊಂಡು ತಾವು ವ್ಯವಸ್ಥಿತವಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಿ. ಮತ್ತು ಈ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ತಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೇಳಿದಂಥದ್ದು ಮಾತನ್ನು ಅಧ್ಯಕ್ಷರಾಗಿ ಅಲ್ಲೇ ಉಳಿಬಾರ್ದು ಅಂತೇಳೋ ದೃಷ್ಟಿಯಲ್ಲಿ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಾವೊಂದು 3-4 ವಿಚಾರಗಳನ್ನು ಹೇಳಿದಾಗ ಅದಕ್ಕೆಲ್ಲ ಹಣವನ್ನು ಜೋಡಿಸಬೇಕಾದ್ರೆ 15 ಕೋಟಿ ರೂಪಾಯಿ ಬೇಕಾಗ್ಬೋದು. ಎಲ್ಲ ಒಂದು ಕಡೆಗಳಲ್ಲಿ 15 ಕೋಟಿ ಸರ್ಕಾರದ ಕಡೆಯಿಂದ ಏನಾದರೂ ಸಹಕಾರವನ್ನು ಕೊಟ್ಟರೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತದೋ ಅಂತೇಳೊಂದು ಜವಾಬ್ದಾರಿಗಳು ಬರ್ತದೆ. ಹಾಗಾಗಿ ಇದೆಲ್ಲವನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥ ದೃಷ್ಟಿಯಲ್ಲಿ ತಾವೊಂದು ಪೂರ್ಣ ಸ್ಪಷ್ಟವಾದ ಚಿತ್ರಣ, ಅದಕ್ಕೆ ಫಿಸಿಬಿಲಿಟಿ ರಿಪೋರ್ಟು, ಇನ್ನಿತರ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ಯಾರ ಹತ್ರ ಒಂದು ದೊಡ್ಡ ವ್ಯಕ್ತಿಗಳು ಕಲ್ಬಾಯಿ ಹತ್ರ ಅಂತ ಹೋದವ್ರ ಹತ್ರ ಎಲ್ಲೇ ಒಂದು 50 ಲಕ್ಷ ಕೊಡು ಅಂತೇಳಿ ಅದನ್ನು ನೋಡಿದಾಗ ಕೊಡಬೇಕಾಗ ಆ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೇಕು ಅಂತೇಳುವಂಥದ್ದು ನಾನು ತಮ್ಮ ಹತ್ರ ಮನವಿಯನ್ನು ಮಾಡ್ತೇನೆ. ಕೊನೆಯದಾಗಿ ಒಂದು ಆ್ಯಕ್ಚುಲಿ ಇದು ನನಗೆ ಗೊತ್ತಿಲ್ಲ, ಆದರೂ ಮಂಗಳೂರು ತಾಲೂಕು ಮುಲ್ಕಿ ಹೋಬಳಿಯಲ್ಲಿ 10ನೇ ತೋಕೂರು ಗ್ರಾಮದಲ್ಲಿ 3 ಎಕರೆ ವಿಸ್ತೀರ್ಣಕ್ಕೆ ಜಿಲ್ಲಾಧಿಕಾರಿಗಳು 94-95ರಲ್ಲಿ ಆದೇಶವನ್ನು ಕೊಟ್ಟು ಅದು ಇವತ್ತಿನ ತನಕ ಎಲ್ಲೋ ಒಂದು ಕಡೆಗಳಲ್ಲಿ ಪೆಂಡಿಂಗ್ ಇದೆ ಅಂತೇಳುವಂಥದ್ದು ತೋರಿಸ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಅದಕ್ಕೆ ದಾಖಲೆಗಳನ್ನು ಕೊಟ್ಟು ನಾವೊಂದು ಜಿಲ್ಲಾಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ, ನನಗೆ ಗೊತ್ತಿಲ್ಲ ಯಾವುದಂದರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಜಿಲ್ಲಾಡಳಿತ ಇರ್ಬೋದು, ಯಾವುದೇ ಜಾಗವನ್ನು ಕೊಟ್ಟು 5-10 ವರ್ಷದೊಳಗಡೆ ತಮ್ಮ ಪ್ರೋಗ್ರಾಮನ್ನು ತಾವು ಸ್ಟಾರ್ಟ್ ಮಾಡಬೇಕು. ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸರ್ಕಾರ ಹಿಂಪಡೆದುಕೊಳ್ತದೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಅದಕ್ಕೆ ಬೇಕಾದ ಇನ್ನಿತರ ವ್ಯವಸ್ಥೆಗಳನ್ನ ನಾವು ಜೋಡಿಸಿಕೊಂಡ ನಂತರವೇ ಈ ರೀತಿಯ ವ್ಯವಸ್ಥೆಗಳಿಗೆ ಕೈ ಜೋಡಿಸ್ಕೊಳ್ಳುವಂಥದ್ದು ಭಾಳ ಸುಲಭ. ಅದಕ್ಕಾಗಿ ಸರ್ಕಾರ 10 ವರ್ಷಗಳಲ್ಲಿ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ರೆ ಕೊಟ್ಟಂಥ ಜಾಗವನ್ನು ಹಿಂಪಡ್ತದೆ. ಅದು 94-95ರದು. ಆದರೂ ಅದಕ್ಕೆ ಇನ್ನಷ್ಟು ಈಗ ಶಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಬರುವ ವಾರ ತಮ್ಮ ಪದಾಧಿಕಾರಿಗಳಿಗೆ ನಾನು ಕರೆದು ಜಿಲ್ಲಾಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ ಅದನ್ನು ಕೂಡ ಯಾವ ರೀತಿಯಲ್ಲಿ ತಮ್ಮ ಸಮುದಾಯದ ವ್ಯವಸ್ಥೆಗಳಿಗೆ ಕುಂಬಾರಿಕಾ ತರಬೇತಿ ಕೇಂದ್ರ, ಅದರಲ್ಲಿ ಕೂಡ ತಾವೊಂದು ITI ರೀತಿಯ ಸಂಸ್ಥೆಗಳನ್ನು ಸ್ಥಾಪಿಸಿದಾಗ, ಯಾಕೆಂತ ಹೇಳಿದ್ರೆ ಅಪ್ಪನಿಂದ ಮಗ ಕಲಿತು ಬಂದಾಗ ಅವನ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್ ಇರುವುದಿಲ್ಲ. ITI ಅಂತ ಸಂಸ್ಥೆಯ ಮುಖಾಂತರ ಅದು ಜೋಡಿಸ್ಕೊಂಡಾಗ ಮಾನ್ಯ ಪ್ರಧಾನಮಂತ್ರಿಗಳು 6,000 ರೀತಿಯ ಈ ರೀತಿಯ ವಿದ್ಯೆಗಳು ಬೈ ಪ್ರಾಕ್ಟೀಸ್ ಮಾಡುವಂಥ ವಿದ್ಯೆಗಳು. ಈಗ ಉದಾಹರಣೆಗೆ ಮರದ ಕೆಲಸ ಮಾಡುವಂಥ ವ್ಯಕ್ತಿಗಳ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್ ಇರುವುದಿಲ್ಲ. ಮಡಿಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳ ಹತ್ರ ಯಾವುದೇ ಡಾಕ್ಯುಮೆಂಟೇಷನ್, ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ನ ಕೊಡಿಸುವಂಥ ಕೆಲಸ ಕಾರ್ಯಗಳು, ಅದರಲ್ಲಿ ಕೂಡ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅದನ್ನು ಜೋಡಿಸ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಡಾಕ್ಯುಮೆಂಟೇಷನ್ ಕೊಟ್ಟಾಗ ಎಲ್ಲೋ ಒಂದು ಕಡೆಗಳಲ್ಲಿ ದೊಡ್ಡ ರೀತಿಯ ಸಹಕಾರಗಳು ಕೊಟ್ಟಾಗ ಆಗ್ತದೆ. ಹಾಗಾಗಿ ಇದಕ್ಕೆ ನಾನು ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾನು ತಕ್ಷಣ ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಶಾಸಕನಾಗಿ
ನಮ್ಮ ಮಂತ್ರಿಗಳೊಂದಿಗೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಸಹಕಾರವನ್ನು ತಾವು ಅಪೇಕ್ಷೆ ಪಡ್ತೀರಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಬರೆನಾಗ ಮಲ್ಲ ಬರೀತಾರೆ ಹಣ ತೊಂದರೆ ಐತಿ ಅತಿ ಜಾಸ್ತಿ ಆದ ಸರ್ಕಾರದ ವ್ಯವಸ್ಥೆ ಎಂಕುಲು ಪೂರ್ಣ ರೀತಿಯ ಸಹಕಾರ ಅವಳ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರೇ ದೇವೇಂದ್ರ ದಯಟೆ ಒಂಚೂರು ಕೊರೋನಾ ಬತ್ತಿ ನಡೆದು ಒಂಚೂರು ಭಂಗ ಆತನಿತ್ತೆ ಈ ಜನ ಸರ್ಕಾರದ ಆದಾಯ ಮಹಾನಗರ ಪಾಲಿಕೆದ ಆದಾಯ ನುಬರ ವೆಚ್ಚ ಒಂಚೂರು ಭಂಗದ ಪರಿಸ್ಥಿತಿ ಉಂಡಿತ್ತೆ ಆಂಡಲ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಸ್ಥಳೀಯ ಶಾಸಕನಾಗಿ ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಾಜವು ಇನ್ನಷ್ಟು ಸದೃಢವಾಗಿ ಬೆಳಿಬೇಕು, ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ರಾಜಕೀಯವಾಗಿ ಭಾಳಷ್ಟು ವ್ಯಕ್ತಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೂಡ ಇಲ್ಲಿ ಸನ್ಮಾನ ಇದೆ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡಿ ಇನ್ನಷ್ಟು ಪ್ರೇರಣೆ ಕೊಡುವಂಥ ಕೆಲಸ ಕಾರ್ಯಗಳು ತಾವು ಇವತ್ತು ಮಾಡ್ತೀರಿ. ಅದಕ್ಕೆಲ್ಲವೂ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನಷ್ಟು ಸಮಾಜದ ಕಡೆಯಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ತಮ್ಮ ಮಾತೃ ಸಂಘಕ್ಕೆ ಇನ್ನಷ್ಟು ಶಕ್ತಿ ಬಂದಂತಾಗ್ತದೆ. ಒಮ್ಮೆ ವಿಶ್ವಾಸ, ಅದನ್ನು ಒಂದು ಟೈಪ್ ಆಫ್ ಇಂಡಿವಿಜುವಲ್ ಬೆಟ್ಟಿಂಗ್, ಒಮ್ಮೆ ವಿಶ್ವಾಸ ಕಡೆಗಳಿಗೆ ಬಂದಾಗ ಅದಕ್ಕೆ ಭಾಳಷ್ಟು ಜನರು ಶಕ್ತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಶಾಸಕನಾಗಿ ನಾನು ನಿಮ್ಮೊಂದಿಗಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣುವಂಥ ದೃಷ್ಟಿಯಲ್ಲಿ ಪೂರ್ಣ ರೀತಿಯ ಸಹಕಾರವನ್ನು ನಮ್ಮ ಜಿಲ್ಲಾಡಳಿತ ಇರ್ಬೋದು, ಇಲ್ಲ ನಮ್ಮ ಸರ್ಕಾರ ಕೊಡ್ತದೆ ಅಂತೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಮತ್ತು ಹಿರಿಯರೆಲ್ಲರೂ ಇದ್ದೀರಿ, ಆಲ್ರೆಡಿ ಅನ್ನ ಕುರ್ಚಿನ ಏರಾಗೆ ತೊಂದಾತನು ಅಂಚಾದ ಸೀದ ತೀರ್ಥಪೋಲೆ ಅಂದು ಪಂಡಿಲೆ ಕಾಂಡ್ ಎಂಕ ಹನುಮಂತ ಕೊರಂದ ಏನೊಂಚೂರು ಸ್ವಾಮಿಲೆ ತು ಏಕ ಅವಕಾಶ ಕೊರಂದಿವುಕ ಎನ್ನೆಲ್ಲ ಸ್ವಾಮಿನ ಸಂಬಂಧ ಪಂಡ ಡೊಂಗರ್ಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಪೈತೀನಿ ಅಪಗಡದಿಂದ ಚೆನ್ನ ನಾನು ಎಲ್ಲೆಡ್ದಿಂಚು ಅಂಚ ಸ್ವಾಮೀಜಿಯವರ ಹತ್ರ ಮತ್ತು ಎಲ್ಲ ಗೌರವಾನ್ವಿತ ಹಿರಿಯರ ಹತ್ರ ನಾನು ಕೈ ಜೋಡಿಸಿ ಶಿರವಾಗಿ ಅನುಮತಿಯನ್ನು ಕೊಡ್ತೇನೆ. ಇವತ್ತು ಆದಿತ್ಯವಾರದ ಕಾರಣ 16 ಕಾರ್ಯಕ್ರಮಗಳು, ಹಾಗಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಮತ್ತು ಸೀತಾರಾಮಣ್ಣ ಮತ್ತು ಎಲ್ಲ ಹಿರಿಯರು, ನಿವೃತ್ತ ತಹಶೀಲ್ದಾರ್ ಅವರು ಹಿರಿಯರಿಗೆ ಗೌರವ ಸಮರ್ಪಣೆ ಮಾಡಿದೆ. ತಮಗೆ ಕೂಡ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಎಂಕಲ್ನ ಪೂಜ್ಯ ಸ್ವಾಮೀಜಿಲು ಅಂಚನೆ ಚಾವಡಿ ಪುನಚಿತ್ತನ ಬಿನ್ನೇರ್ ನಕಲು ಅವೇನು ನಡಪಾದ ಕೊರಡು ಪಣದಕ್ಕೆ ಏನೊಂದುಲ್ಲ ಮಲ್ಲ ಸಾಧಕೇರ್ ನಕಲು ನ್ಯಾಯಪರವ ಐನಂಚಿತ್ತನ ನ್ಯಾಯನು ಕೋರ್ನಂಚಿತ್ತನ ವಕೀಲರ್ ನಕ್ಲೆಗೆ ಇತ್ತೆ ತಮ್ಮನ ಬಲ್ಮನ ಪೂಜ್ಯ ಸ್ವಾಮೀಜಿಲನ ಕೈಟ್ ಅಂಚನೆ ಚಾವಡಿದ ಬಿನ್ನೇರ್ ನಕಲ್ನ ಕೈಟ್ ಅವೇನು ನಡಪಾದ ಪೋವಡು ಪಣದು ವೇದವ್ಯಾಸ ಕಾಮತೆರಡ ಕೇನೊಂದುಲ್ಲ ಪೂಜ್ಯ ಸ್ವಾಮೀಜಿಲು ಅಂಚನೆ ಚಾವಡಿದ ಮಾತ ಬಿನ್ನೇರ್ ನಕಲು ಬಿ ಕುಮಾರ್, ರಾಮ್ ಪ್ರಸಾದ್, ಉದಯಾನಂದ ಎ, ಲಕ್ಷ್ಮಣ ಕುಂದರ್, ಗೌರಿ KS ನ್ಯಾಯವಾದಿಯಾದ ತನ್ನ ನ್ಯಾಯನ ಕೊರ್ಪುನ ಚಿತ್ತನ ಮಲ್ಲ ಸಾಧನೆನ ಮಲ್ಪನ ಚಿತ್ತನ ರಾಮ್ ಪ್ರಸಾದ್, ಲಕ್ಷ್ಮಣ ಕುಂದರ್ ಬೊಕ್ಕ ಗೌರಿ KS. ವಕೀಲರಾದ ನಮ್ಮ ಸಮಾಜದ ನ್ಯಾಯದ ನಿಷ್ಠೆದ ಬೇಲೆಡೆ ತನ್ನ ಬೇಲಿನ ಮಲ್ಪನಂಚಿತನ ರಾಮ್ ಪ್ರಸಾದ್ ಅಂಚನೆ ಲಕ್ಷ್ಮಣ್ ಕುಂದರ್ ಅಂಚನೆ ಗೌರಿ KS ಮುಕ್ಲೇನ ಈ ಪೊರ್ತುಡು ಪೂಜ್ಯ ಸ್ವಾಮೀಜಿಲು ಚಾವಡಿದ ಬಿನ್ನೇರ್ ನಕಲು ಒಟ್ಟು ಸೇರ್ದು
ತಮ್ಮನ ಮಲ್ತೊಂದುಲ್ಲೇರು. ಸೊಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ ನಿಕ್ಕನ ವೃತ್ತಿ ಜೀವನಡೆ ನಲ್ಲಾತ ಸಾಧನೆನ ಮಲ್ಪುನೆತ್ತ ಒಟ್ಟಿಗೆ ಈ ನಮ್ಮ ಮಾತೃ ಸಂಘದ ಒಟ್ಟಿಗೆಲ್ಲ ಸಂಬಂಧನ ದೀವೊಂದು ಸಂಘಗೆ ನಿಖಲ್ನ ಬೇರೆ ಸಕಾಯ ಬೋರ್ಡು ಪನ್ಪಿನಕ್ಕೆ ಏನೊಂದು ನಿಖಲ್ನ ವೃತ್ತಿ ಜೀವನಗೂ ಎಡ್ಡೆಪ್ಪನು ಬಯಕೊಂದು ಈ ತಮ್ಮನ ಪಾಡೋದಿಲ್ಲ. ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ನನ್ನ ವೈದ್ಯಕೀಯ ಕ್ಷೇತ್ರಡ ಮಾಮಲ್ಲ ಸಾಧನೆಯನ್ನು ಮಲ್ತಿನ ಚಿತನೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಡಾಕ್ಟರ್ ಅಕ್ಷತಾ ಸೋಮಯ್ಯ AJ ಆಸ್ಪತ್ರೆದ ಜನರಲ್ ಮೆಡಿಸಿನ್, ಚೇತನ್ ರಾಜ್ ಎಲುಬು ತಜ್ಞರು, ಸ್ವಪ್ನ ದೇವಣ್ಣ ಅಂಚನೆ ನವೀನ್ ಚಂದ್ರ ಕುಲಾಲ್ ದಯಮಲ್ತದ ಚಾವಡಿಗೆ ಬರೋಡು. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸಾಮಾಜಿಕ ಸೇವೆದ ಒಟ್ಟಿಗೆ ಆರೋಗ್ಯ ಪ್ರಕೋಷ್ಠದ ಸದಸ್ಯರಾದ ಆಯ್ಕೆ ಆಯ್ನ ಚಿತನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಕುಲಾಲ ಸಂಘಗೂ ಮಾರ್ಗದರ್ಶನ ಕೊರ್ಪುನ ಚಿತನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅಂಚನೆ ಡಾಕ್ಟರ್ ಅಕ್ಷತಾ ಸೋಮಯ್ಯ AJ ಆಸ್ಪತ್ರೆದ ವೈದ್ಯರು ಡಾಕ್ಟರ್ ಅಕ್ಷತಾ ಸೋಮಯ್ಯ ಅಂಚನೆ ಚೇತನ್ ರಾಜ್ ಎಲುಬು ತಜ್ಞರು ಚೇತನ್ ರಾಜ್ ಅಂಚನೆ ಸ್ವಪ್ನ ದೇವಣ್ಣ ಬೊಕ್ಕ ನವೀನ್ ಚಂದ್ರ ಕುಲಾಲ್ ನಿಕ್ಲೇನ ಚಾವಡಿಗೆ ಎತ್ಕೊಂದುಲ್ಲ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಬೊಕ್ಕ ಚೇತನ್ ರಾಜ್ ಬೈದೇರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಕುಲಾಲ ಸಮುದಾಯದ ಆಸ್ತಿಯಾದ ಸಾಹಿತಿಯಾದ ಪ್ರೊಫೆಸರ್ ಆದ ಕುಲಾಲ ಸಮಾಜದ ಸೇವೆಯನ್ನು ಮಲ್ತಿನಾರೆ. ಕುಲಾಲ್ ಪ್ರತಿಷ್ಠಾನದ ಗುರುಕಾರರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಈ ಸತ್ಯದ ಆರೋಗ್ಯ ಪ್ರಕೋಷ್ಠದ ಸದಸ್ಯರಾದ ಆಯ್ಕೆಯಾತ್ಯಾರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅಂಚನೆ ಚೇತನ್ ರಾಜ್ ಎಲುಬು ತಜ್ಞರು ಪೂಜ್ಯ ಸ್ವಾಮೀಜಿಲು ಅಂಚನೆ ಚಾವಡಿದ ಮಾತಾ ಮಾನ್ಯಾದಿಗೆದ ಬಿನ್ನೆರೆ ಸೇರಿಗೆಡೆ ತಮ್ಮನ ನಡ್ತೊಂದುಂಡು. ಕುಲಾಲ ಯುವ ವೇದಿಕೆದ ಆದಿದ ಗುರುಕಾರರಾಯನ ಚಿತ್ತನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರೇನ ಈ ಪೊತ್ತುಡು ತಮ್ಮನ ಮಲ್ತೊಂದುಲ್ಲೇರು. ಅಂಚನೆ ಚೇತನ್ ರಾಜ್ ಕುಲಾಲ್ ಬೊಕ್ಕ ಚೇತನ್ ರಾಜ್ ಮೇರೆಗೆ ತಮ್ಮನ ಮಲ್ತೊಂದು ಅರ್ನ ನನ್ನ ದುಂಬದ ಸಾಧನೆ ಸಾಮಾಜಿಕ ಸೇವೆ ನಲ್ಲಾತ ಮುಂದೆರಿಯಡೆ ಪನ್ಪಿನ ಚಿತ್ತನ ಕುಲಾಲ ಸಮಾಜಕ್ಕೆ ಮತ್ತು ನನಗೆ ಬಹಳ ಅನೋನ್ಯ ಬಾಂಧವ್ಯ. ಏಕೆಂದರೆ ಕುಲಾಲ ಸಂಘದ ಆಫೀಸ್ ಇರುವುದೇ ನನ್ನ ಪಾಂಡೇಶ್ವರದ ಪೊಲೀಸ್ ಲೈನಲ್ಲಿ. ನಾನು ಈಗ ಮೇಯರ್ ಆಗಿರ್ಬೋದು, ಅದಕ್ಕಿಂತ ಮೊದಲು ಕಾರ್ಪೊರೇಟ್ ಆಗಿದ್ದೆ. ನಾನು ಕಾರ್ಪೊರೇಟ್ ಮತ್ತು ಮೇಯರ್ ಆಗೋಕ್ಕಿಂತ ಮೊದಲೇ ನಾನು ಕುಲಾಲ ಸಮಾಜದ ನಿಮ್ಮ ಕ್ರೀಡೋತ್ಸವ ಇರಲಿ ಯಾವುದಕ್ಕೆ ಇರಲಿ ನಾನು ಕಾಯಂ ಅತಿಥಿ. ಆಗ ನಮ್ಮ ಸದಾಶಿವ ದಾಸ್ ಅವರು ನನ್ನನ್ನು ಯಾವಾಗಲೂ ಕರೀತಿದ್ರು. ನಾನು ತಪ್ಪದೇ ಹಾಜರಾಗ್ತಿದ್ದೆ. ಈಗ ಮೇಯರ್ ಆಗಿರ್ಬೋದು, ನನಗೆ ಮೊದಲಿಂದಲೂ ಈ ಸಮಾಜದ ಎಲ್ಲರೊಂದಿಗೆ ಅನೋನ್ಯ ಸಂಬಂಧ ಇತ್ತು. ಅದೇ ರೀತಿ ಈಗ ಮಯೂರುಲ್ಲಾಲ್ರವರು ನನ್ನ ಕಾಲೇಜ್ ಜೀವನದಲ್ಲೇ ಮಯೂರುಲ್ಲಾಲ್ರವರು ನನ್ನ ಆತ್ಮೀಯ ಗೆಳೆಯರು. ಅವರಿಗೆ ಆಗಲೇ ಒಂದು ನಾಯಕತ್ವದ ಒಂದು ಗುಣ ಇತ್ತು, ಅದನ್ನು ಈಗ ಮಾಡಿ ತೋರಿಸಿದ್ದಾರೆ. ಈಗಾಗಲೇ ಅವರಿಗೆ ಅಧಿಕಾರ ಸಿಕ್ಕಿದೆ. 2 ವರ್ಷ ಅವರು ಯಾವ ರೀತಿ ಮಾಡ್ತಾರಂತ ನೀವು ನೋಡಿ. ಏಕೆಂದರೆ ಅವರಿಗೆ ನಾಯಕತ್ವದ ಒಂದು ಹಂಬಲ ಉಂಟು, ಒಂದು ಛಲ ಉಂಟು ಅವರಲ್ಲಿ. ಈಗಾಗಲೇ ಅವರು ನಿಮ್ಮೊಂದಿಗೆ ಹೇಳಿದರು ಏನೆಲ್ಲ ಮಾಡಬೇಕಂತ. ಕುಲಾಲರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಲಿ, ಕ್ರೀಡೆ ಆಗಲಿ, ವಸತಿ ಯೋಜನೆ ಆಗಲಿ, ಇನ್ನಿತರ ಅದೇ ರೀತಿ ನಮ್ಮ ಈ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವದ ಇದು ಈಗ ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಸೇರಿದ್ರಲ್ಲೇ ಗೊತ್ತಾಗ್ತದೆ
ಯಾವ ರೀತಿ ಅವರಿಗೆ ಒಂದು ಸಹಕಾರ ನೀವು ಕೊಡ್ತೀರಂತ. ಈಗಾಗಲೇ ಈಗ ನಾನು ಎಷ್ಟೋ ಸಮಾರಂಭಕ್ಕೆ ಹೋಗಿದ್ದೇನೆ, ಎಷ್ಟೋ ಒಂದು ಜಾತಿಯ ಇದಕ್ಕೆ ಹೋಗಿದ್ದೇನೆ. ಆದರೆ ಈಗ ಕುಲಾಲರ ಸಮಾಜದಲ್ಲಿ ಇರುವ ಒಗ್ಗಟ್ಟು ಬೇರೆದರಲ್ಲಿ ಹೆಚ್ಚಿನದಲ್ಲಿ ಕಾಣಲಿಕ್ಕೆ ಸಿಗುವುದು ಬಹಳ ಅಪರೂಪ. ಈಗಾಗಲೇ ನಮ್ಮ ಮಯೂರ್ ಉಳ್ಳಾಲ್ರವರು ಹಲವಾರು ಕನಸನ್ನು ಕಂಡಿದ್ದಾರೆ. ಈ ಒಂದು ನಮ್ಮ ಕುಲಾಲರ ಸಮಾಜವನ್ನು ಯಾವ ರೀತಿ ಮುನ್ನಡೆಸಬೇಕಂತ. ಅದಕ್ಕೆ ಅವರ ಒಬ್ಬರು ಎನಿಸಿದರೆ ಸಾಲದು, ನಿಮ್ಮೆಲ್ಲರ ಸಹಕಾರ ಇದ್ದರೆ ಅವರ ಆ ಕನಸನ್ನು ನನಸು ಮಾಡ್ಬೋದಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಮತ್ತು ಈಗಾಗಲೇ ಅವರು ಹೇಳಿದರು, ಮಂಗಳೂರು ಮಹಾನಗರ ಪಾಲಿಕೆಯಿಂದಾಗಲಿ ಸರಕಾರದಿಂದಾಗಲಿ ಯಾವುದೆಲ್ಲ ಅನುದಾನ ಸಿಗಬೇಕು, ಸವಲತ್ತು ಸಿಗಬೇಕಂತ. ಆ ಸವಲತ್ತು ಮತ್ತು ಅನುದಾನ ಸಿಗಲು ನಾನು ನಿಮ್ಮೊಂದಿಗಿದ್ದೇನೆ, ನಮ್ಮ ಶಾಸಕರು ಇದ್ದಾರೆ, ಮತ್ತು ಯಾವುದೇ ಇದರಲ್ಲಿ ನೀವು ಕರೆಯಿರಿ, ನಾನು ನಿಮ್ಮೊಂದಿಗಿದ್ದೇನೆ ಹೇಳುತ್ತಾ, ಮಂಗಳೂರು ಮಹಾನಗರ ಪಾಲಿಕೆಯಿಂದ ಯಾವುದೇ ನಿಮಗೆ ಯೋಜನೆ ಇರಲಿ, ಯಾವುದೇ ಅನುದಾನ ಇರಲಿ, ಈಗಾಗಲೇ ನಂದು ಬರುವ ತಿಂಗಳು ಮುಗಿಬೋದು, ಅದರಲ್ಲಿ ಏನು ಇದು ಬೇಡ. ನಮ್ಮದು ಇನ್ನೂ 4 ವರ್ಷ ನಮ್ಮದೇ ಸರಕಾರ ಉಂಟು, ನಮ್ಮದೇ ಆಡಳಿತ ಉಂಟು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ನಿಮಗೆ ಯಾವುದೇ ನಮ್ಮಿಂದ ಸಹಕಾರ ಕೆಲಸ ಆಗಬೇಕಾದ್ರೆ ಅದರೊಂದಿಗೆ ನಾವು ಇದ್ದೇವೆ ಅಂತ ಹೇಳುತ್ತಾ, ಈಗಾಗಲೇ ಕುಲಾಲರ ಇದರಲ್ಲಿ ನಮ್ಮ ಒಂದು 3 ಜನ ಕಾರ್ಪೊರೇಟ್ನವರಿದ್ದಾರೆ, ಅವರ ಸಹಕಾರವು ಉಂಟು ಮತ್ತು ನಾವು ಸದಾ ನಿಮ್ಮೊಂದಿಗಿದ್ದೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸನ್ನಿಧಿಡು ನಮ್ಮ ಪೂರ್ವಜರು ಭಾರಿ ಪೊರ್ಲುದು ಬದುಕುದು, ಭಾರಿ ಜೀವನದ ಸಾರ್ಥಕತೆ ಮಂತದೆ. ನಮ್ಮ ಇಡೀ ಸಮಾಜ ಸಮುದಾಯ ಪೂರಾ ಸಮುದಾಯದೊಟ್ಟಿಗೆ ಬೆರೆದು, ಪೂರಾ ಸಮುದಾಯನ ಪ್ರೀತಿದೊಟ್ಟಿಗೆ ನಿರಂತರವಾಗಿ ನೆಂಚಿನ ಬಾಂಧವ್ಯನದಿ ಒಂದು ಐಟಲ ವಿಶೇಷವಾದ ದೈವದೇವರದ ಚಾಕಿರಿ ಮನ್ಪು ನಂಚಿನ ಸಜ್ಜನಿಕೆನ ಪತೊಂದು ನಮ್ಮ ಪೂರ್ವಜರು ಭಾರಿ ಪೊರ್ಲುಡು ಈ ಜೀವನನ ಭಕ್ತಿ ಮಾರ್ಗ ಶಕ್ತಿ ಕೊರನಂಚಿನ ಭಕ್ತ ಕುಂಬಾರೆ ಶಾಲಿವಾಹನೆ ಸರ್ವಜ್ಞನಂಚಿನ ಜ್ಞಾನಿಲು ಪುಟ್ಟಿನಂಚಿನ ಈ ಸಮಾಜ. ಈ ಒಂಜಿ ಕಾರ್ಯಕ್ರಮದ ಒಂಜಿ ವಿಶೇಷವಾಯಿನಂಚಿನ ಸಂದರ್ಭ ಏನೇ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರತ್ತೆ, ಈ ದೇಶಾದ್ಯಂತ ನಮ್ಮ ಸಮಾಜದಕ್ಕುಳ್ಳೇರು ನಮಕೊಂಜಿ ಹಿಂದುಳಿದ ವರ್ಗ ಪಂದ ಅಣೆಪಟ್ಟಿಲುಂಡು. ಅಂಡೆ ಇನ್ನಿಟ್ಟು ನಮ್ಮಡ ಬೇರೆ ಬೇರೆ ಅಜ್ಞಾನದ ಅಂಧಕಾರಲು ನಮ್ಮನ್ನು ಕಾಡೊಂದುಂಡು. ನಮ್ಮ ಜೋಕ್ಲೆಗಾವಡು, ನಮ್ಮ ಇಲ್ಲಡಾವಡು, ನಮ್ಮ ಪುದರ್ದ ಪಿರವು ನಮ್ಮ ಸಮಾಜದ ಪುದರಾವಡು, ನಮ್ಮ ಕುಲಾಲೇರು ಮೂಲ್ಯೆ ಬಂಗೇರೆ ಏರ್ಲ ದೀಪನ ಬಾರಿ ಕಡಿಮೆ. ಜಾತಿ ಪಂದ್ರೆಲ್ಲ ನಾಚಿಕೆ ಆಪುನ ಪರಿಸ್ಥಿತಿದ ಒಂಜಿ ಸಮುದಾಯ ಒಂದು. ನಮ್ಮ ಯೋಚನೆ ಮನ್ಪುಗ ನಮ್ಮ ಬದುಕಿನ ನಮ್ಮ ದುಂಬು ಕಟ್ಟಿನ ನಮ್ಮ ಪೂರ್ವಜರು ವಿದ್ಯಾವಂತರಾಯಿ ಆದಿಜ್ಜಾಣ, ಮಲ್ಲ ಸಂಪತ್ತಿ ತಿನ್ನಕ್ಲ ಆದಿಜ್ಜಾಣ. ಸಂಪತ್ತಿ ಜಿಂಡಲ ಮಲ್ಲ ಪಣವು ಬದುಕಿ ಜಿಂಡಲ. ಇನಿ ವೀರನಾರಾಯಣ ದೇವಸ್ಥಾನದಂಚಿನ, ನಮ್ಮ ಶ್ರೀದೇವಿ ದೇವಸ್ಥಾನದಂಚಿನ, ಪಣಲ್ದ ಬೈಲ್ದಿಂದ ಅಂಚಿನ ಭಾರೀ ಮಹಿಮೆ ಕೊರ್ಪುನಂಚಿನ ಭಾರೀ ಜನಕುಲು ಇನಿ ಕಲಿಯುಗಡು ಆರಾಧನೆ ಮನ್ಪುನಂಚಿನ ಅಂಚಿನ ಸಾನ್ನಿಧ್ಯವೇ ಪೂರ ನಮ್ಮ ಬೇತೆ ಬೇತೆ ರೀತಿದ ಕಾರಣಡು ನಮ್ಮ ಇನಿ ಕಳೆಂಡಲ ಇನಿ ಪೂರ ಮಯೂರು ಪಂಡೇರು ಅವ್ರನ್ನ ದುಂಬುದ ಕಲ್ಪನೆ ಚಿಂತನೆ ಭಾರಿ ಪೊರ್ಲುದ ಚಿಂತನೆಲು ಪುರವು ಅಂಚ ಪಂದು ಆ ಚಿಂತನೆಲಿದ್ದ ಪಿರವರಿದನ ಪಂಡ ಇಜ್ಜಿ ನಮ್ಮ ಯೋಚನೆ ಮನ್ಪೋಡು ಇಂದೇರು ತುಂಬುಲ ನಮ್ಮ ಸಮಾಜಡು ಒಂಜಿ ಸ್ಕಾಲರ್ಶಿಪ್ ಬತ್ತದು ಎತ್ತು ಜವಣಿರು ಜೋಕುಲು ಕಲ್ತದೇರಂದಿತ್ತಂಡ ಮುಲ್ತುರ್ದು ಪೋಯಿನ ಮಹಾರಾಷ್ಟ್ರಡು ಉಂತಿನಂಚಿನ ಮೂಲೆ ಪುಟ್ಟಿನಂಚಿನ ಕುಲಾಲೇರು ಸಂಘ ಕಟ್ಟಿನಂಚಿನ ಸಂಗಡ್ದು ಎತ್ತೋ ಸಾಕಾರಡು ಎತ್ತೋ ಅಂಚನೆ ಮಹಾರಾಷ್ಟ್ರಗೆ ಪೋಂಡ ಅವಳು ವಿದ್ಯಾರ್ಜನೆ ಮನ್ಪನಾಗ ಅವಲೇ ಉಂತದ್ದು ಕಲ್ತಿನಂಚಿನ ಸಂದರ್ಭಲು ಎತ್ತೋ ಜಂತ ಉಂಡು.
ಅಂಚನೆ ಬೇತೆ ಬೇತೆ ಸಂಘಗಳು ಇನಿ ನಮ್ಮ ಯುವ ವೇದಿಕೆಲುಪ್ಪು ಅತ್ತನ ಬೇತೆ ಬೇತೆ ಮಾತೃ ಸಂಘಲುಪ್ಪು ಅತ್ತನ 31 ಸಂಘಲೊಪ್ಪು ಇನಿ ಅಕ್ಲನಕ್ಲನ ರೀತಿಡು ಅಕ್ಲಕಲ ಕಾರ್ಯವ್ಯಾಪ್ತಿಡು ಮಂತೊಂದು ಬೈದೇರು ಅಂಡ್ ಅಕ್ಲಿಗೆ ಏತು ನಮ್ಮ ಜನಕ್ಕಲು ಸಹಕಾರ ಕೊಡ್ತೇರು ಪನ್ಪನ ಭಾರಿ ಮುಖ್ಯ. ನಮ್ಮ ಯೋಚನೆ ಮನ್ಪೋಡು ಇನಿ ಅಯೋಧ್ಯದ ರಾಮ ಮಂದಿರಗೆ ಇನಿ 10 ರೂಪಾಯಿ ಇಪ್ಪಡು 100 ರೂಪಾಯಿ ಇಪ್ಪಡು 1000 ರೂಪಾಯಿ ಇಪ್ಪಡು ಪೂರೆಲ್ಲ ಕೊರ್ದು ದೇಣಿಗೆ ಕೊಡ್ದವು ಒಂಜಿ ವೈಭವದ ಅಯೋಧ್ಯ ಮಂದಿರ ರಾಮ ಮಂದಿರದ ನಿರ್ಮಾಣ ಒಂದುಂಡು. ನಮ್ಮ ಯೋಚನೆ ಮನ್ಪುಗ ನಮ್ಮ ಸಮಾಜದ ಒಂಜಿ ಕಾರ್ಯಕ್ರಮಲು 31 ಸಂಘಲು ಮನ್ಪುನಗಲ ಅತ್ತನ ಬೇತೆ ಬೇತೆ ಸಂಘಟನೆನು 31 ಸಂಘ ಅಂತಂದರೆ ಬೇತೆ ಬೇತೆ ಸಂಘಟನೆ ನಮ್ಮ ಒಟ್ಟಿಗೆ ಉಲ್ಲ ಅಕುಲು ಪೂರ ನಮ್ಮಕುಲೆ ಅವು ಪೂರ ನಮ್ಮನೆ ಈ ಭಾವನೆ ನಮ್ಮಡ ಏತು ಮುಟ್ಟ ಬರ್ಪೂಜ ಆತ ಮುಟ್ಟ ನಮ್ಮ ಸಂಘಟನೆ ಕ್ರಿಯಾಶಾಲೆ ಯಾರು ಸಾಧ್ಯ. ನಮ್ಮ ರಾಜಕೀಯವಾದ ನಿಕ್ಲೆ ಗೊತ್ತು ಪರೆ ಯಾವ ಯಾನು ಪೋಯ್ನಿ ಮಾಣಿಲದ ಕುಗ್ರಾಮಾಗ ಯಾನು ಸ್ವಾಮೀಜಿ ಆಯ್ನ ಉದ್ದೇಶ ನಮ್ಮ ಸಮುದಾಯ ಏತೋ ಶೋಷಣೆನು ಹಿಂದುಳಿದ ಬಿಲ್ಲವ ಸಮಾಜಪ್ಪು ನಮ್ಮ ಸಮಾಜ ಏತೋ ಹಿಂದುಳಿದ ಸಮಾಜಲು ಶೋಷಣೆ ಅನುಭವಿಸುವ ಪರಿಸ್ಥಿತಿನೂ ತೂದು ಯಾನು ಆಧ್ಯಾತ್ಮಕ ಪೋಯ್ನಿ ಎಂಕ್ಲ ಮಾಣಿಲ ಗ್ರಾಮಡು ಎಂಕ್ಲ ಗ್ರಾಮ ದೇವಸ್ಥಾನಕ್ಕೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಿಲ್ಲವಿರಬೇಕು ಉಪೇಕ್ಷಿತರು ದೇವಸ್ಥಾನದ ಉಲೈ ಪ್ರವೇಶ ಜನ್ನಂಚಿನ ಕಾಲ 20 ವರ್ಷದ ತುಂಬದ ಕತೆ ಅವನು ಐತ ಪರಿವರ್ತನೆ ಈ ಪರಿಮಾರ್ಜನೆ ಎಂಚಾಂಡು ಇನಿ ನಮ್ಮ ಶೋಷಿತ ಸಮಾಜ ಹಿಂದುಳಿದ ಸಮಾಜ ಏಪಲ ನಮ್ಮ ಪಿರೈಜ್ಜ ನಮ್ಮ ದುಂಬು ಬೈದ ನನ್ನಲಾತು ದುಂಬು ಬರ್ರೆ ಉಂಡು ನನ್ನಲಾತು ನಮ್ಮ ಜೋಕುಲು ನಮ್ಮ ಧೀಮಂತಿರಾವಡು ಜೋಕ್ಲಿಗೆ ಸಂಘ ಸಂಸ್ಥೆದ ಮಿತ್ತು ನಮ್ಮ ಸಮಾಜದ ಮಿತ್ತು ವೀರನಾರಾಯಣದ ದೇವಸ್ಥಾನದ ಮಿತ್ತು ಅತ್ತನ ಶ್ರೀದೇವಿ ದೇವಸ್ಥಾನದ ಮಿತ್ತು ನನ್ನಲೈತಿನಂಚಿನ ಧಾರ್ಮಿಕ ಕ್ಷೇತ್ರದ ಮಿತ್ತು ನಮ್ಮ ಪನ್ಪನ ಭಾವನೆ ಪುಟ್ಟವನ ಕೆಲಸ ಇನಿ ಭಾರಿಯಾತ್ ಮಯೂರುಳ್ಳ ಇಲ್ಲ ಪಂಡಿ ಲೆಕ್ಕನೆ ಬಾಕಿದ ಕೆಲಸ ಮನ್ಪುನ ಹಿಡ್ದು ನಮ್ಮ ಪನ್ಪುನಂಚಿನ ಈ 31 ಸಂಘದ ಚಟುವಟಿಕೆ ನಮ್ಮ ಪನ್ಪುನಂಚಿನ ಬಾಂಧವ ನನ್ನ ಬೇತೆ ಬೇತೆ ಸಂಘಟನೆನು ಉಂಡ ಹೊಸ ಸಂಘಟನೆಲು ಮುರಮುರಣಿ ಬುಲೈನ ಸಂಘಟನೆಲು ಏತೋ ಸಂಘಟನೆಲ್ಲ ಅವು ನಮ್ಮ ಪನ್ಪುನ ಭಾವನೆಡು ನಮಕ್ ಅಲ್ತ ಚಟುವಟಿಕೆಡು 1 ರೂಪಾಯಿ ಅತನ 2 ರೂಪಾಯಿ ಅಂಡಲ ಕೊರ್ಪುನ ತಾಕತ್ ನಮ್ಮಕ್ ಏಪ ನಮ್ಮ ಪನ್ಪುನ ಭಾವನೆಡು ಬರ್ಪುಣ ಆನೆಯೇ ನಮಕ್ ಉಜ್ವಲ ಭವಿಷ್ಯ ಅಪ್ಪುನಿ. ನಮ್ಮ ಪಿರಾಕದ ಅಮ್ಮೆಂಬಳು ಭಾಳ ಪೇರು ಹೂವೇರು ಏತೋ ರೀತಿಯ ಸಾಧನೆ ಮಂತದ್ದು ಸಮಾಜ ಸೇವಾ ಬ್ಯಾಂಕ್ ಬಂತೇರೆ ಆ ಕಷ್ಟದ ಕಾಲಡು ಆ ಕಷ್ಟದದೇನೋಟು ಸ್ವಾಭಿಮಾನದ ಬದುಕು ಸಮಾಜಗ ಅವಡು ನಮ್ಮ ಸಮಾಜ ಆರ್ಥಿಕ ದುರ್ಬಲತೆಯನ್ನು ಏಪಲ ಹೊಂದರ ಬಲ್ಲಿ ಪನ್ಪುನ ದೃಷ್ಟಿಡು ಅಂಚಿನ ಸಮಾಜ ಇನಿ ಪುತ್ತೂರು ಗುಡಿ ಕೈಗಾರಿಕೆ ಉಂಡು ಇನಿ ಇಂಥ ಹಿರಿಯಕ್ಕಳು ಸನ್ಮಾನ ಮಂತಿನಾರು ವೇದಿಕೆ ತಿನ್ನಾರಿಗೆ ಸನ್ಮಾನ ಮಂತಾರೆ ಇಂಚಿನ ಏತೋ ಪ್ರಾಯದ ಕುಲುಲ್ಲೇರು ಅಕಲ್ನ ಏತೋ ಭಂಗಬತ್ತಿನ ಆ ಸಂಸ್ಥೆಲುಂಡು ಇತ್ತೆಲ್ಲ ಆ ಸಂಸ್ಥೆಯಲ್ಲಿ ಏತೋ ಪ್ರಯತ್ನ ಮಂತದ್ದು ಅವು ದುಂಬು ಪೋಯರ ಪ್ರಯತ್ನ ಮಂತೊಂದುಂಡು ನಮ್ಮ ಬ್ಯಾಂಕ್ ನಮ್ಮ ಸಂಘ ನಮ್ಮ ಗುಡಿ ಕೈಗಾರಿಕೆ ಪನ್ಪುನ ಬಾಂಧವ್ಯಡು ನಮ್ಮಲ್ಲೇ ಸಂಘರ್ಷ ಮನ್ಪಂದೆ ನಮ್ಮಲ್ಲೇ ಒರಿಯಗೊರಿ ಅನ್ಯೂನ್ಯತೆ ಹಿಡಿತದೆ ಪ್ರತಿ ಒಂಜಿ ಸಂಘದ ಚಟುವಟಿಕೆ ಉಪ್ಪಡು ಬ್ಯಾಂಕ್ದ ಸೆಕ್ಟರ್ ಉಪ್ಪಡು ಸಹಕಾರಿ ತತ್ವದ ನಿಯಮಿತವಾಯಿನಂಚಿನ ಸಂಘದ ಚಟುವಟಿಕೆ ಉಪ್ಪಡು ಒಂದು ನಮ್ಮ ಪನ್ಪುನ ಭಾವನೆಡು ನಮ್ಮ ಪೂರ ಒಂಜೇ ಪನ್ಪುನ ಭಾವನೆಡು ಸಂಘಟಿತರಾಪುನಂಚಿನ ಭಾರಿಯತ್ತ ಅವಶ್ಯಕತೆ ಉಂಟು. ನಮ್ಮ ರಾಜಕೀಯವಾದ ಬಲಾಢ್ಯ ರಾವಡು ಬಂದಾಂಡ ಈ ಮನೋಭಾವ ಬರ್ಪುನ ಅಗತ್ಯ ಉಂಟು. ಇಂಥ ವೇದಿಕೆ ಒಂದು ಏರ್ಲ ಮಂತಿನತ್ತು ಮಯೂರುಳ್ಳಾಲರ ಮಂತಿನತ್ತು ಏರ್ಲ ಮಂತಿನತ್ತು ಒಂದು ವೀರನಾರಾಯಣನ ಮಹಿಮೆ ಆತೊಂಜಿ ನೆನಪುದಿಲ್ಲ ಒಂದು ವೀರನಾರಾಯಣನ ಮಹಿಮೆ ಇಂಚೋಗೋ ಈ ದೇವಸ್ಥಾನದ ಬಗ್ಗೆ ಭಾರಿ ಆತ ಗೊಂದಲ ಇತ್ತಂದ್ರೆ ಬೇತೆ ಬೇತೆ ರೀತಿಯ ಕಾರಣೋಡು ಐಕ್ ಪಂಚಾಯತಿಗೆ ಎಲ್ಲ ಪಂಚಾಯತಿಗೆ ಅನಗೆ ಯಾನ ಪೋದಿತ್ತೆ ರಾಜಶೇಖರನ್ ಸ್ವಾಮಿನ ನೇತೃತ್ವಡು ಪೂರ ಪಂಚಾಯತಿಗೆ ಎಲ್ಲ ಆಪೂಜಿ ಪನ್ಪುನಿ ನೇರ ಪಂತ ಯಾನ್ ಪನ್ಪುನಿ ಒಂದು ಇಡೀ ಹಿಂದೂ ಸಮಾಜದ ಒಂಜಿ ಭದ್ರವಾಯಿನಂಚಿನ ಸಮುದ್ರವಾಯಿನಂಚಿನ ಕ್ಷೇತ್ರ ದೇವಸ್ಥಾನ ಅಂಚ ಬಂದು ಸಮಾದಾಯದ ಪ್ರಾತಿನಿಧ್ಯ ಇಂದೇಟು ಉಂಡೆ ಅವು ಬುಡ್ದು ಕೊರ್ರೆ ಸಾಧ್ಯನೇ ಇಚ್ಚಿ ಐಕೆ ಏತೆ ಪ್ರಯತ್ನ ಮನ್ಪಡು ವಾ ಸರಕಾರದ ಪರವಾದ ವಾ ವ್ಯಕ್ತಿನ ಪರವಾದ ಪ್ರಯತ್ನ ಮಂತುಂಡಲ್ಲ ಅಂಚಿನ ಸಂದರ್ಭ ಬತ್ತುಂಡ ನಮ್ಮ ಮೂಲು ಲಂಗೋಟಿಡು ನಿರಾಹಾರಿಯಾದ ಕುಲ್ಲರೆ ತಯಾರಿಲ್ಲ ವಾ ಕಾರಣಗಳ ಬುಡ್ದು ಕೊಡ್ತೀವಿ ಆಂಡ ಎಂಕುಲು ಪನ್ಪುನೈತೆ
ಈ ಸಮಾಜದ ಜನಕುಲು ಈ ದೇವಸ್ಥಾನನ ಬ್ರಹ್ಮಕಲಶ 1924 ಬ್ರಹ್ಮಕಲಶ ಮಂತಿನ ಕಾಕಜಿಲ ಉಂಡು ಅಂಚನೆ ಎತ್ತೋ ಸಮಾಜದ ಹಿತಚಿಂತನೆ ಮಂತದ ಮೂಲ ಎತ್ತೋ ಜನ ಬಂಗಬತ್ತಿನ ದಾಖಲೆಲ್ಲ ಉಂಡು ದಾಖಲೆ ಇಜ್ಜಂದಿನ ಕ್ಷೇತ್ರ ಹತ್ತೊಂದು ಆಂಡ ಯಾನ್ ಪನ್ಪುನೇತೆ ಒವ್ವೇ ಕಾರಣಕ್ಕೆ ಇನಿ ಇಂದೆತ ಅಸ್ತಿತ್ವ ಬುಡ್ರಬಲ್ಲಿ ಪನ್ಪುನೇನೆ ನಿಕ್ಲೆಗೆ ಘೋಷಣೆ ಮನ್ಪರೆಗೋಸ್ಕರ ಇನಿ ಈ ಒಂದು ಸಮಾವೇಶ ಆತೀನಿ ಒಂದು ದೇವೇರ್ನ ಮಹಿಮೆ ಬೇತೇರ್ನಲ್ಲ ಇನಿ ಮೈರುಲ್ಲಾಳ್ ಆರ್ನ ಕಾರ್ಯಕ್ಷೇತ್ರಡು ಆರು ಪದಗ್ರಹಣ ಕಾರ್ಯಕ್ರಮ ಅಪ್ಪಡು ಒವೇ ಕಾರ್ಯಕ್ರಮ ಅಪ್ಪಡು ಇಂದಕ್ಕೆ ಅಪವಾದ ಬೋರ್ಚಿ ವೀರನಾರಾಯಣ ಕ್ಷೇತ್ರಡು ದಾಯಾಂಡ್ ಪನ್ಪುನೆ ಇಂದುವೇ ಕಾರಣ ಮುಂದುವೇ ಕಾರಣ ಕಾಣ ಇನ್ನು ಜೀರ್ಣೋದ್ಧಾರಕ್ಕೆ ಪಿದಾಡ್ದಂಡು ಏತೋ ಪ್ರಯತ್ನಗಳು ಮನ್ಪೊಂದುಂಡು ಏತೋ ಕ್ಷೇತ್ರಡು ಹಾನಿರ್ದಿಂಚ ಏತೋ ಪೂಜೆ ಪುರಸ್ಕಾರಗಳು ನಡತೊಂದುಂಡು ನಮ್ಮ ಅಸ್ತಿತ್ವದ ಮಿತ್ತು ಸವಾರಿ ಮಂತಂಡ ನಮ್ಮ ಇನ್ನೇನು ಬುಡುಪುಲ ಕೈಸಿ ಯಾನ್ ನೇರ ಪನ್ಪೇನೆ ಐಕ್ಯ ಬಡಾದೆ ಯಾನ್ ಪನ್ಪುನೀತೆ ನಮ್ಮ ಪನ್ಪುನ ಭಾವನೆ ನಮಗೆ ಏತು ಮುಟ್ಟ ಬರೋಡ ಆತು ಮುಟ್ಟ ನಮ್ಮ ಬರ್ಪುನಂಚಿನ ಭಾರಿ ಅವಶ್ಯಕತೆ ಉಂಡು ಇತ್ತಿನ ಸಂಘ ಸಂಸ್ಥೆಯಲ್ಲಿ ನಮ್ಮ ಪೇರೂರ್ದ ಹಾಲ್ ಆದಿತ್ತು ಹಾಲ್ದ ಸಂದರ್ಭ ಅಲ್ತ ಒಂಜಿ ಸಂಘಟಿತವಾಯಿನಂಚಿನ ಒಗ್ಗಟ್ಟು ಆ ಜವಣೇರ್ನ ಪ್ರಾತಿನಿಧ್ಯ ಕೇವಲ ಕೆಲವೇ ತಿಂಗಳು ಆ ಹಾಲ್ ಆದು ಇನಿಕ್ಲ ಅಲ್ತ ಪ್ರತಿ ಒಂಜಿ ಚಟುವಟಿಕೆಲ್ಲ ನಡತೊಂದು ಇಂಚೆನೆ ಪ್ರತಿ ಒಂಜಿ ಕಡೆ ಇಟ್ಲ ಆವಡ ಏನು ಅಗತ್ಯ ಉಂಡು ಎಂಕೆಲ್ಲ ವಿಟ್ಲಡ್ ಸಂಘನೇ ಜಾಣು ಕುಲಾಲ ಸಂಘ ಜಾಣು ಕರಿನ 22 ವರ್ಷದ ತುಂಬ ಪೋದು ಹಿಂಗೆ ಸಂಘ ಆವಡು ಪಂದಕ್ಲೇನು ಪ್ರಯತ್ನ ಮಂತದ ಸಂಘಲಾಂಡು ಬಾರಿ ಪೊರ್ಲುಡು ಸಂಘಾಂಡು ಸಂಘಟನೆ ಭಾರಿ ಕ್ರಿಯಾಶೀಲವಾದಿತ್ತು 2 ವರ್ಷಡಾನಾಗ ಆಯ್ತು ಬೇತೆ ಬೇತೆ ಕಾರಣ ವಿಭಾಗಲ ಆಯ್ಬೊಕ್ಕ ನಾನು ಜಾಗೆ ಆವಡು ಪನ್ಪುನ ಪ್ರಯತ್ನ ಜಾಗೆಲಾಂಡು ಆ ವಿಭಾಗದ ಮಧ್ಯೆ 4 ವಿಭಾಗಲಾಂಡು ಆಯ್ತ ಮಧ್ಯಡು ಕಟ್ಟಡಕ್ಕೆ ಪಿದಾಡೋಡು ಪಣ್ಣು ಕಟ್ಟಡದ ಮೂಜಿ ಅಂತಸ್ತದ ಕಟ್ಟಡ ಆತಂಡು ಇತ್ತೆ ಸರಕಾರದ ಪ್ರಯತ್ನಗಳು ಬೇತೆ ಬೇತೆ ರೀತಿಯಡು ಮಂತೊಂದುಂಡು ಅಲ್ತ ಒಗ್ಗಟ್ಟದ ಎಂಕ್ಲೆಗೆ ವಿಟ್ಲಡ್ ಹಾಲಾವಡುಂದಿತ್ತಂಡ 21 ಗ್ರಾಮ ಉಂಡು ಸಮಾಜದ ಖಾಲಿ 500 ರೂಪಾಯಿ ಒಂಜಂಜಿ ಇಲ್ಲದಕ್ಕಲು ಒರಿ ಕೊರಂಡಲ ದಲ ಹೊಲಾಯರ ದಲ ಬಂಗಾಯಿಸಿ ಅಂಡ್ ದಾನ ಕೊರತೆ ದಾನ ಐನಿ ನಮ್ಮ ಪನ್ಪುನ ಭಾವನೆ ಬರ್ಪೂಸಿ ನಮ್ಮ ಒಲೆ ಕಾರ್ಯ ಅವಡು ನಮ್ಮಂದ ಪನ್ಪುನ ಭಾವನೆಲು ನಿಖಲು ವ್ಯಕ್ತಪಡಿಸೋನ ಭಾರಿಯಾತ ಅವಶ್ಯಕತೆ ಉಂಡು ನಮ್ಮ ಒಗ್ಗಟ್ಟಾಪುನ ಭಾರಿಯಾತ ಅವಶ್ಯಕತೆ ಉಂಡು ಇನಿ ವೀರನಾರಾಯಣ ದೇವಸ್ಥಾನದ ಇತಿಹಾಸಡು ಒಂಜಿ ಮಲ್ಲ ಚರಿತ್ರೆನು ಸ್ವರ್ಣಾಕ್ಷರಡು ಮನ್ಪುನಂಚಿನ ದಿನಕುಲು ಖಂಡಿತ ಇಡೀ ಸಮಾಜ ಈ ಕ್ಷೇತ್ರದೊಟ್ಟಿಗೆ ಒಟ್ಟಾಣಿಗೆ ಪನ್ಪುನ ಕೀರ್ತಿ ಆ ವೀರನಾರಾಯಣನ ಅನುಗ್ರಹ ಅವು ಮಾತ್ರತ್ ಪ್ರತಿ ಒಂಜಿ ಸಮುದಾಯದಕಲು ಸಮಾಜದಕಲು ಬತ್ತದು ಈ ಕ್ಷೇತ್ರದ ಕಾರ್ಯಕ್ಷೇತ್ರದ ಭಾಗವಹಿಸದು ಕೃತಾರ್ಥರಾಪುನಂಚಿನ ದುಂಬದ ದಿನಕುಲ ಭವಿಷ್ಯತ್ತಡು ಒಂದೊಂಜಿ ಚಾರಿತ್ರ್ಯ ನಿರ್ಮಾಣ ಅನ್ಪುನಂಚಿನ ದಿನಕುಲ್ಲ ಉಂಟು ನಮ್ಮ ಏರೆಲ್ಲ ವಿರೋಧ ಮಂತಿನ ಸಮುದಾಯ ನಮ್ಮ ಪೂರಕ್ಲನ ಪ್ರೀತಿ ಮಂತಿನ ಸಮುದಾಯ ಇಡೀ ಒವ್ವೇ ಪಡುವ ಜಾತಿ ಮತ ಪಂಥ ಇನ್ನೇನು ಪೂರ ಬಿಡ್ದು ಪೂರಕ್ಲನ ಪ್ರೀತಿ ಮಂತಿನ ಒಂಜಿ ಸಜ್ಜನಿಕದ ಸಮುದಾಯ ಪನ್ಪುನ ಕೀರ್ತಿನ ನಮ್ಮ ಆನಿರ್ದೀನಿ ಮುಟ್ಟ ನಮ್ಮ ಪಿರಾಕದ ಹಿರಿಯಕ್ಲು ಮಂತಿನ ಬಂಡವಾಳನು ಇನಿಮುಟ್ಟ ಒರಿತು ಬದ ಬೈದಿನಂಚಿನ ಒಂಜಿ ಸಮುದಾಯ ಇನ್ನೇನು ಅರ್ಥ ಮಂತೊಂದು ವಾ ಕಾಲಗಳ ನಮ್ಮ ಧೃತಿಗೆ ಎಡಂದೆ ಎಂಕುಲ್ಲ ಉಲ್ಲ ನಿಕುಲನೊಟ್ಟಿಗೆ ಪನ್ಪುನ ಏಪಲ ಪನ್ಪೆ ಕೆಲವರಿಗೆ ಎಲ್ಲಿಯ ಮನಸ್ಸುಂಡು ಸ್ವಾಮೀಜಿಲು ನಮ್ಮ ಸಮಾಜಗೆ ಭಾರಿ ದಾಲ ಮನ್ಪುಜರು ಸಮಾಜಗೆ ಮನ್ಪೆರೆ ಬೊಡಿತ್ತಿನಾಥ ಕೆಲಸಲು ಅವೇನು ದೇತೊನ್ನ ಮನಸ್ಸಲ್ಲ ಬೋಡು ಅವೇನು ಅಂಚಪಂದು ಕ್ಷೇತ್ರದ ಎತ್ತೋ ಜನಕ್ಲೆಗೆ ಪಾಪದ ಜೋಕ್ಲೆಗೆ ವಿದ್ಯಾರ್ಜನೆ ಅಂತ ನೆಂಕುಲ್ದಾಲ ಬೋರ್ಡು ಪಾಡುಜ ಪ್ರಚಾರ ಮನ್ಪುಜ ಎತ್ತೋ ಜೋಕ್ಲೆಗೆ ಬಡ ಜೋಕ್ಲೆಗೆ ಎತ್ತೋ ನಮ್ಮ ಸಮಾಜದಕ್ಕೆ ಕಲ್ಪ BCom ಅಂಚನೆ MCom ಬೇತೆ ಬೇತೆ ವಿದ್ಯಾಭ್ಯಾಸ ಕೊಡ್ತು ಉದ್ಯೋಗನ ಸೃಷ್ಟಿ ಮನ್ಪುನಂಚಿನ ಕೆಲಸ ಮಂತದ ನಮ್ಮ ಅಂಚ ಪಂದು ಎಂಕುಲು ಓಲ್ಲ ಪ್ರಚಾರ ಮನ್ಪುಜ ಅತನು ನಮ್ಮ ಮಂತದ ಪನ್ಪುನ ಮನೋಭಾವನ ವ್ಯಕ್ತಪಡಿಸುದು ಏತ್ತಲಾಪುಂಡು ನಮ್ಮ ಕ್ಷೇತ್ರಡು ಏತೋ ಪಾಪದಕ್ಲೆಗೆ ನಮ್ಮ ಸಮುದಾಯದಕ್ಲೆಗೆ ಇಲ್ಲಿ ಕಟ್ಟುದಿನಲ್ಲ ಇತಿಹಾಸ ಉಂಡು ಏತೋ ಮದ್ಮೆ ಮಂತಿನಲ್ಲ ಇತಿಹಾಸ ಉಂಡು ಅಂಡ ಪ್ರಚಾರಡತ್ತು ಮನ್ಪೊಡ ಇನ್ನ ಕರ್ತವ್ಯ ಓಲೋಲುಂಡ ಅವೇನು ಖಂಡಿತ ಎಂಕ್ಲು ಮಂತದ ನನಲ ಮನ್ಪುವ ಐಟದಲ್ಲ ಸಂಶಯ ಇಜ್ಜಿ ಕುಡೊಂಜಿ ವಿಚಾರ ನಮ್ಮ ವೀರನಾರಾಯಣ ದೇವಸ್ಥಾನ ಅತ್ತಂಡ ಶ್ರೀದೇವಿ ದೇವಸ್ಥಾನ ಯಾನ್ ನಿಕ್ಲೆ ಪ್ರತಿ ಸರ್ತಿ ಪನೊಂದಿತ್ತೆ ಎತೋ ಸರ್ತಿ ಪಂತೆ ಕುಡೊಂಜಿ ನಮ್ಮ ನಡುಬೆಟ್ಟುದ ದೇವಸ್ಥಾನ ಯಾನ್ ಎತ್ತೋ ಸರ್ತಿ ಪಂತೆ ನಿಕ್ಲೆನ ಹಿಲ್ಲಡ ನಿಕ್ಲ ಜೋಕುಲ್ನ ಪುಟ್ಟುಪರ ಬೊಪ್ಪು ಇಲ್ಲೊಕ್ಕೆಲ್ಲ ಆಯ್ನ ದಿನ ಒಪ್ಪು ಮದ್ಮೆ ಆಯ್ನ ದಿನ ಒಪ್ಪು ಆ ದೇವಸ್ಥಾನಕ್ಕೆ ಪೋದು ವರ್ಷಕ್ಕೆ ಒಂಜಿ ಸರ್ತಿ 2 ಸರ್ತಿ ಆಂಡಲ ಸೇವೆ ಮನ್ಪುಲೆ ಒಂಜಿ ಸೇವೆ ಮಂತದ ಅಡೆಗೆ ದಾದಾಂಡಲ ನಿಕ್ಲನ ಕಾನ್ಟ್ರಿಬ್ಯೂಷನ್ ಕೊರೊಂದೇ ಎಪ್ಪುಲೆ
ಆ ದೇವಸ್ಥಾನದ ಅಭಿವೃದ್ಧಿ ಲಾಪುಂಡು ನಿಕ್ಲ ಬದುಕದು ಇತ್ತೆ ಮಯೂರ್ ಪಂಡಿ ಲೆಕ್ಕ ಎಂಕ್ಲೆಗೆ ಸಂಪತ್ತು ಮಿನಿ ಇತ್ತಂಡ ನನ್ನ ದುಂಬುಡ್ದು ಮಲಮಲ್ಲ ಯೋಜನೆಯಲ್ಲಿ ಎಂಕ್ಲೆ ಮನ್ಪೆರೆ ಹಾಪುಣು ಬಂದು ದೇವಸ್ಥಾನಲು ಬಜಿ ಪೂಜೆ ಪುರಸ್ಕಾರಗತ್ತೆ ನೆನಪುದಿಲ್ಲ ಪೂಜೆ ಪುರಸ್ಕಾರಕ್ಕೆ ದೇವಸ್ಥಾನತ್ತು ಸಮಾಜದ ಉದ್ಧಾರಕ್ಕೆ ದೇವಸ್ಥಾನ ಬೋಡು ಅಂಚನೆ ಇನಿ ಪಶ್ಚಾತ್ತಾಪ ಪಡೆಯುವ ಪರಿಸ್ಥಿತಿ ಬೈದಳು ನಮ್ಮ ಪಣೋಲ್ದ ಬೈಲ್ದಂಚಿನ ಆ ಪುಣ್ಯದ ಆ ಮಣ್ಣು ಇನಿ ನಮ್ಮ ಕಳೆವಂದ ಐತ ಉತ್ಪತ್ತಿನಿ ಏತುಂಡು ಏತು ರೀತಿದ ಸತ್ಕರ್ಮಲ ಮನ್ಪರೆ ಸಾಧ್ಯತೆ ಆಂಡ ಅವೇ ಪರಿಸ್ಥಿತಿ ಈ ವೀರನಾರಾಯಣ ದೇವಸ್ಥಾನಕ್ಕೆ ಬರ್ರಬಲ್ಲಿ ಬಂದು ದಾಲೇಜ್ ಒಂದು ಪ್ರಯತ್ನ ಆವಡು ನಮ್ಮ ಇದಕ್ಕೆ ಸಾಧನೆ ಆವಡು ನಮ್ಮ ಇನ್ನು ಇಡೀ ದೇಶಡು ಇತ್ತಿನಂಚಿನ ನಮ್ಮ ಸಮಾಜಡು ಅವು ಒವೇ ಸಮುದಾಯ ಉಪ್ಪಡು ನಮ್ಮೆಟ್ಟು ಲಿಂಗಾಯತ್ ಉಲ್ಲೇರು ಅಂಚನೆ ಕುರುಬ ಜನಾಂಗಡ್ಲೆ ಉಳ್ಳೇರು ಪೂರ ಪೂರ ಬೇತೆ ಬೇತೆ ಸಮುದಾಯಡು ಆಂಧ್ರಡ್ಲು ಉಳ್ಳೇರು ತಮಿಳ್ನಾಡಲ್ಲಿ ಉಳ್ಳೇರು ಕುಂಬಾರ ಸಮುದಾಯ ಏತಲ ವಿಶಾಲ ಒಂದು ಮಹಾರಾಷ್ಟ್ರಡ್ಲು ಉಂಡು ಆ ಪೂರ ಸಮುದಾಯಗಳ ಒಂದೊಂದು ದರ್ಶನ ಅನ್ಪುನ ಸುವಯೋಗ ಒಂಜಿ ಪುಣ್ಯಧಾಮ ಪುಣ್ಯಕ್ಷೇತ್ರ ಅವಡು ನನ್ನ ದುಂಬುದು ಇತಿಹಾಸಡು ಬೆಳಗೆರುಂಡು ಅವೇನು ಅರ್ಥ ಮಂತೊಂದು ಇಂದಕ್ಕೆ ವೀರನಾರಾಯಣ ದೇವಸ್ಥಾನದ ನನ್ನದ ಆಪುನ ಕೆಲಸ ಪ್ರತಿ ಒರಿಲ ನಿಖುಲು ಮಾತ್ರ ನಿಖಿಲ್ನ ಬಂಧು ಮಿತ್ರರು ಪಿದೇದ ಹೊರದೇಶಡಿತ್ತಿ ನಕ್ಲು ನಿಕ್ಲೇರ್ದ ಆಪುನಂಚಿನ ದೇಣಿಗೆ ಸಂಗ್ರಾಮ ಅಂತದ್ದು ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಪೂರಕ ಆವಡು ಬೊಕ್ಕೆ ಎಂಕ್ಲು ದೇವಸ್ಥಾನದ ಬ್ರಹ್ಮಕಲಶದಾನಿ ಎಂಕ್ಲೆಗೆ ದೇವಸ್ಥಾನ ಕಟ್ಟುನೊಟ್ಟಿಗೆ ಒಂಜಿ 2-3 ಕೋಟಿ ರೂಪಾಯಿ ಭದ್ರವಾಯಿನಂಚಿನ ಫಂಡ್ಸ್ ದೀದು ಸಮಾಜಕ್ಕೆ ಐಟು ದಾದಾಂಡಲ ಎಡ್ಡೆ ಮನ್ಪುನ ಕೆಲಸ ಮನ್ಪುನ ಅವಕಾಶಲು ಅಂಚೆನ ಒಂಜಿ ನಿಧಿಲ್ಲ ಮನ್ಪೊಡೊಂದು ಎಂಗ್ಲು ಚಿಂತನೆ ಮಂತದ ಐಕ್ಲ ಪೂರೆರ್ಲ ಅವಕಾಶ ಕೊರ್ದು ನಿಖಿಲ್ನ ರೀತಿಯ ತ್ಯಾಗ ಬಕ ಯಾನು ನೇರ ಪನ್ಪುನಿ ನಮ್ಮ ಯುವಕರಿಗೆ ನಮ್ಮ ಪೂರ ಪ್ರಬುದ್ಧರಾತ ಪ್ರತಿ ಒರಿ ಯುವಕರಡಲ ನಮ್ಮೆಟ್ಟು ಒರಿಯೊರಿಯಾಗ ಒಂಜೊಂಜಿ ಪಾಂಡಿತ್ಯ ಸಾಮರ್ಥ್ಯ ಉಂಡು ಆ ಸಾಮರ್ಥ್ಯ ನಮ್ಮ ಸಂಘರ್ಷದ ವ್ಯತ್ಯಾಸ ವ್ಯರ್ಥ ಇರಬಲ್ಲಿ ನಮ ಒಂಜಾದು ನಮಡೆತ್ತಿನಂಚಿನ ಸಾಮರ್ಥ್ಯನ ನಮ ಒಗ್ಗಟ್ಟಾದು ಈ ಸಮಾಜದ ಅಭಿವೃದ್ಧಿಗೆ ಪ್ರಯತ್ನ ಮನ್ಪುನ ಭಾರಿಯಾತ ಅವಕಾಶ ಉಂಡು ರಾಜಕೀಯ ಕ್ಷೇತ್ರಡು ಪ್ರಬುದ್ಧರಾದ ಎಲ್ಲೆ ಮಂತ್ರಿ ಸ್ಥಾನಕ್ಕೆ ಪೊಪ್ಪುನಂಚಿನ ರಾಜಕೀಯ ಕ್ಷೇತ್ರದ ಆ ಅವಕಾಶಗೆ ಯಥೋ ರೀತಿದ ಅನುಕೂಲತೆ ಉಂಡು ಅವಿನ ಸದುಪಯೋಗ ಮನ್ಪರೆ ಪ್ರತಿ ಒರಿಲ ಪ್ರಯತ್ನ ಮನ್ಪೋಡು ಎರಡನೇದಾದ ನಮ್ಮ ಮದ್ಮೆದ ಶಿಷ್ಟಾಚಾರ ಇನಿ ನಿಕ್ಲೆ ಗೊತ್ತುಪ್ಪು ಮಯೂರು ಪಂಡೇರು ಆಸ್ಟ್ರೇಲಿಯಾ ಅವು ಒಂದು ಪೂರ ಪಂಡೇರು ಇನಿ ನಮ್ಮ ಭಾರಿ ಯೋಚನೆ ಮನ್ಪೋಡು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ನಮ್ಮ ಸಮುದಾಯದ ಭಾರಿಯಾತ ಒಂದು ಸಮಸ್ಯೆಲು ಬರೋದುಂಡು ಎಂಕುಲು ಇನ್ನೇನು ಕ್ಷೇತ್ರಡ್ ಭಾರಿ ಕೆಲಸ ಉಂಡು ಎಂಕುಲು ಪ್ರಚಾರ ಮನ್ಪೂಜ ಇನ್ನೇ ಇಂಚೋಗು ಒಂಜಿ ಕರವು ಪಾಡಿಡು ಇಂಚಿನ ಸುಮಾರು ಘಟನೆಲು ಉಂಡು ಇದಕ್ಕೆ ಸುಮಾರು ಜವಣೇರು ಬೆನೊಂದುಲೇರು ಎಂಕುಲು ಪ್ರಚಾರ ಮನ್ಪುಜ ಸಮಾಜಕ್ಕೆ ತೊಚ್ಪೌಜ ಇಂಚೋಗು ಕರವು ಪಾಡಿಡು ಒಂಜಿ ನಮ್ಮ ಸಮುದಾಯದ ಮೂಜಿ ಪೊಣ್ಣು ಒಂಜಿ ಆಣಿತ್ತಿನಂಚಿನ ನಮ್ಮ ಸಮುದಾಯದ ಒಂಜಿ ಪೊಣ್ಣು 2nd ಡಿಗ್ರಿದ ಒಂಜಿ ಪೊಣ್ಣು ಅವಳು ಕರವು ಪಾಡಿಡು ಒಂಜಿ ಕ್ರಿಶ್ಚಿಯನ್ನ ಫ್ಯಾನ್ಸ್ ಇತ್ತುಂಡು ಐಕ್ ಪೋಂದಿತ್ತಲೆ ಕಡೆಕ್ ಅಲ್ಲಿ ಕುಡ್ಲಾಗ ಕಾಲೇಜಿಗೆ ಪೋನಾಗ ಅಲ್ಲೇನು ದೆತ್ತೊಂದು ಒಂಜಿ 10 ದಿನ ತನ್ನ ರೂಮ್ ಹಿಡ್ದಿದ್ದು ಭಾರಿಯಾತ ತೊಂದರೆ ಇಲ್ಲ ಅಂಡ ಅಕ್ಲೆ ಗೊತ್ತೇ ಇಜ್ಜಾಂಡು ಏರಿಯಾಕ್ಲೆ ಇಲ್ಲದಕ್ಲೆ ಗೊತ್ತಿಜ್ಜ ಆ ಪರಿಸರಗ್ಲೆ ಗೊತ್ತಿಜ್ಜಾಂಡು ಬೊಕ್ಕ ಇಂಕ ಅವು ಮಾಹಿತಿ ಬತ್ತಂಡು ಐಕೆ ಬಡಾಯಿನ ಜವಣೇರೇನು ಬಿಡ್ದು ಸಂಘಟನೆದ ಜವಣೇರೇನು ಬಿಡ್ದು ವಿಟ್ಲ ಟೇಷನ್ ಅಕ್ಲೇನು ತರ್ಪಾದು ಕಡೆಗೆ ಆ ಪೊಣ್ಣನ್ನು ಯಾನು ಬ್ಯಾಂಗ್ಳೂರು ಕಡೆ ಪಡ್ದು ಅವಳು ಕೌನ್ಸಿಲಿಂಗ್ ಮನ್ಪಾದು ಪೊಣ್ಣು ಪೂರ ಸರಿಯಾದ ಇತ್ತೆ ಕಾಲೇಜಿಗೆ ಪೋಯರೆ ತಯಾರಾವೊಂದುಲ್ಲಲು ಅಲ್ಲೇನು ನಮ್ಮನೇ ಸಮಾಜದ ಒಂಜಿ ಇಲ್ಲಡಿತ್ತೆ ದೀದು ಕಾಲೇಜಿಗೆ ಪೋಪುನಂಚೆ ಈಜಿಂಡ ಅಲ್ಲಿ ಓಡೆ ಮುಟ್ಟ ಪಂಡ ಇಂಕ ಆಯ್ನೇ ಬೋಡು ಪನ್ಪುನ ಪರಿಸ್ಥಿತಿ ಅವಳು ನಿರ್ಮಾಣ ಆದಿತ್ತು ಇಂಚಿನ ಮತಾಂಧತೆ ಎತ್ತೋ ಕಡೆಟ್ಟು ನಡತೊಂದುಂಡು ಡ್ರಗ್ಸ್ ಮಾಫಿಯಾದ ಜಾಲ ಉಂಡು ಜೋಕ್ಲೇನ ಭಾರಿ ಜಾಗ್ರತೆ ಮನ್ಪುಲೆ ಪೊಣ್ಣು ಜೋಕ್ಲೇನ ಭಾರಿ ಸಂರಕ್ಷಣೆ ಮನ್ಪುಲೆ ಅಂಚಿನ ಪರಿಸ್ಥಿತಿ ಅಂಚಿನ ಅನ್ಯಾಯ ಎತ್ತುಂಡ ಕೂಡಲೇ ಎಂಕ್ಲ ಗಮನಗೂ ಕೊರಲೆ ಎಂಗುಲು ಖಂಡಿತ ಬುಡುಪುಜ ಐತ ಪರಿವರ್ತನೆ ಮನ್ಪುನ ಭಾರಿ ಅತ್ತ ಅವಶ್ಯಕತೆ ಉಂಡು ಇಂಚಿನ ಒಂದು ಒಂಜಿ ಹತ್ತು ಇಂಚಿನ ಕೆಲವು ಕೇಸುಲು ಆತಡು ಯಾನು ಇನ್ನೇನು ಒಂಜೇನು ಮಾತ್ರ ಇಂಚೋಗಾಯಿನೇನು ಮಾತ್ರ ಪಂಡೆ ಇಂದಕ್ಕೆ ಒಂಜಿ ಇಂದೆತ್ತಲ ಬಗ್ಗೆ ಯೋಚನೆ ಮನ್ಪುನ ಅವಶ್ಯಕತೆ ಉಂಡು ಎರಡನೇದಾದ ನಿಖಿಲ್ನ ಇಲ್ಲಡು ಪ್ರತಿ ಇಲ್ಲಡ್ಲ ವೀರನಾರಾಯಣ ಬಕ್ಕ ಆ ಶ್ರೀದೇವಿನ ಫಟ ನಿಖಲು ಎತೋ ಫಟನು ನಿಖಲ್ನ ಗರ್ಭಗುಡಿತಲ ದೀದುಪ್ಪಯ್ಯಾವ ದೇವರನ್ನ ಕೋಣೆಯ ದೀದುಪ್ಪಯ್ಯಾವ ಕ್ಷೇತ್ರ ಮಹಾಲಕ್ಷ್ಮಿನ ಶ್ರೀಧಾಮದ ಮಹಾಲಕ್ಷ್ಮಿನಲ್ಲ ಒಂಜಿ ಫಟೋನು ನಿಖಿಲ್ನ ಇಲ್ಲಾಡ್ ಎಪಲ ದೀದು ಕೈ ಮುನ್ಪುನ ಕೆಲಸ ಮನ್ಪುಲೆ ವಾ ರೆಡ್ ಪೊರ್ತುಲ ಈ ದೇವಸ್ಥಾನದ ಮುಜಿ ದೇವಸ್ಥಾನ ನಡುಬಿಟ್ಟು 4 ದೇವಸ್ಥಾನಗಳ ದಿನೋಲ ಪ್ರಾರ್ಥನೆ ಮನ್ಪುಲೆ
ಎಂಕಲ್ನ ಸಮುದಾಯ ಎಡ್ಡೆ ಪ್ರತಿಷ್ಠಿತವಾಯಿನಂಚಿನ ಸಮುದಾಯ ಆವಡು ಎಂಕಲ್ನ ಜೋಕುಲು ಈ ದೇಶದ ಸತ್ಪ್ರಜೆ ಆವಡು ಈ ದೇಶಗೂ ಭಾವಿ ಜನಾಂಗಗೂ ಈ ಕುಂಬಾರ ಪನ್ಪುನ ಈ ಸಮುದಾಯ ಭಕ್ತ ಕುಂಬಾರ ಪಾಡಿನಂಚಿನ ಭಕ್ತಿದ ಪಂಥ ನನಲಾತ ಬೆಳಗಡು ಈ ದೇಶಗೊಳ್ಳೆದ ಆವಡು ಈ ರಾಷ್ಟ್ರಗೆಡ್ಡೆ ಆವಡು ವಿಶ್ವಶಾಂತಿ ಆವಡಂದು ಪ್ರತಿನಿತ್ಯ ರಡ್ಡು ಪೊರ್ತು ಪ್ರಾರ್ಥನೆ ಮನ್ಪುಲೆ ಇಲ್ಲೋದಲೆ ಶನಿವಾರ ಸೋಮವಾರ ನಿಕುಲು ಪ್ರತಿ ಇಲ್ಲದಕುಲು ನಿಖಿಲ ಮುಟ್ಟ ಇತ್ತಿನಂಚಿನ ಒವೇ ದೇವಸ್ಥಾನ ನಿಖಿಲ ಗ್ರಾಮ ದೇವಸ್ಥಾನಪ್ಪು ನಿಖಿಲ ಮುಟ್ಟದ ಪರಿಸರದ ದೇವಸ್ಥಾನಪ್ಪು ಆತನ ಭಜನಾ ಮಂದಿರಡೆ ಓಲು ಅಶ್ವತ್ಥ ಕಟ್ಟೆ ಉಂಡು ಉಪನಯನಾತಿನ ಅಶ್ವತ್ಥ ಕಟ್ಟೆ ಉಂಡು ವರ್ಮರ್ಮ ಸುತ್ತು ಸೋಮವಾರ ಶನಿವಾರ ನಿರಂತರವಾದ ಪ್ರದಕ್ಷಿಣೆ ಬಲೆ ಒಂಜಿ ವೇಳೆ ದಿನೋಲ ಪೋದು ಪ್ರದಕ್ಷಿಣೆ ಮಾಡಿದ್ರೆ ಅವಕಾಶ ಇತ್ತಲ್ಲ ಅವೆಲ್ಲ ಸದುಪಯೋಗ ಮನ್ಪುಲೆ ಇನಿ ನಿಖಲು ಸನ್ಮಾನ ಅಂತಾರೆ ಈ ಸನ್ಮಾನತ್ತೆರಡು BS ಕುಲಾಲ್ ಪುತ್ತೂರು ನಮ್ಮ ಇನ್ನಿತ ಪಣಲ್ದ ಬೈಲದ ಹೋರಾಟಡು ಈತ ಪ್ರಾಯಾಂಡಲ ಆ ಕೇಸಿಗೆ ಬೆಂಗಳೂರು ಮುಟ್ಟ ಪೋದು ಪೊಣೆಪುನ ವ್ಯಕ್ತಿ ಮಾತ್ರತ್ ಪುತ್ತೂರುದ ಸಂಸ್ಥೆದ ಪ್ರತಿಷ್ಠಿತವಾಯಿನಿಂಚಿನ ಸಂಸ್ಥೆಯಲ್ಲಿ ಪುರ ಇನಿ ಆರ್ನ ಶಿಷ್ಯರ್ನ ಮುಖೇನ ಇನಿ ಭಾರಿ ಪ್ರಾಬಲ್ಯಡು ನಡತೊಂದುಂಡು ಇಂಚಿನ ಹಿರಿಯರಡ ಕಿಲಗಳು ಇನಿ ಸನ್ಮಾನ ಮನ್ಪುನ ಔಚಿತ್ಯಪೂರ್ಣವಾತಂಡು ಸೀತಾರಾಮ್ ಬಂಗೇರ್ ಭಾರಿ ಕೊಲ್ಯಾಡ ಬಾಗಡು ಸಾಮಾಜಿಕವಾದ ರಾಜಕೀಯವಾದ ಧಾರ್ಮಿಕವಾದ ಪೂರಾ ಕ್ಷೇತ್ರಗಳ ತನ್ನನೇ ಸೇವೆ ಮಂತಿನಾರು ಅರೆಗ್ಲ ದೇವೇರು ನನಲಾತ ಆರೋಗ್ಯನ ಕೊರಡಂದು ಹಿರಿಯ ಸೇವಕಿ ಶ್ರೀದೇವಿ ದೇವಸ್ಥಾನ ಶ್ರೀಮತಿ ಮಾಲತಿ ಆತ ಪ್ರಾಯದಾರ ಅಂಡಲ ಆ ನಿಸ್ವಾರ್ಥಡು ಅಪ್ಪೆನವಲು ಆ ಶುಚಿತ್ವ ಬೇತೆ ರೀತಿಯ ಸೇವೆ ಮಂತಿನಾರು ಅರೆಗ್ಲ ದೇವರು ಆತ ಶಕ್ತಿ ಕೊರಡಂದು ಪ್ರಾರ್ಥನೆ ಮಂತದ್ದು ಚಿದಂಬರ ಬೆಂಕಂಪಾಡಿ ಹಿರಿಯ ಪತ್ರಕರ್ತೆಯರು ಚಿದಂಬರ ಬೇಕಂಪಾಡಿ ಪತ್ರಕರ್ತೆಯರು ಮಾತ್ರ ಆರು ಸಾಮಾಜಿಕವಾದಿಲ್ಲ ಧಾರ್ಮಿಕವಾದಿಲ್ಲ ಶೈಕ್ಷಣಿಕವಾದಿಲ್ಲ ರಾಜಕೀಯವಾದಿಲ್ಲ ಆರು ದೇವರನ್ನೇ ಹೆಚ್ಚು ನಂಬು ಹಿಡ್ದು ತನ್ನ ಕರ್ತವ್ಯನೇ ದೇವೇರು ಪಂತ ಆ ಪ್ರಜ್ಞೆಡು ಸಮಾಜಡು ಪೂರಕ್ಲನ ಪ್ರೀತಿ ಪಾತ್ರರಾಯನಂಚಿನ ಒಂಜಿ ಪತ್ರಕರ್ತೆಯರು ಅರೆಗ್ಲ ಆವುಲ ನಮ್ಮ ಸಮಾಜಗೆ ಒಂಜಿ ಕೀರ್ತಿ ಕಂತಿನಾರು ಅರೆಗ್ಲ ದೇವರು ಶಕ್ತಿ ಕೊರಡಂದ ಪ್ರಾರ್ಥನೆ ಮಂತದ್ದು ಅಂಚನೆ ಗೋಪಾಲ ಕುತ್ತಾರು ಸದಸ್ಯರು ಧಾರ್ಮಿಕ ಪರಿಷತ್ ಆರ್ಲ ಸಾಮಾಜಿಕವಾದ್ಲ ಧಾರ್ಮಿಕವಾದ್ಲ ಶೈಕ್ಷಣಿಕವಾದ್ಲ ಇನ್ಯಾರಿಗೆ ಬರ್ರೆ ಅನಿವಾರ್ಯತೆ ಒಪ್ಪು ದುಂಬದ ದಿನ ಬ್ರಹ್ಮ ಕಲಶ ಆದಾಗ ಬರ್ಪುನಂಚಿನ ಯೋಗನ ಆ ಸ್ವಾಮಿ ಕರುಣಿಸಾಡು ನನಲ ಹೆಚ್ಚಿನ ಸಾಕಾರ ಕೊರ್ಪುನಂಚಿನ ಸಹಮತ ಅಕ್ಕಲ ಮನಸ್ಸುಡು ಉಡಲುಡು ಜಿಂಜಿದ ಬರಡಂದು ಪ್ರಾರ್ಥನೆ ಮಂತಂದಲ್ಲಿ ಅಂಚನೆ ಇನಿ ಕುಡೊಂಜಿ ವಿಚಾರ ಯಾನ್ ಪನ್ಪುನೀತೆ ಮನುಷ್ಯಡ ಗುಣಧರ್ಮಡು ಸ್ವಭಾವಡು ಗುಣಟ್ ವ್ಯತ್ಯಾಸಪ್ಪುನಿ ಸ್ವಾಭಾವಿಕ ಇನಿ ಜಗತ್ತಿಗೆ ಕೊರೋನಾ ವೈರಸ್ ಬೈದಿನಿ ಇನಿ ಕುಡೊಂಜಿ ವೈರಸ್ ಸೃಷ್ಟಿಯಾಪುಣಂದು ಪನ್ಪೇರು ದಾಲ ಭಯಪಡೋಚು ನನ್ನ ಆ ವೈರಸ್ ಬತ್ತುಂಡಲ್ಲ ದಕ್ಷಿಣ ಕನ್ನಡ ಜಿಲ್ಲೆಡು ದಾಲ ಮಲ್ಲ ಪರಿಣಾಮ ಆತಿச்சு ದಕ್ಷಿಣ ಕನ್ನಡ ಬೇತೆ ಕಾಯಿಲೆಡು ಸೈತಿನಕ್ಲೇನೆ ಕೊರೋನಾಡು ಪಾಡ್ದಿರುವ ಹೊರತು ಕೊರೋನಾ ವೈರಸ್ ಅತ್ತು ವಾ ವೈರಸ್ ಆವಡು ಚಂಡಮಾರುತ ಆವಡು ಸುನಾಮಿ ಆವಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏಪಲ ತೊಂದರೆ ಕೊರಂದು ಅತ್ತಂಡ ದೇಶಗಳ ತೊಂದರೆ ಬರಂದು ಅಂಡ ತೊಂದರೆ ಬರ್ತೀನಿ ನಮ್ಮನೆ ಆಯ್ನಂಚಿನ ಗುಣಧರ್ಮದ ಹತ್ರ ಈ ವೈರಸ್ ಬರೋ ಕಾರಣ ನಮನೇ ಮಂತಿನ ಅನಾಚಾರ ಅಧರ್ಮ ಅನ್ಯಾಯ ಈ ನಮಡೆತ್ತಿನಂಚಿನ ದುರ್ಗುಣ ಇಂದಕ್ಕೆ ಬೈತಿನಂಚಿನ ಪ್ರಭಾವನೆ ಇನಿ ವೈರಸ್ದ ಪ್ರಭಾವ ಆ ಪ್ರಭಾವಲು ದೂರ ಆವಡುಂಡ ಪ್ರತಿವರಿಲ ನೆನಪುಲೆ ಇಲ್ಲದುಲ ಈ ದಾಯಾದಿ ಮತ್ಸರ ಬರ್ಚಿ ಇಲ್ಲದ ಸಂಸಾರ ಪುರ ಪ್ರೀತಿ ಮನ್ಪುಲೆ ನಮ್ಮ ಏಪ ಪುಟ್ಟುವ ನನ್ನ ಏಪ ಸೈಪ ನಮಕು ಗೊತ್ತುಜಿ ನಮ್ಮ ಇತಿಮಿತಿ ಜನ್ನಿನ ಇತ್ತೆ ಮರಣ ಆಕಸ್ಮಿಕವಾದ ಎಂಚ ಏರೆಗೆ ಮರಣ ಬರ್ಪುನ ಪನ್ಪುನ ಕಾಲತ್ತೊಂದು ಕಲಿಯುಗ ಐನಾತ್ ಎಡ್ಡೆ ಮನಸ್ಸಿಡುಪ್ಪುಲೆ ಪೂರಕ್ಲೆಲ್ಲ ಪ್ರೀತಿ ಮನ್ಪುಲೆ ಏರೆಲ್ಲ ದೇಶಿಸೊಚ್ಚಿ ಏರೆಲ್ಲ ದೂಷಿಸೊಚ್ಚಿ ಏರೆಲ್ಲ ಕೇವಲ ಅಂದು ನೆನಪೊಚ್ಚಿ ಏರೆಲ್ಲ ಉಪಕಾರ ಅಂಡ ಏಪ್ಪಲ ಮರಪೋಚ್ ಉಪಕಾರ ಸ್ಮರಣೆ ಏಪ್ಪಲ ಮನಸ್ಸಿಡು ದಿವನ್ನೇ ನಿಖುಲ್ ಮನ್ಪುನ ಉದ್ಯೋಗದ ಮಿತ್ತು ಪ್ರೀತಿ ದಿವನ್ನೇ ಈ ದೇಶದ ಈ ಮಣ್ಣದ ಈ ಸಮಾಜದ ಮಿತ್ತು ಪ್ರೀತಿ ದಿದ್ದು ಸಮಾಜಕ್ಕೆ ನಿಕ್ಲೇಡ್ದಾಪುನ ಕರ್ತವ್ಯ ದುಂಬದ ಜನಾಂಗಗೆ ಎಡ್ಡೆ ಸಂತೋಷ ಕೊರ್ಪುನಂಚಿನ ಎಡ್ಡೆಡ್ಡೆ ಕೆಲಸ ಮನ್ಪೆರೆ ಪೂರೆಲ್ಲ ಹೊಮ್ಮತಡುಪ್ಪುಲೆ ಏರ್ಲ ಎಡ್ಡೆ ಬೇಲೆ ಮನ್ಪೇರು ಪಂದಿತ್ತನ ಮಿತ್ತಿಡಿ ತಿನ್ನಕ್ಲು ತಿರ್ತಿಡಿ ತಿನ್ನಕ್ಲು ಏರೇ ಒಪ್ಪಾಡು ಎಡ್ಡೆ ಸಮಾಜದ ಎಡ್ಡೆ ಬೇಲೆ ಮನ್ಪೇರು ಪಂದಿತ್ತಂಡ ಅಕ್ಕಲನೊಟ್ಟಿಗೆ ಬೆರೆಲೆ
ಒಂಜಿ ವೇಳೆ ಬೆರೆಪುನ ಮನಸ್ಸಿಜ್ಜಿ ಮಲ್ಲೆಜ್ಜಿ ಅಕ್ಲೆಗೆ ಅಪವಾದ ಪಾಡೊಚ್ಚಿ ಅಕ್ಲೇನು ದೂರೊಂದು ಉಪ್ಪೊಚ್ಚಿ ಅತ್ತಂಡ ಓಲ್ಲ ಅಂಗಡಿದ ಬಾಕಿಲಿಡು ಬಸ್ ಸ್ಟ್ಯಾಂಡ್ ಅತ್ತಂಡ ಹೋಟೆಲ್ದ ಬಾಕಿಲಿಡು ಕುಲೊಂದು ನಮ್ಮ ಸಮುದಾಯದ ದೇವಸ್ಥಾನದ ಸಂಘ ಸಂಸ್ಥೆದ ವಿಚಾರ ಅತ್ತಂಡ ದೇವಸ್ಥಾನದ ವಿಚಾರ ಅತ್ತಂಡ ನಮ್ಮ ಇಲ್ಲದ ವಿಚಾರನ ಓಲ್ಲ ಅನ್ಯತಾ ಪಾತಿರೊಚ್ಚಿ ವಾ ಸಂದರ್ಭಡ್ಲ ದೇವಸ್ಥಾನದ ವಿಷಯ ಉಪ್ಪು ಅತ್ತನ ಸಂಘದ ವಿಷಯ ಉಪ್ಪು ಅವು ಓಲಿತ್ತನಲ್ಲ ಸಂಘದ ಮೀಟಿಂಗ್ ಪಾತಿರ್ಲೆ ನನ್ನೊರೆಗೆ ಐಕೆ ಕೇನರೆ ಆಸ್ಪದ ಕೊರಚಿ ನಮ್ಮ ಉಲಯದ ಒವ್ವೇ ಗುಟ್ಟಿತ್ತನಲ್ಲ ನಮ್ಮ ಒಟ್ಟಿಗೆ ಸೇರಿದ ಪರಿಹಾರ ಮನ್ಪೆರೆ ಪ್ರತಿಯೊರಿಲ ಪ್ರಯತ್ನ ಮನ್ಪುನ ಅವಶ್ಯಕತೆ ಉಂಡು ಈ ಸಂದರ್ಭ ಒತ್ತು ಪತ್ತೊಂದಿಲ್ಲ. ಎರಡನೇದಾದ ಇನಿ ಸಂಘ ಸಂಸ್ಥೆನ ಏತೋ ಬಿಲ್ಡಿಂಗ್ ಉಂಡು ಏತೋ ಕಟ್ಟಡಲು ಅರ್ಧ ಉಂಡು ಒಂಜಿ ವೇಳೆ ನಿಖಲ್ನ ಊರುಡು ಬೊಕ್ಕ ಓಲಾಂಡಲ ಸಂಘದ ಅರ್ಧ ಕಟ್ಟಡ ಆದಿತ್ತಂಡ ನಿಖಲು ಇತ್ತಿನಲ್ಲಿ ತೊರೆದು ಒಂಜಿ 100 ರೂಪಾಯಿ 500 ರೂಪಾಯಿ 50 ರೂಪಾಯಿ ಇನ್ನೇನು ಕಡಪಡ್ದು ಆ ಕಟ್ಟಡಲು ಪೂರ್ಣ ಯಾರೆ ಸಾಕಾರ ಕೊರಲೆ ಆ ಕಟ್ಟಡ ನಮ್ಮ ಪನ್ಪುನ ಭಾವನೆನೆಂದೆತ್ತದು ಸಂಘದ ಪುರಾವಣಿ ಚಟುವಟಿಕೆಗೆ ಸಾನುಭೂತಿ ವ್ಯಕ್ತಪಡಿಸೋಣ. ನಮ್ಮ ಗ್ರಾಮ ನಮ್ಮ ದೇಶ ನಮ್ಮ ಸಮಾಜ ನಮ್ಮ ದೇವಸ್ಥಾನ ನಮ್ಮ ಶಾಲೆ ಪನ್ಪುನ ರೀತಿಡ್ ಅವೇನು ಬುಲೆಪಾಯರ ಪ್ರಯತ್ನ ಮನ್ಪುಲೆ ಇನ್ನು ಎತ್ತೋ ಜನ ಭಾರಿ ಪ್ರಬುದ್ಧಲೇರು ನಮ್ಮ ಸಮಾಜಡ್ ಶಾಲೆ ತಿನ್ನಕ್ಲು ಉಳ್ಳೇರು ಉದ್ಯಮ ತಿನ್ನಕ್ಲು ಉಳ್ಳೇರು ವಿಜ್ಞಾನಿಲು ಪೂರ ಉಳ್ಳೇರು ನಮ್ಮೇಟು ಆಂಡ ನಮ್ಮ ಉಲೈ ನಮ್ಮ ಪನ್ಪುನ ಇಜ್ಜಿಂಡ ಓವಿತ್ತುಂಡಲ್ಲ ಪ್ರಯೋಜನೇಶಿ ನೆನಪುದಿಲ್ಲ ನಮ್ಮ ಏತಿ ಎತ್ತರಗೇರುಂಡಲ್ಲ ನಮ್ಮ ಉಲೈ ನಮ್ಮ ತನ ಇಜ್ಜಿಂಡ ಓವಿತ್ತುಂಡಲ್ಲ ಪ್ರಯೋಜನಜ್ಜಿ ಅಂಚಾದ ಪುನಗ ನಮ್ಮ ಉಲೈ ನಮ್ಮ ಓವುಂಡ ಅವೇನು ನಮ್ಮ ಪನ್ಪುನ ಭಾವನೆ ಹಿಡಿದು ತಂದು ನನ್ನ ಜೊಲುಕಲೆಗೆ ಕಲ್ಪವನ ಪ್ರಯತ್ನನ ಪ್ರತಿಯೊರಿಲ ಸಮಾಜದ ಮನ್ಪುನ ಅಂಚಿನ ಅವಶ್ಯಕತೆ ಉಂಡು ನೆನಪುದಿಲ್ಲ. ಕುಡೊಂಜಿ ವಿಚಾರ ಇನಿ ಪುರಾ ಜಾತಿ ಬೇತೆ ಬೇತೆ ಸಮಾಜಗೆ ಗುರುಕುಲು ಉಪ್ಪುಯರು ಆಂಡ ಇನಿ ಸಮಾಜದ ಗುರುಕುಲ ಮುಖ್ಯ ನೀತಿ ಪತ್ತುನ ಗುರುಕುಲನ ಅವಶ್ಯಕತೆ ಉಂಡು ಸಮಾಜದ ನೀತಿನ ಪತ್ತೊಂದು ಸಮಾಜ ಕಟ್ಟುನ ಅವಶ್ಯಕತೆ ಉಂಡು ಸಂಘಟನೆ ಬುಲೆಪವನ ಅವಶ್ಯಕತೆ ಉಂಡು ಇನ್ನು ಸಮಾಜಡ್ ಎಂಚಿನ ಈ ಯಾನು ಭಾರಿ ಪ್ರಯತ್ನ ಮಂತದೇರು ಗುರುಪೀಠ ಆವೋಡು ಪಂದು ಬಹುಶಃ ಚಂದಪ್ಪೇರ್ನ ಭಾರಿ ಪ್ರಯತ್ನ ಇತ್ತು ಐತ ಪಿರವು ಅವು ಆಯ್ಜಿ ಪಂದು ಬೇಚಾರು ಬರ್ಚಿ ಗುರುಪೀಠ ನಿಖಲ್ನ ಹೃದಯಡ್ ಏಪಲ ಯಾನು ಸ್ಥಿರವಾದ ಉಪ್ಪೆ ನಿಖಲ್ನ ಸೇವಕ್ಕೆ ಪನ್ಪುನ ಭಾವನೆಡು ಈ ಸಮಾಜದ ಸೇವೆ ಮನ್ಪೆರೆ ಎನ್ನ ಅಮ್ಮನ ಸಮಾಜ ಪನ್ಪುನ ಭಾವನೆಡು ಸೇವೆ ಮನ್ಪೆರೆ ನಿಖಲ್ನೊಟ್ಟಿಗೆ ಏಪಲ ಉಲ್ಲೆ ಆಂಡ ಒಂಜಿ ಎಡ್ಡೆ ಮನಸ್ಸುಡು ಎಡ್ಡೆ ಭಾವನೆಡು ಕ್ಷೇತ್ರಗೆ ಬಲೆ ಪ್ರತಿ ಒಂಜಿ ಕ್ಷೇತ್ರಡ ಅವಳು ಮೈಮೇಂಡು ಏತಿ 100% ವಿಶ್ವಾಸದಿದ್ದು ಬರ್ಪೇರ ಆತೇ ಶಕ್ತಿ ಆತೇ ಮಹಿಮೆ ಶ್ರೀಧಾಮದ ಆ ಕ್ಷೇತ್ರಡುಂಡು ಇನ್ನೇನು ಪೂರ ಅರ್ಥ ಮಂತೊಂದು ಯಾನ್ ಈತೆ ಪನ್ಪುನಿ ಸಂಘರ್ಷನ ಬಿಡ್ಲೆ ಪ್ರೀತಿ ಮನ್ಪುಲೆ ಒರಿಯೊರಿಯನ ಸಂಘರ್ಷನ ಮನ್ಪುನ ಹಿಡ್ದಿಲ್ಲ ಸಾಕಾರ ಕೊರ್ಪುನಂಚಿನ ಸಹಾನುಭೂತಿ ಕೊರ್ದು ಈ ಸಮಾಜನ ಕಟ್ಟರೆ ಪ್ರತಿ ಒರಿಲ ಪ್ರಯತ್ನ ಬಲೆ ಈ ದೇವಸ್ಥಾನದ ಒಂಜಿ ಇತಿಹಾಸಡು ಇಡೀ ಸಮಾಜ ಇಡೀ ಸಮುದಾಯ ಒಗ್ಗಟ್ಟಾಣಿಗೆ ಪೂರೆಲ್ಲ ಸಕ್ರಿಯವಾದ ಭಾಗವಹಿಸಿದ ನನ್ನ ಈ ದೇವಸ್ಥಾನದ ಶ್ರಮದಾನದ ಕೆಲಸ ಇರಂಡು ದೇವಸ್ಥಾನ ದೆಪ್ಪೆರಂಡು ದೇವಸ್ಥಾನ ದೆಪ್ಪುನಗ ಓಲೋಲು ಪೂರ ಸಂಘದ ಕುಲು ಉಲ್ಲೇರ ಓಲೋಲು ಸಮಾಜ ಉಂಡ ಅಕುಲು ಪೂರ ಭಾಗವಹಿಸಿದು ಈ ದೇವಸ್ಥಾನ ದೆಪ್ಪುನ ಕೆಲ್ಸಡ್ಲ ದೇವಸ್ಥಾನ ಕಟ್ಟದು ಬ್ರಹ್ಮ ಕಲಶ ಮನ್ಪುನ ಕೆಲ್ಸಡ್ಲ ಸಾಬಾಕ್ಯನು ಪ್ರತಿವರಿಲ ಉಪ್ಪುಲೆ ಒಂದು ನಿಖಲ್ನ ಶ್ವಾಸ ವೀರನಾರಾಯಣ ಪನ್ಪುನ ನಿಖಲ್ನ ಶ್ವಾಸ ನಮ್ಮ ಕುಲದೇವಿಯರು ವಿಠೋಬ ರುಕ್ಮಾಯಿ ಅವೇ ಅಂಶಡಿತ್ತಿನಾರು ಈ ವೀರನಾರಾಯಣ ದೇವಿಯರು ಅಂಚಾದ ಪುನಗ ನಮ್ಮ ಕುಲದೇವಿಯರು ವಿಠೋಬ ರುಕ್ಮಾಯಿ ಏತೋ ಜನಕ್ಕೆ ನಮ್ಮ ಕುಲದೇವರೇ ಇರಂದೇ ಗೊತ್ತುಚಿ ಐಕೋಸ್ಕರ ಶ್ರೀಧಾಮಡು ವಿಠೋಬ ರುಕ್ಮಾಯಿನ ಮೂರ್ತಿನ ಸಮೇತ ಪ್ರತಿಷ್ಠಾಪನೆ ಮಂತದ ದಯಪಂಡ ವಾಕಾಲ ಗಂಡಲ ಸಮಾಜಗೊಂಜಿ ಗೊತ್ತುಪ್ಪಡು ಆ ಸಂದೇಶ ಉಪ್ಪಡು ಪನ್ಪುನ ದೃಷ್ಟಿಡು ಅಂಚಾದ ಪುನಗ ನಿಖಲು ಪೂರೆರ್ಲ ಪೂರಾ ಸಮುದಾಯನ ಪ್ರೀತಿ ಮನ್ಪುಲೆ ಇನ್ನು ನಿಖಿಲ ಸಮಾಜದ ಕಾರ್ಯಕ್ರಮ ಇತ್ತು ಪೂರಾ ಸಮಾಜದ ಕಾರ್ಯಕ್ರಮ ಇತ್ತನ ನಿಖಲು ಭಾಗವಹಿಸಿದು ಅಕ್ಲೆಗ್ಲ ಹಾರೈಕೆ ಮನ್ಪುನಂಚಿನ ಕೆಲಸ ಮನ್ಪುನಲ ಅವಶ್ಯಕತೆ ಉಂಡು ಇನ್ನು ನಮ್ಮ ಈ ವೇದಿಕೆ ಇಡ್ತಿನ ಪ್ರತಿ ಒರಿಲ ವೇದಿಕೆ ತಿರ್ತಿತ್ತಿನಕ್ಲ ನಿಖಿಲ್ನ ಸಾಮರ್ಥ್ಯ ನಿಖಿಲ್ನ ನಾಯಕತ್ವ ಗುಣ ಖಂಡಿತ ಪ್ರತಿ ಒರಿಯಡಲ ಒಂಜಿ ಜನಸಾಮಾನ್ಯಡ್ಲ ಇನ್ನಿತ ದಿನೊಟ್ಟುಂಡು ದಯಬಲ್ಲೆ ಇನ್ನು ಏರ್ಲ ತಿಳುವಳಿಕೆ ಜನ ಕುಲೇಜಿ ಅವಿದ್ಯಾವಂತರಂಡಲ ಆಡಲಿ ನೀ ಪಾಂಡಿತ್ಯ ಉಂಡು ತಿಳುವಳಿಕೆ ಉಂಡು ಇನ್ನೇನು ಪೂರ ಅರ್ಥ ಮಂತೊಂದು ನಮ್ಮ ಪೂರ ಒಂಜೇ ಪನ್ಪನ ತತ್ವ ಸಿದ್ಧಾಂತದ ಮಿತ್ತು ನಮ್ಮ ಬದುಕೋಡು ಕುಲಾಲರ ಮಾತೃ ಸಂಘ ಅಂದು ಲಾಸ್ಟ್ ಒಂಜಿ ಪುದರುಂಡಿಂದೇಟ್ ಈ ಸಂಘದೊಟ್ಟಿಗೆ ಮಾತೃ ಸಂಘ ಪಂಡ ಅಪ್ಪೆನ ಸ್ಥಾನ ಎತ್ತಿನಂಚಿನ ಸಂಘ ಅಂದು
ಮುಲ್ ಏರ್ಲ ಇಲ್ಲಿ ಅತ್ತು ಮಲ್ಲತ್ತು ಆಂಡ ಅಪ್ಪೆಡ್ದು ಮಲ್ಲ ಏರ್ಲ ಹೆಚ್ಚು ಅಪ್ಪೆನ ಋಣತಿ ಏರ್ಯಾರೆ ವಾ ಜನ್ಮಗ್ಲ ಸಾಧ್ಯ ಹೆಚ್ಚು ಅಪ್ಪೆನ ಋಣತಿಂದಾರೆ ವಾ ಜನ್ಮಡ್ಲ ಸಾಧ್ಯ ಹೆಚ್ಚು ಅಪ್ಪೆ ಗರ್ಭಡುಪ್ಪುನಾಗ ವರ್ಂಬ ತಿಂಗಳು ಆ ಬಾಲೆನ ಪೋಷಣೆ ಮಂತದ್ದು ವರ್ಂಬ ತಿಂಗಳು ಆ ಪ್ರಸೂತಿ ಬೇನೆ ಅನುಭವಿಸಿದ ಆ ಬಾಲೆ ಬಂಜಿಡ್ದು ಪಿದೈ ಬಂದಾಗ ಆ ಬಾಲೆ ಜನನ ಆನಾಗ ಅಪ್ಪೆ ಅವರ ಸೈಪಲ್ ಅಪ್ಪೆ ಕೂಡ ಪುನರ್ಜನ್ಮ ಆಪಲ್ ಆ ಪುನರ್ಜನ್ಮ ಏನ ಅಪ್ಪೆ ಆ ಬಾಲೆನ ತೂದು ಸಂತೋಷ ಪಡಪುಣು ಪೂರಾ ಬೇನೇನು ತಿಂಗಳುಗಟ್ಟಲೆ ಮರತೊಂದುಪ್ಪುಣು ಆ ಮಿರಪೇರ ಕೊಡ್ದು ತನ್ನ ಮಿರೆ ಕೊರ್ನ ಮಿರೆಲ ಬೇನೆ ಅಂಡಲ್ಲ ಆ ಬಾಲೆ ಅವೇನು ಸಹಿಸೊಂದು ಆ ಅಪ್ಪೆ ಅವು ಸಹಿಸೊಂದು ಬಾಲೆಯನ್ನು ಪೋಷಣೆ ಮನ್ಪುಣು ಆ ಬಾಲೆ ಈತೆಯಲ್ಲಿ ಎಪ್ಪುಣು ಭಾರಿ ಸೂಕ್ಷ್ಮವು ಆ ಈತೆಲ್ಲೆತ್ತಿನ ಬಾಲೆನ ಅಪ್ಪೆ ಭಾರಿ ಜಾಗೃತೆಡು ಭಾರಿ ಮೋಕೆಡು ಎನ್ನ ಬಾಲೆ ಪನ್ಪುನ ಬಾಂಧವ್ಯಡು ಎಂಚ ಆ ಬಾಲೆನೊಂಜಿ ಅಪ್ಪೆ ತೂಪಲ ಇಡೀ ಕುಲಾಲ ಸಮಾಜದ ಪ್ರತಿ ಒರಿಯನ ಮನಸ್ಸು ನಮ್ಮ ಸಂಘ ನಮ್ಮ ಕ್ಷೇತ್ರ ಪನ್ನಗ ಆ ಭಾವನೆ ಅಪ್ಪೆದೀನ ಆ ಬಾಲದ ಮೆತ್ತದೀನ ಅಂಚಿನ ಪ್ರೀತಿ ಬಾಂಧವ್ಯ ಉಂಡತ ಅಂಚೆನೆ ಒಂದು ಎಲ್ಲಿಯ ಬಾಲೆ ನಮ್ಮ ಸಂಘ ನಮ್ಮ ಸಮಾಜ ಪನ್ಪುನ ಒಂದು ಎಲ್ಲಿಯ ಬಾಲೆ ಆ ಬಾಲೆನ ಪೋಷಣೆ ಮನ್ಪುನಾಗ ಭಾರೀ ಜಾಗೃತೆಡು ನಮ್ಮ ಸಂಪಾದನೆ ಮಂತಿನೇಟ್ ಒಂಜಾತ್ ಅಲ್ಪ ಅಲ್ಪ ಪಟ್ಟೊಂದು ನಮ್ಮ ಹಾಳು ಮನ್ಪುನ ದುಡ್ಡು ನಾಂಡಲ ಪಟ್ಟೋನಲ್ಲಿ ಯಾನ್ ಪನ್ಪುನಿ ವೀರನಾರಾಯಣ ದೇವಸ್ಥಾನ ಕೊಟ್ಟಾರ್ಲಿ ನಿಖಲ್ನ 4 ಕೋಟಿ ಆವಡು 10 ಕೋಟಿ ಆವಡು ನಿಖಲ್ನ ಒವ್ವೇ ಜಾಗೆ ನಿಖಲ್ನ ಕಟ್ಟಡ ದಾಲ ಬಂಗೈಚಿ ದಯ ಗೊತ್ತುಂಡ ಇನಿ ಈ ಸಮಾಜದಲ್ಲಿ ಒಂಜಿ ಇಲ್ಲಾಡು 10 ಮೊಬೈಲ್ ಉಪ್ಪುನಿ 4 ಜನ 3 ಜನ ಈ ಬಾಕಿದ ಮೊಬೈಲ್ ಮಾರಂಡಲ್ಲ ದೇವಸ್ಥಾನ ಕಟ್ಟೋಲಿ ಕೊಟ್ಟಾರ್ಲೆ ನಿಖಲ ಸಮಾಜದ ಏತಮಲ್ಲ ಬಿಲ್ಡಿಂಗ್ಲ ಪಾಡೋಲಿ ಯಾನ್ ಪನ್ಪೆ ಒಂಜಿ ರಡ್ನೆ ನಿಖಲ ಕರೆನ್ಸಿ ಮೊಬೈಲ್ಗೆ ಪಾಡೋನ ಕರೆನ್ಸಿ ಐಟುಲ ಏತು ಉರಿ ದುಡ್ಡುಲ ಒರಿಪೋಲಿ ದಯಪಂಡ ನಮ್ಮ ಮೊಬೈಲ್ ಪಾತೆರುಂದದ ಅಗತ್ಯಕ್ಕೆ ಬೊಡಿತಿನಾತ ಪಾತೆರೋಡು ರಾಮಣ್ಣ ಇರೆಗೇತು ಅಗತ್ಯ ಬೋಡ ಅತೇ ಪಾತೆರೋಡು ಒಂದು ಒಣಸಾಂಡ ಒಣಸಾಯಿ ಬಕ್ಕ ಕೂಡ ಕೇನಾರ ಉಂಡು ಉಪ್ಪು ಕಮ್ಮಿಯ ತರಕಾರಿ ಒಲ್ತು ಕಾಣದೀನಿ ತರಕಾರಿ ಓವು ಈ ಅಧಿಕ ಪ್ರಸಂಗ ಪಾತೆರದೆ ಕರೆನ್ಸಿ ಏತು ದುಡ್ಡು ಬೋಪುಂಡು ಫ್ರೀ ಮಂತ್ರಿನಲ್ಲ ದುಂಬು ಅವ್ರನ್ನ ನನ್ನ ಫ್ರೀ ಆವಂದ ನನ್ನ ಜಾಸ್ತಿ ವೈಪುಯರಕಲು ಫ್ರೀ ಮನ್ಪುನಿ ಸುರುಕು ಬಕ್ಕ ವೈಪುಯರು ಆ ವ್ಯವಹಾರಲುಂಡು ಅಂಚಾದುಪ್ಪುನಾಗ ಐಟಿಲ ನಮಕ್ ಒರಿಪೇರ ಸಾಧ್ಯ ಉಂಡು ಯಾನು ಏತೋ ದೇವಸ್ಥಾನದ ಜೀರ್ಣೋದ್ಧಾರ ಅನ್ನಗ ಪನ್ಪುನಿ ಅವಳು ನಿಕ್ಲು ವ್ರತನಿಷ್ಠೆ ಉಪ್ಪುಲೆ ವ್ರತನಿಷ್ಠೆ ಎಂಚ ಪಂಡ ಆಣುಲು ಕುಜಲ್ ತೆಪ್ಪುನ ಬರ್ಚಿ ಕುಜಲ್ ದಿಪ್ಪುನಿ ಗಡ್ಡ ಬಲೆ ಪಾವನಿ ಆ ಕುಜಲ್ ದಿಪ್ಪುನ ಗಡ್ಡ ಬಲೆ ಪಾವನಿ ಇಟ್ಲ ದುಡ್ಡು ಏತು ಒರಿ ಉಂಡು ಇಜಿನ ಸೆಲ್ಲುನ್ಗು ತಿಂಗೋಲ್ಗರ 15 ದಿನೋಕರ ಅತ್ತನ ದಿನೋಲ ದೆಪ್ಪುನಕ್ಲು ಒಲ್ಲೇರು ಇಲ್ಲಾಡ್ ದೆತ್ತನಲ್ಲ ಖರ್ಚೆ ಸೋಪು ಗೈಕುಪುರ ಖರ್ಚೆ ಐಟಿಲ ದುಡ್ಡು ಒರಿಪೇರ ಸಾಧ್ಯ ಬೊಕ್ಕ ತಿನ್ಪುನೇನು ಏತೇ ಬೋಡು ತಿನ್ನೋಣಿ ನರಮಾಣಿ ಇನಿ ಆರೋಗ್ಯದ ಕೊರತೆ ಬೈದಿ ಪೂರೆಲ್ಲ ಗಮನದ ತೊಗೊಂಡು ಒಂದು ಪರಿವರ್ತನೆ ಆಪನ ಅಗತ್ಯ ಉಂಡು ನಿಕ್ಲೆಗೆ ಆರೋಗ್ಯದ ಕೊರತೆ ಬರರ ಕಾರಣ ಅನಾರೋಗ್ಯಲು ಸೃಷ್ಟಿಯಾರ ಕಾರಣ ಮೋಜಿ ಪೊರ್ತು ಆಹಾರ ಸೇವನೆ ಮನ್ಪೋಡು ಈ ಮೂಜಿ ಪೊರ್ತು ಆಹಾರ ಸೇವನೆ ಮನ್ಪುನ ಕಡಿಮೆ ಪಕ್ಷ ಮೂಜಿ ಗಂಟೆ ಅವು ದೇಹದಲ್ಲಿ ಜೀರ್ಣ ಒಂದು ಪೋಡು ಒಂದು ದಾದ ಪಂಡ ತಿನ್ಪುನಿ ತಿನ್ನೊಂದೆಪ್ಪುನಿ ಅವು ಓವು ತಿನ್ಪುನಿಂದಿದ್ದಿ ಬೊರ್ಚಾನಿನ ತಿನ್ಪುನಿ ಬೋಡಾಯಿನ ತಿನ್ಪುನಿ ತಿನ್ನೊಂದೆಪ್ಪುನಿ ಬೊಕ್ಕ ನಿಕ್ಲು 2.5 ಲೀಟರ್ ದಿನೋಲ ನೀರು ಪರೋಡು ಏತು ನೀರು ಪರಿಯಾರ ಆತ ನಿಕ್ಲೆಗೆ ಆರೋಗ್ಯ ಗಟ್ಟಿಯಾದುಪ್ಪುಂಡು ಆರೋಗ್ಯದ ಕಾಯಿಲೆಲು ಕಡಿಮೆ ಆಪುಂಡು ಒಂದು ಭಾರಿ ಅಗತ್ಯ ಇನ್ನೇನು ಪೂರ ಆಚರಣೆ ಕನ್ನೆ ಎಡ್ಡೆ ರೀತಿ ಪೂರೆನ ಪ್ರೀತಿ ಮನ್ಪುಲೆ ಆಯ್ನಂತ ತೆಲಿಪುನಿ ಮಣ್ಣ ಇಂಚಿನ ನಿಕುಲ್ ತೆಲಿಪುನತ್ತು ನನ್ನೋರಿಯನ್ನು ತೆಲಿಪವನಿ ಅಕಲ್ನ ಕಷ್ಟಾಗ ಅಕಲು ದುಕ್ಕೊಡುಪ್ಪುನಾಗ ಅಕ್ಲೆಗೆ ಅನುಕಂಪದ ಪಾತಿರ್ನಿ ಅಕ್ಲೇನು ತೆಲಿಪವನ ಕೆಲಸ ಪಾತಿರೋಡು ಇನ್ನೀತ ದಿವಕರ ವೇದಿಕೆ ಹಿಡಿತೇರು ಯಾಲ್ನ ವೇದವ್ಯಸ್ ಕಮ್ಮೆತ್ ಪಂಡೆ ದಿವಕರನ್ನ ಇರಗೆ ಮದ್ಮೆ ಅವಡು ತೆಲ್ಪುನಿ ಅಂಚಿನ ತೆಲಿಪುನ ಕಾರ್ಯಕ್ರಮ ಅಂತ ತೆಲ್ತೊಂದುಪ್ಪುಲೆ ಮುಖವನ್ನು ಬಾಡ್ಪವಚ್ಚಿ ಮೋನೆನ ಏಪ ನಿಕ್ಲು ಬಾಡ್ಪಾಯಾರ ಎಲ್ಲ ಸೈನಾಗ ನಿಕ್ಲ ಮೋನೆ ಏರ ಬರ್ಪುಜಿರು ಜನಕ್ಕಳು ಎಂಕ ಇತ್ತೆಲ್ಲ ನೆನೆಪುಂಡು ದುಂಬುದಕ್ಕಲು ನಿಕ್ಲು ಸೈತನ ತೂಲೆ ಒಲ್ಲ ಮರಣ ಅಂಡ ಆ ಮರಣ ತುಯ್ಯರ ಪೋಯಿನಕ್ಲು ಆ ಮರಣ ಮೋನೆದು ತೂದು ಒಂತೆ ಪೊರ್ತು ಒಂತುವೇರು ಆ ಮರಣದ ಬಗ್ಗೆ ಆತ ಅನುಕಂಪ ಆ ವ್ಯಕ್ತಿ ಮಂತಿನ ಸಾಧನದ ಬಗ್ಗೆ ನೆಂತೊಂದು ಭಾರಿ ಅಕ್ಲಿಗೆ ಫೀಲ್ ಆಪುಂಡು ಇತ್ತೆಂಚತ್ ಏರ್ಲ ಸೈಯಾಡು ಸೈತಿ ಕೂಡಲೇ ಮರಣ ತುಯ್ಯರ ಪುಂಡ ತೂದು ಹೆಚ್ಚ ಪೊರ್ತುಂಚುಜೆ ರಪ್ಪ ಬರ್ಪೇರು ಒಂಜಿ ಸೆಂಗುಡು ಪೀರ ಬರ್ಪೇರು
ಕೇಂಡ ದಾದಾಂಡ ನಿಕ್ಲಿ ಬೋಡಿತನ ಕೇನ್ ದಾದ ಮಾರ ತುಯ್ಯರ ಅಪ್ಪುಜಿ ಮೋನೇನು ಮೊನೆಂದು ತುದಿಯಾರ ಅಪ್ಪಿದ್ದೆ ಇಂಚಿಡು ಮರ್ಮಾಲು ಇಂಚಿಡು ಮಗನಕುಲು ಇಂಚಿಡು ಜೋಕುಲು ಇಂಚಿಡು ಪುಳ್ಯಲು ಏರ್ಲ ಆರು ಪಣ್ಣಿನ ಕೇಂದಿನೇಜಿ ಪೂರ ಬೇನೆನೇ ಅನುಭವಿಸಿದ ಸೈತೀನಿ ಆ ಬೇನೆ ಆ ವೇದನೆ ಪತ್ತನ್ನ ಆ ಮರಣದ ಮೋನೆ ಅವು ಅಮರತ್ವದ ಮರಣ ಆವಡು ಪಂದೆತ್ತನ್ನ ನಿಕುಲು ತೆಲಿಪವಡು ನನ್ನವರಿಗೆ ಅನುಕಂಪದ ಪಾತೆರೋಡು ನನ್ನರನ ಸುಖ ಕಷ್ಟ ದುಃಖೋಡು ಭಾಗವಹಿಸೋಡು ಅಪ್ಪಗ ಆ ಮರಣ ಅಮರತ್ವದ ಮರಣ ಅಪ್ಪಡು ಅವು ನಿಕ್ಲೆ ಮೋಕ್ಷಗೂ ಕೊನಪುಂಡು ಒಂದು ಭಾರಿ ಅಗತ್ಯ ಇನ್ನಿತ ದಿನೊಟ್ಟು ಪ್ರತಿಯೊಂದಿರಲ್ಲ ಇನ್ನೇನು ಅರ್ಥ ಮಂತೊಂದು ನಿಕ್ಲ ಜೀವನಡು ನನಲಾತ ಎಡ್ಡೆ ಕೆಲಸ ನಡಪಡು ಭಾರಿ ಜನನ ನನಲಾತ ಸತ್ಕಾರಲು ಸನ್ಮಾನಲು ಮನ್ಪೆರಂಡು ಆ ಕೆಲಸಲು ಪುರ ಪೊರ್ಲೋಡು ನಡಪಡು ನನಾಪುನಂಚಿನ ಸನ್ಮಾನ ತೀರು ನನ್ನಲ್ಲ ಎಡ್ಡೆಡ್ಡೆ ಕೆಲಸಲು ಮನ್ಪೆರೆ ಪ್ರತಿವರಿಯಾಗಲ ಸಮಾಜಕ್ಕೆ ಶಕ್ತಿ ಕೊರಡು ಬೊಕ್ಕ ಶ್ರೀಧಾಮಡು ಎಲ್ಲ 2 ತಾರೀಕು ಧರ್ಮಸ್ಥಳದ ಆಟ ಉಂಡು ಬೊಕ್ಕ 26 ಪ್ರತಿಷ್ಠಾವರ್ಧನೋತ್ಸವ ಫೆಬ್ರವರಿ ಕಟೀಲ್ದ ಆಟ ಉಂಡು ಬೊಕ್ಕ ವರಮಹಾಲಕ್ಷ್ಮಿ ಪೂಜೆ 40 ದಿನ ಭಾರಿ ಪೊರ್ಲುಡು ನಡಪುಂಡು ಐಟ್ ವಾಯಣದಾನ ಪಂದುಂಡು ಮುತ್ತೈದೆಯರಿಗೆ ವಾಯಣದಾನ ಮಂತ್ರಾಕ್ಷತೆ ಅಂಚನೆ ನವರಾತ್ರಿದ ದಿನ ಮಧುಕರಿ ಉಂಡು ಕಡೆತಾನಿ ಐತ ಮಂತ್ರಾಕ್ಷತೆ ಭಾರಿ ವಿಶೇಷ ಅಂಡ ಭಾರಿ ಬೇಜಾರದ ಸಂಗತಿ ಅಂಚೆನ ಬಂಡ ಇನ್ನೇನು ಜಾಸ್ತಿ ದೆತೊನ್ನಿ ಬಾಕಿ ಸಮುದಾಯದಕ್ಲಿ ಬಾಕಿ ಸಮಾಜದಕ್ಲಿ ಇನ್ನೇನು ಎಂಚಿನ ಅಂದು ತೆರಿದೇರು ನಮ್ಮ ಸಮಾಜದಕ್ಕೂ ತೆರಿದಿನ ಭಾರಿ ಕಡಿಮೆ ಆಂಡಲ ಮಲ್ಲೇಜಿ ನನ್ನಲ್ಲ ಅವಕಾಶ ಉಂಡು ಆ ಶಕ್ತಿನ ಆ ಸತ್ಪ್ರೇರೇಪಣೆನ ಆ ವೀರನಾರಾಯಣ ದೇವರು ಆ ಮಹಾಲಕ್ಷ್ಮಿನಿಕ್ಲೆ ಕೊರಡು ಪುರೆರೆಗ್ಲಿ ಅಡ್ಡೆ ಆವಡು ಸ್ವಾಮಿಲು ಸಮಾಜದ ಬಗ್ಗೆ ಭಾರಿ ಕಾಳಜಿ ಇತ್ತಿನಾರು ಭಾರಿ ಪ್ರೀತಿ ದಿತ್ತಿನಾರು ಎಂಕ್ಲಿಗೆ ಏಪಲ ಉಂಡು ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ಮಾಣಿಲ ಗ್ರಾಮಡು ಎತ್ತೋ ನಮ್ಮ ಸಮಾಜದ ಜನಕ್ಲಿನ ಕಷ್ಟ ದುಃಖ ದುಮ್ಮಾನಾಗಿ ವಿಟ್ಲಾಡು ಬಾಡಿಯಾತ್ ಕ್ಷೇತ್ರದ ಮೂಲಕ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಟ್ರಸ್ಟ್ದ ಮೂಲಕ ಬಾರಿಯಾತ್ ಕೆಲಸಲು ನಡತುಂಡು ನನಲ ನಡಪುಂಡು ಪೂರಾ ಸಮುದಾಯದಕ್ಲಿನ ಪ್ರೀತಿ ಮಂತದೆ ಅಕ್ಲಕ್ಲ ಸಮಾಜಕ್ಕೆ ದಾಲ ಕಷ್ಟ ಇತ್ತಂದಲ್ಲ ಖಂಡಿತ ಶ್ರೀಧಾಮದ ಆ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಅವು ಕಾರ್ಯಾಚರಣೆ ಮಂತೊಂದುಂಡು ನಿಕ್ಲೆಗೆ ಪೂರ ಎಡ್ಡೆ ಆವಡು ಲೋಕ ಕಲ್ಯಾಣ ಅವಡನ್ನು ಪ್ರಾರ್ಥನೆ ಮಂತದ್ದು ಒಂಜಿ ಹರಿನಾಮ ಸಂಕೀರ್ತನೆ ಪಣ್ಣದು ಎನ್ನ ಆಶೀರ್ವಚನ ಮುಕ್ತಾಯ ಮನ್ಪೆ ಪೂರೆಲ್ಲ ಗಟ್ಟಿಯಾದ ಈ ಭಜನೆಯನ್ನು ಪನ್ಲೆ ಏರ್ಲ ಭಜನೆ ಪನ್ರೆ ಸಂಕೋಚ ಮನ್ಪೋಚಿ ಮಾನವೀಯ ಮೌಲ್ಯದ ಸಂಪನ್ನತೆಯನ್ನು ಭಜನೆ ಪನ್ಪುನ ಇಡೀ ಜಗತ್ತಿಗೆ ಶಕ್ತಿ ಕೊರ್ತಿನಂಚಿನ ಒಂಜಿ ತರಂಗವು ಇನಿ ಮಾನಸಿಕವಾದ ನಮ್ಮ ಪೂರ ಬೊರ್ಚಾನಿನ ಮನಸ್ಸಿಡು ಬತ್ತಂಡ ಅವಿನ ಶುದ್ಧ ಮನ್ಪುನಂಚಿನ ಒಂಜಿ ಶಕ್ತಿ ಇತ್ತಂಡ ಭಜನದ ತರಂಗದ ಶಕ್ತಿ ಶ್ರೋತ್ರ ಪಠನದ ಶಕ್ತಿ ಯಾಗದ ಧ್ರುವಮದ ಶಕ್ತಿ ಭಾವನೆದ ಪ್ರತೀಕವಾಗಿ ನಿಂಚಿನ ಸಮರ್ಪಣಾ ಭಾವದ ಸೇವೆದ ಶಕ್ತಿ ಒಂದು ಜಗತ್ತಿನ ಏಪಲ ಹೊರ್ತೊಂದು ಪುಣು ನಮ್ಮನ್ನ ಹೊರ್ತೊಂದು ನಮ್ಮ ಬದುಕನ್ನ ಕಟ್ಟೊಂಡು ಪನ್ಪುನೇನು ಪಂಡದು ಪೂರೆಲ್ಲ ಈ ಭಜನೆ ಪನ್ನೆ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ದೀನನಾಥ ಹರಿ ದೀನಬಂಧು ಹರಿ ದೀನನಾಥ ಹರಿ ದೀನಬಂಧು ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ಅಚ್ಯುತ ಕೇಶವ ಮಧುಸೂದನ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ
ಪಾಂಡುರಂಗ ಹರಿ ಪಂಡರಿನಾಥ ಹರಿ ಪಾಂಡುರಂಗ ಹರಿ ಪಂಡರಿನಾಥ ಹರಿ ಪಾಂಡುರಂಗ ಹರಿ ಪಂಡರಿನಾಥ ಹರಿ ಪಾಂಡುರಂಗ ಹರಿ ಪಂಡರಿನಾಥ ಹರಿ ವಿಠ್ಠಲ ವಿಠ್ಠಲ ಹರಿ ಪಾಂಡುರಂಗ ಹರಿ ವಿಠ್ಠಲ ವಿಠ್ಠಲ ಹರಿ ಪಾಂಡುರಂಗ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಅನಂತ ಮಹಿಮಾ ಹರಿ ಅನಂತ ನಾಮ ಹರಿ ಅನಂತ ಮಹಿಮಾ ಹರಿ ಅನಂತ ನಾಮ ಹರಿ ಕಲಿಯುಗ ವರದ ಸತ್ಯನಾರಾಯಣ ಹರಿ ಕಲಿಯುಗ ವರದ ಸತ್ಯನಾರಾಯಣ ಹರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಪಾಂಡುರಂಗ 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 ಹರಿ ಬೊಕೊಂಜಿ ವಿಚಾರ ನಮ್ಮ ಏಪಲ ಇನ್ನಿಲ್ಲ ತೂವೊಂದುಲ್ಲಾನು ನಮ್ಮ ಜೋಕುಲು ತೋಜುನೇಜ್ ನಿಖಿಲ್ನ ದೈವದೇವರನ್ನ ಆರಾಧನೆ ಅನಾಗ ನಮ್ಮ ವೀರನಾರಾಯಣ ದೇವಸ್ಥಾನ ಶ್ರೀದೇವಿ ದೇವಸ್ಥಾನದ ಆರಾಧನೆ ಅನಾಗ ಪ್ರತಿ ಒರಿಲ ಸಂಘದ ಪ್ರತಿ ಒಂಜಿ ಚಟುವಟಿಕೆ ಅನಾಗ ಅತ್ತಂಡ ನಮ್ಮ ಸಮಾಜದ ಬ್ಯಾಂಕ್ದ ಒವೇ ಕಾರ್ಯಕ್ರಮ ಇತ್ತಂಡ ಜೋಕ್ಲೆನ್ಲ ತಂದ್ಕೊನೊಲೆ ಜೋಕ್ಲೆಗ್ಲ ಪಲ್ಲೆ ಒಂದು ನಮ್ಮ ದೈವ ಒಂದು ನಮ್ಮ ದೇವೇರು ನಮ್ಮ ಹಿರಿಯಕುಲು ಅಮ್ಮೆಂಬಳು ಬಾಳಪ್ಪೇರ್ನಂಚಿನ ಲಕ್ಷ್ಮೀ ಸಾಗರ್ನಂಚಿನ ಎತ್ತೋ ಜನ ಹಿರಿಯಕುಲು ಮಂತಿನಂಚಿನ ಸಾಧನೆನೆ ಜೋಕ್ಲೆಗೆ ತೆರ್ಪೋನಂಚಿನ ಪ್ರಯತ್ನ ಮನ್ಪುನ ಭಾರಿಯಾತ ಅಗತ್ಯ ಉಂಡು ಅಪ್ಪೆಲ್ಲಡ ಪನ್ಪೆ ನಿಕ್ಲು ಇಂಚ ಬನ್ನಗ ಜೋಕ್ಲೆನ್ನಲ್ಲಿ ಎತ್ತಂದು ಬಲೆ ಎಲ್ಲಂಜಿ ಶ್ರಮದಾನ ಉಂಡು ಜೋಕ್ಲೆನ್ನ ಬೆನ್ನಿ ಬೆನ್ಪಾಲೆ ಎಂಕ್ಲ ಮಿಟ್ಲ ಸೀಮೆದ ಜೀರ್ಣೋದ್ಧಾರ ಅನಾಗ ಎಲ್ಲೆಲ್ಲಿಯ ಜೋಕುಲ್ಲ ಸಮೇತ ಎಂಕ್ಲು ಕಲ್ಲನ್ನು ತೆರ್ಪಾದ ಎಲ್ಲೆಲ್ಲಿಯ ಜೋಕುಲ್ ಐಕ್ಲ ಫಟ ಇತ್ತೆಲ್ಲ ಉಂಡು ನನ್ನ ಆಕಲು ಮಲ್ಲ ಅನಾಗ ಆಕಲೇನು ಕೂಡ ನೆನಪು ಮನ್ಪುನ ನಮ್ಮ ದೇವಸ್ಥಾನ ನಮ್ಮ ಸೀಮೆದ ದೇವಸ್ಥಾನ ಯಾಲ್ನ ಸೇವೆ ಮಂತದೆ ಎನ್ನ ಜೋಕುಲ್ಲ ಸೇವೆ ಮನ್ಪು ತೋಚ್ಪೇರೆ ಅವು ಅವಕಾಶ ಹಾಕೊಂಡು ಅಂಚಾದ ಪುನಗ ಪೂರಕ್ಲೆನ ಪ್ರೀತಿ ಮನ್ಪುಲೆ ನಿಕ್ಲಿನ ಕುಟುಂಬದ ದೈವದೇವರನ್ನ ಕಾರ್ಯಕ್ರಮ ಅನಾಗ ಜೋಕ್ಲೇನ್ ಕೊನಲೆ ಸಂಘದ ವಾರ್ಷಿಕೋತ್ಸವದ ಸಂದರ್ಭ ಜೋಕ್ಲೇನ್ ಕೊನೋದು ಅವಲಿತೆ ಆ ಜೋಕ್ಲೆನ ಸಾಂಸ್ಕೃತಿಕವಾಗಿ ನೆಂಚಿನ ವೈಭವಗೆ ವೇದಿಕೆಯನ್ನು ಸಮೇತ ಸಂಘಟ ಪೂರ ನಿರ್ಮಾಣ ಮಂತೊಂದು ಲೇರ ಅಕ್ಲನಕ್ಲ ಪ್ರತಿಭೆಗೆ ತಚ್ಪೇರ ಅವಕಾಶ ಒಪ್ಕೊಂಡು ಅವೇನು ಪೂರ ಸದುಪಯೋಗ ಮಂತದ್ದು ನನ್ನ ಒವ್ವೇ ಕಾರ್ಯಕ್ರಮ ಅನಾಗ ಪ್ರತಿ ಒರಿಲ ಜೋಕ್ಲೆನ ಲೆತ್ತೊಂದು ಬರೋಡು ಅಪ್ಪೆಲ್ಲು ಜೋಕ್ಲೆನ ಲೆತ್ತೊಂದು ಬತ್ತನೆ ಆ ಭವಿಷ್ಯತ್ತಡು ಜೋಕ್ಲೆಗೆ ನಮ್ಮ ಪನ್ಪುನ ಭಾವನೆ ಬರ್ಪುನಿ ಇನಿ ಈ ಸಂಗಡ ಮಿತ್ತಿದ ಕೊಲ್ನಕ್ಲು ದಾಲ ಬೆನ್ನಿ ಬೆಂದದ್ದು ಈ ಸ್ಥಾನಕ್ಕೆ ಬತ್ತದೇರಿಂದಿತ್ತಂಡ ಅಕ್ಲನ ಹಿರಿಯಕುಲು ಬೆನ್ನಿ ಬೆಂತೇರು ಪನ್ಪುನ ಮನೋಭಾವಡು ಇನ್ನು ಈತು ಜನಲ ಮಿತ್ತುಕುಲ್ ದಿನಕ್ಲು ತಿತ್ತುಕುಲ್ ದಿನಕ್ಲು ನಿಕ್ಲು ಬರ್ರೆ ಸಾಧ್ಯ ಆತನ ಅಂಚೆನೆ ನಿಕ್ಲ ಜೋಕ್ಲೆನ್ನ ಲೆತ್ತೊಂದು ಬರ್ಪುನ ಅಂಚಿನ ಅವಶ್ಯಕತೆ ಉಂಡು ಪಂಡದು ಭಾರಿ ಸಂತೋಷ ಆತಂಡು ಹೃದಯ ಜಿಂಜಿದು ಬರ್ತಂಡು ಸಂಘರ್ಷನ ಬಿಡ್ಲೆ ಪುರೆಲ್ಲ ಒಗ್ಗಟ್ಟಾಡಲೆ ಸಂಸ್ಥೆನ ಬುಲೆಪಾಲೆ ಸಂಘ ಸಂಸ್ಥೆಯನ್ನು ಬುಲೆಪಾಲೆ ಪ್ರತಿ ಒಂಜಿ ಸಂಘದ ಚಟುವಟಿಕೆ ನಮ್ಮ ಪನ್ಪುನ ಪ್ರತಿ ಒಂಜಿ ಬ್ಯಾಂಕದ ಚಟುವಟಿಕೆ ನಮ್ಮ ಪನ್ಪುನ ಒರಿಯಗೊರಿಗೆ ಬಾಂಧವ್ಯನದಿದ್ದು ಆಯ್ತ ಬುಲೆಚಿಲಿಗೆ ಕಾರಣೀಭೂತರಾಪನಂಚಿನ ಶಕ್ತಿನ ಸ್ವಾಮಿ ವೀರನಾರಾಯಣ ಬಕ್ಕ ಕಟೀಲ್ದಪ್ಪೆ ಉಳ್ಳಾಲ್ತಿ ಮಹಾಲಕ್ಷ್ಮಿ ಸದಾ ಅನುಗ್ರಹ ಮನ್ಪಡು ಕೆಲವರು ಪನ್ನಗ ನೆನಪು ಸ್ವಾಮಿಲು ಮಾಣಿಲದ ಪನ್ಪೂಜೆ ಇರಂದು ಮಾಣಿಲನ ನಮ್ಮನೆ ಕ್ಷೇತ್ರ ಮಾಣಿಲಾಡ್ಲ ಅಭಿಮಾನ ಇತ್ತನ ನಿಕ್ಲು ಬರೋಲಿ ಅವೇನು ಯಾನ್ ಪನೋಡು ಪಂದಿಜ್ಜಿ ಪೂರಕ್ಲೆನ ಪ್ರೀತಿ ಮನ್ಪವನ ಒಂಜಿ ಸಮಾಜ ಇಡಿತಿನಂಚಿನ ಸಂತೆಯಾನ
ಆ ದೃಷ್ಟಿಡಿ ಯಾನ್ ಪನಂದೆ ಪೆರೆ ಉಪ್ಪು ಆಂಡಲ ಯಾನ್ ಪನ್ಪುನಿ ಮಾಣಿಲನ್ ಸೇರ ಒಂದು ಪನೊಂದಿಲ್ಲ ಮಾಣಿಲಗೆ ಪೋದು 25 ವರ್ಷ ಆಪುಣ್ಯಾನ್ ಆಯ್ತು ಒಂಜಿ ಕಾರ್ಯಕ್ರಮ ಎಂಕುಲು ಮನ್ಪೆರ ಪಿದಾಡ್ದ ಆ ಸಂದರ್ಭಡು ಪೂರಕ್ಲೆಗ್ಲ ನಮ್ಮ ತಿರುಪುವ ಪೂರ್ಯ ಬಾಯದ ಸಭೆ ಉಂಡು ಆ ಸಂದರ್ಭಡು ನಿಖುಲು ಪೂರೈಕೆ ಮಾಹಿತಿ ಕೊರಲಿ ಆ 25ನೇ ವರ್ಷದ ಕಾರ್ಯಕ್ರಮಡು ಪೊರ್ಲುಡು ನಡಪಾಡು ಪನ್ಪುನಂಚಿನ ಚಿಂತನೆ ಪಂಡ ವೈಭವಗಡತ್ತು ಆಡಂಬರಗತ್ತು ಸಮಾಜಗೆ ಬೊಕ್ಕ ಸಮಾಜಡಿತ್ತಿನಂಚಿನ ಪೂರಾ ರೀತಿಯ ತಿದ್ದುಪಡಿನ ಮನ್ಪೆರೆಗೋಸ್ಕರ ಪರಿವರ್ತನೆ ಮನ್ಪೆರೆಗೋಸ್ಕರ ಸಮಾಜದ ದೀನೇರ್ನ ಆರ್ತೆರ್ನ ದುರ್ಬಲೇರ್ನ ಸಹಾನುಭೂತಿಗೋಸ್ಕರ ಆ ಕಾರ್ಯಕ್ರಮವನ್ನು ವ್ಯಕ್ತಪಡಿಸಿನಂಚಿನ ಕಾರ್ಯಕ್ರಮ ಆವಡು ಪನ್ಪುನಂಚಿನ ಸಂಕಲ್ಪ ಮಂತದ ಐಕೆ ಬೋರಾಡು ಪೂರೆಲ್ಲ ಆ ಕಾರ್ಯಕ್ರಮಡು ಭಾಗವಹಿಸಿರಲ್ಲ ನಿಕ್ಲು ಸಹಕರಿಸೋಡು ಆ ಶಕ್ತಿನ ಪರಮಾತ್ಮ ನಿಕ್ಲು ಕೊರಡಂದು ಪಣದು ಇಂಥ ವೇದಿಕೆ ವೇದವ್ಯಾಸ ಕಾಮೇತರು ಭರತ್ ಶೆಟ್ರು ಅಂಚಿನ ದಿವಾಕರ್ರು ಕೊಟ್ಟಾರ್ಲು ಪೂರ ನಮ್ಮ ಮೇಯರ್ ನಕಲು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರ ಪೂರೆಲ್ಲ ಬೆನ್ನಿ ಬಂತಿ ನಕಲು ಎಂಕ ಒಂಜಿ ಸಮಾಧಾನ ಉಂಡು ಯಾನು ಒವ್ವೇ ಪಕ್ಷದ ಕುಲುಪ್ಪು ಅತ್ತಂಡ ಒವ್ವೇ ಪಕ್ಷದ ಜನಪ್ರತಿನಿಧಿಲುಪ್ಪು ನಮ್ಮನ್ನು ಭಾರಿ ಪ್ರೀತಿ ಮಂತಿ ನಕಲು ಇನ್ನು ಸಂತೋಷಣ್ಣೆಲ್ಲ ಬೈದೇರು ಮುಕುಲ್ ಪೂರ ನಮ್ಮನ್ನು ಭಾರಿ ಪ್ರೀತಿ ಮಂತಿ ನಕಲು ಅಕಲ್ನ ಪ್ರೀತಿದ ಮಿತ್ತು ಎಂಕುಲ್ನ ಸೇವೆ ಇನ್ನು ನಡತೊಂದುಂಡು ಅಕುಲ್ದೀನ ಪ್ರೀತಿ ಅಕುಲ್ದೀನ ಸಹಾನುಭೂತಿ ಅಕುಲ್ದೀನ ಕ್ಷೇತ್ರದ ಅಭಿಮಾನ ಇನ್ನು ನಮಕ್ ಈತೆತ್ತರೆಗೆ ಬರ್ರೆ ಸಾಧ್ಯ ಆತಂಡು ಅವು ಬಹುಶಃ ನಿಖಲ್ನ ದೀನಂಚಿನ ಪ್ರೀತಿ ಇಂದೇನು ಪೂರ ಅರ್ಥ ಮಂತಂದು ಎಂಕಲ್ನ ದೇಹಡು ಏತು ಶ್ವಾಸ ಉಂಡ ಆತ್ನೇಟ ಹಿಂದೂ ಧರ್ಮಗೋಸ್ಕರ ಅತನ ಈ ಸಮುದಾಯಗೋಸ್ಕರ ಎಂಕುಲು ಈ ವಿಶ್ರಾಂತಿ ಪಡೆಯೊಂದೆ ನಿರಂತರವಾದ ಜನಸಾಮಾನ್ಯಗಳ ಏಪಬೋಡ ಆಪತ್ಕಾಲಡು ನೇರ ತಿಕ್ಕೊಂದು ಎಂಕಲ ಈ ಒಂದು ಕಾರ್ಯಕ್ರಮ ಅಂಚನೆ ಒಡಿಯೂರು ಶ್ರೀಕಲ್ನ 65ನೇ ವರ್ಷದ ಕಾರ್ಯಕ್ರಮ ನಡತೊಂದುಂಡು ಆಯ್ತು 60 ವರ್ಷದ ಕಾರ್ಯಕ್ರಮಲ ನಿರಂತರವಾದ ಅಲ್ಪ ನಡತೊಂದುಂಡು ನಿಖಲ್ ಗ್ರಾಮಡು ಆ ಸಮಿತಿ ನಿರ್ಮಾಣ ಮನ್ಪುನ ಅಡೆಗ್ಲ ಸಾಕಾರ ಕೊರಲೆ ಪೂರಕ್ಲೆನ ಪ್ರೀತಿ ಮನ್ಪುಲೆ ಪೂರ ಮಠ ಮಂದಿರ ದೇವಸ್ಥಾನ ಪೂರ ಚಟುವಟಿಕೆಗಳ ಭಾಗವಹಿಸಿದು ಕುಲಾಲೇರು ಸಮಾಜಡು ಒಂಜಿ ಪ್ರಬುದ್ಧವಾಯಿನಂಚಿನ ಪ್ರತಿಷ್ಠಿತವಾಯಿನಂಚಿನ ಸಜ್ಜನಿಕೆದ ಸಮುದಾಯ ಪನ್ಪುನ ನಮ್ಮ ಹಿರಿಯಕಲು ಪಾಡ್ಕೊಡ್ತಿನ ಪಜ್ಜೆಗೆ ಕೊರತೆ ಬರಂದೆ ನಮ್ಮ ತನ್ನನ್ನು ಒರಿಪುನಂಚಿನ ಕೆಲಸ ಮನ್ಪುಗ ಆ ಮೂಲಕ ಬುಲೆಚಿಲಾವಡು ಐಕೆ ಬೋರೆಲ್ಲ ಶಕ್ತಿ ಕೊರಡಂದು ಪ್ರಾರ್ಥನೆ ಮಂತದ ವೇದಿಕೆ ಹಿಡಿತನ ಪೂರೆರೆಗ್ಲ ಜೀರ್ಣೋದ್ಧಾರ ಸಮಿತಿ ಭಾರಿ ಚಟುವಟಿಕೆ ಭಾರಿ ವರ್ಷದಿಂಚ ಆ ಸಾಧನೆ ಈ ಕ್ಷೇತ್ರಡು ಮಂತೊಂದುಂಡು ಅಕ್ಲೆಗ್ಲ ಪೂರೆರ್ಲ ಸಾಕಾರ ಕೊಡ್ದು ನನಲಾತ ಎಡ್ಡೆ ಕೆಲಸ ಮನ್ಪೆರೆ ಇನಿ ಭಾರಿಯಾತ ಸಂಪತ್ತದ ಅವಶ್ಯಕತೆ ಉಂಡು ಆ ಸಂಪತ್ತನ್ನು ಬುಲೆಚಿನ ಮನ್ಪೆರೆ ದೇವರು ಶಕ್ತಿ ಕೊರಡಂದ ಪ್ರಾರ್ಥನೆ ಮಂತದ್ದು ಕುಡಂಜಿ ವಿಚಾರ ಎಂಕ್ಲ ಕ್ಷೇತ್ರಡು ಮಹಾಲಕ್ಷ್ಮಿ ಕೃಪಾಪೋಕ್ಷಿತ ಯಕ್ಷಗಾನ ಮಂಡಳಿ ಇತ್ತ ಮೇಳ ಪಿದಾಡ್ದುಂಡು ಆ ಮೇಳಲು ಅಲ್ಪ ಯಕ್ಷಗಾನ ಮಂತೊಂದುಂಡು ಈ ಸಂಘದ ಕುಲು ನಿಕ್ಲು ಅಲ್ಪ ಯಕ್ಷಗಾನ ಮನ್ಪೋಡನ್ನ ವೀಳ್ಯೆಲ್ಲ ಕಡಿಮೆ ಉಂಡು 35,000 ನಿಕ್ಲಿಗೆ ಒಳ್ಳೆ ವೀಳ್ಯ ಕೊರ್ರೆ ಭಂಗ ಆದಿತ್ತು ಅತ್ತಂಡ ಕಮ್ಮಿ ಅಂಡಲ ಪಂಡದು ಆ ಒಂಜಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಮನ್ಪುನಂಚಿನ ಕೆಲಸ ಮನ್ಪುಲೆ ಇನಿ ಐತ ಸತ್ಯನಾರಾಯಣ ಪುಂಚಿ ತಯಾರೆಂಕುಲೊಟ್ಟಿಗೆ ಉಳ್ಳೇರು ಯಕ್ಷಗಾನ ಕ್ಷೇತ್ರದ ಯಕ್ಷಗಾನ ಮೇಳ ಇತ್ತೇನೆ ಬೇತೆ ಕಡೆಟ್ ಯಕ್ಷಗಾನಗಳು ನಡತೊಂದುಂಡು ನಿಕ್ಲೆಗೆ ದಾಲ ಅರಕ್ಲ ನಂಬರ್ ಅವ್ರು ಕೌಂಟ್ರಿಡ್ ಕೊರ್ಪೇರು ನಿಕ್ಲೆಗೆ ದಾಲ ಯಕ್ಷಗಾನ ಸೇವೆ ಮನ್ಪಾರೆ ಅಭಿರುಚಿ ಇತ್ತುಂಡ ಖಂಡಿತ ಅವಳು ಸೇವೆದ ರೂಪಡು ಕ್ಷೇತ್ರಡ್ಲ ಬೋಡಿತನ ಮನ್ಪೋಲಿ ಆ ಸೇವೆನ ಕ್ಷೇತ್ರಡೇ ಬೋಡಿತನಲ್ಲ ಮನ್ಪೋಲಿ ನಿಕ್ಲು ಸಾಕಾರ ಕೊಡ್ದು ಐಟು ದಾಲ ಕ್ಷೇತ್ರದ ಉದ್ದೇಶ ಅತ್ತು ಈ ಸರ್ತಿ ಕೊರೋನಾದ ಹತ್ರ ಭಾರಿ ಕಲಾವಿದರು ಸಂಕಷ್ಟನ ಅನುಭವಿಸೊಂದಿತ್ತೇರು ಕ್ಷೇತ್ರದ ಸಾಕಾರಕ್ಕೆ ಬರೊಂದಿತ್ತೇರು ಎಂಕು ಒಂದು ತೂದು ಭಾರಿ ಬೇಜಾರಾದ ಪುಂಚಿತೇರು ಬತ್ತೆ ಪಂಡೇರು ಎತ್ತೋ ವರ್ಷದಿಂಚ ಪನೊಂದಿತ್ತೇರು ಕ್ಷೇತ್ರಡೊಂದು ಯಕ್ಷಗಾನ ಮೇಳ ಆವಡು ಈ ಸರ್ತಿ ಅಕಲು ಬತ್ತು ಪನ್ನಗ ಯಾನು ಆ ಒಂದು ಒತ್ತೊನ್ನಿ ಕಲಾವಿದರನ್ನ ಕಷ್ಟಗೋಸ್ಕರ ಕಲಾವಿದರನ್ನ ಸ್ಪಂದನೆಗೋಸ್ಕರ ಇನಿ ಆ ಮೇಳ ನಡತೊಂಡು ಕ್ಷೇತ್ರದ ಒವೇ ಸ್ವಾರ್ಥ ಹೆಜ್ಜೆ ಆಯ್ತು ಅಂಚಾದ ಪುನಗ ಕಲಾವಿದರಿಗೆ ಪ್ರೋತ್ಸಾಹ ಕೊರ್ಪುನ ಉದ್ದೇಶಡಿ ಈ ಮೇಳನ ಮಂತೊಂದ ಇತ್ತೇನೆ ಪ್ರಚಲಿತವಾದ ಯಕ್ಷಗಾನ ಅಲ್ಪ ನಡತೊಂದುಂಡು ನಿಖಿಲ್ನ ಜಾತ್ರೆ ನಿಖಿಲ್ನ ಇಲ್ಲದ ಇಲ್ಲೋಕೇಲು ಅತ್ತಂಡ ನಿಖಿಲ್ನ ಇಲ್ಲದ ಪುಟ್ಟೆ ಹಬ್ಬ ಅತ್ತಂಡ 5 ವರ್ಷದ ಬೆಳ್ಳಿ ಹಬ್ಬ ಒಯ್ಕಿತ್ತಂಡಲ್ಲ
ಆ ಯಕ್ಷಗಾನ ಮನ್ಪೇರೆ ಅವಕಾಶ ಉಂಡು ಐಕೆ ಪೂರೆರ್ಲ ಸಹಕಾರ ಕೊರಲೆಂದು ಪನೊಂದು ದೇವರ ಎಡ್ಡೆ ಮನ್ಪಡು ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡು ಇಡೀ ಜಗತ್ತಿನ ಪ್ರೀತಿ ಮನ್ಪಲೆ ಇಡೀ ಪ್ರಕೃತಿನ ಪ್ರೀತಿ ಮನ್ಪಲೆ ಇಡೀ ಮಾನಸಿಕವಾದ ಪ್ರತಿಯೊಂದು ಜೀವರಾಶಿನ ಪ್ರೀತಿ ಮನ್ಪಲೆ ಒಂದುವೇ ನಮ್ಮ ಬದುಕದ ಸಾರ್ಥಕತೆ ಗುಟ್ಟು ಒಂದು ಪನೊಂದು ದೇವರ ಎಡ್ಡೆ ಮನ್ಪಡು ಎಲ್ಲಿ ಪುರೇರೆಗಳ ಎಡ್ಡೆ ಆವಡೊಂದು ಪ್ರಾರ್ಥನೆ ಮಂತದೆ ಎರಡು ಪಾತ್ರ ಗುರುಚರಣಗೆ ಸಮರ್ಪಣೆ ಅನ್ಪೆ ಜೈ ಗುರುದೇವ್ ದತ್ ನನಲಾತ ಜನ ಪಾತೆರ್ರ ಉಳ್ಳೇರು ಅತನ ಸನ್ಮಾನ ಕಾರ್ಯಕ್ರಮ ಉಂಡು ದಯಮಂತದ ಕಡೆಮುಟ್ಟ ಏರ್ಲ ಲಕ್ಕದು ಪೋವಂದೆ ಲಕ್ಕದು ಪೋಂಡ ಪನ್ವೇರು ಸ್ವಾಮಿಲ ಭಾಷಣ ಐನೇ ಪೂರ ಲಕ್ಕದು ಪೋಯಿರೋದು ಒಂದು ಹೆಚ್ಚಿನ ಕಡೆ ಯಾನೈಕ್ ಪೂರ ಕಡೆಟ್ಲ ಕಡೆಗೆ ಪಾತೇವ್ರಿ ಮೂಲ ಮಧ್ಯಗೆ ಪಾತೇರ್ನ ಉದ್ದೇಶ ವೀರನಾರಾಯಣ ದೇವಸ್ಥಾನದ ಬ್ರಹ್ಮಕಲಶ ಬೊಕ್ಕ ನಮ್ಮ ಪನ್ಪುನ ಭಾವನೆ ಐನಾತ್ ಸುದೀರ್ಘವಾದ ನಿಕ್ಲ ಮನಸ್ಸಿಗೆ ಮುಟ್ಟು ಲೆಕ್ಕ ಪಾತೇಡು ಪನ್ಪುನ ಉದ್ದೇಶ ಜನಕ್ಕಳು ಪೋಂಡ ಅಕ್ಲೆಗೆ ಅವಕಾಶ ಒಪ್ಪುಜಿ ಪನ್ಪುನ ದರ್ಶಡಿ ಯಾನು ಮಧ್ಯ ಪಾತೇರಿಯ ಕಡೆಮುಟ್ಟ ಇತ್ತದು ಈ ಕಾರ್ಯಕ್ರಮ ಪೂರೆಲ್ಲ ಮುಗೀತದು ದೇವರನ್ನ ಪ್ರಸಾದ ಭೋಜನ ಉಂಡು ಆ ಪ್ರಸಾದ ಭೋಜನ ಸ್ವೀಕಾರ ಮಂತದ್ದು ನಿಖುಲು ಇಲ್ಲಡು ಪೋನಾಗ ಯಾನು ಎಂಚಿನ ಪೂರ ಮಂತದೇನ ಅವೇನು ಒಂಜಿ ಅಂಶ ಅಂಡಲ್ಲ ಇಲ್ಲಿಲ್ಲಡು ಅನುಕರಣ ಮಂತದ್ದು ನಿಖಿಲ ಜೋಕುಲ್ನ ಮನಸ್ಸಿಗೆ ಮುಟ್ಟು ನಂಚಿನ ಕೆಲಸ ಮನ್ಪುಲೆ ಇನ್ನಿರ್ದು ಬೊಕ್ಕ ವೀರನಾರಾಯಣ ದೇವರು ನಮ್ಮ ದೇವರು ಓಲ್ಡ್ ಕೆಂಟದ ಶ್ರೀದೇವಿ ದೇವಸ್ಥಾನ ನಮ್ಮ ದೇವಸ್ಥಾನ ಅಂಚೆನೆ ಪೂರ ಸಂಘ ಸಂಸ್ಥೆಲು ಕುಲಾಲ ಸಂಘದ ಓಲೋಲು ಸಂಘದ ಕೆಲಸ ಆತಿಜ ಅರ್ಧರ್ಧ ಕಟ್ಟಡ ಬಾಕಿ ಉಂಡ ಅವು ಪೂರ ನಮ್ಮ ಅವು ಕೂಡ ಬೇಗ ಆವಡು ಪನ್ಪುನ ಪ್ರಾರ್ಥನೆ ಸದಾ ಸಮಾಜಗೋಸ್ಕರ ಪ್ರಾರ್ಥನೆ ಮನ್ಪುನ ಶಕ್ತಿನ ಭಗವಂತ ನಿಕ್ಲೆ ಕೊರಡಂದ ಪ್ರಾರ್ಥನೆ ಮಂತದ್ದು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ದತ್ತ ಗುರ್ಕಾರ್ ರಾಯ್ನ ಚಿತನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ನಮ್ಮೊಟ್ಟಿಗೆ ಉಳ್ಳೇರು ಸಾಮಾಜಿಕ ಸೇವಕ್ಕೆ ಅರೇನು ಚೇತನ್ ಬೇರೆ ಎತ್ಕೊಂಡು ಮಾಡೋದಕ್ಕೆ ಏನೊಂದಲ್ಲ ಸೊಲ್ಮೇಲೆನೆ ಸಂದಾಯಿತ ಮಲ್ತೊಂದಲ್ಲ ಸಂತೋಷಣ್ಣನ ಎತ್ಕೊಂದುಲ್ಲೇರು ಚೇತನ್ರ ಶಾಲನ ಪಾರ್ದೆ ಈ ಪೊರ್ತುಡು ಈ ಚಾವಡಿಗೆ ಎತ್ಕೊಂದುಲ್ಲ ಚಾವಡಿಡು ಇತ್ತೆ ಚಲನಚಿತ್ರ ರಂಗ ಬೊಕ್ಕ ರಂಗಭೂಮಿಡು ಪುಗಾರ್ತೆನ ಪಡೆಯನ ಚಿತ್ರನ ನಮ್ಮ ಸಮಾಜದ ಸಾಧಕರಿಗೆ ತಮ್ಮನ ಬಲ್ಮನೆ ಶ್ರೀ ರಾಜೇಶ್ ಮೂಲ್ಯ ಮುಣ್ಕೂರು ಚಲನಚಿತ್ರ ಕ್ಷೇತ್ರಡು ಮಲ್ಲ ಸಾಧನೆನ ಮಲ್ತಿನ ಚಿತ್ರ ರಾಜೇಶ್ ಮೂಲ್ಯ ಮುಣ್ಕೂರು ಪ್ರತಿಭೆಲಾದ ಮೆನ್ಕದ ಪುದಾರು ಪುಗಾರ್ತೆನ ಪಡೆಯನ ಚಿತ್ರನ ಸಾಧಕರು ಅಂಚನೆ ರಾಜೇಶ್ ಮುಗುಳಿ ರಂಗಭೂಮಿ ಕ್ಷೇತ್ರಡು ಮಲ್ಲ ಸಾಧನೆನ ಮಲ್ತಿನ ಚಿತ್ರನ ರಾಜೇಶ್ ಮುಗುಳಿ ಚಲನಚಿತ್ರ ರಂಗೋಡು ತುಳು ಚಿತ್ರರಂಗ ಕನ್ನಡ ಚಿತ್ರರಂಗೋಡು ಮಲ್ಲ ಸಾಧನೆನ ಮಲ್ತಿನ ಚಿತ್ತನ ಸಾಧಕರು ರಾಜೇಶ್ ಮೂಲ್ಯ ಮುಣ್ಕೂರು ಕುಮಾರಿ ಅಮಿತಾ ಕುಲಾಲ್ ಕಾರ್ತಿಕ್ ಬಂಚನ್ ಅತ್ತಾವರ ಮುಕ್ಲೇನ ಈ ಪೊರ್ತುಡು ತಮ್ಮನ ಬಲ್ಮನದ ಒಟ್ಟಿಗೆ ಮಾನ್ಯಾದಿಗೆ ಮಲ್ತೊಂದುಲ್ಲೇರು ಪೂಜ್ಯ ಸ್ವಾಮೀಜಿಲು ಅಂಚನೆ ಚಾವಡಿದ ಮಾತ ಬಿನ್ನೇರ್ ನಕಲ್ನ ಸೇರಿಗೇಡು ಚಿತ್ರರಂಗದ ನಿಖಲ್ನ ದನ ತುಂಬುದ ಸಾದಿ ಪೊರ್ಲಾಬಡ್ ಚಲನಚಿತ್ರ ರಂಗೋಡು ನಲ್ಲಾತ್ ಅವಕಾಶಲು ತಿಕ್ಕದು ಪುದರ್ ಪುಗಾರ್ತೆನ ಪಡೆಪುನೆತ ಒಟ್ಟಿಗೆ ಸಮಾಜದ ಆಸ್ತಿಯಾದ ನಿಖಲು ಬುಳೆವಡು ಪನ್ಪಿನ ಚಿತ್ತನ ಪಾತ್ರದ ಒಟ್ಟಿಗೆ ಈ ತಮ್ಮನನ ಅಕಲ್ನ ಮಟ್ಟೆಲ್ಗೆ ಪಾಡೋದಲ್ಲ ಪೂಜ್ಯ ಸ್ವಾಮೀಜಿಲನ ಆಶೀರ್ವಾದ ಅಚನೆ ಮಾತಾ ಬಿನ್ನೇರ್ ನಕಲ್ನ ಸೇರಿಗೇಡು ಕೈ ಸೇರಿಗೇಡು ಈ ತಮ್ಮನ ಆಸ್ಪತ್ರೆ ಜನರಲ್ ಮೆಡಿಸಿನ್ ವಿಭಾಗಡು ತನ್ನ ಬೇಲಿನ ಮಲ್ಪನ ಚಿತ್ತನ ಡಾಕ್ಟರ್ ಅಕ್ಷತಾ ಸೋಮಯ್ಯ ತಮ್ಮನದ ಮನೆಗೆ ಬರೋಡು ಪೂಜ್ಯ ಸ್ವಾಮೀಜಿಲು ಬೊಕ್ಕ ಮಾನ್ಯಾದಿಗೆದ ಬಿನ್ನೇರ್ ನಕಲು ಅವೇನೆ ನಡಪಾದ ಕೊರಡು ಪಣದಕ್ಕೆ ಅನ್ನೋದಿಲ್ಲ ಡಾಕ್ಟರ್ ಅಕ್ಷತಾ ಸೋಮಯ್ಯ ವೈದ್ಯಕೀಯ ರಂಗೋಡು ಬುಲೆದು ವೈದ್ಯಕೀಯ ಶಿಕ್ಷಣನ ಪಡೆದು ಎಜೆ ಆಸ್ಪತ್ರೆ ವೈದ್ಯರಾದ ತನ್ನ ಚಾಕ್ರಿಯನ್ನು ಮಲ್ಪನ ಚಿತ್ತನ ಡಾಕ್ಟರ್ ಅಕ್ಷತಾ ಸೋಮಯ್ಯ ಕುಲಾಲ ಸಮುದಾಯದ ಪೊಣ್ಣೊಂದು ಪನಿಯರೆ ಪೆರ್ಮೆನ ಪಡೆಯೊಂದಿಲ್ಲ ಈ ಪೊತ್ತುಡು ಈ ತಮ್ಮನನ ಅಕ್ಷತಾ ಸೋಮಯ್ಯ ಬೆರೆಗೆ ಪಾಡೊಂದಿಲ್ಲ
ಎಜೆ ಆಸ್ಪತ್ರೆ ಜನರಲ್ ಮೆಡಿಸಿನ್ ವಿಭಾಗಡ್ ತನ್ನ ಚಾಕರಿನ ಮಲ್ಪನ ಚಿತ್ತನ ಡಾಕ್ಟರ್ ಅಕ್ಷತಾ ಸೋಮಯ್ಯ ಮೇರ್ನ ನನ್ನ ವೃತ್ತಿ ಜೀವನ ವೈದ್ಯಕೀಯ ಜೀವನ ನಲ್ಲಾತ್ ಎಡ್ಡೆಯಾದ ಪುದರ್ ಪುಗಾರ್ತೇನೆ ಪಡೆವಡ ಪನ್ಪಿನ ಚಿತ್ತನ ಪಾತ್ರದ ಒಟ್ಟಿಗೆ ಈ ಆಶೀರ್ವಾದದ ತಮ್ಮನನ ಕೊರೊಂದುಲ್ಲ ಎನ್ನ ಮಟ್ಟೆಲ್ಗೆ ಪಾಡೊಂದುಲ್ಲ. ಸಮಾಜದ ಜನಕುಲ್ಲ ಈ ಏರಿಯಾದ ಕಾರ್ಪೊರೇಟರ್ ಆದ ಯಾನು ಪ್ರಥಮ ಬಾರಿ ಈ ಮಲ್ಲ ಸಭೆನ ಸಮಾಜದ ಮೂಲಕ ತೂವೊಂದುಲ್ಲ ಅಂಚನೆ ನಮ್ಮ ಎಂಕಲ ವಾರ್ಡ್ ಒಂಜಿ ಮಲ್ಲ ದೇವಸ್ಥಾನ ಪಂಡ ಶ್ರೀ ವೀರನಾರಾಯಣ ದೇವಸ್ಥಾನ ಪಂಡ್ರೆ ಎಂಗೆ ಹೆಮ್ಮೆ ಒಂದುಂಡು. ಯಾನು ಕಾರ್ಪೊರೇಟರ್ ಆಯರ್ಲ ಕಾರಣಲ್ಲ ನಮ್ಮ ಕುಲಾಲ ಸಮಾಜದ ಬಾಂಧವ್ಯರ್ಲ ಎನ್ನೊಟ್ಟಿಗೆ ಮಸ್ತ್ ಪ್ರಯತ್ನ ಬರ್ದೇರಿ ಐಟ್ ನಮ್ಮ ದೇವಿ ಪ್ರಸಾದ್ಲ ಉಳ್ಳೇರಿ ಅಂಚೆನೆ ನಮ್ಮ ಎದುಡು ಕುಲ್ದಿನ ಅಣ್ಣಯ್ಯ ಕುಲಾಲ್ ರಾವ್ಡ್ ರಾಮ್ ಪ್ರಸಾದ್ ಅವಡು ಅಂಚೆನೆ ಕಾರ್ಪೊರೇಟರ್ ಎಂಕಲ್ನ ಕಾರ್ಪೊರೇಷನ್ ಮಿತ್ರರೈನ ಗಣೇಶ್ ಕುಲಾಲ್ ಉಳ್ಳೇರಿ ಲೀಲಾವತಿ ಉಳ್ಳೇರಿ ರೂಪಕ್ಕ ಉಳ್ಳೇರಿ ಅಕ್ಲೇನು ಪೂರ ಯಾನು ಅಭಿನಂದನೆ ಮನ್ಪುವೆ ಅಂಚೆನೆ ಇನಿ ಹೊಸ ಅಧ್ಯಕ್ಷರೈನ ಮಯೂರ್ ಉಲ್ಲಾಲ್ ಬೇರೆಗ್ಲ ಯಾನು ಹೃತ್ಪೂರ್ವಕ ಅಭಿನಂದನೆ ಮಂತೊಂದುಲ್ಲ ಅಕ್ಲ ಪೂರ ಟೀಮ್ ಮಯೂರ್ ಉಲ್ಲಾಲ್ ಬಕ್ಕ ಅಕ್ಲ ಪೂರ ಟೀಮ್ ನನಾತ್ ಈ ಕುಲಾಲ ಸಮಾಜ ಅಭಿವೃದ್ಧಿ ಮನ್ಪಡು ಪಂಡದು ಆರೈಸುವೆ ಅಂಚ ಪಂಡದು ರಡ್ಡು ಪಾತೆರನ್ನು ಮುಗ್ತಂದು. ಗಣೇಶ್ ಕುಲಾಲ್ ಲೋಕೇಶ್ ಬುಳ್ಳಾಜೆ ಎಂಗಲ್ನ ಕಾರ್ಪೊರೇಟ್ ನಕಲು ದಯಮಲ್ತದ ಚಾವಡಿಗೆ ಬರೋಡು ಪಂಡ ಅರೇನ ಲೆತ್ತೊಂದುಲ್ಲ ಚಾವಡಿ ಪುನಚಿತನ ಎಂಕಲ್ನ ಬಿನ್ನೇರು ಕರ್ನಾಟಕ ಸರ್ಕಾರದ ಕರಿನ ಮಂತ್ರಿಲು ಆಯ್ನ ಚಿತ್ತನ ಶ್ರೀ ಬಿ ರಮಾನಾಥ ರೈಕುಲು ನಮ್ಮೊಟ್ಟಿಗೆ ಉಳ್ಳೇರು ರಡ್ಡು ಪಾತೆರಿಯರೆ ಅನುಕರೊಂದುಲ್ಲ ಶ್ರೀ ಬಿ ರಮಾನಾಥ ರೈ ಬಂದು ನಕ್ಲೆ ಜಾತಿ ವ್ಯವಸ್ಥೆ ಸಮಾಜಡು ಖಂಡಿತ ಉಂಡು. ಜಾತಿ ವ್ಯವಸ್ಥೆ ಇಜ್ಜನ್ನ ಸಮಾಜ ಖಂಡಿತ ಇಜ್ಜಿ ಮನ್ನನಿ ನಾನು ವೇದಿಕೆಯ ಮೂಲಕ ಪನ್ಪುಂಡು. ಅಂಚಿನ ಒಂಜಿ ಜಾತಿ ವ್ಯವಸ್ಥೆ ಹಿಂದುಳಿದ ಪಂಗಡವಾದ ಇಪ್ಪನಂಚಿನ ಒಂಜಿ ಸಮಾಜ ಅವು ಕುಲಾಲ ಸಮಾಜ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಒಂಜಿ ಕಾಲಡು ಭಾರಿ ಪಿರ ಇತ್ತಿನಂಚಿನ ಸಮಾಜ ಮತ್ತೆ ಬಿ ಎಸ್ ಕುಲಾಲ್ರ ಹಿರಿಯರು ಎಂಕ್ಲನ ಆರಿಗೆ ಸಾಮಾಜಿಕ ಬದುಕನ್ನು ಭಾಳ ಕೈತಲ್ ತೂತನಾರು, ಸಾಮಾಜಿಕ ವ್ಯವಸ್ಥೆಯೆಲ್ಲ ಕೈತಲ್ ತೂತನಾರು. ಸಾಮಾಜಿಕ ಬದಲಾವಣೆದ ಹೋರಾಟ ನಿರಂತರವಾದ ನಡ್ತದ ಬತ್ತನ ಒಂಜಿ ಕಾರಣಗೋಸ್ಕರವಾದ ಸಮಾಜ ಆರ್ಥಿಕವಾದ ಸಾಮಾಜಿಕವಾದ ದುಂಬತ್ತನ ಒಂಜಿ ವ್ಯಕ್ತಿಗೆ ಒಂಜಿ ಸ್ಥಾನಮಾನ ನಮ್ಮ ಕೊರುವ ಆ ವ್ಯಕ್ತಿನ ಅಭಿವೃದ್ಧಿ ಆಪುಂಡು అయిన ಒಟ್ಟಿಗೆ ಪರೋಕ್ಷವಾದ ಸಮಾಜದ ಅಭಿವೃದ್ಧಿ ಆಪುಂಡು ಖಂಡಿತ ಆಂಡ ಒಂದು ವ್ಯಕ್ತಿಗೆ ಅವಕಾಶ ಕೊರ್ಪನ ಮೂಲಕ ಸಮಾಜ ಸಂಪೂರ್ಣವಾದ ಬಲಿಷ್ಠ ಆಪುಂಡು ಪಂಡ್ರೆ ಆಪ್ಸ್ ಆರ್ಥಿಕವಾದ ಸಾಮಾಜಿಕವಾದ ಆ ಸಮಾಜಕ್ಕೆ ಶಕ್ತಿ ಕೊರ್ಪ ಐತ ಮಿತ್ತು ಸಾಮಾಜಿಕ ಬದಲಾವಣೆ ಆಪುಂಡು ನನ್ನ ಅಭಿಪ್ರಾಯ. ಯಾನೊಂಜಿ ಬಂಟ್ರ ಸಮಾಜಡು ಪುಟ್ಟುನಾಯಿ ಎಂಕ್ಲನ ಸಮಾಜ ಒಂಜಿ ಬಲಿಷ್ಠ ಸಮಾಜ ಅಂದ ಎಂಕ್ಲಿಗೆ ಒಂಜಿ ಗುರುತುಂಡು. ಸ್ವಾಮೀಜಿ ಪಂಡೆ ಬೆಳ್ಳಿಪ್ಪಾಡಿ ಮಣತರ ಮಣ್ಣ ಬಂಟ್ರ ನಕಡ ಒಂಜಿ ಮಲ್ಲ ಮಣತರ ಅನ್ ಲೆಕ್ಕ ಇತ್ತೆ ಏತ್ ಕಷ್ಟ ಉಂಡು ಅನ್ ಬೇತೆ ವಿಷಯ ಒಕ್ಕೆಲ್ಸಕ್ಕೆಲಿಪ್ಪನ ಕಾಲ ಅವು ಬೇತೆ ಇತ್ತೆ ಬದಲಾವಣೆದ ಕಾಲ ಎಂಕ್ಲೈಟ್ ಸಂತೋಷ ಉಂಡು ದಯಪಂಡ ಸಮಾಜಡು ನಮ್ಮ ಒರಿಯೇ ಹೆಚ್ಚು ಲಾಭನ ಪಡೆಯಿನತ್ತು ಪತ್ತು ಜನಕ್ಕೆ ಪಟ್ಟದ ಪೋಪುನಂಚಿನ ವ್ಯವಸ್ಥೆ ಸಮಾಜ ನಾಡಂದ ಅವು ನಂಗೆ ಮಾತ ಸಂತೋಷ ಕೊರ್ಪನ ವಿಷಯ ಅಂದು ಯಾನು ನಂಬುನಾಯಿ. ಇನಿ ಮೀಸಲಾತಿ ಬರ್ಪನೆಗೆ ದುಂಬು ಮೀಸಲಾತಿ ಪರಿಷ್ಠ ಜಾತಿಪ್ಪು ಪರಿಷ್ಠ ಪಂಗಡೆಪ್ಪು ಹಿಂದುಳಿದ ವರ್ಗ ಇಪ್ಪು ಮಹಿಳೆಯರಿಪ್ಪು ಈ ಮೀಸಲಾತಿ ಬರ್ಪನೆಗೆ ದುಂಬು
ಜನ ಕುಲಾಲ ಸಮಾಜಕ್ಕೆ ಒಂದು ಸ್ಥಾನಮಾನಕ್ಕೆ ಬೈದೇರಿ ಮಾಡಲಿಕ್ಕೆ ಯೋಚನೆ ಮಾಡ್ಕೊಂಡು ಸಂಪಾದ್ಯದ ಗಡಿರ್ದು ಕರಾವಳಿದ ಸಮುದ್ರದ ಬರಿಮುಟ್ಟ ಎನ್ನಲ ಸಂತೋಷ ಶೆಟ್ಟರ ಸಮಾಜನೇ ಜಾಸ್ತಿ ಪಂಚಾಯತ್ ಅಧ್ಯಕ್ಷರಾದಿತ್ತು ನಕ್ಲಿ ಎನ್ನ ಅಮ್ಮೆಲ್ಲ 25 ವರ್ಷ ಪಂಚಾಯತ್ ಅಧ್ಯಕ್ಷೆ ಕುಡಂಜಿ ಗ್ರಾಮಡ ಎನ್ನ ಸಮ್ಮಲೆಲ್ಲ ಪಂಚಾಯತ್ ಅಧ್ಯಕ್ಷೆ ಕುಡಂಜಿ ಗ್ರಾಮಡ ಎನ್ನ ಅಮ್ಮೆನ ಪಲಾಯನ ಮಗಲೇ ಪಂಚಾಯತ್ ಅಧ್ಯಕ್ಷೆ ಇನ್ನೊಂಜಿ ಕಾಲ ಬೊಕ್ಕ ಅಂಚಿಂಚೆ ತುಂಡ ಒಂಜಿ ಮಲ್ಲ ವರ್ಗದಕ್ಲೆ ಮಾತ್ರ ಪಂಚಾಯತ್ ಅಧ್ಯಕ್ಷರಾಪನು ಬಾಕಿದಕ್ಲೆ ಪಂಚಾಯತ್ ಅಧ್ಯಕ್ಷರಾಪನ ಅವಕಾಶ ಇನಿ ಸ್ಥಾನಮಾನ ಬರೋಡ್ನಾಂಡ ಐಕ್ಯ ಮೂಲಭೂತವಾದ ಒಂದು ಅವಕಾಶ ಮೀಸಲಾದ ಮೂಲಕ ತಿಕ್ಕನು ಮೀಸಲಾತಿದ ಮೂಲಕ ತಿಕ್ಕಿರ್ದವರ ಈ ಅವಕಾಶ ಬತ್ತಿನ ಮಾಡೋದು ನಮ್ಮ ಐನು ತೆರೆಯೋ ನಾವು ಅಗತ್ಯ ಉಂಡು ಯಾನು ಏರ್ನ ಪನ್ಪುಣತ್ತು ಈ ಒಂಜಿ ಮೀಸಲಾತಿ ಬರ್ಪಿಡದೊಂದು ಏತ್ ಅವಕಾಶ ಪೊಂಜನಕ್ಲಿ ಜನ ಈ ಜಿಲ್ಲೆಡೆ ಪಂಚಾಯತ್ ಅಧ್ಯಕ್ಷರಾದಿತ್ಯರು ಜವನರಿಗೆ ಗೊತ್ತಿಪ್ಪಂದು ಹಿರಿಯಾಕ್ಲೆ ಖಂಡಿತ ಗೊತ್ತುಂಡು ಮೀಸಲಾತಿ ಬರ್ಪಡದ ಕುಲಾಲ ಸಮಾಜದಾಗಲಿ ಜನ ಅಧಿಕಾರ ಸ್ಥಾನ ನೋಡುತ್ತೀರಿ ಇಜ್ಜಾಂಡು ಊರಿಲ್ಲ ಆ ಮೀಸಲಾತಿ ಏರ್ದವರ ಬತ್ತಿನ ಕೂಡ ನಮ್ಮ ಮೂಲಭೂತವಾದ ತೆರೆಯೋಣ ಅಗತ್ಯ ಉಂಟು ಯಾನು ವಿಚಾರ ಮಲ್ಪಣಿ ಬಹುಶಃ ಎಂಕಲನ ಅಮ್ಮೆರು ಪಣ್ಣೊಯ್ತೀರಿ ಇಂದ ಮಗ ಭೂಮಸ್ಸೆ ಕಾನೂನು ಬತ್ತಿನ ಮಗ ನೆಡ್ದವರ ಎಂಕ್ಲೆಗೆ ತೊಂದರೆ ಆಂಡು ದೇವರ ಆಚರಿಸು ಇಂದಿರಾ ಗಾಂಧಿ ಎಂಕ್ಲನ್ನು ತೆತ್ತೇರು ಪನ್ಪುಣ ಪಾತೆರ ಪನ್ಪುಣ ಒಂಜಿ ಕಾಲ ಇತ್ತು ಎಂಕ್ಲೆಗೆ ಪನ್ಪುಣ ಕಾಲ ಹಿರಿಯಾಕ್ಲೆ ಆಕ್ಲೆ ಪೋತುಂಡ ರಮನಾತ್ರೆಗೆ ಪೋತುಜಿ ಅಂಚಾದ ಎಂಗ ಸಾಮಾಜಿಕವಾದ ಎಂಕ್ಲೆಗೆ ಈ ಸಾಮಾಜಿಕ ಬದಲಾವಣೆ ಒತ್ತೊಂದು ಎಂಕಲೆ ಒಂಜಿ ರಾಜಕೀಯ ಇತಿಹಾಸನು ಎಂಕಲೆ ಪ್ರಾರಂಭ ಮಲ್ತನಕ್ಲೆ ಪನ್ಪುಣ ಪಾತೆರನ್ನು ಕೂಡ ಯಾನು ಈ ಸಂದರ್ಭ ಪಂಡ್ರೆ ಇಂದು ಸತ್ಯವಾಯನ ವಿಷಯ ಒಂಜಿ ಕಾಲ ಸ್ಥಿತಿ ಯಾನು ಪನ್ಪುನಿ ಒಂಜಿ ಗ್ರಾಮದ ಪಟ್ಟಾದಾರನಕ್ಲಿ ಏತ್ ಜನ ಇತ್ತೇರು ಬಂಡ ಬೆರಳಿನಿಕಿದಾತ ಮಾತ್ರ ಪಟ್ಟಾದಾರನಕ್ಲಿತ್ತಿನ ಕಾಲ ಇತ್ತು ಒಂಜಿ ಗ್ರಾಮದ 10-15 ಜನ ಪಟ್ಟಾದಾರನಕ್ ಇತ್ತವೇ ಗ್ರಾಮಡು 200-300 ಜನ ಪಟ್ಟಾದಾರನಕ್ಲು ಆ ಪಟ್ಟಾದಾರಿಕೆ ಬರ್ಸ ಬತ್ಲೆಗೆ ಆಕಾಶದ ಬೂರ್ನೆ ಅತ್ತು ಅದಕ್ಕೆ ಒಂದು ಸಾಮಾಜಿಕ ಬದಲಾವಣೆದ ಒಂಜಿ ಪ್ರಯತ್ನದ ಮೂಲಕ ಒಂದು ಬತ್ತಿನಿ ಪನ್ಪನ ಪಾತ್ರನೆ ಅನಿ ಸಂದರ್ಭ ಪಂಡ್ರೆ ಅಪೇಕ್ಷೆ ಮಾಡಿ ಅಂಚಾದಿಪ್ಪನಾಗ ಇನಿ ನಮ ಮೂಲು ಚರ್ಚೆ ಮಲ್ಪಡಾಯನ ವಿಷಯ ಇಂಚಿನ ಮಂಡ ಆರ್ಥಿಕವಾದ ಸಾಮಾಜಿಕವಾದ ಈ ಸಮ್ಮೇಳನ ಕಾರ್ಯಕ್ರಮ ನಮ್ಮ ಸಾಮಾಜಿಕವಾದ ನಮ್ಮ ಸಮಾಜಕ್ಕೂ ಶಕ್ತಿ ಕೊರ್ಪನ ಕೆಲಸನು ನಮ್ಮ ವಾ ರೀತಿ ಮಲ್ಪಡು ಬನ್ನ ವಿಚಾರನು ಕೂಡ ನಮ್ಮ ಚರ್ಚೆ ಮಲ್ಪನ ಒಂಜಿ ಸಮ್ಮೇಳನ ಇಂದೊಂಜಿ ಒಂಜಿ ಗಂಭೀರವಾಯಿನ ಯೋಚನೆ ಮಲ್ಪನ ಸಮ್ಮೇಳನ ಒಂದೊಂಜಿ ಸಂತೋಷದ ಕೂಟತ್ತು ಎನ್ನಲೆಕ್ಕೂಡು ಒಂದು ಸಂತೋಷದ ಕೂಟತ್ತು ಇನ್ನೊಂದು ಗಂಭೀರವಾದ ವಿಮರ್ಶೆ ಮಲ್ಪನ ವಿಚಾರ ಮಂಥನ ಮಲ್ಪನಂಚಿನ ಒಂದು ಕೂಟ ಅಂದರೆ ಯಾನು ಎನ್ನದೆ ಅಂಚಾದ ಈ ಕೂಟಡು ಚರ್ಚೆ ಆವಡು ಸಮ್ಮೇಳನದ ಒಂಜಿ ಅರ್ಥನು ಪೂರ್ತಿ ಮಲ್ಪನಂಚಿನ ಪ್ರಕ್ರಿಯೆ ನಮ್ಮ ಮಾತ ಭಾಗವಹಿಸಲು ಅಗತ್ಯ ಉಂಡು ಬನ್ನ ಪಾತ್ರನು ಕೂಡ ಯಾನು ಈ ಸಂದರ್ಭ ಪಂಡ್ರೆ ನಮ್ಮ ಇತ್ತೆ ಒಂಜಿ ನಿಕ್ಲನ್ ಸಮಾಜ ಒಂಜಿ ಎಲ್ಲೇ ಸಮಾಜ ಒಂಜಿ ಲೆಕ್ಕೊಡು ಮಾತ್ರ ಸಮಾಜ ಲೆಕ್ಕಾಚಾರ ಪಲ್ದ ಎಲ್ಲೇ ಸಮಾಜ ಬಹುಶಃ ಬೇತೆ ಬೇತೆ ಸಮಾಜಲು ಉಲ್ಲ ಬಲಿಷ್ಠ ಸಮಾಜ ಹತ್ತಂದ ಜನಸಂಖ್ಯಾ ಬಲೊಟ್ಟು ಬಲಿಷ್ಠ ಇರಲಿರು ಕೆಲವು ಸಮಾಜಕ್ಕೆ ಜನಸಂಖ್ಯಾ ಬಲೊಟ್ಟು ನಿಖಿಲೆಗೆ ರಾಜಕೀಯ ಅವಕಾಶ ಬನ್ನಗಲ ಆ ಲೆಕ್ಕಾಚಾರಲ ಬರ್ಪುಂಡು ಬಂದನು ಕೂಡ ಯಾನು ಪಂಡ್ರೆ ಅಪೇಕ್ಷೆ ಬಲ್ಲು ಜನಸಂಖ್ಯಾ ಬಲೊಟ್ಟು ಬಲಿಷ್ಠರು ಇಪ್ಪುನ ಸಮಾಜಲ ಇಪ್ಪುನು ಜನಸಂಖ್ಯಾ ಬಲೊಟ್ಟು ದುರ್ಬಲ ರಿಪ್ಪುನಂಚಿನ ಸಮಾಜಲು ಉಂಟು ಆಡ ಒಂಜಿ ಪಾತ್ರ ಪಂಪುನಿ ಸಾಮಾಜಿಕ ನ್ಯಾಯಗೂ ಏರ್ ಮಾತ ಸಹಕಾರ ಮಲ್ತಾರೆ ಆಯನ ನಮ್ಮ ಜನ್ಮಾಂತರ ಕಾಲ ಮರಪೆರ ಬಲ್ಲಿ ಬನ್ನ ಪಾತ್ರನು ಯಾನು ಈ ಸಂದರ್ಭ ಪಂಡ್ರೆ ಅಪೇಕ್ಷೆ ಬಲ್ಲ ನಮ್ಮ ಬಂಜಿದ ಬಡವುದ ಸಂದರ್ಭದು ಮೂಜಿ ಪೊರ್ತು ಒಣಸು ಮಲ್ಪರ ಅವಕಾಶ ಮಲ್ತನಿ ಏರಿ ಬಂದನು ಕೂಡ ನಮ್ಮ ವಿಮರ್ಶೆ ಮಲ್ಪಡ ಅಗತ್ಯ ಉಂಡು ಬನ್ನ ಪಾತ್ರನು ಕೂಡ ಯಾನು ಈ ಸಂದರ್ಭ ಪಂಡ್ರೆ ಅಪೇಕ್ಷೆ ಬಲ್ಲ ಇನ್ನು ಭಾರಿ ಸಂತೋಷ ಇನ್ನು ಕುಲಾಲ ಸಮಾಜ ನಿಖಿಲ್ ಬೊಲ್ದು ಕುಂಟು ಪಾಡ್ದು ಎಡ್ಡೆ ಗೌರವಡು ಕುಲ್ನಂಚಿನ ಅರ್ಹತೆ ನಿಖಿಲ್ ಬೈದಲತ್ತ ಅವು ಒಂದು ಸಂತೋಷದ ನಿನ್ನೆ ಇಂದೇ ಕಾಲ 10-5 ವರ್ಷ ದುಮ್ಮುದ ಸಮಾಜ ನಮ್ಮ ಪಿರಾತಿರಿಗ ತುಳುನಾಡ ನಮ್ಮ ಸಮಾಜದ ಹಿರಿಯಕಲು ಏತ ಕಷ್ಟೊಡಿತ್ತೇರಿ ಬಂದನು ಕೂಡ ನಮ್ಮ ವಿಮರ್ಶೆ ಮಲ್ಪಡು ಇನ್ನಿತ್ತ ಕಾಲಸ್ಥಿತಿದ ವರ್ತಮಾನದ ಕಾಲಸ್ಥಿತಿ ಮಾತ್ರ ಚರ್ಚೆ ಮಲ್ಪಡತ್ತು ಭೂತ ಕಾಲ ನಮ್ಮ ಇಂಚೆತ್ತ
ವರ್ತಮಾನ ಕಾಡು ಎಂಚವುಲ್ಲ ಭವಿಷ್ಯತ್ತು ನಮ್ಮ ಎಂಚ ತೀರ್ಮಾನ ಅವಡು ವಾ ದಿಕ್ಕಿಗೆ ಪೋಡು ನಿನ್ನ ನಮ್ಮ ಯೋಚನೆ ಮಾಡ್ತು ಭೂತ ಕಾಲೋಡು ನಮ್ಮ ಎಂಚ ಇತ್ತ ಐನು ಸುರು ಆತ ಒಂಜಿ ಪಾತ್ರ ಸಿದ್ದರಾಮಯ್ಯರು ಎಂಕ್ಲಿನ ಒಂಜಿ ಪಾತ್ರ ಏಪಲ ಪನ್ನಂಡು ಹಿಂದುಳಿದ ವರ್ಗದವರು ಮುಂದೆ ಹೋಗಬೇಕಾದ್ರೆ ಅವರು ಮೊದಲು ಇತಿಹಾಸವನ್ನು ತಿಳ್ಕೋಬೇಕು ಅಂತ ನಾನು ತಪ್ಪು ಅಭಿಪ್ರಾಯ ಪಡ ಇತಿಹಾಸವನ್ನು ತೆರೆಯೋಡು ಇತಿಹಾಸವನ್ನು ತೆರೆದ ನಿಕ್ಲೆ ಹೆಚ್ಚು ತುಂಬುವರೆ ನಿಕ್ಲೆ ಶಕ್ತಿ ಬರ್ಪುಡು ಅನ್ನೋ ಮಾತು ಇತಿಹಾಸನೇ ತೆರೆಯನ್ನಾಕ್ಲಿ ಇತಿಹಾಸ ಸೃಷ್ಟಿ ಮಲ್ಪರ ಸಾಧ್ಯ ಆಪುಜಿ ನಮ್ಮ ಇತಿಹಾಸವನ್ನು ತೆರೆದ ಮಾತ್ರ ನಮ್ಮ ಇತಿಹಾಸನು ಸಿದ್ಧ ಮಲ್ಪರ ಸೃಷ್ಟಿ ಮಲ್ಪರ ಸಾಧ್ಯ ಉಂಟು ನಮ್ಮ ಸುರು ಇತಿಹಾಸ ತೆರಡು ಎನ್ನ ಅಜ್ಜೆ ಎಂಚತ್ತೆ ಅಜ್ಜನ ಅಜ್ಜೆ ಎಂಚತ್ತೆ ಪಿಜ್ಜೆ ಎಂಚತ್ತೆ ಪಿಜ್ಜನ ಪಿಜ್ಜೆ ಎಂಚತ್ತೆ ಅಪ ಕಾಲ ಎಂಚತ್ತಂದು ಅಪ ಸಮಾಜ ಎಂತನ ಅಪ ಸಾಮಾಜಿಕ ಸ್ಥಿತಿಗತಿ ಎಂಚೆತ್ತದು ಇನ್ನು ಎಂಚ ಉಂಡು ಎಂಚ ಆತದ ಪಂಪನ ಕೂಡ ನಮ್ಮ ಪುನರಪಿ ವಿಮರ್ಶೆ ಮಲ್ಪನ ಇನ್ನು ನಮ್ಮ ಎಂಚ ಒಂದು ವರ್ತಮಾನ ಕಾಲದ ವಿಷಯಕ್ಕೆ ಮಾತ್ರ ಸೀಮಿತವಾದ ಪಾತ್ರ ವರ್ತಮಾನ ಕಾಲದ ವಿಷಯಕ್ಕೆ ಮಾತ್ರ ಸೀಮಿತವಾದ ಪಾತ್ರ ಭೂತಕಾಲದ ವಿಷಯ ನಮ್ಮ ಬಿಡ್ದೇ ಬಿಡ್ತಾರೆ ಭೂತಕಾಲ ಇತ್ತಲ ಮಾತ್ರ ವರ್ತಮಾನಗ ಅರ್ಥ ವರ್ತಮಾನ ಇತ್ತಲ ಮಾತ್ರ ಭವಿಷ್ಯತ್ತದ ಚಿಂತನೆ ಅಂಚಾರಿಪ್ರಾಗ ಕುಲಾಲ ಸಮಾಜದ ಬಹುಶಃ ನನ್ನ ಸ್ನೇಹಿತರ ಕೆಲವು ಜನ ಅಕ್ಕಲ್ ಮಾತ್ರ ಈ ಕಾರ್ಯಕ್ರಮಗೂ ಭಾಳ ಪ್ರೀತಿ ಇದೆ ಬಹುಶಃ ಬರುಡು ಮನದ ಯಾನ ಸಮಯಕ್ಕೂ ಸರಿಯಾದ ಬರಿರಾಯ್ತು ಕೆಲವಾರು ಕಾರ್ಯಬಾಹುಲ್ಯದ ಒತ್ತಡ ಎಂಕ್ಲನ ಸಮಾಜದ ಒಂದು ಕಾರ್ಯಕ್ರಮ ಎಲ್ಲ ಇತ್ತು ಆ ಕಾರ್ಯಕ್ರಮ ಬಹುಶಃ ಕಂಕನಾಡಿ ಕಾರ್ಯಕ್ರಮ ಮುಗಿದು ಬಂದಾಗ ಒಂಥರ ಅನ್ಯತಾ ನಿಖಿಲ್ ಎನ್ನೆರ ಬಲ್ಲಿ ನಿಖಿಲ ಮಿತ್ತದ ಪ್ರೀತಿ ಖಂಡಿತ ಎಂಕ್ಲೆ ಉಂಡು ಬನ್ನ ನಿಖಿಲ ಸಮಾಜದ ಇಂಚಿನ ಅಲ್ಲ ಎಂಕ್ಲನ ಪೃಥ್ವಿರಾಜರು ಬರ್ತಾರೆ ಕೆಲವು ಸರ್ತಿ ಇಂಚಿನ ಸಮಾಜ ವೀರವಿಠಲ ದೇವಸ್ಥಾನದ ಸಮಸ್ಯೆ ಎಲ್ಲ ಎನ್ನಡೆ ಕೊಳತ್ತಿದ್ದಾರೆ ಪೃಥ್ವಿರಾಜ್ ಐಟಿ ಏನರ್ದು ಏತ್ ಸಹಾಯ ಆತಂದತ್ತು ಆಂಡ ಯಾನು ಪ್ರಾಮಾಣಿಕವಾದ ಐಕ್ ಸ್ಪಂದನ ಕೊಡ್ತಾ ಬನ್ನ ಪಾತ್ರನು ಕೂಡ ಯಾನು ಈ ಸಂದರ್ಭ ಸ್ಪಂದನ ಕೊಡ್ತೆ ಯಾನು ಮಂತ್ರಿ ಆದ ಅವು ಏತ್ ಸಹಾಯ ಆತನ ಹೆಂಗೆ ಗೊತ್ತಿತ್ತು ಎನ್ನ ವಿಚಾರಣೆ ಅನ್ಪಂದು ಪುಣ್ಯಂಕ್ಲ ಸ್ಪಂದನ ಕೊಡ್ತಾ ಬನ್ನ ಪಾತ್ರನು ಕೂಡ ಈ ಸಂದರ್ಭ ಒಣಂದು ದುಂಬುದ ಹಂತೊಡ್ಲ ನಿಖಿಲೆಗೆ ಎಂಚಿನ ಸಮಸ್ಯೆ ಇತ್ತದ ರಮಣಾತ್ರೈ ಹಿಂದುಳಿದ ವರ್ಗದ ಮಾತಾ ಸಮಾಜ ಖಾಲಿ ಕುಲಾಲ ಸಮಾಜಕ್ಕೆ ಮಾತ್ರ ಹಿಂದುಳಿದ ವರ್ಗದ ಸಮಸ್ತ ಸಮಾಜಗೂ ರಮಣಾತ್ರೈ ಬಲಿಷ್ಠ ವರ್ಗದ ವ್ಯಕ್ತಿ ಆದ ನಿಖಿಲ ಒಟ್ಟಿಗೆ ಏಪಲ ಉಲ್ಲೇಖನ ಪಾತ್ರ ಪಡೆದು ಎನ್ನ ಪಾತ್ರ ಮುಕ್ತಾಯ ಮಲ್ಪ ಜೈ ಹಿಂದ್ ಜೈ ಕರ್ನಾಟಕ ಪಾಡ್ದು ಚಾವಡ್ಡಿ ಪ್ರಚಿತನ ಮಾತಾ ಬಿನ್ನೇರ್ ನಕಲು ಪಾತೆರ್ ನಕಲತ್ತು ಪುರ್ತದ ತುರ್ತನು ತೆರಿಪ ಒಂದು ಅಕಲು ಎಡ್ಡೆಪ್ಪನು ಬಯಕದೇರು ಒಂಜಿ 2 ಜನಕ್ಕೆ ಮಾತ್ರ ಪಾತ್ರೆ ಅನುಕೂರಂದುಲ್ಲ ನೆತ್ತ ನಡುಟು ಎಂಕಲ್ನ ಸಮಾಜದ ಕಾರ್ಪೊರೇಟರ್ ನಕಲು ಆಯ್ನ ಚಿತನ ಲೀಲಾವತಿ ಪ್ರಕಾಶ್ ದಯಮಲ್ತದ ಚಾವಡಿಗೆ ಬರೋಡು ಎಂಕಲ್ನ ಎಲ್ಲಿಯ ಮರ್ಯಾದಿನ ದೆತ್ತ ನೋಡು ಪಣದಕ್ಕೆ ಏನೊಂದಿಲ್ಲ ಅಂಚೆನೆ ಗಣೇಶ್ ಕುಲಾಲ್ ಬೊಕ್ಕ ಲೋಕೇಶ್ ಬೊಳ್ಳಾಜೆ ಸ್ಥಳೀಯ ಕಾರ್ಪೊರೇಟರ್ ಆದ ಸಾಮಾಜಿಕ ಸೇವೆನ ಮಲ್ಪನೆತ್ತ ಒಟ್ಟಿಗೆ ಜನಕುಲ್ನ ನಡುಟು ಗುರುತಿಸಾಯಿನ ಚಿತ್ತಿನ ಸಮುದಾಯದ ಕಾರ್ಪೊರೇಟರ್ ನಕಲು ಲೀಲಾವತಿ ಪ್ರಕಾಶ್ ಗಣೇಶ್ ಕುಲಾಲ್ ಲೋಕೇಶ್ ಬೊಳ್ಳಾಜೆ ಚಾವಡಿ ಪ್ರಚಿತನ ಪೂಜ್ಯ ಸ್ವಾಮೀಜಿಲಿನ ಆಶೀರ್ವಾದ ಒಟ್ಟಿಗೆ ಚಾವಡಿದ ಬಿನ್ನೆರ್ನಕಲ ಸೇರಿಗೆಡೆ ಈ ತಮ್ಮನ ಪಾಡೊಂದುಲ್ಲ ಕಿನ್ಯ ತಮ್ಮನ ಅಬೇಡ್ದು ಒಕ್ಕ ಬೇತೆ ಬೇತೆ ಕ್ಷೇತ್ರೋಡು ಸಾಧನೆ ಮಲ್ತಿನ ಚಿತ್ತನ ಸಾಧಕಿರ್ನಕಲು ಇನಿ ಬೈದೇರು ಅಕ್ಲೆಗೆ ಮಧ್ಯಾಹ್ನದ ಬೊಕ್ಕ ನಡಪುನ ಚಿತ್ತನ ಲೇಸಡ್ ತಮ್ಮನ ಪಾಡ್ಯಾರೆ ಒಲ್ಲ ಅಚ್ಚನಿ ದಯಮಲ್ತ ತೀರ್ಥ ಒಣಸ್ದ ವ್ಯವಸ್ಥೆ ಉಂಡು ಸಭಾ ಕಾರ್ಯಕ್ರಮ ಮುಗಿ ನಡೆದ ಬೊಕ್ಕ ಒಣಸ್ದ ವ್ಯವಸ್ಥೆ ಉಂಡು ಅಲ್ಪ ರಶ್ ಐತಿ ನಡೆದ ಹತ್ರ ಆಯ್ನಾತ್ ಒಂದೇ ಜನ ಪೋದು ಒಣಸು ಮಲ್ಪೋಡು ಪಣದಕ್ಕೆ ಏನೊಂದುಲ್ಲ ಲೀಲಾವತಿ ಪ್ರಕಾಶ್ ಗಣೇಶ್ ಕುಲಾಲ್ ಲೋಕೇಶ್ ಬೊಳ್ಳಾಜೆ ಮುಕ್ಲಿಗೆ ತಮ್ಮನ ಅವನೊಂದು ಮಧ್ಯಾಹ್ನದ ಬೊಕ್ಕ ಸಾಧಕೆರೆನ ಸನ್ಮಾನದ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಲ ಈ ಚಾವಡಿಡ್ ಆಯರ ಉಂಡು ಅವೇಕಲ ನಿಕಲ್ನ ಸಹಕಾರ ಬೋರ್ಡು ಪಣದಕ್ಕೆ ಏನೊಂದುಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘ ನೆತ್ತ ಕುಲಾಲ ಸಮ್ಮಿಲನ ಪದಗ್ರಹಣ ಸನ್ಮಾನ ಅಭಿನಂದನೆ ಸಾಂಸ್ಕೃತಿಕ ವೈವಿಧ್ಯ ಇಂಚಿತ್ತಿನ ಬೇತೆ ಬೇತೆ ಗಂಧದ ಈ ಲೇಸು ಇನಿ ದಿನ ಇಡೀ ನಡಪುನ ಚಿತ್ತನ ಈ ಪೊರ್ತುಡು ನಮ್ಮ ಸಮಾಜದ ಕಾರ್ಪೊರೇಟರ್ ನಕ್ಲೆಗೆ ತಮ್ಮನ ಕುಡ್ಲ ಮಹಾನಗರ ಪಾಲಿಕೆಡೆ ತನ್ನ ಸೇವೆಯನ್ನು ಮಲ್ಪನ ಚಿತ್ತಿನ ಕಾರ್ಪೊರೇಟರ್ ನಕ್ಲೆಗೆ ಆಪನ ಚಿತ್ತನ ಈ ತಮ್ಮನ ಎಂಕಲ್ನ ಮೇಡ್ದ ಕಿನ್ಯ ತಮ್ಮನ ಅಂದಪ್ಪನೊಂದು ಪೂಜ್ಯರ್ನ ಆಶೀರ್ವಾದದ ಒಟ್ಟಿಗೆ ಬಿನ್ನೆರ್ ನಕಲ್ನ ಸೇರಿಗೇಡು ಮಲ್ತಿನ ಚಿತ್ತನ ಈ ತಮ್ಮನನ್ನು
ದೇತೊಂದು ನಿಖಲ್ನ ಕಾರ್ಯ ಸಾಧನೆ ನನ್ನ ಲಾತ್ ವಿಸ್ತಾರ ಅವಾರ್ಡ್ ಪನ್ಪಿನ ಚಿತ್ತಿನ ನುಡಿತ ಒಟ್ಟಿಗೆ ಭವಿಷ್ಯ ಬಂಗಾರ ಅವಾರ್ಡ್ ಪನ್ಪಿನ ಚಿತ್ರ ನುಡಿತ ಒಟ್ಟಿಗೆ ಚಾವಡ್ಡಿ ಪುನಚಿತ್ತನ ಎಂಕಲ್ನ ಬಿನ್ನೆರು ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆದ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲ ಮಾತ್ರ ಸಂಘ ನೆತ್ತ ನೂತನ ಅಧ್ಯಕ್ಷರಾಯಿನಂಚಿನ ಎನ್ನ ಆತ್ಮೀಯರಾಯಿನಂಚಿನ ಮಯೂರಣ್ಣನ ಬೊಕ್ಕ ಆರ್ನ ಪದಾಧಿಕಾರಿನಕಲ್ನ ಅಧಿಕಾರ ಸ್ವೀಕಾರ ಈ ಕಾರ್ಯಕ್ರಮದ ವೇದಿಕೆಡು ಆಶೀರ್ವಚನ ಕೊರ್ನಂಚಿನ ಎಂಕಲ್ನ ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿನ ಕಾರ್ಗ್ ನಮಸ್ಕರಿಸೊಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ನಮ್ಮ ಸಂಘದ ನೂತನ ಅಧ್ಯಕ್ಷರಾಯಿನಂಚಿನ ಮಯೂರ್ ಉಲ್ಲಾಳ್ರೆ, ಮಾಜಿ ಸಚಿವರಾದ ಆಜಿ ಸರಿ ಶಾಸಕರಾದ ನಮ್ಮ ಸಮಾಜದ ಬಗ್ಗೆ ಏಪಲ ಕಾಳಜಿ ವಹಿಸಿದ ಪ್ರೀತಿಡು ನಮ್ಮ ಸಮಾಜನ ಒಟ್ಟಿಗೆ ಕೊಂಡು ಪೋಯಿನಂಚಿನ ಎಂಗಲ್ನ ಪ್ರೀತಿನ ನಾಯಕರಾಯಿನಂಚಿನ ರಮನಾಥ್ ರೈಕುಲೆ, ನಮ್ಮಾರೆ ಆಯ್ನಂಚಿನ ಜಿಲ್ಲಾ ಪಂಚಾಯತ್ದ ಉಪಾಧ್ಯಕ್ಷಿನಿ ಕಸ್ತೂರಿ ಅಕ್ಕ ಈ ವೇದಿಕೆಡುಲ್ಲೇರು, ಮುಲ್ತ ಸ್ಥಳೀಯ ಕಾರ್ಪೊರೇಟರ್ ಆಯ್ನಂಚಿನ ಕಿಶೋರಣ್ಣೆ ಉಲ್ಲೇರು, ನಮ್ಮ ಸಮಾಜದ ಕುಡೊಂಜಿ ಮುಖಂಡರಾಯ್ನಂಚಿನ ಪೃಥ್ವಿರಾಜ್ ಎನ್ನ ಆತ್ಮೀಯರು ಉಲ್ಲೇರು. ಯಾನು ಮಾತೇರ್ನೆಲ್ಲ ಪುದರ್ ಪನ್ನೊಂದು ಪೋಂಡ 15 ನಿಮಿಷ ಅವೇ ಹಾಪುಂಡು ಪೊರ್ತು ಇತ್ತೇನೆ ಕರೆದಿಂಡು ವೇದಿಕೆ ಉಪ್ಪುನಂಚಿನ ಮಾತ ಎನ್ನ ಪ್ರೀತಿದ ಸಮಾಜ ಬಾಂಧವರು ವೇದಿಕೆದ ಮುಂಭಾಗಡ ಉಪ್ಪುನಂಚಿನ ಅಣ್ಣಯ್ಯ ಕುಲಾಲ್ರೆ ವಕೀಲರ ಇದಂಚಿನ ಮಾತೆರ್ರ ಅಣ್ಣ ನಕುಲೆ ಅಕ್ಕ ನಕುಲೆ ಯಾನ್ ಹೆಚ್ಚು ಪಾತೆರ್ರೆ ಪೋಪುಚ್ಚಿ ದಾಯ ಪಂಡ ಸಮಯ ಮೀರ್ದು ಪೋತುಂಡು. ಮಯೂರುಲ್ಲಾಲ್ ಇನಿ ಅಧ್ಯಕ್ಷ ಅದು ಅಧಿಕಾರದ ತೊಂದರೆ ಅರೆಗೆ ಶುರು ಕ್ಯಾನ್ ಅಭಿನಂದನೆ ಪಂಡ್ರೆ ಈ ವೇದಿಕೆಡು ಪಂಡ್ರೆ ಅವಕಾಶ ಕೊರ್ನಿಕ್ ಧನ್ಯವಾದಗಳು. ಇನಿ ಮಯೂರುಲ್ಲಾಲ್ರ ಅಧ್ಯಕ್ಷತೆ ತೊನೇರು ಮಸ್ತ್ ಶೋಕು ಕೆಲವು ಆಯೋಜನೆಯನ್ನು ಪಾಡೊಂದಿರು ಎಂಗೆ ಭಾಳ ಸಂತೋಷ ಅಂಡು. ಈ ಒಂಜಿ ಆಲೋಚನೆ ಮಯೂರ್ ಇತ್ತೇನೆ ಪಾಡೊಂದನೆ ಕಾತ್ರ ನಮ್ಮ ಸಮಾಜ ದಕ್ಲೆ ಒಂಜಿ ಎಡ್ಡೆ ಒಂಜಿ ಪ್ಲ್ಯಾನಿಂಗ್ ಹಿಡಿದು ದುಂಪು ಒಂದುಲ್ಲೇರು ಪಂಡದು ಭಾರಿ ಸಂತೋಷ ಒಂದು ಆಂಡ ಹಳೆಯ ಬೇರು ಹೊಸ ಚಿಗುರು ಈತ ರೈಕುಲ್ ಪಂಡೇರು ನಮ್ಮ ಹಿರಿಯರು ನಕಲು ಎಂಚಿನ ಪುರ ಎಂಚಾದಿ ಇತ್ತೇರು ಎಂಚಿನ ಮಂತೇರು ನಮ್ಮ ಐನ್ಲ ನಮ್ಮ ಹಿಸ್ಟ್ರಿನ ನಮ್ಮ ತೆರೆಯ ನೋಡು ಹಿಸ್ಟ್ರಿ ತೆರೆಯ ಅಂದೆ ನಮ್ಮ ಫ್ಯೂಚರ್ ಕಟ್ರೆ ಆಪುಜಿ ಬಂಡು. ಮಯೂರುಲ್ಲಾಲ್ರಿ ನಾನು ಒಂಜಿ ವಿಷಯ ಪಂಡ್ರೆ ಈ ವೇದಿಕೆ ಪನ್ನೊಂದುಲ್ಲೆ ದಾದ ಪಂಡ ನಮ್ಮ ಸಮಾಜದ ಹಿರಿಯರ ನಕ್ಲೆಲ್ಲ ಹೊಸ ಜವಣಿಯರೆಲ್ಲ ಪತ್ತೊಂದು ಪೋಪುನಂಚಿನ ಕೆಲಸ ಮಯೂರೇನುಳ್ಳ ನನ್ನ ದುಂಬದ ದಿನ ಆವುಡು ಪನ್ಪುನಂಚಿನ ಎಂಕ್ಲೆ ಪೂರ ಒಂಜಿ ಆಸೆ ಉಂಟು. ಇನಿ ಕಾರ್ಯಕ್ರಮಡು ಕೆಲವರಿಗೆ ಅಸಮಾಧಾನ ಬೇಜಾರು ಉಪ್ಪು ಅವೇ ಕಾರ್ಯಕ್ರಮ ಉಪ್ಪು ಆಂಡ ನಮ್ಮ ಒಂಜಿ ಸಮಾಜಗೋಸ್ಕರ ನಮ್ಮ ಸಮಾಜದ ಸಂಘಟನೆಗೋಸ್ಕರ ಏರು ಬೆಂತೇರು ನಮ್ಮ ಅಕ್ಲೇನು ಮರಪುನಂಚಿನ ನಮ್ಮ ಜಾತಿದಕ್ಲು ಅಂಚಿನ ಉವೇ ಒಂಜಿ ಉಪಕಾರ ಮಂತಿನೇನು ಸ್ಮರಣೆ ಮನ್ಪಂದ ಜಾತಿ ನಮ್ಮದು ಅಂಚಾದು ನಮ್ಮ ಜಾತಿದ ಉಲ್ಲ ಇಲ್ಲ ಅಂಚಿನ ನನ್ನ ದುಂಬಗ ತಪ್ಪು ಆಯರೆ ಬಲ್ಲಿ ಪನ್ಪುನಂಚಿನ ಒಂಜಿ ಕಿವಿ ಮಾತು ಯಾನು ಮಯೂರ್ರೆ ಗೆನ್ನೊಂಜಿ ಅಣ್ಣೆ ಅದಲ್ಲ ಪನ್ನೊಂದ್ರೆ ಪನ್ನೊಂದುಲ್ಲ. ಇನಿ ಮಾತ ಕ್ಷೇತ್ರಡು ನಮ್ಮ ಸಮಾಜದಕ್ಲು ಉಲ್ಲೇರು ಡಾಕ್ಟರ್ ನಕ್ಲು ಇತ್ತೇರು, ವಕೀಲರು ನಕ್ಲು ಇತ್ತೇರು, ಇಂಜಿನಿಯರ್ ಉಲ್ಲೇರು, ಸರ್ಕಾರಿ ನೌಕರರು ಮಸ್ತ್ ಜನ ಉಲ್ಲೇರು. ಆಂಡ ನಮ್ಮ ಸಮಾಜಡು ಒರಿಯ MLA ಅವಡು MLC ಆಯರೆ ನಮಕ್ ಅವಕಾಶ ಆತಿಜಿ ದಾಯ ಆತಿಜಿ ಪನ್ಪುನೆ ನಮ್ಮ ಆಲೋಚನೆ ಅನ್ಪಡು ರೈಕುಲ್ ಬಂಡೇರು ನಮ್ಮ ಜನಸಂಖ್ಯೆ ಕಮ್ಮಿ ಉಂಡು. ಇನಿ ಯಾನ್ ನಿಕಲ್ಡು ಒಂಜಿ ಭಾಷಣಕ್ಕೆ ಏನುವೆ
ದಕ್ಷಿಣ ಕನ್ನಡ ಜಿಲ್ಲೆಡು ಕುಲಾಲೇರು ಮೂಲ್ಯರು ಏತು ಜನ ಉಲ್ಲ ಬಣ್ಣದು ನಿಕ್ಲೆಡ್ ಏರೆಗಾಣಲ ಸರಿಯಾದ ಗೊತ್ತುಂಡೆ ಏರೆಗಳ ಗೊತ್ತುಜ್ಜಿ ಸರಿಯಾಯಿನ ಜಾತಿ ಗಣತಿ ನಮಡೆ ಇಜ್ಜಿ ಸಿದ್ದರಾಮಯ್ಯರು ಮನ್ಪೇರ ಬಿದಡಿಯರು ಐಕ್ ಕೂಡ ಬೇತೆ ನಡುಟು ಅಡಚಣೆ ಬತ್ತು ನಂಚಾದು ಉಂತಾಯರು ಯಾನು ಒಂಜಿ ಮಯೂರುಡ ಕುಡೊಂಜಿಯನ್ನ ಒಂದು ದಾದ ಬಂಡ ನಮ್ಮ ಜಿಲ್ಲೆಡು ನಮ್ಮ ಜಾತಿ ತಕ್ಕಳು ಏತುಂಡೇರು ಪನ್ಪುನಂಚಿನ ಒಂಜಿ ಲೆಕ್ಕ ನಮ್ಮನೆ ಮನ್ಪುನಂಚಿನ ಒಂಜಿ ಕಾರ್ಯ ಮಯೂರ್ನ ಒಂಜಿ ಕಾಲಾವಧಿಡ ಆವೋಡು ಪನ್ಪುನ ಒಂಜಿ ಎನ್ನ ಒಂಜಿ ಅಭಿಪ್ರಾಯ ದಾಯ ಬಂಡ ನಂಗೆ ಗೊತ್ತುಜಿ ನಮ್ಮ ಸಮಾಜ ತಕ್ಕಳು ಏತು ಜನ ಉಲ್ಲೇರಿಂದ ಕೆಲವರು ಪನ್ಪೇರು 1 ಲಕ್ಷ ಜನ ಉಲ್ಲೇರಿಂದ ಕೆಲವರು ಪನ್ಪೇರು 2 ಲಕ್ಷ ಉಲ್ಲೇರಿಂದ ಬೆಂಗಳೂರು ಪೋಂಡ ಪನ್ಪೇರು ಇಡೀ ರಾಜ್ಯದಲ್ಲಿ ನಾವು 15 ಲಕ್ಷ ಜನ ಇದ್ದೇವೆ ಪಂಡ ನಮ್ಮ ಸಮಾಜದಗಳಿಗೆ ನಮ್ಮ ಏತು ಜನ ಉಲ್ಲ ಪನ್ಪುನ ನಮಗೆ ಕನ್ಫ್ಯೂಷನ್ ಒವ್ವೇ ಒಂಜಿ ಸಮಾಜಡ್ ನಮ್ಮ ಜನಸಂಖ್ಯೆ ಏತಂದು ನಂಗೆ ಗೊತ್ತಿಚ್ಚಂದೆ ನಮ್ಮ ದುಂಬು ಹೆಂಚಿನ ಕಾರ್ಯಕ್ರಮ ಪಾಡ್ನು ಒವ್ವೇ ಒಂಜಿ ರಾಜಕೀಯ ವ್ಯವಸ್ಥೆ ಅದು ಪಾಡು ನಮ್ಮ ಜನಸಂಖ್ಯೆ ಏತಂದು ಕ್ಷೇತ್ರ ನಮ್ಮ ಏತು ಜನಸಂಖ್ಯೆ ಇಲ್ಲ ನಮ್ಮ ಓಲು ದುಂಬರ್ಪುನ ದಿನಟ್ಟು MLA ಸೀಟ್ ಕೇನೊಲ್ಲಿ MLA ಸೀಟ್ ನಮ್ಮ ಮಾತಾ ಸೇರಿದು ಕೇಂಡ MLA ಜಿನ ನಮಗೆ MLC ಆಳ್ನ ತಿಕ್ಕುನಂಚಿನ ಅವಕಾಶ ಆಪುಂಡು ಇಂದೇನು ನಮ್ಮ ಮಾತೈನಿ ಆಲೋಚನೆ ಮನ್ಪಡು ಪನ್ಪುನ ಬೊಕ್ಕ ನಮ್ಮ ಸಮಾಜಡ್ ಏರು ಒಂಜಿ ರಾಜಕೀಯಡ್ ಒವ್ವೇ ಒಂಜಿ ಪಕ್ಷಡುಪಾಡು ಆಯಿನಿ ದುಂಬರೊಂದುಲ್ಲೆ ನಮ್ಮ ಆಯಗ್ ಬೆರಿಸಾಯ ಅದುಂತೋಡು ಇನಿ ಡಾಕ್ಟರ್ ಅಣ್ಣಯ್ಯ ಕುಲಾಲ ಅದುಪ್ಪಡು ಕಸ್ತೂರಿ ಪಂಜ ಅದುಪ್ಪಡು ಏರ್ಲ ಅದುಪ್ಪಾಡು ಅಕುಲು ಏಪ ದುಂಬರ್ಪುನ ದಿನಟ ಅಕ್ಲೆಗೆ ಒಂಜಿ ಶಾಸಕ ಆಪುನಂಚಿನ ಅವಕಾಶ ಉಂಡಾಂಡ ನಮ್ಮ ಅಕ್ಲೇನು ಎದುರ್ಕ ತನಕರ್ಪುನಂಚಿನ ನಮ್ಮ ಸಮಾಜದ ನಮ್ಮ ಆಲೋಚನೆ ಮನ್ಬಿಡು ನಮ್ಮ ಸ್ವಾರ್ಥ ಮಾತ ಬುಡ್ದು ನಮ್ಮ ಸಮಾಜ ಬಾಂಧವೇ ಇನಿ ಪಂಚಾಯತ್ ಪತ್ತಿನ ಜಿಲ್ಲಾ ಪಂಚಾಯತ್ ಪತ್ತಿನ ಕಾರ್ಪೊರೇಟರ್ ಆವಡು ಹೂವೇ ಆವಡು ನಮ್ಮ ಆಯನ್ ಗೆಲ್ಪಾವನಂಚಿನ ಕೆಲಸ ಮನ್ಪೊಡು ನಮ್ಮ ಮಾತ ನಮ್ಮ ಉಲ ಇತ್ತಿನ ಭಿನ್ನಾಭಿಪ್ರಾಯ ಎಂಚಿನ ಇತ್ತಿನಲ್ಲ ಇನ್ನು ಮರ್ತದು ನಮ್ಮ ಸಮಾಜದ ಆಯನ್ ಗೆಲ್ಪಾವನ ಕೆಲಸ ಮನ್ಪೊಡು ಪಂಡದು ನಿಕಲ್ಡ ಮಾತ ಆಯನ್ ವಿನಂತಿ ಮಂತೊಂದುಲ್ಲೆ ದಯಗೋಸ್ಕರ ಪಂಡ ಇನ್ನು ನಮ್ಮ ಸಮಾಜದ ಆಯನ ಏರ ಒಂಜಿ ರಾಜಕೀಯ ನೆಟ್ ಇತ್ತಂಡ ನಮ್ಮ ಬೇತಕಲ ಪೋದು ಕೈಕಾರ ಪತ್ತುನಂಚಿನ ಅವಕಾಶ ಇಜ್ಜಿ ದಯ ಪಂಡ ಆಯ ನಮ್ಮ ಅದು ಆಯಗ ನಮ್ಮ ಬೇನೆ ನಮ್ಮ ನೋವು ಎಂಜಿನಂದ ಗೊತ್ತುಪ್ಪುಂಡು ಆಯ ಜಾಸ್ತಿ ನಂಗೆ ಸಹಾಯ ಮನ್ಪೇರ ಅವಕಾಶ ಆಪುಂಡು ಇಂದೇನು ನಮ್ಮ ಮಾತೇನಿ ಆಲೋಚನೆ ಮನ್ಪೋಡು ಬಂದು ನಿಕಲ್ಡ ಕೇನೊಂದು ಎಂಕ್ ಪಾತೆರೆ ರೆಡ್ ಅವಕಾಶ ಮಂದು ಕೊರ್ನಂಚಿನ ನಿಕ್ಲೆ ಮಾತೆರೆಗಳ ಒಂದಿಸ ಒಂದು ಎನ್ನ ರೆಡ್ ಪಾತೆರನ್ನು ಮುಕ್ತಾಯ ಮನ್ಪ ಜೈ ಹಿಂದ್ ವಾಯ್ನ ಒಂಜಿ ಕಾರ್ಯಕ್ರಮ ವಿಶೇಷವಾಯ್ನ ಒಂಜಿ ಕಾರ್ಯಕ್ರಮ ಸ್ವಾಮೀಜಿಲ್ನ ಆಶೀರ್ವಾದ ಇತ್ತಿಂದಾಂಡ ಸ್ವಾಮೀಜಿಲ್ನ ಮಾರ್ಗದರ್ಶನ ಇತ್ತಿಂದಾಂಡ ಆ ಒವ್ವೇ ಒಂಜಿ ಕಾರ್ಯಕ್ರಮ ಕೈಪಾಡಂದಾಣಲ್ಲ ಆ ಕಾರ್ಯಕ್ರಮ ಇನಿ ಮುಟ್ಟ ಅವು ದಾಲ ಒಂಜಿ ವಿಘ್ನ ಇಜ್ಜಂದೆ ಯಶಸ್ವಿ ಆತಂಡೆ ಇತ್ತ ವೀರನಾರಾಯಣ ದೇವೇರಿನ ಆ ಜೀರ್ಣೋದ್ಧಾರಕ್ಕೆ ಕೈಪಾಡ್ದೇರಿ ಬೇತೆ ಮಲ್ಲ ದೇವಸ್ಥಾನ ದಿಪ್ಪು ಕೋಟ್ಯಾಂತರ ರೂಪಾಯಿದ ದೇವಸ್ಥಾನ ಆದಿಪ್ಪು ಭಜನಾ ಮಂದಿರ ಆದಿಪ್ಪು ಮಠ ಆದಿಪ್ಪು ಬೀಡ ಆದಿಪ್ಪು ವೈಕ್ ಕೈಪಾಡ್ದೇರಿ ನಾನಲ್ಲ ಆಯ್ತ ಬ್ರಹ್ಮ ಕೆಲಸ ಅದು ಲೋಕಾರ್ಪಣೆ ಮಂತದ ನಂಜಿನ ವಿಶೇಷವಾಯಿನ ಸಂದೇಶ ಇಡೀ ನಮ್ಮ 4 ಪುಡೆಟ್ಲ 4 ದಿಕ್ಕಡ್ಲ ಗೊತ್ತುಂಡು ಎಡ್ಡ ಕಾರ್ಯಕ್ರಮದಿ ಒಂದರೆ ಕುಲಾಲ ಸಮಾಜದ ಪೊಸತದ ಅಧ್ಯಕ್ಷರನ ಪದಗ್ರಹಣ ಕಾರ್ಯಕ್ರಮ ಆಯ್ತ ಒಟ್ಟಿಗೆ ಅರ್ನ ಟೀಮದ ಪದಗ್ರಹಣ ಆ ಪದಗ್ರಹಣ ಕಾರ್ಯಕ್ರಮ ಇಪ್ಪುನಂಚಿನ ವೇದಿಕೆ ಇಪ್ಪುನಂಚಿನ ಮಾತ ಹಿರಿಯಕಲಿನ ಕಾರಗಡ್ಡ ಬೋರಂದು ಕಿರಿಯಕಲಿಗೆ ವಿಶೇಷವಾದ ನಮಸ್ಕಾರ ಅಂತಂದು ವೇದಿಕೆದ ಎದುರುಕುಲಿನಂಚಿನ ಅನ್ಯ ಜವಾಬ್ದಾರಿಯಿಂದ ತಂದು ನಂಚಿನ ಮಾತೆರೆಗಳ ಸಂಘ ಸಂಸ್ಥೆ ಆದಿಪ್ಪು ರಾಜಕೀಯ ಆದಿಪ್ಪು ಬೇತೆ ನೆಟ್ಟ ಆದಿಪ್ಪು ಅತ್ಯುನ್ನತ ಸ್ಥಾನಮಾನ ಇದ್ದು ಅಕ್ಲೆ ಪೂರ್ಯಗಳ ನಮಸ್ಕಾರ ಅಂತಂದು ಈ ವಿಶೇಷವಾದ ಕಾರ್ಯಕ್ರಮ ದಾದಿಗೆ ಪಂಡಂದ ಕುಲಾಲ ಸಮಾಜ ಪಂಡಂದ ಏರ್ಲ ಅವು ಎಲ್ಯ ಸಮಾಜ ಇಜ್ಜಿನ ದಾಳ ಕುಲಾಲ ಸಮಾಜಲ್ಲ ಬಾಕಿ ಸಮಾಜೋಡು ಇತ್ತು ನಂಚಿನಂಚಿನೇ ಪ್ರತಿಭೆಲುಂಡು ಆ ಪ್ರತಿಭೆಲೆಗೆ ಸರಿಯಾದ ವೇದಿಕೆ ಅನಾವರಣ ಆವಡೈನಂಚಿನ ಅವಕಾಶ ಬೋಡಾಯಿನಿ ಗ್ರಾಮ ಪಂಚಾಯತ್ದ ಸದಸ್ಯರಿಡ್ದು ಬತ್ತನ್ನ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್ಗಳ ಈ ಕುಲಾಲ ಸಮಾಜರು ಉಳ್ಳೇರು ಮೂಲಕುಳ್ಳದೇರೆ ಅಕ್ಲಿಗೆ ಮಾತಲ ಅವಕಾಶ ಬೋಡುಂದಾನ ಆ ಅವಕಾಶ ಬರಿಯರಂತ ಲೇಟ್ ಆದಿಪ್ಪು ನರೇಂದ್ರ ಮೋದಿಜಿಲ ಈ ದೇಶದ ಪ್ರಧಾನಿ ಆವಡುಂದಾನ ಭಾರಿ ಸಮಯ ತಾಗಂಡೆ ಈ ದೇಶದ ಇತ್ತಿನಂಚಿನ ಅತ್ಯಂತ ತಲಾಮಟ್ಟದಾಗಲ ಪದ್ಮಭೂಷಣ ಪ್ರಶಸ್ತಿ ಕೊಡೋಣ ನರೇಂದ್ರ ಮೋದಿಜಿ ಬರೋಡಾಡೆ ಚಿತ್ತುಪುಲಿ ಮಾರುನಂಚಿನ ಅರೆಕಲದ ಹಾಜಬ್ಬಗಲ ಪದ್ಮಭೂಷಣ ಪ್ರಶಸ್ತಿ ಕೊಡೋಣ ನರೇಂದ್ರ ಮೋದಿಜಿ ಬರೋಡಾಡೆ ಆ ತಲಾಮಟ್ಟಡು ಸಾಲು ಮರ ನಡ್ತನಂಚಿನ ತಿಮ್ಮಕ್ಕಗಳ ಈ ದೇಶದ ಪದ್ಮಭೂಷಣ ಪ್ರಶಸ್ತಿ ಕೊಡೋಣ ಆರೇ ಬರೋಡಾಡೆ ನಮ್ಮ ಕುಡ್ಲದ ಡಾಕ್ಟರ್ಗಳ ಪದ್ಮ ವಿಭೂಷಣ ಪ್ರಶಸ್ತಿ ಬರೋಣ ಆರೆ
ದಾದೆಗೆ ಪಂಡೆ ಪಂಡ ಕೆದು ತೋಡು ನಾ ಕೆದು ತೋಡುದು ಬಾಕಿ ದಕ್ಲಿಗೆ ಮಾದರಿ ಆಪುನ ಇಲ್ಲ ನಾಡ್ದು ಪತ್ತದು ಈ ಪದ್ಮಭೂಷಣ ಪ್ರಶಸ್ತಿ ಕೊರ್ಪೇರ್ನಾಡ ಈ ಕುಲಾಲ ಸಮಾಜೋಡು ಇತ್ತಿನ ಪ್ರತಿಭೆಲ್ಲ ಒಂಜತ್ತು ಒಂಜಿ ದಿನ ಅಕ್ಲಿನ ಪ್ರತಿಭೆಲು ಅನಾವರಣವಾದ ಕೇವಲ ಮೂಲು ಮಾತ್ರ ಸೀಮಿತವಾದ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಬರಡು ಪಂಡದು ಡಾಕ್ಟರ್ ಅಣ್ಣಯ್ಯ ಕುಲಾಲರುಳ್ಳೇರು ನಂಗೆ ಮಾತ ಆರು ಮುಟ್ಟಾದಿಪ್ಪರು ಅಣ್ಣಯ್ಯ ಕುಲಾಲನ ಕೀರ್ತಿ ವೇತು ಉಂಡು ಪಂಡನದ ಆಯ್ತ ಉಲೈಪೋದು ತೂನಗ ಮಾತ್ರ ಗೊತ್ತಾವರು ಹೊರತು ನಂಗೆ ಮುಳು ಗೊತ್ತಾಬುಜಿ ಮಯೂರು ಉಲ್ಲಾಲ್ ನಂಜನ ಒಂಜಿ ಎಳ್ಳೆ ಜವನಿಯಾಗಿ ಇನಿ ಅಧ್ಯಕ್ಷ ಸ್ಥಾನ ಕೊರಿಯರತ್ತನಿಗೆ ಅರಡೆ ಇತ್ತು ನಂಜನ ಪ್ರತಿಭೆ ಇಡೀ ಕುಲಾಲ ಸಮಾಜನು ಅನಾವರಣ ಮಂತ್ರಿ ಆ ಸಮಾಜಗೂ ಎಂಚೆಂಚಿನ ಮಲ್ಪರ ಶಕ್ತಿ ಉಂಡ ನಮ್ಮ ಮಾತ ಒಟ್ಟಾದ ಅರೆಗೆ ಪುಗೆಲು ಕೊರ್ಕ ಜಾತಿ ಮತ ಭೇದ ಶ್ರೀಮಂತ ಬಡತನ ಪನ್ಪುನ ಅಂತರ ಇಜ್ಜಂದೆ ನಮ್ಮ ಮಾತ ಒಂಜಪ್ಪೆ ಜೋಕುಲ ಲೆಕ್ಕ ಈ ಭಾರತ ಆಮೇಲೆ ಜೋಕುಲ ಲೆಕ್ಕ ನಮ್ಮ ಒಟ್ಟಾದ ಮೆರಕ ಅವಳು ಕುಳಿದಿನ ರೂಪಕ್ಕ ಈ ವಾಸಾನೋರು ಇತ್ತೇರೆ ಇನಿ ಈ ರಾಜಕೀಯರು ಒಂಜಿ ರಾಷ್ಟ್ರೀಯ ಪಕ್ಷರು ವಾಸಾನೋರು ಉಳ್ಳೇರು ನಂಗೆ ಗೊತ್ತುಂಡು ಅವಳು ಕುಳಿದಿನ ಅಂಜಿನ ಕಸ್ತೂರಕ್ಕ ಇನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಭಾರತೀಯ ಜನತಾ ಪಾರ್ಟಿದ ಪ್ರಧಾನ ಕಾರ್ಯದರ್ಶಿ ಆದ ಕೆಲವೇ ನೆಟ್ಟಿ ಅತ್ಯುನ್ನತ ಸ್ಥಾನಮಾನಗೂ ಪೋಪುನಂಚಿನ ಒಂಜಿ ಎಂಕ್ಲೆನ ಅತ್ಯಂತ ಪ್ರೀತಿದಕ್ಕ ಯಾನ ಅಕ್ಲೆನ ಮೆಕ್ಲೆನತ್ ಮಾತೆರ್ಲ ನಮ್ಮ ಮಕ್ಕಳೇ ಬೇರೊಡು ತುಲೆ ಅತ್ಯಂತ ಎಲ್ಲೇ ಬೇರೊಡ್ದು ಪತ್ತನ ಅತ್ಯುನ್ನತವಾದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮನ್ಪುನಕ್ಲ ಕುಲಾಲ ಸಮಾಜದ ಒನ್ ಆಫ್ ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಮ್ಯಾನ್ ನಗ್ಲುಳ್ಳೇರೆ ಉದಾಹರಣೆಗೆ ಜೆ ಕುಲಾಲರನ್ನು ತೂದ ಇಪ್ಪರು ಬೊಂಬೈದ ಮರವಳ್ಳಿರ್ತನ ಅರ್ನ ಕುಲಾರ ಎಂಜಿನ ಹರೀಶ್ ಕುಲಾಲ್ ರಾಜಪ್ಪೇರೆ ಯಾನ ದುಬಾಯ್ ಆದಿಪ್ಪು ಬೇತ ಕಂಟ್ರಿಗೆ ಪೋನಾಗ ಈ ಕುಲಾಲ ಸಮಾಜದ ಒಂಜಿ ಬೇರೆದಕ್ಲೆ ತೋನಾಗ ಎನ್ನ ಉಡಲ್ ದಿಂಜಿದ ಬೈದಿಲೆ ಇನಿ ಮೂಲು ಕುಳಿದು ನಂಚಿನ ಪಿಕ್ಚರ್ ಆಕ್ಟರ್ ನಕ್ಲಾದಿಪ್ಪು ಮೂಲು ಕುಳಿದು ನಂಚಿನ ಕ್ರೀಡಾಪಟುಲಾದಿಪ್ಪು ಅಕ್ಲೆರೆಲ್ಲ ಆ ಟ್ಯಾಲೆಂಟ್ ಇತ್ತು ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದು ಗುರುತಿಸೋ ನಂಜನಂದು ಅಂಡೆ ಇನಿ ಕುಲಾಲ ಸಮಾಜದ ಒಟ್ಟಾದ ಒಂಜಾದ ಈ ವೇದಿಕೆ ಗ್ರಾಮ ಪಂಚಾಯತ್ ಬತ್ತನಂಜನ ಮಾತೆರೆಲ್ಲ ಗುರುತಿಸೋದು ವೇದಿಕೆ ಮಂತರತ್ತ ಒಂದು ವಿಶೇಷವಾಯಿನ ನಮ್ಮ ನೆಕ್ಕೆ ಒಂಜಿ ಕಿರೀಟ ನೆಕ್ಕೆ ಮಾತ ಕಾರಣ ಕರ್ತಾರೆ ನಮ್ಮ ಸ್ವಾಮೀಜಿಲ್ನ ಒಂಜೊಂಜಿ ಅರ್ನ ಬಾಯಿಡು ಬತ್ತಿನಂಚಿನ ಒಂಜೊಂಜಿ ಶಬ್ದಲು ಅವು ಮುತ್ತು ರತ್ನದಂಚಿನ ಸ್ಫಟಿಕದಂಚಿನ ಅರ್ನ ಇನಿ ಮುಟ್ಟ ಒಂಜಿ ಪಾತ್ರ ಅವು ಪೊಟ್ಟಾತಿಜೆ ಉದಾಹರಣೆಗೆ ಯಾನ ಇನಿ ಈ ವೇದಿಕೆದ ಇದ್ರು ಉಂಟದ ಪಾತೆರು ನನ್ನಲ್ಲ ಸ್ವಾಮೀಜಿನ ಆಶೀರ್ವಾದ ಇನಿ ರಾಜಕೀಯಡು ಇನಿ ಉತ್ತುಂಗ ಸ್ಥಿತಿಗೆ ಏರಿದೆ ಇನಿ ಮಾತೆರನ ಸೇವೆ ಮನ್ಪರ ಅವಕಾಶ ತೆಗೆದು ನನ್ನಲ್ಲ ಅರ್ನ ಮಾರ್ಗದರ್ಶನದೊಟ್ಟಿಗೆ ಅರ್ನ ಆಶೀರ್ವಾದ ನಂಗೆ ಮುರಣಿ ಈ ಕರ್ನಾಟಕ ರಾಜ್ಯದ ಆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ದ ಆ ಅಧ್ಯಕ್ಷ ಸ್ಥಾನ ತಿಕ್ಕೋ ಸ್ವಾಮೀಜಿನ ಆಶೀರ್ವಾದ ಪಡೆಯರಪ್ಪ ಅಪ್ಪಗ ಆರು ಮನಪೂರ್ವಕವಾದ ಆರು ಎಂಚಿನ ಪಂಡೇರ್ ನನ್ನ ನಮಗ ಸಂತೋಷ್ ನಿಕ್ಕಿ ಸಮಾಜರು ಎಂಚೆಂಚಿನ ಸೇವೆ ಮನ್ಪುಣ ಅವಕಾಶ ತೆಗಿನ ಆ ಅವಕಾಶ ಮಾತೆಲ್ಲ ಒಟ್ಟಾದ ಒಂಜಾದ ಜಾತಿ ಮತ ತೂವಂದೆ ಮಾತ ಭಾರತ ಆಮೇಲೆ ಜೋಕುಳು ಪಂಡದ ಎಣ್ಣಿದಿ ಬೇಲೆ ಮನ್ಪುಲ ನಿಕ್ಕಿ ಎನ್ನ ಆಶೀರ್ವಾದ ಒಂದೊಂದು 5 ಮಿತ್ತು ದಾದ ಬೋಡು ನಂಗೆ ನಿಕ್ಲೆಗೆ ನಿಕ್ಲೆ ಒಟ್ಟಿಗೆ ಯಾನು ಉಲ್ಲೆ ಪಣ್ಣೊಂದು ಹೆಚ್ಚ ಪಾತೆರ ಪೋಪುಜಿ ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರ ಉಂತಾವೆ ಜೈ ಹಿಂದ್ ಜೈ ಕರ್ನಾಟಕ ಸಂಚಾಲಕರು ಆಯ್ನ ಚಿತ್ತನ ಗುತ್ತದ ಸಂಚಾಲಕರು ಆಯ್ನ ಚಿತ್ತನ ಶ್ರೀ ಅನಿಲ್ ದಾಸ್ ಈ ಪೊರ್ತುಡು ರಡ್ಡು ಪಾತೆರಡು ಪಣ್ಣದಕ್ಕೆ ಅನ್ನೋದಲ್ಲ ಅನಿಲ್ ದಾಸ್ ನನ್ನ ಪಾದಗೆ ಅಡ್ಡ ಬರೊಂದು ಗುರು ಸ್ವಾಮಿನ ಸಾನಡಿತಿನ ನಮ್ಮ ಕುರುಗುಲು ಆಯ್ನಂಚಿನ ಮಾನಿಲದ ಮಹಾಲಕ್ಷ್ಮೀ ಕ್ಷೇತ್ರದ ದೇವರಿಗೆ ಅಡ್ಡ ಬರೊಂದು ಇನ್ನಿತ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿನಂಚಿನ ಮೈರೂಲಾಲುಲೇರು ಅವೇ ಲೆಕ್ಕ ಇತ್ತಾತೆ ವನಸ್ತ ಪೊರ್ತು ಮೀರ್ದು ಪುನಃ ಟೈಮಡು ಯಾನ್ ಮಾತಾಡಿನ ಪುದರ್ಪನಂದೆ ವೇದಿಕೆಡು ಬೇತೆ ಜವಾಬ್ದಾರಿ ಕುಳಿದಿನಂಚಿನ ಮಾತ ಗಣ್ಯರ ಇನಿಯಾತ ಪದಗ್ರಹಣಗೂ ಆಯ್ನಂಚಿನ ಅಧ್ಯಕ್ಷರುಗಳ ಅಭಿನಂದನೆ ಪಣಂದು ಈ ಪದಾಧಿಕಾರಿ ನಕ್ಲಿಗಳ ತರಬಗ ಒಂದು ಇನಿ ಬಂದು ಬತ್ತದ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಯಾಗಿನಂಚಿನ ಸಮಾಜದ ಪ್ರತಿ ಅಣ್ಣನಕ್ಲೆ ಅಕ್ಕನಕ್ಲೆ ಪ್ರತಿ ಒಂಜಿ ಗ್ರಾಮದ ಬೈದಿನಂಚಿನ ಮಾತಾ ಪ್ರೀತಿದ ಕುಲ ಬಾಂಧವರ ಇನಿ ಪದಗ್ರಹಣ ಸಮಿತಿದ ಈ ಒಂಜಿ ಪದಗ್ರಹಣ ಖಾಲಿ ನೆಪ ಪಂಡದು ಇತ್ತಾತೆ ನಮ್ಮ ಅಧ್ಯಕ್ಷರು ಪಂಡ್ಯರು ಒಂದು ಸಮಾಜ ಒಟ್ಟಿಗೆ ಮನ್ಪುಣಂಚಿನ ಒಂಜಿ ಕೆಲಸ ಸಮಾಜದೊಟ್ಟಿಗೆ ನಮ್ಮ ಒಂಜಿ ಪುರಾತನ 80 ವರ್ಷ ಇತಿಹಾಸ ಇತ್ತಿನಂಚಿನ ಕುಲದೇವರಾಯನಂಚಿನ ವೀರನಾರಾಯಣ ಸನ್ನಿಧಾನಡೆ ಈ ಒಂಜಿ ಕಾರ್ಯಕ್ರಮ ಅವಡು ಬಂದು ನಮ್ಮ ಅಧ್ಯಕ್ಷರನ್ನ ಬಾರಿ ಮಲ್ಲ ಅಭಿಲಾಷ ಅರ್ನ ಓಲ ಸ್ವಾರ್ಥ ಇದ್ದಂದೆ ಇನಿ ನಮ್ಮ ಈ ಒಂಜಿ ಕುಲಾಲ ಸಮುದಾಯನ ಕುಲಾಲ ಸಮ್ಮಿಲನ ಮನ್ಪುಣ ಒಂಜಿ ಕಾರ್ಯಕ್ರಮದ ಮೂಲಕ ಏತೋ ದಿನರ್ದಿಂಚ ಏತೋ ವರ್ಷರ್ದಿಂಚ ಈ ಕ್ಷೇತ್ರ
ನಮ್ಮ ಕುಲ ಬಾಂಧವ್ಯರನ್ನ ಕುಲಾಲೇರನ ಸೀಮಿತವಾದ ಇತ್ತದಲ್ಲ ಇಡೀ ಪರವೂರದ ಮಾತಾ ಭಕ್ತಾದಿಗಳನ್ನ ಸೇರಿಸೋದು ಮೂಲ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಎಷ್ಟೋ ವರ್ಷದಿಂದ ಉಂಡು ಅಂತ ಪಂಪಣಕ್ಕೆ ಇತಿಹಾಸ ಏನು ಮಾಡೋದು ವರ್ಷದ ಪಂಡ್ಯರು ಇತ್ತಾತೆ ನಮ್ಮ ಮಾತೃ ಸಂಘ 94 ವರ್ಷದ ಈ ಒಂಜಿ ಕಾರ್ಯಕ್ರಮ ಮಾಡುಲ್ಲ ಅಂಚನೆ ಸ್ವಲ್ಪ ಐನ ಹಾಪುಂಡು ಅವೇಲಕ ಕುಲಾಲೇರನ ಬೇತೆ ಬೇತೆ ಕಾರ್ಯಕ್ರಮ ಹಾಪುಂಡು ರಾಜ್ಯ ವ್ಯಾಪ್ತಿ ಹಾಪುಂಡು ನಮ್ಮ ಜಿಲ್ಲೆಗೆ ಏತು ಕುಲಾಲೇರು ಉಳ್ಳೇರಂದು ಗೊತ್ತಿಜಿಂದ ಪಂಪಣ ವ್ಯವಸ್ಥೆಡು ಇತ್ತಾತೆ ನಮ್ಮ ತೇಜಸ್ ಪಂಡ್ಯರು ಆರು ಯುವ ವೇದಿಕೆದ ಅಧ್ಯಕ್ಷರು ಅವೇಲಕ ನಮ್ಮ ಅರ್ಲಕನ ಏತೋ ಈ ಕುಲಾವಿ ಯುವ ವೇದಿಕೆ ಪಂಡದು ನಮ್ಮ ಜವನೇರು ಒಟ್ಟಿಗಾವಡು ಪಂಡದು ಕುಲಾಲೇರು ಕುಡ್ಲಾದುಪ್ಪು ಯುವ ಕುಲಾವಲೇರು ಬಂಟವಾಲಾದುಪ್ಪು ಏತೋ ತಿಕ್ಕಡದ ಬೇತೆ ಬೇತೆ ಕಾರ್ಯಕ್ರಮ ಮಂತ್ರಲ್ಲ ನಮ್ಮ ಕುಲಾಲೇರು ಒಟ್ಟಿಗಾವಡಂದಂಡ ಪೂರ್ಣವಾದ ಶ್ರದ್ಧಾ ಕೇಂದ್ರದ ಮುಖಾಂತರ ಒಟ್ಟಿಗಾವಡು ಬಂದು ಇತ್ತಾತೆ ನಮ್ಮ ಮಾನಿಲ ಸ್ವಾಮೀಜಿ ಪಂಡ್ಯರು ಆರ ಒಂಜಿ ಭಜನೆ ಸಂಕೀರ್ತನದ ಮೂಲಕ ಇಡೀ ಸಮುದಾಯನ ಒಂಜಿ ಏಕಾಗ್ರ ಚಿತ್ತೇಡು ಆರು ಕೊನೊಂದುಲೇರು ಇಡೀ ಸಮುದಾಯನ ಒಂಜಿ 10 ನಿಮಿಷ ಏಕಾಗ್ರತೆ ಆಯ್ತು ಇಡೀ ನಿಖಲ ಜೀವನ ಇಡೀ ಏಕಾಗ್ರತೆ ಪೋಂಡ ಈ ಕುಲಾಲ ಸಮುದಾಯ ನಮ್ಮ ಒಂಜಿ ದಿನ ಬಾಕಿದ ಸಮುದಾಯಕ್ಕೆ ಮಾದರಿ ಅದು ಉಪ್ಪುಂಡು ಪಂಪಣ ವಿಷಯ ಪಂಡ್ಯರು ಒಂಜಿ ಬೇಜಾರದ ಸಂಗತಿ ದಾದ ಪಂಡ ಮೈಲು ಉಳ್ಳಾರು ಎಲ್ಲೇ ಹುಡುಗೆ ಎಂಗಳು ಪೂರ ಎಲ್ಲೆಲ್ಲೇ ಪ್ರಾಯದಕ್ಲೆ ಆಂಡ ಏತೋ ವರ್ಷದಿಂಚ ಹಿರಿಯಕ್ಕಳ ಇತಿಹಾಸದ ಏತೋ ವರ್ಷದಿಂಚ ಎಂಕ್ಲೆ ಭಾರಿ ಬೇಜಾರಪ್ಪನ ಕೊಲ್ಯ ಕುಳಾಲ ಮಂದಿರ 30 ವರ್ಷ ಅನ್ಸಿ ಜಾಗ ಜಾಸ್ತಿ ಇಜ್ಜಿ ದದಾಳ ಒಂಜಿ ಪಾರ್ಕಿಂಗ್ ವ್ಯವಸ್ಥೆ ಹೊಡೆದಂಡ ಅವ್ಲು ಜಾಗ ಇಜ್ಜಿ ಏತೋ ವರ್ಷದಿಂಚ ನಮ್ಮ ಹಿರಿಯಕ್ಕಳ ಮಂತಿನ ಕಷ್ಟ ನಮಗೆ ಗೊತ್ತುಂಡು ಅಕ್ಲ ಆ ಒಂಜಿ ಪೊರ್ತನ ಮಂತಿನ ಮಲ್ಲ ಸಾಧನೆ ಅಯ್ನ ಗೌರವಿಸವ ನಮ್ಮ ಆಂಡ ಇತ್ತದ ಯೋಪಿಲಿಗೆಡು ನಮ್ಮ ದುಂಬದ ಹಿರಿಯಕ್ಕಲೆ ಒಂಜಿ ಸ್ಟೆಪ್ ಜಾಸ್ತಿ ಪೋಡಾಪುಂಡು ಪಂಡ ನಮ್ಮ ಐನಾಥ ಶಕ್ತಿ ಮೀರಿದ ಈ ಸಮಾಜಕ್ಕೆ ನಮ್ಮ ಟೈಮ್ ಕೊರಡು ನಮ್ಮ ಇತ್ತಿನಂಚಿನ ಸ್ಪಂದನೆ ನಮ್ಮ ಇತ್ತಿನಂಚಿನ ಒಂಜಿ ಜವಾಬ್ದಾರಿನ ಈ ಸಮಾಜ ನನಗೆ ಕೊರ್ಚಿಂಡ ನನ್ನ ಒಂಜಿ 50 ವರ್ಷದ ಪಕ್ಕ ನಮಕ್ ಇತ್ತದ ಕಿರಿಯ ಜೋಕುಲು ನಮಕ್ ಹಿರಿಯಕ್ಕಲಿಗೆ ನಿರ್ಪಣ ಕಾಲ ಬರ್ಕೊಂಡು ಅಪಗದಕ್ಕಲು ಒಂಜಿ ಖಾಲಿ ಕುಲಾಲೇರು ಪಂಡ ನಂಬಿಕೆಗೆ ವಿಶ್ವಾಸದಕ್ಕಲು ಅಕ್ಕಲು ಬೇತಕ್ಕಂಡ ಭಾರಿ ತರದಕ್ಕನಕ್ಕಲು ಬೇತ ಸಮುದಾಯದ ಗೌರವಿಸೋನಕ್ಕಲು ಓಡಿ ಮುಟ್ಟ ಪಂಡ ನಮಕ್ ದಾದನ್ಲ ಒಂಜಿ ಅಗತ್ಯತ್ತನ್ಲ ಬಂಜಿ ಬಾಡೋ ಕಟ್ಟದ ನಮ್ಮದಲ್ಲ ಮಂತಿತ್ತನ್ಲ ಐನ್ ಪಿದೋ ದಕ್ಲೆ ಕೊರ್ಪುಣಂಚಿನ ಭಾರಿ ಮಲ್ಲ ಸತ್ಯದ ಕುಲಾಲೇರು ಪನ್ಪುಣಂಚಿನ ಒಂಜಿ ಬಿರುದು ನಂಗೆ ಬೈದನು ಅಪಗದ ಹಿರಿಯಕ್ಕಳದಲ್ಲ ಇಜ್ಜಂದತ್ತ ಅಕ್ಕಲ್ಲ ಸ್ವಾರ್ಥಕ್ಕೆ ಬೈದವ್ರನ್ನ ಇನ್ನು ಎಕರೆಗಟ್ಟಲೆ ಭೂಮಿ ನಮ್ಮ ಸಮುದಾಯದ ಅಕ್ಕಲ ಬೇತ ನೆಟ್ಟಿತ್ತದು ಆ ಸ್ವಾರ್ಥ ಇಜ್ಜಂದೆ ಬೆನ್ನಿ ಬೆಂದದು ಚಾಕ್ರಿ ಮಂತದು ಬೇತ ದನ್ನಕ್ಕಲ ಸೇವೆನೇ ಎಂಕಲ ಸೇವೆ ಪಂಡದು ಅಕ್ಕಲ ಜೀವನ ಮುಡಿಪಾದಿತ್ತೇರು ಇನಿ ಆತ ನಮ್ಮ ನಾಯಕರನ್ನ ಕೊರತೆ ಉಂಡು ಯಾನ್ ರಾಜ್ಯ ಮಟ್ಟಡು ಇನಿ ಜಿಲ್ಲೆ ಹಿಡ್ದು ಕೇವಲ 4 ಜನ 5 ಜನ ಪೋದು ಪಾತ್ರನೊತ್ತು ಮೈರೂಲ್ಲಂಚಿನ ಒಂದು 50 ಜವನ ಇರ್ಬೋದು ನಮ್ಮ ರಾಜ್ಯ ಇಡ್ಬೋದು CM ಎದುರುಕುಲ್ವ ಎಂಕಲ ಸಮುದಾಯಕ್ಕೆ ನ್ಯಾಯ ಕೊರೋಡು ಅಂಚಿನ ವ್ಯವಸ್ಥೆ ಮೂಲ ಆವಡುಂದ ಇನ್ನಿತ ಪದಗ್ರಹಣೆ ಸಾಕ್ಷಿ ಆದುಂಡು ದುಮ್ಮದ ದಿನಕ್ಕೆ ಪ್ರತಿ ಒಂಜಿ ಕಾಲೇಜ್ ಹುಡುಗಿ ಅದುಪ್ಪು ಪ್ರತಿ ಒಂಜಿ ಹೈಸ್ಕೂಲ್ ಮಟ್ಟಾಡು ಕುಲಾಲೇರು ಕುಲಾಲೇರು ಪಂಡದು ಎಂಕಲಿತ ಪನ್ಪ ಎಂಕಲ್ನ ಪುದರ್ದೆದ್ರು ಕುಲಾಲ್ ಪಾಡುವ ಅಂದು ಎಂಕಲ್ ಕುಲಾಲ್ ಪಾಡುವ ಅಂದು ಆಡ ಕುಲಾಲ್ ಪಾಡ್ನು ಮಾತ್ರ ಕುಲಾಲ್ ಪಾಡ್ನ ದುಂಬು ನಮ್ಮ ಮನಸ್ಸಾಕ್ಷಿ ಅದು ಏರ್ ನಮ್ಮ ರಾಜಕೀಯವಾದ ಏರ್ ನಮ್ಮ ಶೈಕ್ಷಣಿಕವಾದ ಏರ್ ನಮ್ಮ ಧಾರ್ಮಿಕವಾದ ನಾಯಕರು ಅಕ್ಲೇನು ಒಟ್ಟಿಕೊಂಡು ಪಂಚ ನಾಯಕತ್ವ ನನಾರ್ದು ಬಕ ಪ್ರಾರಂಭ ಆವಡು ಪನ್ಪಣಿಂಜ ಅಭಿಲಾಷ ಈ ವೀರನಾರಾಯಣ ಸನ್ನಿಧಾನ ಪಣಂದಿಲ್ಲ ಬಾರಿ ಬೇಜಾರದ ಸಂಗತಿ ಇನ್ನು ಈತ ಮಲ್ಲ ಸಂಸ್ಥೆದ ಒಂಜಿ ಜವಾಬ್ದಾರಿ ಉಂಡು ಕಮ್ಮಿಡ 5 ಕೋಟಿದ ಒಂಜಿ ನೆಕ್ ಜೈದ ಇನಿ ಸ್ವಾಮೀಜಿ ಪಂಡ್ಯರು ನಮ್ಮ ಸಮುದಾಯದ ನಮಕ್ ಬತ್ತಕ್ಕೆ ಸೇರೊಂದಿಜ್ಜರು ಇನಿ ಕೊಡತ್ತು ಒಂಜಿ 10 ವರ್ಷದಿಂದ ಸಂಘಟನೆ ಮನ್ಪೇರ ಪಿದಾಡ್ದ 10-15 ವರ್ಷ ಸಂಘಟನೆ ಮನ್ಪೇರ ಬಿಡಲ್ಲ ಇತ್ತೆ ನಮ್ಮ ತೇಜಸ್ ಪಂಡ್ಲಕ್ಕ ಏತ್ ಕುಂಬಾರರು ನಂಗೆ ಗೊತ್ತಿಜ್ಜಿ ಪನ್ಲಕ್ಕನೆ ಮೂಲ ಏತ್ ಜವನೇರು ಏತ್ ಉದ್ಯಮಿನಕ್ಕಲು ಏತ್ ಶೈಕ್ಷಣಿಕವಾದ ಆಸರ ಮನ್ಪಡ ಕುಂಭ ಶ್ರೀದಂಚನ ಗಿರೀಶ್ನಂಚನ ಏತ್ ಜನ ಏರ್ಲ ಗುರುತಿಸಾದಿಜರು ಆ ಗುರುತಿಸ ನಾಯಕತ್ವ ಮೂಲ ಬೋಡು ಮೂಲ ಸ್ವಾರ್ಥಕ್ಕೆ ಬೋಪನಂಚ ನಾಯಕತ್ವ ಬರ್ಚಿ ನನದ ಮಿತ್ತಿಗೆ ಎಂಕ್ಲೆ ರಾಜಕೀಯ ಇತ್ತಾತೆ ಮೈರು ಪಂಡ್ಯರು ಎಂಕ್ಲೆ ರಾಜಕೀಯ ಬರ್ಚಿ ಎಂಕ್ಲೆ ಓ ನಿಗಮ ಬರ್ಚಿ ಎಂಕಲ ಜವನರಿಗೆ ಬೇಲೆ ಬೋಡು ಎಂಕಲ ಹಾಸ್ಟೆಲ್ ವ್ಯವಸ್ಥೆ ಎಂಕಲ ಬಡ ಪೊಣ್ಣುಲಕ್ಲೆ ಆಪಣೆಗೆ ಹಾಸ್ಟೆಲ್ ಬೋಡು ಅವೇ ಲೆಕ್ಕ ಪ್ರತಿ ಒಂಜಿ ಕುಲಾಲೇರ್ಲ ಅಭಿಮಾನ ಪನ್ಪುಣಂಚ ಜನ ಬೋಡು ತನ್ನತಿಗೆ ಮುಖ್ಯಮಂತ್ರಿ ಅವರು ಪ್ರಧಾನಮಂತ್ರಿ ಅವರು ಆ ಸಮಾಜವನ್ನು ಗುರುತಿಸೋ ಶಕ್ತಿ ಎಂಕ್ಲ ಜವನೇರ್ ತುಪ್ಪದ ಕೊರಪ ಪನ್ಪುಣ ತಿಗಲೆ ಮುಟ್ಟದ ಪನ್ನೊಂದಿಲ್ಲ ಎಂಕ್ಲೆ ಮೂಲ ಕಾಸ್ತ ಬರಜ್ಜಿ ಎಂಕ್ಲೆಟ್ ಎಜುಕೇಷನ್ ಬರಜ್ಜಿ ಎಂಕ್ಲೆಟ್ ಭಾರತ ಬೇತೆ ವ್ಯವಸ್ಥೆ ಉಂಡು ಆಡ ಎಂಕ್ಲೆಟ್ ಉನ್ನತ ವರ್ಗಕ್ಕೆ ಹೋದು ఆయన ಒಂಜಿ ಮಾತ್ರ ಬೇಲೆ ಬೇಲ್ಪನ ವಿಷಯ ಆಯ್ತು ಇಡೀ ಸಮಾಜದೊಟ್ಟಿಗೆ ಎಂಕ್ಲು ಉಳ್ಳೆ ಪನ್ಪಣಂಜ ನಾಯಕತ್ವನು ಇನ್ನಿರ್ದು ಬೊಕ್ಕ ಮೂಲ ಸೃಷ್ಟಿ ಆವಡ್ ಪನ್ಪಣಕ್ಕೆ ಈ ಸಮ್ಮೇಳನ ಸಾಕ್ಷಿ ಆವದೋಡು ಪಣಂದು ಇತ್ತಾತೆ ಬಂಜಿದ ಬಡವದ ಹೊರತು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಬತ್ತ ಆಶ್ವಾಸನೆ ಮಂತೇರು ಮಾತ ಗಣ್ಯರು ಲಕ್ಲಕ್ನ ಟೈಮ್ ಕೊಡ್ದು ಬೈದರು ಇನ್ನು ಸಂತೋಷನೇ ಬೈದರು ಇನ್ನು ನಮ್ಮ ಸಮುದಾಯದ ಮಹಾನ್ ನಾಯಕಿ ನಂಚಿನ ಕಸ್ತೂರಿ ಪಂಚ ಬೈದರು ಅವೆಲ್ಲ ಕಿಶೋರಣ್ಣ ಬೈದರು ರೈಕಲು ಬೈದರು ಪ್ರತಿ ಒರಿಲ ಸಮಾಜದ ಮಿತ್ತು ಪ್ರೀತಿ ದಿಪ್ಪಣಕ್ಲು ಮಾತ್ರೆಲ್ಲ ಒಟ್ಟಿಗೆ ಒಬ್ಬನ ಕೆಲಸ ಮೈರೂಲ ನೇತೃತ್ವ ಇಡೀ ಜಿಲ್ಲೆ ಆಪನ್ ಪನ್ಪಣಕ್ಕೆ ನನ್ನೋರ ಪನ್ನೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಯಶಸ್ಸು ಮಂತ್ ಕೊರೋಣಿಕ್ಲೆ ಪೂರೆಲ್ಲ ಕೈ ಮುಗಿದು
ಸ್ವಲ್ಪ ತನ್ನ ಒಂದು ಗೌರವ ಸಂಚಾಲಕನ ಎಲ್ಲ ಗಿರೀಶ್ಲ ಎಣ್ಣ ಪರವಾದ ಆರು ಪಂಡೇರು ಇರ್ನಪ್ಪ ಎಣ್ಣ ಪರವಾದ ಈರೆ ಪಾತಿರ್ಲೆಂದು ಮಾತಿರ್ನ ಪರವಾದ ಪೂರ್ಯರೆಗಳ ಸೊಲ್ಮೆತ ಈ ಸಮ್ಮೇಳನ ಈ ಕಾರ್ಯಕ್ರಮ ಯಶಸ್ವಿ ಆತಂದು ನನ್ನ ಮಟ್ಟಿಗೆ ಜಿಲ್ಲಾ ಮಟ್ಟದ ನೇರ್ದು ಮಲ್ಲ ಕಾರ್ಯಕ್ರಮ ಪಾಡ್ರೆ ಎಂಕ್ಲೆಗೆ ನಿಖಲ್ ಮಾತ್ರ ಆಶೀರ್ವಾದ ಮಾಡ್ಕೊಂಡು ಬಂದು ಎಣ್ಣರಟ್ಟು ಪಾತ್ರ ಮುಗಿದಿಲ್ಲ ಜೈ ಹಿಂದ್ ಜೈ ಕುಲಾಲ್ ಮಾತೇನಲ್ಲ ಪೂದಾರ್ ಪಂಡ್ರೆಗೆ ಸಮಯ ಎಲ್ಲ ಮೀರ್ದು ಇನ್ನು ಬಾರಿ ಸಂತೋಷದ ವಿಚಾರ ದಾಂಡೆಂದು ಪಂಡ ಎಂಕಲ್ನ ಮಯೂರು ಉಳ್ಳಾಳ್ರ ಅಧ್ಯಕ್ಷರ ಪದಾಗ್ರಹಣ ದೆತೊನೊಡುಂದಾಂಡ ಅವ್ರ ಮಾತೆರಡಲ ಪ್ರಥಮತವಾದ ಎನ್ನ ಪದಾಗ್ರಹಣ ಕಾರ್ಯಕ್ರಮ ಸಮುದಾಯದ ಒಂಜಿ ಅಧ್ಯಕ್ಷ ಆಪನಂಚಿನ ಒಂಜಿ ಅವಕಾಶ ಎಂಕ ತಿಕ್ಕದನು ನಿಕಲ್ನ ಮಾತೆರ್ನಲ ಅನುಗ್ರಹ ಬೋಡು ಪ್ರೀತಿ ಬೋಡು ನಿಕಲ್ನ ಮಾತ ಎಂಕ ಶಕ್ತಿ ಬೋಡು ಒಂದು ಪನ್ಪುನ ಒಂಜಿ ಉಲಾಯ್ದಾರ ಮನಸ್ಸಿಡ್ದು ಪಂತಿನ ಒಂಜಿ ವಿಚಾರ ಇನ್ನು ಈತು ಒಂಜಿ ಸಭೆಗೆ ಸಾಕ್ಷಿ ಆತನಂದು ಪಂಡ್ರೆ ಏನು ಪ್ರಥಮ ತವದಿಷ್ಟ ಮಯೂರು ಉಳ್ಳಾಳ್ರು ಕೆಲವಂತೂ ಬೇಡಿಕೆಯನ್ನು ಇನ್ನು ಮಂತ್ರಿ ನಕ್ಲಡ ಮಾತ ಕೊರಿಯರು ಬಹುಶಃ ಆ ಬೇಡಿಕೆಗೆ ಏತ್ ವಿಚಾರ ಡೈಟ್ ಸಕ್ಸಸ್ ಆಪುಂಡ ಏತ್ ತಿಕ್ಕುಂಡ ಏತ್ ತಿಕ್ಕುಜ ಪನ್ಪುನ ವಿಷಯ ಒಂಜಿ ಉಂಡು ಎಂಕಲ್ನ ಹಿರಿಯ ಸೋದರಿ ಎಂಕಲ್ನ ಜಿಲ್ಲಾ ಪಂಚಾಯತ್ ಕಸ್ತೂರಿ ಅಕ್ಕಲೊಲ್ಲೇರು ಯಾನು ಕ್ಷಮೆಕೇನು ಅರನ ಪುದರ್ ಪಂಡಿಜಿ ಕಸ್ತೂರಿ ಅಕ್ಕಲೊಲ್ಲೇರು ಆರ್ನ ಒಂಜಿ ಯೋಜನೆಗೆ ತಕ್ಕಾದ ಪ್ರತಿಫಲ ಏತ್ ಐಟ್ ತಿಕ್ಕುನ್ ಪನ್ಪುನ ವಿಷಯ ಒಂಜಿ ನಮ್ಮ ಬಾರಿ ಆಲೋಚನೆ ಮಲ್ಪಡಾಯಿನ ವಿಷಯ ಮನ್ಯ ಶಾಸಕರು ಒಂಜಿ ಪಾತೆರ ಪಂಡೇರು ಕುಲಾಲ ಸಮುದಾಯ ಪಂದತ್ತು ಆ ಸಮುದಾಯಗಳ ಜಾಗೆ ಮಲ್ಪೆರೆಗೆ ಕಷ್ಟ ಉಂಡು ಒಂದು ಅವು ಸತ್ಯ ಜಾಗೆ ಕುಲಾಲ ಸಮುದಾಯದ ಪುದರಡು ಮಲ್ಪೆರೆಗೆ ಕಷ್ಟ ಉಂಡು ಅಣ್ಣ ಹಿಂದುಳಿದ ವರ್ಗದ ಸಮಾಜ ಕಲ್ಯಾಣದ ಇಲಾಖೆದ ಮುಖಾಂತರ ಕುಲಾಲ ಸಮುದಾಯಗಳಾಪನವು ಕೊಟ್ಟಾರಿ ಸಮುದಾಯಗಳಾಪನವು ಸಪಾಳಿಗೆರೆಗಳಾಪನು ಮೊಗವೀರೆಗಳಾಪನು ಪನ್ಪನ ವಿಷಯ ಎಂಕ್ಲೆ ಗೊತ್ತಿತ್ತು ನಂಚಿನ ವಿಷಯ ಸನ್ಮಾನ್ಯ ಮಾಜಿ ಮಂತ್ರಿ ರಮನಾಥ್ ರೈಕುಲು ನುವೆ ಮನೆಯಲ್ಡು ಒಂಜಿ ಜಾಗೆ 25 ಸೆನ್ಸ್ ಜಾಗೆ ದೆತ್ತು ಕೊಡ್ತೀನಂಚಿನ ಚರಿತ್ರೆ ಆರ್ನ ರಾಜ್ಯಕ್ಕೇದ ಅವಧಿಡು ದೆತ್ತು ಕೊಡ್ತೀನಂಚಿನ ಶಕ್ತಿ ಎಂಕ್ಲೆಗೆ ಗೊತ್ತುನ್ನು ಇನಿ ನೀರು ಮಾರ್ಗಡು ಎಂಕ್ಲೆ ತೀರ್ಪೋಯಿನಂಚಿನ ಯುವ ನಾಯಕಿ ಸುಧೀರ್ ಕುಡುಪು ಆ ಒಂಜಿ ನೀರು ಮಾರ್ಗಡು ಜಾಗೆ ತಿಕ್ಕೊಡುಂದಾಂಡ ಅರ್ನ ಪ್ರಯತ್ನ ಆ ಸೌಮ್ಯತ ನಟ್ಟು ಅರಿನಿ ನಮ್ಮ ಎದುರು ಇಜ್ಜೇರು ಅರೆಲ್ಲ ಇಂಕುಲು ಈ ಸಂದರ್ಭಡು ಸ್ಮರಣೆ ಮಲ್ಪನಂಚಿನ ಅಗತ್ಯ ಉಂಡು ಸುಧೀರ್ ಕುಡುಪು ಭಾರಿ ಶಾಂತ ರೀತಿಡು ಭಾರಿ ಮೌನೋಡು ಆರ್ನ ಮಲ್ತಿನ ಕೆಲಸನ ಅವು ಬಹುಶಃ ಇಡೀ ಸಮಾಜಕ್ಕೆ ಏರೆಗ್ಲ ಗೊತ್ತುಪ್ಪ ಅಂದು ಕೆಲವು ಸೀಮಿತವಾಯಿನ ವ್ಯಕ್ತಿನಕ್ಲೇ ಮಾತ್ರ ಗೊತ್ತುಂಡು ಸುಧೀರ್ ಕುಡುಪು ರಮನಾಥ್ ರೈಕಲ್ ಇಲ್ಲದ ಬಾಗಿಲಿಗೆ ಅರೆಡಲ ಪೋದು ಪಂಡದು 1 ಎಕರೆ ಜಾಗೆಗೆ ಇನ್ನು ಗ್ರ್ಯಾಂಟ್ ಆದಿತ್ಯ ಜನಲ ಫೆನ್ಸಿಂಗ್ ಕಂಪ್ಲೀಟ್ ಒಂಜಿ ಸುತ್ತಲ ನಮ್ಮ ಸ್ವಾಧೀನ ಉಂಡು ಪನ್ಪನೆಗೆ ಅಲ್ಪ ಒಂಜಿ ಬೋರ್ಡ್ ಸಮೇತ ಪಾಡ್ದು ಐಕೆ ಬೋಡಪ್ಪನ ಪೂರ ಕಾರ್ಯಕ್ರಮ ಮಲ್ತದೇರು ಅವು ಕಂಪ್ಲೀಟ್ ಆತಿಜ್ಜಿ ಅವು ಬಹುಶಃ ಅಂದುವೇ ನಮ್ಮ ತಪ್ಪು ಸಂದೇಶ ನಮಕ್ಕೆ ಸಮಾಜದ ಕುಲಾಲ ಸಮಾಜಕ್ಕೆ ಜಾಗೆ ಬೋಡು ಐಂದಾನೆ ನಂಗೆ ಮಾರಿಯರುಂಡ ಏರೆಗ್ಲ ಮಾರಿಯರೇಜಿ ಒಂಜಿ ಸಮುದಾಯದ ಶಕ್ತಿ ಕೇಂದ್ರ ಅದು ಪೊಡುಂದಾಂಡ ಅವಳು ನಂಗೆ ಜಾಗದ ಅನಿವಾರ್ಯ ಮಾತ್ರ ಎತ್ತಂದೆ ಅವು ಎನ್ನ ಪುದರ್ಡು ಎನ್ನ ಸಮಾಜದ ಪುದರ್ಡು ಅವಡು ಬಂದು ಓಲಜ್ಜಿ ಹಿರಿಯರು ಎಂಗೆಲ್ಲ ರಿಟೈರ್ಡ್ ತಹಶೀಲ್ದಾರ್ ಉಳ್ಳೇರು ಅವಳು ಕಾಲಮ್ ನಂಬರ್ 11 ಬರ್ಪುನು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಆಗ್ತಕ್ಕಂಥ ಇದು ಕುಲಾಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜಾಗೆ ಅಂದು 5 ಮಿತ್ತ ನಂಗೆ ದಾಯಿಗ್ಬೋದು ಇನ್ನು 50 ಸೆನ್ಸ್ ಜಾಗೆ ಸಿಟ್ಟಿಟ್ಕೊಂಡರು ಸರ್ಕಾರಿ ಜಾಗೆ ಎತ್ತನಿಂದಾಂಡ ಮಾನ್ಯ ಮಯೂರು ಉಳ್ಳಾಳ್ರು ಅಧ್ಯಕ್ಷರಾದ ಐನು ಖಂಡಿತವಾದ್ಲಕ್ಕೆ ನೋಡೊಂದು ಎಲ್ಲ ಒಂಜಿ ರಾಜ್ಯಕ್ಕೆ ಒಂಜಿ ಪಕ್ಷೋಡು ಇತ್ತಿನಟ್ಟಾತ್ರಿ ಏನು ಪನ್ಪುನು ಒಂದು ರಾಜ್ಯಕ್ಕೆ ಪಕ್ಷಗೋಸ್ಕರ ಪಾತಿರ್ನ ವಿಚಾರತ್ತು ನೇನು ಅರ್ಥ ಮಲ್ತದು ಐನು ಸ್ವಾಧೀನ ಮಲ್ಪನಂಚಿನ ಕೆಲ್ಸಗೆ ಈರ್ನ ರಾಜ್ಯಕ್ಕೆ ಶಕ್ತಿದ ಏರ್ಲ ಇತ್ತು ನನ್ನ ಅಕ್ಲೇಡ ಬೆರಿ ಬತ್ತದು ಮಲ್ಪೋಡೊಂದು ಪನ್ಪನೆ ಏನು ಪಾತಿರನ್ ಪನ್ಪೆ ಕಸ್ತೂರಿ ಅಕ್ಕಲ ಆಯ್ತಾ ಒಂಜಿ ಅರೆಗೆ ಜಿಲ್ಲಾ ಪಂಚಾಯತ್ ಇತ್ತದ ಅರೆಗ್ಲ ಗೊತ್ತುಂಡು ಸಮಾಜ ಕಲ್ಯಾಣ ಇಲಾಖೆದ ಅಡಿ ಹಿಡಿದು ಏತು ಸವಲತ್ತು ಉಂಡು ಕೋಟ್ಯಾಂತರ ರೂಪಾಯಿ ಬರ್ಪುಂಡು ಆ ಕೋಟ್ಯಾಂತರ ರೂಪಾಯಿ ನಮಗೆ ತಿಕ್ಕೊಡುಂದಾಂಡ ನಮ್ಮ ಹೋರಾಟ ನಮ್ಮ ಹಠ ಬಹುಶಃ ಒಂಜಿ ರಾಜಕೀಯ ಪಕ್ಷಕ್ಕೆ ಸೀಮಿತವಾದ ಅತ್ತಿ ಅನ್ಪಾತಿರ್ನ ಏರೆಪ್ಪಾಡು ಒಂಜಿ ಸಮಾಜದ ಅಕಲ್ ಒಂಜಿ ರಾಜ್ಯಕ್ಕೆ ಮುಖಂಡೇರ್ನ ಕುಲ್ಲುಲ್ಲೇರು ಬಂಡ ಎಂಗೆಲ್ಲ ಮುಖಂಡೇರೆಂದು ಪಂಡನ ಮಾತ್ರ ಒಂದು ಎಂಗೆಲ್ಲ ಮುಖಂಡೇರ್ಡು ಎಂಕುಲ್ ದಾದ ಸ್ವಾಧೀನ ಮಲ್ತ ಪನ್ಪುಡು ಒಂಜಿ ಧೈರ್ಯತನ ನಮಕ್ ಬೋಡು ಯಾನ್ ಈ ಪಾತ್ರ ದಾಯ ಪನ್ಪೆ ಬಂಡ ಬೇಡಿಕೆ ದೀತೀರು ಮಾನ್ಯ ಶಾಸಕರಿಗೆ ಆರು ಪಂಡಿನ ಪಾತ್ರ ತಪ್ಪತ್ತು ಆರು ಪಂಡಿನ ಪಾತ್ರ ಎಂಚಿನ ಬಂಡ ಇಂಕುಲು ಜಾಗೆ ಕೇಂಡ ಬಂಡದು ಕುಲಾಲ ಸಮುದಾಯಕ್ಕೆ ಜಾಗೆ ಕಂಡ ಇಂಕುಲು ಸಮಾಜ ಕಲ್ಯಾಣದ ಇಲಾಖೆದ ಅಡಿ ಹಿಡಿದು ನಮ್ಮ ಜಾಗೆ ದೆತ್ತೋನ್ಗ ಅವು ಸರಕಾರನೇ ಐಕು ಕೊರ್ಪುನು ಸರಕಾರನೇ ಐಕು ಬೋಡಪ್ಪನ ಹಂಚಿನ ದುಡ್ಡು ಕೊರ್ಪುನ್ ಪನ್ಪುನ ಭಾವನೆಡಿ ಯಾನು ಆ ವಿಚಾರನ ಎಂಕು ಗೊತ್ತಿತ್ತಿನ ವಿಚಾರಣೆ ಅನ್ ಬೋಲ್ಪುಕಂತೆ ಇತ್ತ ತಾನೇ
ತೇಜಸ್ವಿರಾಜ್ ಒಂಜಿ ಪಾತೆರ ಪಂಡೇರು ಕುಲಾಲ ಸಮುದಾಯದ ಏತ್ ಜನಸಂಖ್ಯೆ ಉಂಟು ಒಂದು ಏರೆಗಳ ಗೊತ್ತುಜಿಂದು ಯಾನು ಎಂಕಲ್ನ ಸುಂದರ್ ಕುಲಾಲ್ರು ಆರು ಮಾಜಿ ಅಧ್ಯಕ್ಷರಾದಿತ್ತನ ಬ್ಯಾಂಕ್ದ ಒಂಜಿ ನೆಟ್ಟು ಬಾರಿ ಎಡ್ಡೆ ಆ್ಯಕ್ಟಿವ್ ಕೆಲಸ ಮಲ್ತಿನಾರು ಆರು ಈ ಪಾತೆರನ ಕರೀನ ಆಜಿ ತಿಂಗಳು ದುಂಬು ನಮ್ಮ ಒಂಜಿ ಮಲ್ಲ ಪ್ರೋಗ್ರಾಮ್ ಪಾಡ್ಗ ಜಿಲ್ಲಾ ಸಂಘದ ಕಾರ್ಯಕ್ರಮ ಮಲ್ತಿಜಿನ ನಮ್ಮ ಒಂಜಿ ವಿಂಗ್ ಮಲ್ತದು ಕಂಪ್ಲೀಟ್ ಇಡೀ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲೆದ ಕುಲಾಲರನ ಜನಗಣತಿ ಮಲ್ಪಗೆ ಏತ್ ಸಂಖ್ಯೆ ಜನ ಉಲ್ಲೇರು ಪನ್ಪುನ ಒಂಜಿ ವಿಷಯನ ಸ್ಪಷ್ಟವಾದ ಚಿತ್ರ ಸಮೇತ ನಮ್ಮ ಕನ್ನೋಡು ಐಕೊಂಜಿ ನಮ್ಮ ಒಂಜಿ ಎಡ್ಡೆ ವಿಂಗ್ ಮಲ್ಪೋಡು ಒಂದು ಪನ್ಪುನ ಪಾತೆರ ಎಂಕಲ ಸುಂದರನ್ನೇ ಪಂಡಿರಿ ಐಕೆ ಸಾಟಿಯಾದ ತೇಜಸ್ ರಾಜ್ ಆ ಸಬ್ಜೆಕ್ಟ್ ಇಲ್ಲದೆ ಎತ್ತೇರಿ ಎಂಚಿನಲ್ಲಿ ಒಪ್ಪಡು ನಿಜವಾಯಿನ ಅಂಕಿಅಂಶ ನಂಗೆ ಬೋರ್ಡು ದಯ ಬೋರ್ಡು ಪಂಡ ಅವು ಏರೆಲ್ಲ ಎಲ್ಲೇ ಮಲ್ಪೆರ್ಲತ್ತು ಏರೆಲ್ಲ ಮಲ್ಲ ಮಲ್ಪೆರ್ಲತ್ತು ವಾಸ್ತವ ವಿಷಯ ನಮ್ಮ ಇತ್ತಿನ ವಾ ವೇದಿಕೆಡ್ಲ ನಂಗೆ ಪಾತ್ಯರೆಗ್ಲ ಧೈರ್ಯ ಬರ್ಪುಂಡು ಆ ಶಕ್ತಿಲ ಬರ್ಪುಂಡು ಪನ್ಪುನ ಭಾವನೆಡು ಆ ಅಂಕಿಅಂಶ ಬೋರ್ಡು ಐಕೆಂಗ್ಲ ಸುಂದರ್ ಕುಲಾಲ್ರ ಒಂಜಿ ಎಡ್ಡೆ ಆರು ಒಂಜಿ ವಿಚಾರದಾರ ಅರೆಲ್ಲ ಅಂಚಿನ ಒಂಜಿ ಕಮಿಟಿ ಮಲ್ತದು ಆ ಒಂಜಿ ಕಾರ್ಯಕ್ರಮವನ್ನು ನಮ್ಮ ಮುಂದುವರಿಸಿದಾಂಡ ವಾಸ್ತವ ವಿಷಯ ಎಲ್ಲ ನಂಗೆ ಗೊತ್ತಾಪುಂಡು ಬಹುಶಃ ರಾಜಕೀಯವಾದ ಬಹುಶಃ ಹಿಂದುಳಿದ ವರ್ಗ ಪಂಡದು ನಮ್ಮ ಒಂಜಿ ಪಟ್ಟಿಡಿತ್ತಿನೆಟ್ಟ ಹತ್ರ ಕೆಲವು ಸರ್ತಿ ಕೆಲವು ತೊಂದರೆಲು ಅನುಭವಿಸೋಡು ಆಪುಂಡು ಹಿಂದುಳಿದ ವರ್ಗಡ್ ರಾಜ್ಯಕ್ಕೇವಾದ ತೂಪುನುಂದಾಂಡ ಮಲ್ಲ ಸಂಖ್ಯೆ ಏರುಳ್ಳಿ ಅಕ್ಲೆಗೆ ಪ್ರಥಮ ಮನೆಪಾಡು ನಂಚಿನ ಅವಕಾಶ ಉಂಡು ಆ ಅವಕಾಶದ ಹತ್ರ ಬಾಕಿ ದಕ್ಕಲು ವಂಚಿತರಪರ ಅವು ಅವಂದಿ ಲೆಕ್ಕ ಒಪ್ಪುಡುಂದಾಂಡ ಸಮುದಾಯದಲ್ಲ ಶಕ್ತಿ ಬೋರ್ಡು ಅವು ಒಂಜಿ ರಾಜಕೀಯ ಪಕ್ಷಗೆ ಮಾತ್ರ ಎತ್ತು ಸಮಸ್ತ ಈ ದೇಶದ ನಡಪಣ ಮಾತ ರಾಜಕೀಯ ಪಕ್ಷೋಡ್ಲ ಅಕಲು ಸಮರ್ಪಕವಾದ ಮಾತಾ ರೀತಿ ಇಡ್ಲಕಲು ಆ ಹೋರಾಟದ ಉಪ್ಪೋಡು ಪನ್ಪನ ಪಾತ್ರನ ಬಂದು ಯಾನು ಹೊಸತಾದ ಅಧ್ಯಕ್ಷರಾಯನಂಚಿನ ಮಯೂರುಲಾಲ್ರಿಗೆ ಎನ್ನ ಶುಭ ಸಂದರ್ಭ ಆರು ಇನಿ ಭಾರಿ ಎಡ್ಡೆ ಸಂಖ್ಯೆಡು ಜನಸಂಖ್ಯೆಯನ್ನು ಸೇರಾದ ಸಮುದಾಯದ ಶಕ್ತಿನ ತೋಜದಿರಿ ಈ ಸಮುದಾಯದ ಶಕ್ತಿ ಇನಿಕ ಮಾತ್ರ ಸೀಮಿತವಾಂದೆ ಅವು ನಿರಂತರವಾದ ಇರ್ನ ಅವಧಿ ಮುಟ್ಟ ಎಡ್ಡೆ ರೀತಿ ಸಂಘಟನೆ ಮಲ್ತದು ಮಾತೆರೆಲ್ಲ ಪ್ರೀತಿ ವಿಶ್ವಾಸ ಜೊತೊಂದು ಈರ್ನ ಸ್ವಾರ್ಥಗೋಸ್ಕರ ರಾಜ್ಯಕ್ಕೆ ಉಪಯೋಗಿಸ ಮಲ್ಪಂದೆ ಈರು ನೇರವಾದ ಸಮುದಾಯದ ಶಕ್ತಿಯಾದ ಸಮುದಾಯಕ್ಕೆ ಎಡ್ಡೆ ಶಕ್ತಿ ಕೊರ್ನುಂದಾಂಡ ಇರಾಗ ನಿರಂತರವಾದ ರಾಜ್ಯಕ್ಕೆ ಹಿಡ್ದಲ್ಲ ಮಲ್ಲ ಗೌರವ ಸಮುದಾಯದ ಗೌರವ ತಿಕ್ಕೊಂದು ಪನ್ಪನ ಪಾತ್ರ ಪಂಡದು ಎಂಕುಲು ಬಹುಶಃ ಸಂಗಡ ಬರ್ಪುಜ ದಯ ಪಂಡ ಇಂಕುಲು ಒಂಜಿ ರಾಜಕೀಯ ಪಕ್ಷಗೂ ಗುರುತಿತ್ತಿನಕುಲು ಐಕ್ಯ ಬೋಡದು ಇಂಕುಲು ಅಂತೆ ಏಪಲ ಪಿರಜರ್ನು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರ ಏಪಲ ಪನ್ನೊಂದು ಪಿರಪ್ಪಗೆ ಇಂಕುಲು ಬುರ್ಚಿ ಅವು ಸರಿ ಆಪುಜಿನ್ ದಯ ಪಂಡ ಕಾಂಗ್ರೆಸ್ ತಯಂದು ಬೊಕ್ಕೊರಿಯನ್ಕೆ ಅಣ್ಣಯ್ಯ ಕುಲ BJP ದಾರಂದು ಆ ಪಾತ್ರ ಬರ್ರೆ ಬಲ್ಲಿ ಸಮಾಜಗೆ ಸರಿಯಾದ ಸಮುದಾಯಕ್ಕೆ ಮಾತ್ರ ಶಕ್ತಿ ಕೊರ್ಪುನಂಚಿನ ಅಧ್ಯಕ್ಷರಾದ ಅಭಿವೃದ್ಧಿ ಮಲ್ಪಲೆ ಎಂಕುಲು ಈರ್ನೊಟ್ಟಿಗೆ ಉಲ್ಲ ಅಂದು ಪನ್ಪನ ಪಾತ್ರೆಯನ್ನು ಕೊಂಡು ಆ ದೇವಿನಲ್ಲ ಅನುಗ್ರಹ ಉಂಡು ಇರೇಗೆ ವೀರನಾರಾಯಣಲ ಅನುಗ್ರಹ ಉಂಡು ಪಂಡದ ಎಂಕ ಪಾತ್ರ ಅವಕಾಶ ಕೊರ್ನ ಹೊಸತಾದ ಅಧ್ಯಕ್ಷರುಗಳ ಮಾತ ಪದಾಧಿಕಾರಿನಕ್ಲೆಗೆ ದುಂಬು ಬೆಂತಿನ ಮಾತ ಎಂಕಲ್ನ ಸಮುದಾಯದ ಮುಖಂಡರಿನಕ್ಲೆಗ್ಲ ವಂದಿಸೋದು ಎನ್ನ ಪಾತ್ರ ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಕುಲಾಲ್ ರಡ್ಡು ಮೂಜಿ ನಿಮಿಷದ ಉಲೈ ಪಾತೆರಗು ಮುಗಿತಲನ್ನ ಕೊರ್ಪೆ ಮಧ್ಯಾಹ್ನದ ಪೊರ್ತು ಬಂಜಿದ ಬಡವುದಲ ಪೊರ್ತು ಆವೊಂದುಂಡು ಬಹುಶಃ ಪಾತೆರ್ನ ಚಿತ್ತಿನ ಮಾತ ಗೌರವಾನ್ವಿತ ಗಣ್ಯರು ಕುಲಾಲ ಸಮುದಾಯ ಎಂಚ ಪುಟ್ಟುದುನು ಕುಲಾಲ ಸಮುದಾಯದ ಬೇನೆ ಎಂಚಿನ ಬೇಜಾರು ಎಂಚಿನ ವಾವಾ ಕ್ಷೇತ್ರೋಡು ಎಂಚೆಂಚಿನ ಸಾಧನೆ ಮಲ್ತಿಯರು ಪನ್ಪುನೇನು ಮತ್ತರ್ ಮಿಡಿದಿನ ಚಿತ್ತಿನ ಕಾಂಡೇರ್ದು ಇದಮುಟ್ಟ ಬೈದಿನ ಜನ ಮಾತ ಗೌರವಾನ್ವಿತ ಗಣ್ಯರು ಪಂತೇರು ಅಂಡ ಯಾನೊಂಜಿ ಪಾತೆರ ಪಂಡ್ರೆ ಬೈಕೊಂದುಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆದ ಮೂಲ್ಯರ ಯಾನೆ ಕುಲಾಲರ ಸಂಘದ ಗುರಿಕಾರ್ಮೇನು ಸಣ್ಣ ಚಿತ್ತಿನ ಮಯೂರು ಉಲ್ಲಲ್ ಇರ್ನ ಮುದಾಲಿಕೆಡೆ ಸಮುದಾಯದ ಪ್ರತಿ ಒಂಜಿ ಕಟ್ಟ ಕಡೆಡಿತ್ತಿನ ಚಿತ್ತಿನ ವ್ಯಕ್ತಿಗಳ ಸರಕಾರ ಕೊರ್ಪುನ ಸೌಲಭ್ಯ ಅವಡು ಅತಂಡ ಬೇತೆ ಬೇತೆ ರೀತಿಡು ತಿಕ್ಕುನಂಚಿತಿನ ವ್ಯವಸ್ಥೆಯಲ್ಲಿ ಅಕ್ಲೇನ ಮುಟ್ಟಾರೆಗೆ ಅಲ್ಪ ಇತ್ತಿನ ಸಂಘ ಸಂಸ್ಥೆಯ ಮುಖೇನ ಸಮುದಾಯದ ಸಂಘ ಸಂಸ್ಥೆಯ ಮುಖೇನ ಖಂಡಿತವಾದ ಪ್ರಯತ್ನ ಬಲೆ ಇರೆಗೆ ಇರ್ನ ತಂಡಗು ಅಭಿನಂದನೆಯನ್ನು ಸಲ್ಲಿಸವೊಂದು ರಾಜಕೀಯ ಕ್ಷೇತ್ರಡು ಯಾನೆ ಭಾರತೀಯ ಜನತಾ ಪಾರ್ಟಿದ ಕ್ಷೇತ್ರಡಿತ್ತ ನಂಡ ಪುಷ್ಪರಾಜನ್ನೇ ಪಾತೆರ್ನಾಗ ಕಾಂಗ್ರೆಸ್ ಪಾರ್ಟಿಯಿಂದ ಪಂಡ್ಯರು ಸತ್ಯವಾಯಿನ ಪಾತೆರ ರಾಜಕೀಯ ಕ್ಷೇತ್ರ ತಂಡ ಎಂಕಲ ಆ ಕ್ಷೇತ್ರದಲ್ಲಿಡೆ ರಾಜಕೀಯವಾದ ಎಂಕ್ಲು ತೂಪ ಅಂಡ ಒಂದು ನಮ್ಮ ಒಂಜಿ ಕುಟುಂಬ ಈ ಕುಟುಂಬದ ಉಲಯರ್ದು ಒಬ್ಬೇ ರೀತಿಯ ರಾಜಕೀಯ ಕನಂದೆ ಈ ಕುಟುಂಬ ಎಡ್ಡೆ ರೀತಿಯ ನಡಪು ನಂಚ ಈ ಕುಟುಂಬ ಎಡ್ಡೆ ರೀತಿಯ ಬಾಲು ನಂಚ ಬದುಕು ನಂಚಿನ ವ್ಯವಸ್ಥೆಗೆ ಪೂರಕವಾದ ನಮ್ಮ ಮಾತ ಒಟ್ಟಾದ ಒಗ್ಗಟ್ಟಾದ ಸ್ವಾಮೀಜಿಲ್ನ ಆಶೀರ್ವಾದದ ಮುಖೇನ ಎಡ್ಡೆ ರೀತಿಯ ಕೆಲಸ ಕಾರ್ಯ ಮಲ್ಪುಗ ಈ ದೇವಸ್ಥಾನಕ್ಕೂ ದಿಕ್ಕಿನಂಚಿತಿನ ಸರ್ಕಾರದ ಅನುದಾನನು ಖಂಡಿತವಾದ್ಲ ನಮ್ಮ ಗೌರವಾನ್ವಿತ ರಾಜ್ಯದ ಅಧ್ಯಕ್ಷರಾಯನ ಅಂಚನೆ ಈ ಭಾಗದ ಗೌರವಾನ್ವಿತ ಸಂಸದರಾಯನ ನಳಿನ್ ಕುಮಾರ್ ಕಟೀಲ್ರ ಮುಖೇನ
ಉಸ್ತುವಾರಿ ಸಚಿವರು ಮುಜರಾಯಿ ಇಲಾಖೆದ ಗೌರವಾನ್ವಿತ ಸಚಿವರಾಯನ ಕೋಟ ಶ್ರೀನಿವಾಸ್ ಪೂಜಾರ್ಲಿನ ಮುಖೇನ ಈ ಭಾಗದ ಗೌರವಾನ್ವಿತ ಶಾಸಕಿಯರು ವೇದ ವ್ಯಾಸರ್ನ ಮುಖೇನ ಖಂಡಿತವಾದ್ಲ ಈ ದೇವಸ್ಥಾನಕ್ಕೂ ದಿಕ್ಕುನಂಚಿನ ಅನುದಾನನು ಸ್ವಾಮೀಜಿನ ಮುಖೇನ ಈ ದೇವಸ್ಥಾನಕ್ಕೂ ದೆಪ್ಪಾದು ಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನನು ಸಂತೋಷ ಅಣ್ಣೆ ಎಕಡೆ ಪಂಡಿನಜೆ ಖಂಡಿತವಾದ್ಲ ಮಲ್ಪ ಅಂದು ಪನೊಂದು ನನ್ನ ದುಂಬುಗಳ ಸಮುದಾಯ ಎಟ್ಟುಗಾದು ಒಗ್ಗಟ್ಟಾದು ಉಪ್ಪುಗ ಅನ್ಯನ್ಯ ಕ್ಷೇತ್ರೋಡು ಕೆಲಸ ಕಾರ್ಯ ಮಲ್ಪುನಂಚಿನ ಪ್ರತಿ ಒರಿ ಮೆಗ್ಗೆ ಪಲೆಯಲ ಸಮುದಾಯದ ಏರಾಂಡಲ ಬಡಪತ್ತಡಿ ತಿನಂಚಿತಿನ ವ್ಯಕ್ತಿಗಳಿಗೆ ಸಹಾಯ ಮಲ್ಪನೆತ ಮುಖೇನ ಪ್ರಥಮವಾದ ನಮ್ಮ ಆದ್ಯತೆ ವೈಕು ಕೊರಡೊಂದು ಕೇಂಡ ನಮ್ಮ ಇಲ್ಲಡಿತಿನ ಜೋಕುಲ್ನ ಶಿಕ್ಷಣಗೂ ಕೊರಕ ಅಂದು ಪನೊಂದು ರಾಜಕೀಯವಾದ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಬೇರೆ ಬೇರೆ ರಂಗೋಡು ಕೆಲಸ ಕಾರ್ಯ ಮಲ್ಪನಾಗ ನಮ್ಮ ಸಮುದಾಯಕ್ಕೂ ದಿಕ್ಕುನಂಚಿನ ಜವಾಬ್ದಾರಿಲೇನು ಪ್ರಾಮಾಣಿಕವಾದ ನ್ಯಾಯಯುತವಾದ ಮಲ್ಪುಗಂದ ಪನೊಂದು ಕಾರ್ಯಕ್ರಮಕ್ಕೂ ಸೊಲ್ಮೆ ಸಂದ ಒಂದುಲ್ಲೇ ಎಡ್ಡೆ ರೀತಿಯ ಕಾರ್ಯಕ್ರಮ ಒಬ್ಬೇ ರೀತಿಯ ರಾಜಕೀಯ ಪಾತ್ರ ಪೂಜಿ ದಾಯಿಗೆ ಬಂಡ ಮೂಲಿತ್ತಿನ ಮತ್ತರ್ಮೆಡ್ತಿನ ಅಂಚಿನ ಅಣ್ಣನಗಳು ಒಬ್ಬೇ ರೀತಿಯ ರಾಜಕೀಯ ಪಾತ್ರಜಿಯರು ಸಮುದಾಯಗೂ ಎಡ್ಡೆ ಬಡು ಸಮುದಾಯಕ್ಕೂ ದಿಕ್ಕುನಂಚಿನ ಸೌಲಭ್ಯನು ಎಡ್ಡೆ ರೀತಿಯ ದೆದ್ದೊನ್ನೆಕ್ಕೆ ಮನಸ್ಸು ಮಲ್ಪುಗಂದು ಬಂದೇರು ಅದೇ ರೀತಿಯ ನಡಪುಗ ಮಯೂರು ಉಲ್ಲಾಲ್ರ ತಂಡ ಇರ್ನ ನೇತೃತ್ವಡು ಇರ್ನ ಮುತಾಲಿಕೆಡು ಬಾರಿ ಪೊರ್ಲೆ ಕಂಡಡು ಕೆಲಸ ಕಾರ್ಯ ಅವಡು ಸಮುದಾಯನ ದುಂಬತ್ತೊಂದು ಪೋಲೆ ಖಂಡಿತವಾದ ಇರ್ನ ಒಟ್ಟಿಗೆ ಮಾತ ಮೆಗ್ಗೆ ಬಲೆಯಲ್ಲಿ ಮೆಗ್ದಿ ಬಲಿಯಲ್ಲಿ ಇರ್ನೊಟ್ಟಿಗೆ ಉಲ್ಲಂದು ಬನೊಂದು ಕಾರ್ಯಕ್ರಮಕ್ಕೂ ಶುಭ ಹಾರೈಕೆ ಮಲ್ತೊಂದುಲ್ಲೆ ಜೈ ಹಿಂದ್ ಜೈ ತುಳುವಪ್ಪೆ. ಈ ಪದಕರ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಈ ಸಮಾರಂಭ ನಮ್ಮೆಲ್ಲರ ಆಶೀರ್ವಚನ ನೀಡಿದ ಕರ್ಮಯೋಗಿ ಪರಮ ಸ್ವಾಮೀಜಿ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳು. ಈ ಸಮಾನ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಬಿ ರಮನಾಥರಾಯ್ ಅವರು ಮಾಜಿ ಸಚಿವರು, ಶ್ರೀ ಯು ಟಿ ಖಾದರ್, ಶ್ರೀ ಡಾಕ್ಟರ್ ಭರತ್ ಶೆಟ್ಟಿ, ಶ್ರೀ ವೇದವಾಸ್ ಕಾಮತ್ ಶಾಸಕರು ಹಾಗೂ ಮೇಯರ್ ಶ್ರೀ ದಿವಾಕರ್ ಹಾಗೂ ಶ್ರೀಮತಿ ಕಸ್ತೂರಿ ಪಂಜಾ ಮಾನ್ಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಎಲ್ಲ ಅತಿಥಿಗಳಿಗೂ ವಂದನೆಗಳು.